Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare. ॐ अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं वन्देऽहं श्रीगुरुश्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगणललिता श्रीविशाखान्वितांश्च हे कृष्णा करुणा सिन्धु दीनबन्धो जगत्पते गोपीशा गोपिका कान्ता राधा कान्ता नमोस्तुते तप्त काञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुश्च कृपा सिन्धुभ्य एव च पतितनां पावनेभ्यो वैष्णवेभ्यो नमो नमः। नमो ॐ विष्णुपदाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने नमस्ते सरस्वती देवी गौरवाणी प्रचारिणि निर्विशेष शून्यवादि पाश्चात्य देशतारिणि जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्त वृंद हरे कृष्णा कृष्ण कृष्ण हरे 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 राम 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 हरे हरे। हरे कृष्णा लक्ष्मी माता जी, हरे कृष्णा प्रभु जी, हरे कृष्णा ज्योतिश्री माता जी। ಸೊ ನಾವು ನಿನ್ನೆ 4ನೇ ಅಧ್ಯಾಯವನ್ನು ಪ್ರಾರಂಭ ಮಾಡಿದ್ದೀವಿ. ಹಾಗೆ 3ನೇ ಅಧ್ಯಾಯ ಕರ್ಮಯುಗ ಕೂಡ ಮುಗ್ದಿದೆ. ಹರೇ ಕೃಷ್ಣ ಮಾತಾಜಿ. ಸೊ ಇವತ್ತು 4ನೇ ಅಧ್ಯಾಯವನ್ನು ಮುಂದುವರಿಸಬೇಕಾಗಿತ್ತು. ಎಲ್ಲರೂ ಬರೋದಕ್ಕೆ ವೇಟ್ ಮಾಡೋಣ, ಈಗ ಸ್ಟಾರ್ಟ್ ಮಾಡೋಣ. ಹರೇ ಕೃಷ್ಣ.
ಯಾಕಂದ್ರೆ ಇದು ಲೈವ್ ಹೋಗ್ತಿದೆ. ಹರೇ ಕೃಷ್ಣ ಪ್ರಭುಜಿ, ಲಕ್ಷ್ಮೀ ಮಾತಾಜಿ. ಹರೇ ಕೃಷ್ಣ. ಓಕೆ, ಅಲ್ಲಿ ಬರೋವರೆಗೂ ಡಿಸ್ಕಸ್ ಮಾಡೋಣ. ನಾವು ನಿನ್ನೆಯ ಅಧ್ಯಾಯದಲ್ಲಿ ದಿವ್ಯ ಜ್ಞಾನದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಆರಂಭ ಮಾಡಿದ್ವಿ. ದಿವ್ಯ ಜ್ಞಾನ ಅಂದ್ರೆ ಯಾವುದು ದಿವ್ಯ ಜ್ಞಾನ ಅಂತ ತಿಳ್ಕೊಂಡಿದ್ವಿ. ಹರೇ ಕೃಷ್ಣ. ದಿವ್ಯ ಜ್ಞಾನ ಅಂದ್ರೆ ಯಾವುದ್ರ ಬಗ್ಗೆ ತಿಳಿತಾ ಇದೀವಿ? ಹರೇ ಕೃಷ್ಣ. ಮಾತಾಜಿ, ಭಗವದ್ಗೀತೆ. ಭಗವದ್ಗೀತೆ ಜ್ಞಾನವನ್ನೇ ಇಲ್ಲಿ ದಿವ್ಯ ಜ್ಞಾನ ಅಂತ ಹೇಳ್ತಿರುವಂತದ್ದು. ಈ ಒಂದು ಅಧ್ಯಾಯದಲ್ಲಿ ಭಗವಂತ ನಮ್ಗೆ ತಿಳಿಸ್ಕೊಡ್ತಾನೆ. ಈ ದಿವ್ಯ ಜ್ಞಾನ ಅರ್ಜುನನಿಗೆ ಏನ್ ತಿಳಿಸ್ಕೊಡ್ತಾ ಇದ್ದಾನೆ, ಆ ಜ್ಞಾನವನ್ನ ಭಗವಂತ ಅರ್ಜುನನಿಗೆ ತಿಳಿಸೋದಕ್ಕೂ ಮೊದಲು ಅನೇಕ ಅನೇಕ ಲಕ್ಷಾಂತರ ವರ್ಷಗಳ ಹಿಂದೆ ಅವನು ಆ ವಿವಸ್ವಾನ್ ಅಂದ್ರೆ ಸೂರ್ಯದೇವನಿಗೆ ತಿಳಿಸ್ಕೊಟ್ಟಿದ್ದಾನೆ, ಅದನ್ನಲ್ಲಿ ಹೇಳ್ತಾನೆ. ಆಗ ಆ ಈ ಒಂದು ಪರಂಪರೆಯಲ್ಲಿ ಇದು ಸಾಗಿ ಬಂತು ಅಂತ ಹೇಳ್ತಾನೆ. ಆ ಜ್ಞಾನ ಅನ್ನುವಂಥದ್ದು ತ್ರೇತಾಯುಗದ ಮೊದಲು, ಅದಕ್ಕೂ ಮೊದಲೇ ಅದು ಒಂದು ಪರಂಪರೆಯಲ್ಲಿ ಸಾಗಿ ಬಂತು, ಒಂದು ರಾಜ ಪರಂಪರೆಯಲ್ಲಿ ಅದು ಸಾಗಿ ಬಂತು ಅಂತ ಹೇಳ್ತಾರೆ. ಇಕ್ಷ್ವಾಕು ವಂಶದಲ್ಲಿ ಅದು ಸಾಗಿ ಬಂತು ಅಂತ. ಆದ್ರೆ ಮುಂದೆ ಬಂದಂತಹ ಒಂದು ರಾಜರುಗಳು ಆ ಒಂದು ಆ ಜ್ಞಾನವನ್ನ ಅವ್ರು ಏನ್ ಮಾಡಿದ್ರು, ಅವರಿಗೆ ಹೇಗೆ ಬೇಕೋ ಹಾಗೆ ಅದನ್ನ ತಿರ್ಚೋದಿಕ್ಕೆ ಪ್ರಾರಂಭ ಮಾಡಿದ್ರು. ಆಗ ಏನಾಯ್ತು, ಆ ಒಂದು ಜ್ಞಾನದಲ್ಲಿ ನಷ್ಟ ಅನ್ನೋದಾಯ್ತು ಅಂತ ಭಗವಂತ ಹೇಳ್ತಾನೆ. ಅದರಿಂದ ಈಗ ಭಗವಂತ ಅರ್ಜುನನಿಗೆ ದ್ವಾಪರ ಯುಗದಲ್ಲಿ ಮತ್ತೆ ಹೇಳುವಂತ ಒಂದು ಆ ಪರಿಸ್ಥಿತಿ ಬಂದಿದೆ ಅನ್ನೋದನ್ನಲ್ಲಿ ಹೇಳ್ತಾನೆ. ಆಗ ಅರ್ಜುನನಿಗೆ ಪ್ರಶ್ನೆ ಮೂಡುತ್ತೆ, ಹೇಗೆ ಭಗವಂತ ಈ ರೀತಿ ಅದನ್ನ ಅರ್ಜುನನಿಗೆ ಏನು ಹೇಳ್ತಾ ಇದ್ದಾನೋ ಅದನ್ನ ಅಷ್ಟು ವರ್ಷಗಳ ಹಿಂದೆ ಆ ವಿವಸ್ವಾನ್ ಅಂದ್ರೆ ಸೂರ್ಯನಿಗೆ ಹೇಳಲಿಕ್ಕೆ ಸಾಧ್ಯ ಆಯ್ತು ಅಂತ ಪ್ರಶ್ನೆ ಮಾಡ್ತಾನೆ. ಆಗ ಭಗವಂತ ತಿಳಿಸ್ತಾನೆ, ಅಂದ್ರೆ ಅವನ ಒಂದು ಜನ್ಮದ ಬಗ್ಗೆ ಹೇಳ್ತಾನೆ. ಹೇಗೆ ಭಗವಂತನ ಜನ್ಮ ಅನ್ನುವಂಥದ್ದು, ಹೇಗೆ ನಮ್ಮ ಜನ್ಮ ಅನ್ನುವಂಥದ್ದು, ಮತ್ತೆ ಅವನ ದೇಹಕ್ಕೂ ನಮ್ಮ ದೇಹಕ್ಕೂ ಇರುವಂತಹ ವ್ಯತ್ಯಾಸಗಳನ್ನು ಕೂಡ ಭಗವಂತ ತಿಳಿಸ್ಕೊಡ್ತಾನೆ. ಈ ಒಂದು ಆ ಪರಂಪರೆ ಅಷ್ಟು ಆ ಲಕ್ಷಾಂತರ ವರ್ಷಗಳ ಹಿಂದೆ ಹೇಗೆ ಸಾಗಿ ಬಂತು ಅನ್ನೋದಕ್ಕೆ ಇಲ್ಲಿ ಆಚಾರ್ಯರು ಅಂದ್ರೆ ಪ್ರಭುಪಾದರು ನಮ್ಗೆ ಅನೇಕ ಒಂದು ವಿಚಾರಗಳನ್ನ ತಿಳಿಸ್ಕೊಡ್ತಾರೆ. ಏನಂತಂದ್ರೆ, ಹೇಗೆ ಒಂದು ಕಲ್ಪ ಕಲ್ಪ ಅಂತಂದ್ರೆ ಏನು? ಹರೇ ಕೃಷ್ಣ. ಕಲ್ಪ ಅಂದ್ರೆ ಏನು? ಬ್ರಹ್ಮನ ಒಂದು ದಿನವನ್ನ ಕಲ್ಪ ಅಂತ ಕರೀತಾರೆ. ಆ ಒಂದು ದಿನದಲ್ಲಿ ಬ್ರಹ್ಮನ ಒಂದು ದಿನ ಕೋಶದಲ್ಲಿ, ಆದ್ರೆ ಬ್ರಹ್ಮನ ಆಯಸ್ಸು ಎಷ್ಟೊಂದು ಆ, ವರ್ಷ ಅಂತ ನಾವು ನೋಡ್ತೀವಿ. ಆ ಅವನ ಒಂದು ಲೆಕ್ಕಾಚಾರದಲ್ಲಿ 1 ಸೆಕೆಂಡ್ ಅಂದ್ರೆ ಕೂಡ ನಮ್ಗೆ 1 ಲಕ್ಷ ವರ್ಷಗಳು ಅಂತ ಹೇಳ್ತಾರೆ. ಆದ್ರೆ ಅಂತಹ ಬ್ರಹ್ಮನ ಆಯಸ್ಸು ಮಹಾವಿಷ್ಣುವಿನ ಒಂದು ಆ ಅವನಿಗೆ ಹೋಲಿಸಿ ನೋಡಿದಾಗ, ಅಂದ್ರೆ ಕಾರುಣದಕ ವಿಷ್ಣುವಿಗೆ ಹೋಲಿಸಿ ನೋಡಿದಾಗ ಹೇಗಿರುತ್ತೆ ಅಂದ್ರೆ, ಬ್ರಹ್ಮನ ಆಯಸ್ಸು ಕರುಣದಕ ಅವನು ಒಂದು ಬಾರಿ ಉಸಿರನ್ನ ಎಳೆದು ಬಿಡುವಷ್ಟು ಸಮಯ ಅಂತ ಹೇಳ್ತಾರೆ. ಅವನು ಒಂದು ಉಸಿರನ್ನ ತಗೊಂಡು ಒಂದು ಉಸಿರನ್ನ ಬಿಡುವಷ್ಟರಲ್ಲಿ ಬ್ರಹ್ಮನ ಆಯಸ್ಸು ಮುಗ್ದೋಗಿರುತ್ತೆ ಅಂತ. ಅಷ್ಟು ದೀರ್ಘವಾದದ್ದು ಒಂದು ಮಹಾವಿಷ್ಣುವಿನ ಒಂದು ಉಸಿರಾಟ. ಅಲ್ಲಿ ಬ್ರಹ್ಮನ ಆಯಸ್ಸು ಕೂಡ ಆ, ನಾವು ತಿಳ್ಕೊತೀವಿ ಹೇಗೆ ಅಂತಂದ್ರೆ, ಈ ಒಂದು ಯುಗಗಳ ಆಧಾರದ ಮೇಲೆ ಯಾವ್ದೆಲ್ಲ 4 ಯುಗಗಳಿದೆ ಅಂತ ತಿಳ್ಕೊಳ್ತೀವಿ. ಹರೇ ಕೃಷ್ಣ. ಯಾವುದು 4 ಯುಗಗಳು ನಾವು ತಿಳ್ಕೊಂಡಿರುವಂತದ್ದು? ತ್ರೇತಾಯುಗ, ದ್ವಾಪರಯುಗ, ಸತ್ಯಯುಗ, ಕಲಿಯುಗ. ಹ್ಮ್. ಕಲಿಯುಗ, ಆ ಅಲ್ಲ, ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ. ಕಲಿಯುಗಕ್ಕೆ ಒಂದು ಅವಧಿ ಇದೆ, ಅದಕ್ಕೆ ಒಂದು ಸಮಯ ಇದೆ, ಇಷ್ಟು ಸಮಯ ಕಲಿಯುಗ ನಡೆಯುತ್ತೆ ಅಂತ. ಅದು 4,32,000 ವರ್ಷಗಳು. ಅದಕ್ಕಿಂತ 2ರಷ್ಟು ಬರುವಂತದ್ದು ದ್ವಾಪರಯುಗ, ಅದಕ್ಕಿಂತ 3ರಷ್ಟು ಬರುವಂತದ್ದು ಆಮ್ ತ್ರೇತಾಯುಗ, ಅದಕ್ಕಿಂತ 4ರಷ್ಟು ಬರುವಂತದ್ದನ್ನ ಕೃತಯುಗ ಅಥವಾ ಸತ್ಯಯುಗ ಅಂತ ಇಲ್ಲಿ ಕರೀತಾರೆ. ಹೀಗೆ ಈ 4 ಯುಗಗಳು ಒಂದು ಸೈಕಲ್ ಆದ್ರೆ ಮತ್ತೆ ತಿರುಗಿ ಅದು ಪುನರಾವರ್ತನೆ ಆಗುತ್ತೆ. ಆ ಒಂದು ಸೈಕಲ್ ಅನ್ನ ಒಂದು ದಿವ್ಯಯುಗ ಅಂತ ಕರೀತಾರೆ. ಅಂತಹ ಒಂದು ದಿವ್ಯಯುಗ ಅಂದ್ರೆ ಈ ಒಂದು 4,32,000 ಏನಿದೆ, ಅದು 10 ಪಟ್ಟು ಆಗುತ್ತೆ. ಯಾಕಂದ್ರೆ ಅದು ನಾವು ಹೇಳಿದೀವಿ, 2ರಷ್ಟು, 3ರಷ್ಟು, 4ರಷ್ಟು ಅಂತ ಹೇಳಿದಾಗ ಅದೆಲ್ಲ ಒಟ್ಟು ಕೂಡಿಸಿದ್ರೆ ಅದು 10 ಪಟ್ಟು ಆಗುತ್ತೆ. ಆ 10 ಪಟ್ಟು ಏನಾಗುತ್ತೆ, ಅದನ್ನ ದಿವ್ಯಯುಗ ಅಂತ ಕರೀತಾರೆ. ಆ 10 ಪಟ್ಟು ಕಲಿಯುಗದ ಏನಾಗಿದೆ, ಅದು 1,000 ಪಟ್ಟು ಆದಾಗ ಅದು ಬ್ರಹ್ಮನ ಒಂದು ದಿನ ಕಲ್ಪ ಆಗುತ್ತೆ. ಆದ್ರೆ ಅವನ ಒಂದು ದಿನದಲ್ಲಿ 14 ಜನ ಮನುಗಳು ಬಂದು ಹೋಗ್ತಾರೆ. ಆ 14 ಜನ ಮನುಗಳ ಒಂದು ಲೆಕ್ಕಾಚಾರದ ಮೇಲೆ ನಾವು ಹೇಗೆ ಈ ಒಂದು
ನಡೆಯುತ್ತೆ ಅನ್ನೋದನ್ನ ನಾವು ನೋಡ್ತೀವಿ. ಆ ಒಂದು 14 ಜನ ಮನುಗಳು ಆ ಬರ್ತಾರೆ ಅಂತಂದಾಗ ಆ ಒಂದು ಆಧಾರದ ಮೇಲೆ ಹೇಗೆ ವಿವಸ್ವಾನನಿಗೆ ಭಗವಂತ ಹೇಳಿದ, ಆ ವಿವಸ್ವಾನ ಆ ಮೂಲಕ ಅದನ್ನ ಹೇಗೆ ಮುಂದುವರಿಸಿಕೊಂಡು ಹೋದ. ತನ್ನ ಮಗನಾದ ಆ ವೈವತ್ಸರ ಮನುಗೆ ಹೇಳ್ದ, ನಂತರ ಅವನು ಅವನ ಮಗ ಇಕ್ಷ್ವಾಕುಗೆ ಹೇಳ್ದ. ಹೀಗೆ ಒಂದು ರಾಜ ಪರಂಪರೆ ಅದು ಸಾಗಿ ಬಂತು ಅನ್ನೋದನ್ನ ನಾವು ನೋಡ್ತೀವಿ. ಹೀಗೆ ಆ ಮೂಲಕ ನಾವು ಆ ಒಂದು ಭಗವದ್ಗೀತೆಯ ಭೂಮಿಗೆ ತಂದು ಎಷ್ಟು ವರ್ಷ ಆಯ್ತು ಅನ್ನೋಂಥ ಒಂದು ಕ್ಯಾಲ್ಕುಲೇಷನ್ ಮಾಡಕ್ಕೆ ಸಾಧ್ಯ ಆಗತ್ತೆ. ಅಷ್ಟೊಂದು ಪುರಾತನವಾದದ್ದು ಈ ಭಗವದ್ಗೀತೆಯ ಜ್ಞಾನ ಅನ್ನೋದು, ದಿವ್ಯ ಜ್ಞಾನ ಅನ್ನುವಂಥದ್ದನ್ನ ಹೇಳ್ತೀವಿ. ಮತ್ತೆ ಈ ಒಂದು ಜ್ಞಾನ ಅದು ಭಗವಂತ ಅರ್ಜುನನಿಗೆ ಮಾತ್ರನೇ ಹೇಳಿರುವಂತದ. ಭಗವಂತ ಇಲ್ಲೇ ಹೇಳ್ತಾ ಇದ್ದಾನೆ, ಅರ್ಜುನ ನಿನಗ್ ಮಾತ್ರ ಹೇಳ್ತಾ ಇಲ್ಲ, ನಾನು ಇದಕ್ ಮೊದಲು ವಿವಸ್ವಾನ್ಗೆ ಹೇಳ್ದೆ ಅಂತ. ಅದಲ್ಲದೆ ಇನ್ನ ಅನೇಕ ಜನರಿಗೆ ಭಗವಂತ ತಿಳಿಸ್ಕೊಟ್ಟಿದ್ದಾನೆ. ಗುರು ಶಿಷ್ಯ ಪರಂಪರೆಯಲ್ಲಿ ಅಧಿಕೃತ ಗುರು ಶಿಷ್ಯ ಪರಂಪರೆ ಅಂತ ಹೇಳ್ತೀವಿ. ಆ ಯಾರೆಲ್ಲ ಆ ಒಂದು ಪರಂಪರೆ ಅಂತ ನೆನಪಿದ್ರೆ ಹೇಳ್ಬೋದು ಪ್ರಭುಜಿ. ಹರೇ ಕೃಷ್ಣ. ಬ್ರಹ್ಮನಿಗೆ ಹೇಳ್ಕೊಡ್ತಾನೆ. ಬ್ರಹ್ಮ ಮಧ್ವ ಗೌಡಿಯ ಪರಂಪರೆ ಅಂತ ಕರೀತಾರೆ. ನಂತರ ಆ ಲಕ್ಷ್ಮಿಗೆ ಹೇಳ್ಕೊಡ್ತಾನೆ, ಶ್ರೀ ಪರಂಪರೆ ಅಂತ ಕರೀತಾರೆ. ನಂತರ ಶಿವನಿಗೆ ಹೇಳ್ಕೊಡ್ತಾನೆ, ಅದನ್ನ ರುದ್ರ ಪರಂಪರೆ ಅಂತ ಕರೀತಾರೆ. ನಂತರ 4 ಕುಮಾರರಿಗೆ ಹೇಳ್ಕೊಡ್ತಾನೆ, ಅದನ್ನ ಆ ಕುಮಾರ ಪರಂಪರೆ ಅಂತ ಕರೀತಾರೆ. ಈ ಎಲ್ಲಾ 4 ಪರಂಪರೆಯಲ್ಲೂ ಕೂಡ ಒಂದೊಂದು ಆಚಾರ್ಯರು, ಪ್ರಮುಖ ಆಚಾರ್ಯರು ಇದ್ದಾರೆ. ಈ ಒಂದು ಮಧ್ವ ಪರಂಪರೆಯಲ್ಲಿ ಬರುವಂತದ್ದು ಆ ಬ್ರಹ್ಮ ಮಧ್ವ ಗೌಡಿಯ ಪರಂಪರೆಯಲ್ಲಿ ಬರುವಂತದ್ದು ಮಧ್ವಾಚಾರ್ಯರು. ನಂತರ ಶ್ರೀ ಪರಂಪರೆಯಲ್ಲಿ ಬರುವಂತದ್ದು ರಾಮಾನುಜಾಚಾರ್ಯರು. ಆ ರುದ್ರ ಪರಂಪರೆಯಲ್ಲಿ ಬರುವಂತದ್ದು ವಿಷ್ಣು ಸ್ವಾಮಿ. ನಂತರ ಕುಮಾರ ಪರಂಪರೆಯಲ್ಲಿ ಬರುವಂತದ್ದು ನಿಂಬಕಾಚಾರ್ಯರು. ಈ ಎಲ್ಲ ಅಧಿಕೃತ ಪರಂಪರೆಗಳು ಭಾರತದಲ್ಲಿ ಅನೇಕ ಕಡೆ ಕಾಣಕ್ಕೆ ಸಿಗುತ್ತೆ. ಆ ಒಂದು ಅಧಿಕೃತ ಗುರು ಶಿಷ್ಯ ಪರಂಪರೆಯ ಮೂಲಕ ನಾವು ಜ್ಞಾನವನ್ನು ಪಡೆದ್ರೆ ಮಾತ್ರನೇ ಆ ಒಂದು ಜ್ಞಾನ ಅದು ಪರಿಪೂರ್ಣ ಅಂತ ಹೇಳಲಿಕ್ಕೆ ಸಾಧ್ಯ. ಹಾಗೆ ಇದು ನಮಗೆ ಏನು ಯಥಾರೂಪ ಸಿಕ್ಕಿದೆ, ಅದು ಪ್ರಭುಪಾದರು ನಮ್ಗೆ ಕೊಟ್ಟಿರುವಂತಹ ಕೊಡುಗೆ. ಯಾಕೆ ಅದು ಬೇರೆ ದಿವ್ಯ ಜ್ಞಾನ ಅಂದ್ರೆ ಬೇರೆ ಭಗವದ್ಗೀತೆ ಎಡಿಷನ್ಸ್ಗಿಂತ ಡಿಫ್ರೆಂಟ್ ಅಂತ ಯಾಕೆ ನಾವು ಕರಿತೀವಿ ಅಂತಂದ್ರೆ, ಅದು ಸರಿಯಾದ ಪರಂಪರೆಯಲ್ಲಿ ಗುರು ಶಿಷ್ಯರಿಂದ ಅದು ಸಾಗಿ ಬಂದಿರುವಂತಹ ಜ್ಞಾನ. ಆದ್ರೆ ಒಬ್ಬ ವ್ಯಕ್ತಿ ಕುತ್ಕೊಂಡು ತನ್ನ ಒಂದು ಮನೋಕಲ್ಪನೆಯನ್ನ ಅಲ್ಲಿ ಬರೆದು ನಮಗೆ ಕೊಟ್ಟಿರುವಂತದ್ದಲ್ಲ. ಅವನ ಊಹಾಪೋಹಗಳನ್ನ ಅವನು ಅದರಲ್ಲಿ ಕೊಟ್ಟಿದ್ರೆ ಅದು ಪರಿಪೂರ್ಣತೆಯನ್ನು ಹೊಂದಿರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಮನುಷ್ಯರು ಏನನ್ನಾದ್ರೂ ಅವ್ರು ಮಾಡ್ತಾರೆ ಅಂದ್ರೆ ಅವರಲ್ಲಿ 4 ದೋಷಗಳಿರುತ್ತೆ ಅಂತ ಹೇಳ್ತಾರೆ. ಹೇಳಕ್ಕಾಗತ್ತಾ ಯಾವ್ದು 4 ದೋಷಗಳು ಮನುಷ್ಯರಲ್ಲಿ ಸಾಮಾನ್ಯವಾಗಿರುವಂತದ್ದು? ಅವರು ತಪ್ಪು ಮಾಡ್ತಾರೆ. ಮನುಷ್ಯ ಆಗಿ ಹುಟ್ಟಿದ ಮೇಲೆ ಎಲ್ಲರೂ ತಪ್ಪು ಮಾಡ್ತಾರೆ, ಒಂದಲ್ಲ ಒಂದು ತಪ್ಪು ಮಾಡ್ತಾರೆ. ಮತ್ತೆ ಅವರಲ್ಲಿ ಆ ಅವರ ಇಂದ್ರಿಯಗಳು ಅಪರಿಪೂರ್ಣ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಕಣ್ಣಿಗೆ, ನಮ್ಮ ಕಿವಿಗೆ, ಅದಕ್ಕೆ ಅದರದೇ ಆದ ಒಂದು ಇತಿಮಿತಿ ಅನ್ನುವಂಥದ್ದು ಇರುತ್ತೆ. ಅದು ಕೆಲವೊಂದು ವಿಷಯಗಳನ್ನ, ಅಂದ್ರೆ ಈಗ ನಾವು ನೋಡ್ತೀವಿ ಮೈಕ್ರೋಸ್ಕೋಪ್ ಅಲ್ಲಿ ನೋಡ್ತಾರೆ, ಅಥವಾ ಇನ್ನೇನೋ ಲೆನ್ಸ್ ಅಲ್ಲಿ ಟೆಲಿಸ್ಕೋಪ್ ಅಲ್ಲಿ ದೂರದಲ್ಲಿ ಇರೋದನ್ನ ನೋಡ್ತಾರೆ. ಮೈಕ್ರೋಸ್ಕೋಪ್ ಅಲ್ಲಿ ಒಂದು ಕೋಶ ಅಂದ್ರೆ ಒಂದು ಆಟಮ್ ಒಳಗಡೆ ಏನೆಲ್ಲ ಇದೆ ಅದನ್ನೆಲ್ಲ ನೋಡ್ತಾರೆ. ಅದೆಲ್ಲ ನಮ್ಮ ಒಂದು ಸಾಧಾರಣವಾಗಿ ನಮ್ಮ ಈ ಒಂದು ಚರ್ಮ ಚಕ್ಷುವಿನಿಂದ ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ನಮ್ಮ ಕಣ್ಣಿಗೆ ಅದರದೇ ಆದ ಒಂದು ಲಿಮಿಟೇಷನ್ಸ್ ಅನ್ನೋದು ಇರುತ್ತೆ. ಹಾಗೆ ನಮ್ಮ ಇಂದ್ರಿಯಗಳು ಅದು ಅಪರಿಪೂರ್ಣ ಆಗಿರುತ್ತೆ. ಮತ್ತೆ ನಾವು ಯಾವಾಗ್ಲೂ ಭ್ರಮೆಯಲ್ಲಿ ಇರ್ತೀವಿ. ಈ ಒಂದು ಮಾಯೆಯ ಒಂದು ಆ ಏನಂತ ಹೇಳ್ತೀವಿ, ಅದರ ಒಂದು ಹಿಡಿತದಲ್ಲಿರುವ ಕಾರಣ ನಾವು ಆ ನಮ್ಮ ಒಂದು ಊಹಾಪೋಹಗಳಲ್ಲೇ ಸದಾ ಇರ್ತೀವಿ. ನಂತರ ಇನ್ನೊಂದು ತಪ್ಪು ಏನಂತಂದ್ರೆ, ಇದೆಲ್ಲ ನಮ್ಗೆ ದೋಷಗಳಿದ್ರು ಕೂಡ ನಾವು ಅದನ್ನ ಒಪ್ಕೊಳ್ಳೋದಿಲ್ಲ. ನಮ್ಮ ಒಂದು ಅಹಂಕಾರ, ಮಿಥ್ಯಾಹಂಕಾರ ಅದನ್ನ ಒಪ್ಕೊಳ್ಳೋದಕ್ಕೆ ಬಿಡೋದಿಲ್ಲ. ಆ ಕಾರಣದಿಂದ ಅದನ್ನ ನಮ್ಮಲ್ಲಿ ಮೋಸ ಮಾಡುವ ಪ್ರವೃತ್ತಿ ಕೂಡ ಇರುತ್ತೆ. ಈ 4 ದೋಷಗಳಿರುವ ಕಾರಣ ನಾವು ಯಾವುದೇ ಒಂದು ಆ ವ್ಯಾಖ್ಯಾನಗಳನ್ನ ಕೊಟ್ರೆ ಅದು ಹಾಸ್ಯಾಸ್ಪದವಾಗಿರುತ್ತೆ. ಅಂದ್ರೆ ಅದರಲ್ಲಿ ಪರಿಪೂರ್ಣತೆ ಅನ್ನೋದು ಇರೋದಿಲ್ಲ. ಆದ್ರೆ ಗುರು ಶಿಷ್ಯ ಪರಂಪರೆಯಲ್ಲಿ ಬಂದ ಕಾರಣ ಅದಕ್ಕೆ ಪರಿಪೂರ್ಣವಾಗಿರುತ್ತೆ. ಯಾಕೆಂದ್ರೆ ಅದು ಸ್ವತಃ ಕೃಷ್ಣನಿಂದ ಪ್ರಾರಂಭ ಆಗ್ತಾ ಇದೆ. ಕೃಷ್ಣನಿಂದ ತನ್ನ ಶಿಷ್ಯರು ಅಂದ್ರೆ ಮುಂದುವರಿಸಿ ಗುರು ಶಿಷ್ಯ ಪರಂಪರೆಯಲ್ಲಿ ಅದು ಸಾಗಿ ಬಂದ ಕಾರಣ ಪ್ರಭುಪಾದರು ಕೊಟ್ಟಂತಹ ವ್ಯಾಖ್ಯಾನಗಳು ಅದು ಅವರ ಒಂದು ಮನೋಕಲ್ಪನೆ ಅಲ್ಲ, ಅದು ಅವರ ಗುರುಗಳಿಂದ ಅವ್ರು ಏನನ್ನ ತಿಳಿದಿದ್ದಾರೆ ಅದನ್ನ ಯಥಾರ್ಥವಾಗಿ ಅವ್ರು ಕೊಟ್ಟಿರುವಂತದ್ದು. ಆ ಕಾರಣದಿಂದ ಈ ದಿವ್ಯ ಜ್ಞಾನ ಅದು ಸರಿಯಾದ ಪರಂಪರೆ, ಅಧಿಕೃತ ಪರಂಪರೆಯಲ್ಲಿ ಸಾಗಿ ಬಂದಾಗ ಅದರಲ್ಲಿ ಪೂರ್ಣ ಜ್ಞಾನ ಅನ್ನುವಂಥದ್ದು ಸಿಗುತ್ತೆ. ಹೀಗೆ ಪರಂಪರೆ ಬಗ್ಗೆ ಭಗವಂತ ತಿಳಿಸ್ಕೊಡ್ತಾನೆ. ಆ ಒಂದು ಪರಂಪರೆಯಲ್ಲಿ ಹೇಗೆ ಬಂತು ಅಂತ. ಕೊನೆಗೆ ಅರ್ಜುನನ ಪ್ರಶ್ನೆ ಪ್ರಾರಂಭ ಆಗುತ್ತೆ. ಅರ್ಜುನ ಕೇಳ್ತಾನೆ, ಹೇಗೆ ಕೃಷ್ಣ ಈ ಎಲ್ಲ ಹೇಗೆ ಅವನು ಈ ಒಂದು ಜ್ಞಾನವನ್ನ
ಸೂರ್ಯನಿಗೆ ಹೇಳಲಿಕ್ಕೆ ಸಾಧ್ಯ ಆಯ್ತು. ಅಂದ್ರೆ ಅವನ ಪ್ರಕಾರ, ಅಂದ್ರೆ ನಮ್ಮೆಲ್ಲರ ಪ್ರಕಾರ ಕೃಷ್ಣ ಅವನು ಅವತರಿಸ್ತಾನೆ ಅಂದ್ರೆ ಅವನು ಇಳಿದು ಬರ್ತಾನೆ. ಅವನ ಒಂದು ಆಧ್ಯಾತ್ಮಿಕ ಜಗತ್ತಿನಿಂದ ಈ ಭೌತಿಕ ಜಗತ್ತಿಗೆ ಅವನು ಹೇಗಿದ್ದಾನೋ ಹಾಗೆ ಇಳಿದು ಬರ್ತಾನೆ. ಆದ್ರೆ ನಾವೇನ್ ಅನ್ಕೋತೀವಿ, ನಮ್ಮ ಹಾಗೆ ಅವನು ತಾಯಿ ಗರ್ಭದಲ್ಲಿ ಜನಿಸಿದ್ದಾನೆ ಅಂತ. ಆಗ ನಾವ್ ಅನ್ಕೊಳ್ತೀವಿ, ಇವನು ದೇವಕಿಯ ಗರ್ಭದಲ್ಲಿ ಜನಿಸಿದ್ದು ಅಷ್ಟೊಂದು ವರ್ಷಗಳ ಹಿಂದೆ ಅಲ್ಲ, ಈಗ ಅಂದ್ರೆ ಅರ್ಜುನ ಯಾವಾಗ ಅವನ ಒಂದು ಜನನ ಆಯ್ತು, ಆ ಸಮಯದಲ್ಲಿ ಇವನಿಗೂ ಕೂಡ ಹೆಚ್ಚು ಕಡಿಮೆ ಅವಾಗಲೇ ಇವನ ಜನನ ಆಗಿದೆ. ಹಾಗಿರ್ಬೇಕಾದ್ರೆ ಹೇಗೆ ಇವನು ಅಷ್ಟು ಹಿಂದೆ ಹೋಗಿ ಸೂರ್ಯದೇವನಿಗೆ ಹೇಳಲಿಕ್ಕೆ ಆಯ್ತು ಅನ್ನುವಂಥದ್ದು ಪ್ರಶ್ನೆನ ಇಲ್ಲಿ ಅರ್ಜುನ ಮಾಡ್ತಾನೆ. ಆದ್ರೆ ಅರ್ಜುನ ಭಗವಂತನ ಭಕ್ತ, ಮತ್ತೆ ಅವನಿಗೆ ಭಗವಂತ ಆ ಕೃಷ್ಣನ ಬಗ್ಗೆ ಅವನಿಗೆ ಗೊತ್ತಿದ್ರು ಕೂಡ ಅವನು ಈ ರೀತಿ ಯಾಕೆ ಕೇಳ್ತಾ ಇದ್ದಾನೆ ಅಂತೇಳಿ ಪ್ರಭುಪಾದರು ಹೇಳ್ತಾರೆ. ಅಂದ್ರೆ ನಮ್ಮಂತಹ ಒಂದು ಅಜ್ಞಾನಿಗಳಿಗೆ ಅಥವಾ ಯಾರು ರಾಕ್ಷಸಿ ಪ್ರವೃತ್ತಿಯನ್ನು ಹೊಂದಿರ್ತಾರೆ ಅವರಿಗೆ ಭಗವಂತನ ಪರಿಚಯ ಮಾಡೋದಕ್ಕಾಗಿ ಅವನು ಆ ರೀತಿ ಕೇಳ್ತಾನೆ ಅಂತ ಹೇಳ್ತಾರೆ. ಈಗ ಅದಕ್ಕೆ ಭಗವಂತ ಏನಂತ ಉತ್ತರಗಳನ್ನು ಕೊಡ್ತಾನೆ ಅಂತಂದ್ರೆ, ಅವನ ಒಂದು ಹುಟ್ಟಿನ ಒಂದು ಆ ವಿಚಾರವನ್ನ ಹೇಳ್ತಾನೆ. ಅವನ ಹುಟ್ಟು ಯಾವ ರೀತಿಯದ್ದಾಗಿರುತ್ತೆ. ಮತ್ತೆ ಅವನು ಇನ್ನೊಂದು ವಿಷಯವನ್ನ ಹೇಳ್ತಾನೆ. ಅಂದ್ರೆ ಅರ್ಜುನ, ನಾನು ಅನೇಕ ಬಾರಿ ಈ ಭೂಮಿ ಮೇಲೆ ಬಂದಿದ್ದೀವಿ, ಆದ್ರೆ ನಾನು ಬಂದಾಗಲ್ಲ ನನಗೆ ಅದೆಲ್ಲ ನೆನಪಿದೆ, ನಾನು ಬಂದದ್ದು ನನಗೆ ನೆನಪಿದೆ, ಆದ್ರೆ ನಿನಗೆ ಅದೆಲ್ಲ ಮರ್ತೋಗಿದೆ ಅಂತ ಹೇಳ್ತಾನೆ. ಹೇಗೆ ಅರ್ಜುನನಿಗೆ ಮರ್ತೋಗಿದೆ ಮತ್ತೆ ಕೃಷ್ಣನಿಗೆ ಅದೆಲ್ಲ ನೆನಪಿದೆ ಅಂತ ಹೇಳ್ತಾನೆ. ಹರೇ ಕೃಷ್ಣ. ಹೇಗೆ ಅರ್ಜುನ ನೆನಪಲ್ಲಿ ಇಟ್ಕೊಂಡಿದ್ದಾನೆ ಮತ್ತೆ ಕೃಷ್ಣ ಮರ್ತೋಗಿದ್ದಾನೆ, ಸಾರಿ, ಕೃಷ್ಣ ನೆನಪಲ್ಲಿ ಇಟ್ಕೊಂಡಿದ್ದಾನೆ, ಅರ್ಜುನ ಮರ್ತೋಗಿದ್ದಾನೆ. ಆದ್ರೆ ಪ್ರತಿಯೊಂದು ಜೀವಿನೂ ಒಂದು ದೇಹವನ್ನ ತ್ಯಾಗ ಮಾಡಿ ಇನ್ನೊಂದು ದೇಹವನ್ನ ಪಡೆದ ಕೂಡಲೇ ಹಿಂದಿನ ಜನ್ಮದನ್ನೆಲ್ಲ ಮರ್ತು ಬಿಡ್ತಾರೆ. ಹೌದಲ್ವಾ ಹರಿಕೃಷ್ಣ? ನಮ್ಗೆ ಹಿಂದಿನ ಜನ್ಮದ ಏನಾದ್ರು ನೆನಪಿದ್ಯಾ? ಇಲ್ಲ ಮಾತಾಜಿ, ನಮ್ಗೆ ಮರ್ತೆ. ಹಿಂದಿನ ಜನ್ಮದ್ದು ಬಿಡಿ, 2 ವಾರ ಈಗ 2 ತಿಂಗಳು ಬೆಳಗಾತ ಏನ್ ತಿಂದಿದೀವಿ, ಏನ್ ಮಾಡಿದೀವಿ ಅಂತ ನಮ್ಗೆ ನೆನಪಿರುದಿಲ್ಲ. ಅದು ಕೂಡ ಮರೆತು ಬಿಡ್ತೀವಿ ನಾವು. ಹಾಗೆ ಇಲ್ಲಿ ಅರ್ಜುನ ದೇಹತ್ಯಾಗ ಮಾಡಿ ಇನ್ನೊಂದು ದೇಹ ಪಡೆದ ಕಾರಣ ಅವನೆಲ್ಲ ಮರ್ತೋಗಿದ್ದಾನೆ. ಆದ್ರೆ ಕೃಷ್ಣ ಆ ರೀತಿ ಇಲ್ಲ. ಕೃಷ್ಣ ಅವನ ಒಂದು ಸಚ್ಚಿದಾನಂದ ವಿಗ್ರಹ. ಅವನು ಅದೇ ಒಂದು ರೂಪದಲ್ಲಿ, ಅವನ ಜನನ ಹೇಗೆ ಆಗುತ್ತೆ ಅಂದ್ರೆ ದೇವಕಿಯ ಗರ್ಭದಲ್ಲಿ ಅವಳು ಗರ್ಭ ಧರಿಸಿದ ಹಾಗೆ ಕಾಣುವಂಥದ್ದು ಅದು ಅವನ ಒಂದು ಯೋಗ ಮಾಯೆ ಅಂತ ಹೇಳ್ತಾರೆ. ಅವನ ಅಂತರಂಗ ಶಕ್ತಿಯಿಂದ ಅವನು ಆ ರೀತಿ ತೋರ್ಪಡಿಸ್ಕೊತಾನೆ ಅಂತ. ಆದ್ರೆ ಅವನು ವಾಸ್ತವದಲ್ಲಿ ಹೇಗೆ ಜನ್ಮ ಪಡಿತಾನೆ ಅಂತಂದ್ರೆ, ಮೊದಲು ವಸುದೇವನ ಹೃದಯದಲ್ಲಿ ಪ್ರತ್ಯಕ್ಷನಾಗ್ತಾನೆ, ಮಹಾವಿಷ್ಣುವಿನ ರೂಪದಲ್ಲಿ ಚತುರ್ಭುಜಧಾರಿಯಾಗಿ. ಎಲ್ಲ ಒಂದು ಆ ಏನಂತ ಹೇಳ್ತೀವಿ, ಷಡೈಶ್ವರ್ಯ ಅಂದ್ರೆ ಎಲ್ಲ ಒಂದು ಆಭರಣಗಳನ್ನ, ಎಲ್ಲ ಒಂದು ಅಲಂಕಾರಗಳನ್ನ ಮಾಡ್ಕೊಂಡು ಭಗವಂತ ಅಲ್ಲಿ ಅವನ ಹೃದಯದಲ್ಲಿ ಪ್ರತ್ಯಕ್ಷನಾಗ್ತಾನೆ. ನಂತರ ದೇವಕಿಯ ಹೃದಯಕ್ಕೆ ಬಂದು ನಂತರ ಅವರ ಎದುರುಗಡೆ ಪ್ರತ್ಯಕ್ಷನಾಗಿ ಕಾಣಿಸ್ತಾನೆ. ಕೂಡಲೇ ಅವ್ರು ಏನಂತಾರೆ, ಪ್ರಾರ್ಥನೆ ಮಾಡ್ತಾರೆ, ಭಗವಂತ ನೀನ್ ಈ ರೀತಿ ಬಂದ್ರೆ ನಿನ್ನನ್ನ ನಮ್ಮ ಮಗು ಅಂತ ಹೇಗೆ ಸ್ವೀಕಾರ ಮಾಡ್ತಾರೆ ಅಂತ. ಆದ್ರೆ ಇಲ್ಲಿ ಯಾಕೆ ಭಗವಂತ ಆ ರೀತಿ ಕಾಣಿಸ್ಕೋತಾನೆ ಅವರಿಬ್ಬರಿಗೆ? ಆ ಅವನು ಮೊದಲೇ ಅಂದ್ರೆ ಅವ್ರ ಮುಂದೆ ಮಗುವಾಗಿ ಬರ್ಬೋದಾಗಿತ್ತು, ಯಾಕೆ ಅವನು ಮಹಾವಿಷ್ಣುವಾಗಿ ಬರ್ತಾನೆ ಅಂತ? ಹರೇ ಕೃಷ್ಣ. ಗೊತ್ತಿದ್ರೆ ಹೇಳ್ಬೋದು, ಯಾಕೆ ಅವ್ರಿಗೆ ಆ ರೂಪದಲ್ಲಿ ಕಾಣಿಸ್ಕೊಂಡ ಅಂತ. ಅಂದ್ರೆ ಈ ಒಂದು ದೇವಕಿ ಮತ್ತೆ ವಸುದೇವ ಯಾರಿದ್ದಾರೆ ಅವರು ಆಮ್, ಸುತಪ ಮತ್ತೆ ವೃಷ್ಣಿ ಅಂತ ಅನೇಕ ವರ್ಷಗಳು ಅವರು ತಪಸ್ಸನ್ನ ಮಾಡ್ತಾರೆ. ಭಗವಂತನನ್ನ ತಮ್ಮ ಮಗನಾಗಿ ಪಡಿಬೇಕು ಅಂತ ಅನೇಕ ವರ್ಷಗಳು ತಪಸ್ಸನ್ನ ಮಾಡ್ತಾರೆ. ಆಗ ಮಹಾವಿಷ್ಣು ಅವರಿಗೆ ಪ್ರತ್ಯಕ್ಷನಾಗಿ ಹೇಳ್ತಾನೆ, ವರಗಳನ್ನ ಕೊಡ್ತಾನೆ, 3 ಜನ್ಮ ನಾನು ನಿಮ್ಮನ್ನ ತಂದೆ ತಾಯಿಗೆ ಪಡ್ಕೊಳ್ತೀನಿ ಅಂತ. ಹಾಗೆ ಆ ಒಂದು ಪುರಾವೆ ಕೊಡ್ಬೇಕೀಗ, ಬಂದಿರುವಂತದ್ದು ಅದೇ ಮಹಾವಿಷ್ಣುನೇ ಅನ್ನುವಂಥದ್ದು ಅವ್ರಿಗೆ ಗೊತ್ತಾಗ್ಬೇಕು. ಆ ಕಾರಣದಿಂದ ಅವನು ಚತುರ್ಭುಜಧಾರಿಯಾಗಿ ಅವ್ರ ಮುಂದೆ ಕಾಣಿಸ್ಕೊಂಡು ಅವ್ರಿಗೆ ಎಲ್ಲ ಒಂದು ವಿಚಾರಗಳು ಗೊತ್ತಾಗುತ್ತೆ. ಅಂದ್ರೆ ಅವ್ರು ಹೇಳ್ತಾರೆ, ಈಗ ನೀವು ಮಗನ ರೂಪದಲ್ಲಿ ಅಂದ್ರೆ ಮಗುವಾಗಿ ಬರ್ಬೇಕು ಅಂತ. ಮಗು ಆದ್ಮೇಲೂ ಕೂಡ ನಾವು ನೋಡ್ತೀವಿ ಭಗವಂತ ಅವನ ಸುಂದರವಾದ ಒಂದು ಆ ಗುಂಗುರು ಕೂದಲು, ಮತ್ತೆ ಬಾಯಿ ತುಂಬಾ ಹಲ್ಲಿಟ್ಕೊಂಡು ಅವನು ನಗ್ನಗ್ತಾ ಆ ಅಷ್ಟು ಸುಂದರವಾಗಿ ಆಭರಣಗಳನ್ನೆಲ್ಲ ಧರಿಸಿ ಭಗವಂತ ಅಷ್ಟು ಸುಂದರವಾಗಿ ಅವನು ಕಾಣಿಸ್ಕೊಳ್ತಾನೆ. ಅಂದ್ರೆ ನಾವ್ಯಾರು ಆ ರೀತಿ ಜನ್ಮವನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ, ನಮ್ಮ ಜನ್ಮ ಆ ರೀತಿಯದ್ದು ಆಗಿರೋದಿಲ್ಲ. ಇಲ್ಲಿ ಆ ಕಾರಣದಿಂದ ಹೇಳ್ತಾ ಇದ್ದಾನೆ ಭಗವಂತ, ನಾನು ಇಳಿದು ಬಂದಿದ್ದೀರಿ ಅಂದ್ರೆ ಭಗವಂತ ದೇವತ ಪರಮ ಪುರುಷ ಅವನು ಸಚ್ಚಿದಾನಂದ ಸ್ವರೂಪಿಯಾಗಿ ಅವತಾರವನ್ನ ಅಂದ್ರೆ ಅವತಾರಿ ಇಲ್ಲಿ ಬೇರೆ ಬೇರೆ ಅವತಾರಗಳನ್ನ ಅವನು ಇರ್ತಾನೆ. ನಾವು ನೋಡ್ತೀವಿ ದಶಾವತಾರದಲ್ಲಿ
ಭಗವಂತ ಅವನು ಮತ್ಸ್ಯ ಅವತಾರ, ಕೂರ್ಮ ಅವತಾರ, ವರಾಹ ಅವತಾರ, ಹೀಗೆ ನರಸಿಂಹ ಅವತಾರ, ಬೇರೆ ಬೇರೆ ಅವತಾರಗಳಲ್ಲಿ ಬರ್ತಾನೆ. ಆದ್ರೆ ಕೃಷ್ಣ ಅಂದ್ರೆ ಅದು ಅವತಾರ ಅಲ್ಲ, ಅವನ ಬೇರೆ ಬೇರೆ ರೂಪ ಅಲ್ಲ, ಅವನು ಬೇರೆ ರೂಪದಲ್ಲಿ ಬರುವಂತದ್ದಲ್ಲ. ಅವನು ಸ್ವತಃ ಅವನ ಒಂದು ಪರ್ಸನಲ್ ರೂಪ, ಅವನು ಏನಂತ ಹೇಳಿದೆ ವೈಯಕ್ತಿಕ ರೂಪ. ಅದು ಅವನು ಎಲ್ಲಿ ಧಾಮದಲ್ಲಿ ಅವನು ಹೇಗಿದ್ದಾನೆ ಹಾಗೆ ಅವನು ಭೂಮಿಗೆ ಇಳಿದು ಬರುವಂತದ್ದು. ಇಂತಹ ಒಂದು ಭಾಗ್ಯ ಯಾವಾಗ ಸಿಗುತ್ತೆ ಅಂತ ಹೇಳ್ತಾರೆ ಅಂದ್ರೆ ಆಚಾರ್ಯರು, ಆ ಒಂದು ಬ್ರಹ್ಮನ ಕಲ್ಪ ಒಂದು ದಿನದಲ್ಲಿ ಒಂದು ಎಷ್ಟನೇ 7ನೇ ಮನುವಿನ ಒಂದು ಸಮಯದಲ್ಲಿ 27ನೇ ಒಂದು ದಿವ್ಯಯುಗ ನಡೆಯುವಾಗ ಈ ಒಂದು ಅದರ ಮನುವಿನ ಸಮಯದಲ್ಲಿ ಕೂಡ 71 ದಿವ್ಯಯುಗಗಳು ಬರುತ್ತೆ. ಅದರಲ್ಲಿ 27ನೇ ದಿವ್ಯಯುಗದಲ್ಲಿ ಭಗವಂತ ಅವನು ಬರ್ತಾನೆ. ಅಂದ್ರೆ ಬ್ರಹ್ಮನ ಒಂದು ಅವನ ದಿನದ ಮಧ್ಯಾಹ್ನದ ಸಮಯದಲ್ಲಿ ಭಗವಂತ ಅಲ್ಲಿ ಒಮ್ಮೆ ಕಾಣಿಸ್ಕೊತಾನೆ ಅಂತ. ಹೀಗೆ ನಾವೆಲ್ಲರೂ ಭಾಗ್ಯವಂತರು. ಆದ ಕಾರಣ ನಮಗೆ 5,000 ವರ್ಷಗಳ ಹಿಂದೆ ಅಷ್ಟೇ ಭಗವಂತ ಅವತರಿಸಿದ್ದಾನೆ. ಆ ವಿಚಾರವನ್ನು ಕೂಡ ಇಲ್ಲಿ ನಾವು ತಿಳಿತಾ ಇದ್ದೀವಿ. ಹೀಗೆ ಭಗವಂತ ಅವನ ಒಂದು ಜನ್ಮ ಅನ್ನುವಂಥದ್ದು ಮತ್ತೆ ಅವನ ಒಂದು ಆ ರೂಪ ಅನ್ನುವಂಥದ್ದು ಇದೆಲ್ಲವೂ ಕೂಡ ಆ ದಿವ್ಯವಾದದ್ದು. ಆದ್ರೆ ನಮ್ಮದು ಆ ರೀತಿದ್ದಲ್ಲ. ಆ ಕಾರಣದಿಂದ ಇಲ್ಲಿ ಭಗವಂತ ವಿವಸ್ವಾನನಿಗೆ ಹೇಳಿದ್ದು ಅವನಿಗೆ ನೆನಪಿದೆ, ಮತ್ತೆ ಇಲ್ಲಿ ಅರ್ಜುನನಿಗೆ ಅದು ಮರೆತಿದೆ. ಮುಂದೆ ಹೇಳ್ತಾನೆ, ಭಗವಂತ ಹೇಳ್ತಾರೆ, ನನಗೆ ಹುಟ್ಟು ಅನ್ನುವಂಥದ್ದು ಇಲ್ಲ, ನಾನು ಹುಟ್ಟೋದಿಲ್ಲ, ಹುಟ್ಟು ಅನ್ನೋದು ಸಾವು ಅನ್ನೋಂಥದ್ದು ಭಗವಂತನಿಗೆ ಆಗುದಿಲ್ಲ, ನಮ್ಗೆ ಅದೆಲ್ಲ ಆಗುತ್ತೆ. ಆದ ಕಾರಣ ಅವನನ್ನ ಅಚ್ಯುತ ಅಂತ ಹೇಳ್ತಾರೆ. ಅವನಿಗೆ ಚ್ಯುತಿ ಅನ್ನೋದು ಇಲ್ಲ. ಮತ್ತೆ ಆಧ್ಯಾತ್ಮಿಕ ಶರೀರ, ಅವನ ಶರೀರದಲ್ಲಿ ಯಾವುದೇ ಒಂದು ವ್ಯತ್ಯಾಸಗಳು ಆಗೋದಿಲ್ಲ. ಮತ್ತೆ ಅವನು ಭಗವಂತ ಎಲ್ಲ ಜೀವಿಗಳ ಪ್ರಭು ಆಗಿದ್ದಾನೆ. ಪ್ರತಿ ಯುಗದಲ್ಲೂ ಅವನ ಮೂಲ ಸ್ವರೂಪದಲ್ಲಿ ಅವನು ಬರ್ತಾನೆ. ಅಂದ್ರೆ ಅವನು ಶೂಕರನಾಗಿ ಅಥವಾ ಅವನು ಮತ್ಸ್ಯವಾಗಿ, ಕೂರ್ಮವಾಗಿ, ನರಸಿಂಹನಾಗಿ ಅಥವಾ ಇನ್ಯಾವುದೇ ರೂಪದಲ್ಲಿ ಬಂದರೂ ಕೂಡ ಅವನ ಒಂದು ದೇಹ ಅನ್ನುವಂಥದ್ದು ನಮ್ಮ ಹಾಗೆ ಪಂಚಭೂತಗಳಿಂದ ಆದಂತಹ ಮಾಂಸ, ಮೂಳೆ, ರಕ್ತದಿಂದ ಆಗಿರುವಂತದ್ದಲ್ಲ. ಅವನ ದೇಹ ಅದು ಸಚ್ಚಿದಾನಂದವಾದದ್ದು, ಆಧ್ಯಾತ್ಮಿಕವಾದದ್ದು ಅನ್ನೋದರಲ್ಲಿ ತಿಳಿಸ್ತಾ ಇದ್ದಾನೆ. ಮತ್ತೆ ಯಾಕೆ ಭಗವಂತ ಈ ರೀತಿ ಭೂಮಿಗೆ ಇಳಿದು ಬರ್ತಾನೆ ಅದನ್ನ ಹೇಳ್ತಾನೆ. ಯಾವಾಗೆಲ್ಲ ಅನ್ಯಾಯ ಹೆಚ್ಚುತ್ತೆ, ಅಧರ್ಮ ಹೆಚ್ಚುತ್ತೆ, ಅದನ್ನ ಸದೆಬಡೆದು ಧರ್ಮವನ್ನ ಸ್ಥಾಪನೆ ಮಾಡೋದಕ್ಕಾಗಿ ನಾನು ಮತ್ತೆ ಮತ್ತೆ ಬರ್ತೀನಿ ಅಂತೇಳಿ ಹೇಳ್ತಾ ಇದ್ದಾನೆ. ಅಂದ್ರೆ ಅವನ ಅವತಾರಗಳು ಯಾವ ರೀತಿ ಇರುತ್ತೆ ಅಂತಂದ್ರೆ ಸಮುದ್ರದ ಅಲೆಗಳಿದ್ದ ಹಾಗೆ ಅಂತ ಹೇಳ್ತಾರೆ. ಅಂದ್ರೆ ಭಗವಂತ ಅನೇಕ ಅನೇಕ ಅವತಾರಗಳನ್ನ ಮಾಡ್ತಾನೆ. ಅವತಾರಗಳ ಬಗ್ಗೆ ಕೂಡ ಹೇಳ್ತಾರೆ. ಯಾವ್ದೆಲ್ಲ ಮಾಡ್ತಾರೆ ಅಂತಂದ್ರೆ ಗುಣಾವತಾರ, ಪುರುಷಾವತಾರ, ಮನ್ವಂತರ ಅವತಾರ, ಯುಗಾವತಾರ, ಶಕ್ತ್ಯಾವೇಶಿತ ಅವತಾರ, ಹೀಗೆ ಅವನ ಅವತಾರಗಳು ಲೆಕ್ಕ ಇಲ್ಲದಷ್ಟು. ಅದೆಲ್ಲವೂ ಕೂಡ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಈಗಲೂ ಕೂಡ ಸದಾ ಅದು ಆ ಲೀಲೆಗಳಲ್ಲಿ ಭಗವಂತ ವೈಕುಂಠ ಲೋಕಗಳಲ್ಲಿ ಅವನು ಇದ್ದಾನೆ. ಬೇರೆ ಬೇರೆ ರೂಪಗಳಲ್ಲಿ ಅವನು ಏನು ಲೀಲೆಗಳನ್ನ ಭೂಮಿ ಮೇಲೆ ತೋರಿಸಿದ್ದಾನೆ, ಆ ಎಲ್ಲಾ ಒಂದು ಲೀಲೆಗಳು ಈಗಲೂ ಕೂಡ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಅದು ಇದೆ. ಆದ್ರೆ ವಿಶ್ವರೂಪ ಅನ್ನುವಂಥದ್ದು ನಾವು ಏನ್ ಹೇಳ್ತೀವಿ, ಅದು ಈ ಒಂದು ಭೌತಿಕ ಜಗತ್ತಿನ ಅಭಿವ್ಯಕ್ತಿ, ಅದು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಕಾಣಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾವು ಲೆವೆಲ್ 1 ಅಲ್ಲೇ ತಿಳ್ಕೊಂಡಿದ್ದೀವಿ. ಈಗ ಭಗವಂತ ಹೇಳ್ತಾ ಇದ್ದಾನೆ, ಇನ್ನೊಂದು ಕಾರಣ ಏನು ಅಂತಂದ್ರೆ ಪರಿತ್ರಾಣಾಯ ಸಾಧುನಂ, ಅಂದ್ರೆ ಅವನ ಸಜ್ಜನರನ್ನ ರಕ್ಷಿಸುವುದಕ್ಕಾಗಿ. ಭಕ್ತವತ್ಸಲ ಭಗವಂತ, ಅವನ ಭಕ್ತರಿಗೆ ಯಾರಾದ್ರೂ ನೋವುಂಟು ಮಾಡಿದ್ರೆ, ಅವರಿಗೆ ಯಾರಾದ್ರೂ ತೊಂದರೆ ಕೊಟ್ರೆ ಕೂಡಲೇ ಭಗವಂತ ಅಲ್ಲಿಗೆ ಬಂದು ಬಿಡ್ತಾನೆ. ಮತ್ತೆ ಆ ಒಂದು ಸಂದರ್ಭದಲ್ಲಿ ಯಾರು ಆ ಭಕ್ತರಿಗೆ ನೋವನ್ನ, ಕಷ್ಟವನ್ನ ಕೊಡ್ತಾ ಇದ್ದಾರೆ ಅಂತವ್ರನ್ನ ನಾಶ ಮಾಡುವಂಥದ್ದು ಕೂಡ ಭಗವಂತ ಮಾಡ್ತಾನೆ ಅಂತೇಳಿ ಹೇಳ್ತಾರೆ. ಆದ್ರೆ ಈ ಒಂದು ದುಷ್ಟರನ್ನ ನಾಶ ಮಾಡೋದಕ್ಕೆ ಭಗವಂತ ಬರ್ಬೇಕಾಗಿಲ್ಲ. ಅವನ ಒಂದು ಶಕ್ತಿಗಳು, ಅವನ ಒಂದು ದೇವತೆಗಳು ಅಥವಾ ಅವನ ಒಂದು ಯಾರು ಭಕ್ತರಿದ್ದಾರೆ, ಅವರಿಂದಲೇ ಅದೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾದ್ರೆ ಭಗವಂತ ಬರುವಂತದ್ದು ಮೂಲ ಉದ್ದೇಶ ಏನು ಅಂತಂದ್ರೆ ಭೂಮಿಯ ಮೇಲೆ ತನ್ನ ಒಂದು ಲೀಲೆಗಳನ್ನ ಮಾಡಿ ಬದ್ಧಾತ್ಮರನ್ನ ತನ್ನ ಹತ್ರಕ್ಕೆ ಆಕರ್ಷಿಸೋದಕ್ಕಾಗಿ ಬರ್ತಾನೆ ಅಂತ ಹೇಳ್ತಾರೆ. ಆ ಮೂಲಕ ಅಂದ್ರೆ ನಮಗೆ ಆ ಒಂದು ನಾವೇನನ್ನ ಮರ್ತಿದೀವಿ, ಆ ಭಗವಂತನ ಒಂದು ಧಾಮದಲ್ಲಿ ನಾವು ಇಂತಹ ಒಂದು ಆನಂದದಲ್ಲಿ ಇದ್ದೀವಿ, ಆ ಒಂದು ಆನಂದವನ್ನ ನಾವು ಯಾವ್ದೆಲ್ಲ ಮರ್ತಿದೀವಿ ಅದನ್ನ ನೆನಪಿಸಕ್ಕೆ ಬರ್ತಾನೆ. ನೆನಪಿಸಿ ನಮ್ಮನ್ನ ಮತ್ತೆ ಅಲ್ಲಿಗೆ ಕರ್ಕೊಂಡು ಹೋಗೋ ಒಂದು ಉದ್ದೇಶದಿಂದ ಬರ್ತಾನೆ ಭಗವಂತ. ಹೀಗೆ ಯಾಕೆ ನಾವು ಅವನ ಒಂದು ಹುಟ್ಟು ಮತ್ತೆ ಅವನ ಒಂದು ಲೀಲೆಗಳು, ಅವನ ಒಂದು ಗುಣಗಳು, ಇದನ್ನೆಲ್ಲ ಯಾಕೆ ನಾವು ತಿಳ್ಕೋಬೇಕು ಅನ್ನೋದನ್ನಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಅದರಿಂದ ಏನು ಪ್ರಯೋಜನ ಅಂತ. ಅದರಿಂದ ಏನು ಪ್ರಯೋಜನ ಅಂತಂದ್ರೆ ಅವನ ಹುಟ್ಟು ಕರ್ಮಗಳು ಇದನ್ನೆಲ್ಲ ನಾವು ಯಥಾರ್ಥವಾಗಿ ತಿಳ್ಕೊಳ್ಳೋದ್ರಿಂದ ಈ ದೇಹವನ್ನ ಬಿಟ್ಟ ನಂತರ ಮತ್ತೆ ನಾವು ಈ ಭೂಮಿ ಮೇಲೆ ಹುಟ್ಟೋದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಭಗವಂತನ ಅನೇಕ ಲೀಲೆಗಳು ಮತ್ತೆ ಅನೇಕ ಆ ವಿಚಾರಗಳು, ಭಗವಂತನ ಜ್ಞಾನ ನಾವೇನ್ ಪಡಿತೀವಿ ಅದನ್ನ ಒಮ್ಮೆ ಪಡೆದು ಬಿಟ್ಟು ನಂಗೆ ಗೊತ್ತಿದೆ ಅಂತ ಹೇಳಿ ಆ ಒಂದು ಲೀಲೆಗಳನ್ನ ಬಗ್ಗೆ ಅಥವಾ ಒಂದು ಕಥೆಗಳ ಬಗ್ಗೆ ನಾವು ಒಂದು ಸತಿ ಓದಿ ಮತ್ತೆ ಬಿಡಬೇಕು ಅನ್ನುವಂಥದ್ದಲ್ಲ. ಅದನ್ನ ಪದೇ ಪದೇ ಓದ್ಬೇಕು ಅಂತ ಹೇಳ್ತಾರೆ, ಪದೇ ಪದೇ ಅದನ್ನ ಕೇಳಬೇಕು ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಆ ರೀತಿ ಮಾಡೋದ್ರಿಂದ ನಾವು ಮಾಡಿರುವ ಅನೇಕ ಕರ್ಮಗಳನ್ನ ಕಡ್ಕೋತೀವಿ, ನಮ್ಮ ಅಸ್ತಿತ್ವ ಅನ್ನುವಂಥದ್ದು ಶುದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ನಮ್ಮ ಅಸ್ತಿತ್ವ ಶುದ್ಧಿ ಅನ್ನುವಂಥದ್ದು ಹೇಗೆ ಅಂತಂದ್ರೆ ಅದು ನಮ್ಮ ಒಂದು ನಾವು ಅಂದ್ರೆ ನಾವು
ಏನನ್ನ ಹೊತ್ಕೊಂಡು ಹೋಗ್ತಾ ಇದೀವಿ ಅಂದ್ರೆ ಈ ಒಂದು ಪಾಪದ ಮೂಟೆಯನ್ನ ಹೊತ್ಕೊಂಡು ಹೋಗ್ತಾ ಇದೀವಿ ಅಂತ. ಆ ಪಾಪದ ಮೂಟೆ ಅದು ಕರಗಿದ ಕೂಡಲೇ ನಾವು ಸುಲಭವಾಗಿ ಭಗವಂತನ ಧಾಮಕ್ಕೆ ಹೋಗೋದಕ್ಕೆ ಅರ್ಹರಾಗ್ತೀವಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಹೀಗೆ ಭಗವಂತ ಹೇಳ್ತಾ ಇದ್ದಾನೆ, ಅವನ ಭಕ್ತರಾದವರ ಗುಣಗಳ ಬಗ್ಗೆ ಹೇಳ್ತಾ ಇದ್ದಾನೆ. ಅವನ ಭಕ್ತರಾದವರು ಯಾವತ್ತು ಹಿಂದಿನದನ್ನ ನೆನೆಸ್ಕೊಂಡು ಶೋಕ ಪಡೋದಾಗ್ಲಿ, ಅಥವಾ ಮುಂದೆ ಕೋಪ ಪಡೋದಾಗ್ಲಿ, ಅಥವಾ ಮುಂದೆ ಏನು ಅಂತ ಹೆದರ್ಕೊಳ್ಳೋದಾಗ್ಲಿ, ಅಥವಾ ಈಗ ನನ್ನ ಹತ್ರ ಏನಿದೆ ಅದರ ಮೇಲೆ ಮೋಹ, ಅತಿಯಾಗಿ ಮೋಹ ಬೆಳೆಸ್ಕೊಳ್ಳೋದಾಗ್ಲಿ, ಇಂತಹ ಒಂದು ಗುಣಗಳವರಲ್ಲಿ ಇರೋದಿಲ್ಲ. ಅಂತವ್ರು ಮಾತ್ರ ಭಗವಂತನನ್ನ ಆ ಸದಾ ಅವರ ಮನಸ್ಸಿನಲ್ಲಿ ಸ್ಮರಣೆಯಲ್ಲಿ, ಭಗವಂತನ ಸ್ಮರಣೆಯಲ್ಲಿ ಇರೋದಕ್ಕೆ ಸಾಧ್ಯ ಆಗತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಇಂಥ ಆ ಅಂತಹ ಒಂದು ಭಕ್ತರು ಯಾರಿದ್ದಾರೆ ಅವರು ಭಗವಂತನ ಒಂದು ಜ್ಞಾನವನ್ನ ಪಡೆದು ಪರಿಶುದ್ಧರಾಗ್ತಾರೆ, ಮತ್ತೆ ಆ ಪ್ರೇಮವನ್ನ ಪಡಿತಾರೆ ಅಂತಲ್ಲಿ ತಿಳಿಸ್ತಾ ಇದ್ದಾನೆ. ಪ್ರೇಮದ ಹಂತಕ್ಕೆ ಬರಬೇಕು ಅಂದ್ರೆ 9 ಹಂತಗಳನ್ನ ನಾವು ನಿನ್ನೆ ತಿಳ್ಕೊಂಡಿದ್ವಿ. ಹರೇ ಕೃಷ್ಣ. ಯಾವುದು 9 ಹಂತಗಳು ಭಗವಂತನ ಪ್ರೇಮವನ್ನ ಹೊಂದೋದಕ್ಕೆ ಇರುವಂತದ್ದು. ಅದರಲ್ಲಿ ಮೊದಲನೇದಾಗಿ ಬರುವಂತದ್ದು ಶ್ರದ್ಧೆ ಅಂತ ಹೇಳ್ತಾರೆ. ಭಗವಂತನಲ್ಲಿ ಶ್ರದ್ಧೆಯನ್ನ ಬೆಳೆಸ್ಕೊಳ್ಳುವ ಮೂಲಕ ಆ ಒಂದು ಮೊದಲ ಹೆಜ್ಜೆ ಇರ್ತೀವಿ. ಶಾಸ್ತ್ರದಲ್ಲಿ, ಭಗವಂತನಲ್ಲಿ, ಗುರುವಿನಲ್ಲಿ ನಂಬಿಕೆ ಅನ್ನುವಂಥದ್ದಿದ್ದಾಗ ಮಾತ್ರನೇ ನಾವು ಆ ಒಂದು ಪ್ರೇಮವನ್ನ ಪಡೆಯೋದಕ್ಕೆ ಅರ್ಹರಾಗ್ತೀವಿ ಅಂತ. ಆ ಒಂದು ಶ್ರದ್ಧೆ ಎನ್ನುವಂಥದ್ದು ನಮ್ಮನ್ನ ಭಕ್ತರ ಸಂಘದಲ್ಲಿ ಕರ್ಕೊಂಡು ಹೋಗುತ್ತೆ. ಭಕ್ತರ ಸಂಘದಲ್ಲಿ ಬಂದಾಗ ನಾವೇನ್ ಮಾಡ್ತೀವಿ, ಭಕ್ತಿ ಕಾರ್ಯಗಳನ್ನ ಮಾಡ್ತೀವಿ. ಭಕ್ತಿ ಕಾರ್ಯಗಳನ್ನ ಮಾಡೋದ್ರಿಂದ ನಮ್ಮೆಲ್ಲ ಪಾಪಕರ್ಮಗಳನ್ನ ನಾವು ಕಳ್ಕೋತೀವಿ. ನಂತರ ನಾವು ಗುರುಗಳ ಒಂದು ಆಶ್ರಯ ಪಡಿತೀವಿ. ಅಂದ್ರೆ ನಮಗೆ ಗುರುವಿನ ಒಂದು ಅಹ್ ಏನಂತ ಹೇಳ್ತಾರೆ, ಅವನ ಒಂದು ಆ ಒಂದು ಅವ್ಯಾಜ್ಯ ಕರುಣೆ ನಮಗೆ ಸಿಗುತ್ತೆ, ಅವನ ಒಂದು ಆಶೀರ್ವಾದ ಸಿಗುತ್ತೆ, ಕೃಪೆ ನಮಗೆ ಸಿಗುತ್ತೆ. ಆ ಮೂಲಕ ನಾವು ಗುರುವಿನಲ್ಲಿ ಶ್ರದ್ಧೆಯಿಂದ ಅವನು ಹೇಳಿದ್ದನ್ನ ನಾವು ನಿಷ್ಠೆಯಿಂದ ಆಚರಣೆ ಮಾಡ್ತೇವೆ. ನಿಷ್ಠೆಯಿಂದ ಆಚರಣೆ ಮಾಡ್ತಾ ಮಾಡ್ತಾ ಕೊನೆಗೆ ಅದರಲ್ಲಿ ನಮಗೆ ಕ್ರಮೇಣ ರುಚಿ ಅನ್ನುವಂಥದ್ದು ಸಿಗುತ್ತೆ. ಆಗ ನಾವು ನಿಷ್ಠೆ, ಗುರು ಹೇಳ್ತಾ ಇದ್ದಾರೆ ಆ ಕಾರಣಕ್ಕಾಗಿ ನಾ ಮಾಡ್ತಾ ಇದ್ದೀನಿ ಅನ್ನೋದನ್ನ ಬಿಟ್ಟು ನಾವು ಆಸಕ್ತಿಯಿಂದ ಮಾಡ್ತೀವಿ. ನಮ್ಗೆ ಅದರಲ್ಲಿ ಅದನ್ನ ನಾವು ಸ್ವಾಭಾವಿಕವಾಗಿ ಮಾಡ್ತೀವಿ, ನಾವು ಇಷ್ಟಪಟ್ಟು ಮಾಡ್ತೀವಿ. ಆ ಒಂದು ಇಷ್ಟಪಟ್ಟು ಮಾಡ್ತಾ ಮಾಡ್ತಾ ಅದೇನಾಗುತ್ತೆ ಅಂದ್ರೆ ನಮ್ಗೆ ಭಗವಂತನಲ್ಲಿ ಆ ಒಂದು ಭಾವವನ್ನ ಹುಟ್ಟಿಸುತ್ತೆ. ಅಂದ್ರೆ ಭಗವಂತ ಭಾವಗ್ರಹಿ ಜನಾರ್ದನ, ಅವನಿಗೆ ಕೊಡುವಾಗ ನಾವು, ಅವನಿಗೆ ಸೇವೆ ಮಾಡುವಾಗ ನಾವು ಪ್ರೀತಿಪೂರ್ವಕವಾಗಿ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀವಿ. ಯಾವಾಗ ನಾವು ಆ ಒಂದು ಪ್ರೀತಿಯಿಂದ ಭಗವಂತನಿಗೆ ಏನನ್ನಾದ್ರೂ ಸೇವೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀವಿ, ಆಗ ಸ್ವತಃ ಭಗವಂತ ನಮಗೆ ಆ ಪ್ರೇಮವನ್ನ, ಅಂದ್ರೆ ನಾವು ಯಾವ ಒಂದು ಮೂಲ ಉದ್ದೇಶ, ನಮ್ಮ ಒಂದು ಜೀವನದ ಅಂತಿಮ ಗುರಿ ಏನು ಅಂತಂದ್ರೆ ಭಗವಂತನ ಪ್ರೇಮವನ್ನ ಪಡಿಬೇಕು ಅನ್ನುವಂಥದ್ದು, ಅದು ಸ್ವತಃ ಭಗವಂತನೇ ನಮ್ಗೆ ನೀಡುತ್ತಾನೆ ಅಂತ ಅಲ್ಲಿ ತಿಳಿತೀವಿ. ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಯಾರೆಲ್ಲ ಅವನ ಹತ್ರ ಯಾವ ಒಂದು ಮನೋಭಾವದಿಂದ, ಮನಸ್ಥಿತಿಯಿಂದ ಅವನನ್ನ ಸಂಪರ್ಕಿಸ್ತಾರೋ ಅವರಿಗೆ ಅವರದೇ ಆದ ರೀತಿಯಲ್ಲಿ ಅವನು ಅನುಗ್ರಹಗಳನ್ನ ಕೊಡ್ತಾನೆ ಅಂತ. ಅಂದ್ರೆ ನಾವು ನೋಡಿದ್ವಿ ಒಂದು ಭಾಗವತದಲ್ಲಿ ಬರುವಂತಹ ಶ್ಲೋಕ ಇದೆ. ಅಲ್ಲಿ ಏನಂತ ಹೇಳ್ತಾರೆ ಅಂದ್ರೆ, ಅಕಾಮ ಸರ್ವ ಕಾಮೋವ ಮೋಕ್ಷ ಕಾಮ ಉದಾಹರಣೆ ತೀವ್ರೇನ ಭಕ್ತಿ ಯೋಗಿನ ಯಜೇತ ಪುರುಷಂ ಪರ ಅಂತ. ಹಾಗಂದ್ರೆ ನಮಗೆ ಅಕಾಮ ಅಂತಂದ್ರೆ ಯಾವುದೇ ಆಸೆಗಳು ಇಲ್ಲದೆ ಇರ್ಬೋದು, ಅಥವಾ ಸರ್ವಕಾಮ ಎಲ್ಲಾ ಆಸೆಗಳು ಇನ್ನೂ ನಮ್ಮಲ್ಲಿ ಇರ್ಬೋದು, ಅಥವಾ ಮೋಕ್ಷ ಕಾಮವನ್ನು ನಾವು ಇಟ್ಕೊಂಡಿರ್ಬೋದು. ಎಂತಹದೇ ಒಂದು ಆಸೆಗಳು ಇದ್ದಾಗ್ಲೂ ಇಲ್ಲದಿದ್ದಾಗ್ಲೂ ಕೂಡ ನಾವು ಭಗವಂತನನ್ನ ಯಾವಾಗ ಆಶ್ರಯಿಸ್ತೀವಿ, ಆಗ ಭಗವಂತ ಆ ನಮಗೆ ಯಾವ ರೀತಿ ಭಗವಂತನ ಒಂದು ಪ್ರೀತಿ ಅನ್ನುವಂಥದ್ದನ್ನ ನೋಡ್ತೀವಿ. ಭಗವಂತ ನಮಗೆ ಏನಾದ್ರೂ ನಾವು ಅವನಲ್ಲಿ ಬೇಡಿ ಹೋದಾಗ, ಅಥವಾ ನಾವು ಏನು ಬೇಡಿಕೆ ಇಡದಿರ ಅವನನ್ನ ಪ್ರೀತಿಯಿಂದ ಅವನನ್ನ ಅವನ ಹತ್ರ ಹೋದಾಗ್ಲೂ ಕೂಡ ಭಗವಂತ ನಮಗೆ ನಮ್ಮೆಲ್ಲ ಒಂದು ಅವಶ್ಯಕತೆಗಳನ್ನ, ಅಂದ್ರೆ ನಮ್ಮನ್ನ ನಮ್ಗಿಂತ ಚೆನ್ನಾಗಿ ತಿಳಿದವನು ಅವನು. ನಮ್ಗೆ ಏನ್ ಬೇಕು ಏನು ಬೇಡ ಅನ್ನೋಂಥದ್ದು ಸ್ವತಃ ನಮಗೂ ಕೂಡ ಗೊತ್ತಿಲ್ಲ, ಯಾವ್ದು ನಮ್ಗೆ ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತ. ಆದ್ರೆ ಭಗವಂತನಿಗೆ ಗೊತ್ತಿರುತ್ತೆ. ಆ ಕಾರಣದಿಂದ ಅವನು ನಮಗೆ ಎಲ್ಲ ಅನುಗ್ರಹಗಳನ್ನ ಕೊಡ್ತಾನೆ. ಈ ರೀತಿ ನಿರಾಕಾರವಾದಿಗಳು ಕೂಡ, ಯಾರು ನಿರಾಕಾರವಾದಿಗಳು ಅಂದ್ರೆ ಭಗವಂತನಿಗೆ ರೂಪ ಇಲ್ಲ ಅಂತ ಯಾರು ಹೇಳ್ತಾರೆ ಅಂತವ್ರು ಕೂಡ ಅವನಲ್ಲಿ ಒಂದು ಲೀನ ಆಗ್ಬೇಕು ಅನ್ನೋಂಥ ಬಯಕೆ ಇಟ್ಕೋತಾರೆ. ಅಂದ್ರೆ ಅವನ ಒಂದು ಬೆಳಕಿನಲ್ಲಿ ಅವರು ಐಕ್ಯವಾಗ್ಬೇಕು ಅಂತ ಆಸೆ ಇಟ್ಕೋತಾರೆ. ಅದೇ ರೀತಿ ಅನೇಕ ಜನ ಈ ತಪಸ್ವಿಗಳು ಯಾರಿದ್ದಾರೆ, ಅಷ್ಟಾಂಗ ಯೋಗಿಗಳು ಯಾರಿದ್ದಾರೆ, ಅವರು ಭಗವಂತನನ್ನ ಹೃದಯದಲ್ಲಿ ಕಾಣುವಂತಹ ಒಂದು ಬಯಕೆ ಇಟ್ಕೋತಾರೆ. ಆ ಮೂಲಕ ಭಗವಂತನ ಆರಾಧನೆ ಮಾಡ್ತಾರೆ. ನಂತರ ಈ ಭಕ್ತರು ಏನ್ ಮಾಡ್ತಾರೆ, ಅವರು ಬೇರೆ ಬೇರೆ ಒಂದು ರಸಗಳಲ್ಲಿ ಅವನನ್ನ ಪಡಿಲಿಕ್ಕೆ ಪ್ರಯತ್ನ ಪಡ್ತಾರೆ. ಮೊದಲನೇದಾಗಿ ಅವರು ಏನ್ ಮಾಡ್ತಾರೆ ಅಂತಂದ್ರೆ ಶಾಂತರಸ ಅಂತ ಕರೀತಾರೆ. ಶಾಂತರಸ ಅಂತಂದ್ರೆ ಈ ಒಂದು
ಪ್ರಾಣಿ ಪಕ್ಷಿಗಳು ಭಗವಂತನ ಜೊತೆ ಇಟ್ಕೊಂಡಿರುವಂತಹ ಒಂದು ಸಂಬಂಧ. ನಂತರ ಆಮ್, ದಾಸ್ಯರಸ ಅಂದ್ರೆ ಅವರಿಗೆ ಸೇವೆ ಮಾಡುವಂತಹ ಒಂದು ಸೇವಕರು. ಮತ್ತೆ ಬರುವಂತದ್ದು ಸಖ್ಯರಸ, ಹೀಗೆ ಅರ್ಜುನ ಮತ್ತೆ ಉದ್ಧವ ಇವರೆಲ್ಲರೂ ಕೂಡ ಭಗವಂತನ ಸ್ನೇಹಿತರಾಗಿ ಅವನ ಜೊತೆ ಸಂಗಡ ಇದ್ದಂಥವ್ರು. ಅವನ ಜೊತೆ ಯಾವುದೇ ಒಂದು ಸಂಬಂಧದಲ್ಲಿ ಅವನ ಹತ್ರಕ್ಕೆ ಯಾರೇ ಒಂದು ಜೀವಾತ್ಮ ಹೋದಾಗ್ಲೂ ಕೂಡ ಅವರಿಗೆ ಅವನು ಅವರದೇ ಆದ ರೀತಿಯಲ್ಲಿ ಪ್ರತಿಕ್ರಿಯೆಗಳನ್ನ ಕೊಡ್ತಾನೆ. ನಂತರ ಬರುವಂತದ್ದು ವಾತ್ಸಲ್ಯ ರಸದಲ್ಲಿ ಯಶೋಧ ಮಾತೆ, ಆ ನಂದ ಮಹಾರಾಜ, ವಸುದೇವ, ದೇವಕಿ ಇವರೆಲ್ಲರೂ ಕೂಡ ಬಂದಾಗ ಹೇಗೆ ಭಗವಂತ ಒಂದು ಚಿತ್ರ ತೋರಿಸ್ತಾರೆ ಅಂದ್ರೆ, ಭಗವಂತ ಹೇಳ್ತಾರೆ, ಆ ನನಗೆ ಯಾವುದೇ ಕರ್ತವ್ಯ ಇಲ್ಲ ಆದ್ರೂ ಕೂಡ ನಾನು ಅದನ್ನೆಲ್ಲ ಮಾಡ್ತೀನಿ ಅಂತ. ಅಂದ್ರೆ ಪುಟ್ಟ ಕೃಷ್ಣ ಏನ್ ಮಾಡ್ತಾನೆ, ನಂದ ಮಹಾರಾಜನ ಚಪ್ಪಲಿ, ಅಂದ್ರೆ ನಂದ ಮಹಾರಾಜ ಮನೆಯಿಂದ ಹೊರಗಡೆ ಹೋಗ್ತಾನೆ ಅಂದಾಗ ಅವನ ಚಪ್ಪಲಿನ ಎತ್ಕೊಂಡೋಗಿ ಅವನಿಗೆ ಕೊಡ್ತಾ ಇದ್ದ ಅಂತ. ಅಂದ್ರೆ ಭಗವಂತ ದೇವೋತ್ತಮ ಪರಮಪುರುಷ, ಅವನ ಅದೆಲ್ಲ ಮಾಡ್ಬೇಕಂತ ಏನಿಲ್ಲ, ಆದ್ರೂ ಕೂಡ ಅವನು ಅವರ ಭಕ್ತರ ಜೊತೆ ಅವ್ರು ಯಾವ ಭಾವದಲ್ಲಿ ಅವನನ್ನ ಪ್ರೀತಿಸ್ತಾರೆ ಅದಕ್ಕೆ ಅವನು ಪ್ರತಿಕ್ರಿಯೆಗಳನ್ನ ಕೊಡ್ತಾನೆ ಅಂತೇಳಿ ಹೇಳ್ತಾ ಇದ್ದಾನೆ. ಭಗವಂತ ಇನ್ನೊಂದು ವಿಚಾರವನ್ನ ಇಲ್ಲಿ ತಿಳಿಸ್ತಾ ಇದ್ದಾನೆ. ಅಂದ್ರೆ ಫಲಾಪೇಕ್ಷಿತ ಕರ್ಮಗಳಲ್ಲಿ ಸಿದ್ಧಿಯನ್ನ ಬಯಸ್ತಾರೆ ಯಾರು ಜಗತ್ತಿನಲ್ಲಿ ಇರೋ ಜನಕ್ಕೆ. ಇಷ್ಟೆಲ್ಲ ಭಗವಂತನ ಬಗ್ಗೆ ವಿಚಾರಗಳು ಇರುವಾಗ ಯಾಕೆ ಅನೇಕ ಜನರನ್ನ ನಾವು ನೋಡ್ತೀವಿ, ಪ್ರಪಂಚದಲ್ಲಿ ಯಾರು ಅಷ್ಟು ಕೃಷ್ಣ ಭಕ್ತರು ಇರುವಂತದ್ದು ತೀರಾ ಕಡಿಮೆ. ಎಲ್ಲರೂ ಬೇರೆ ರೀತಿಯ ಒಂದು ಆರಾಧನೆಗಳಲ್ಲಿ ತೊಡಗಿರ್ತಾರೆ. ಅಂದ್ರೆ ಅವರವರದೇ ಆದ ರೀತಿಯಲ್ಲಿ ಅನೇಕ ದೇವತೆಗಳನ್ನ ಆರಾಧನೆ ಮಾಡುವಂತವ್ರು ಇರ್ತಾರೆ. ಯಾಕೆ ಅವರು ಆ ರೀತಿಯ ದೇವತೆಗಳ ಆರಾಧನೆ ಮಾಡ್ತಾರೆ ಅಂತಂದ್ರೆ, ದೇವತೆಗಳು ಅವರು ಕೇಳಿದ ವರಗಳನ್ನ ತುಂಬಾ ಬೇಗ ಕೊಟ್ಟು ಬಿಡ್ತಾರೆ. ಮತ್ತೆ ಅವರು ಯೋಚನೆ ಮಾಡೋದಿಲ್ಲ ಆ ಒಂದು ವರದಿಂದ ಆ ವ್ಯಕ್ತಿಯ ಉದ್ಧಾರ ಆಗುತ್ತೋ ಅಥವಾ ಅವನಿಗೆ ಅದು ಕೆಡುಕಾಗುತ್ತೋ ಅದರ ಬಗ್ಗೆ ಅವರು ಯೋಚನೆ ಮಾಡೋದಿಲ್ಲ. ಮತ್ತೆ ಅವರ ಕೊಡುವಂತಹ ವರಗಳು ಕೂಡ ಅದು ಶಾಶ್ವತವಾಗಿ ಇರುವಂತವು ಕೂಡ ಅಲ್ಲ. ಆ ಕಾರಣದಿಂದ ಜನ ಏನ್ ಮಾಡ್ತಾರೆ, ಅವರ ಇಂದ್ರಿಯ ಭೋಗದ ಆಸೆಗಳಿರೋದ್ರಿಂದ ದೇವತೆಗಳನ್ನ ಪೂಜಿಸ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಆಮೇಲೆ ಭಗವಂತ ತಿಳಿಸ್ಕೊಟ್ಟ ಹೇಗೆ ಈ ಒಂದು 4 ವರ್ಣ ಆಶ್ರಮಗಳನ್ನ ಭಗವಂತ ಅವನು ಸೃಷ್ಟಿ ಮಾಡಿದ್ದಾನೆ. ಅಂದ್ರೆ ಅವನು ಅದನ್ನ ಸೃಷ್ಟಿ ಮಾಡಿದ್ರು ಕೂಡ ಅವನು ಸೃಷ್ಟಿಕರ್ತ ಅಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾನೆ. ನಾನು ಕರ್ತಾರ ಅಲ್ಲ ಅಂತ ಹೇಳ್ತಾ ಇದ್ದಾನೆ. ನಾನು ಕರ್ತಾರ ಅಲ್ಲ ಯಾಕೆ ಅಂತಂದ್ರೆ, ಅವನಿಗೆ ಅದರಿಂದ ಆಗ್ಬೇಕಾಗಿರೋದು ಏನಿಲ್ಲ. ಅಂದ್ರೆ ಅದರಿಂದ ಅವನಿಗೇನು ಲಾಭ ನಷ್ಟಗಳಿಲ್ಲ, ಆದ್ರೂ ಕೂಡ ಅದನ್ನ ಅವನು ಆ ಏನು ಸೃಷ್ಟಿ ಮಾಡಿದ್ದಾನೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಈ ಒಂದು 4 ವರ್ಣ ಆಶ್ರಮಗಳು ಎಲ್ಲಾ ಸಮಾಜದಲ್ಲೂ ನಾವು ಕಾಣ್ಲಿಕ್ಕೆ ಸಿಗುತ್ತೆ. ಆದ್ರೆ ಭಾರತದಲ್ಲಿ ಮಾತ್ರ ಅದನ್ನ ನಾವು ಈ ರೀತಿ ಆ 4 ವರ್ಣಾಶ್ರಮಗಳನ್ನ ಹೇಳ್ತೀವಿ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ. ಆದ್ರೆ ಬೇರೆ ಸಮಾಜದಲ್ಲೂ ಕೂಡ ಇಂತಹ ಒಂದು ಜನಾಂಗ ಇರುತ್ತೆ. ಅಂದ್ರೆ ಅವರನ್ನ ಇಂಟೆಲೆಕ್ಚುಯಲ್ಸ್ ಅಂತ ಹೇಳ್ತಾರೆ, ಅಂದ್ರೆ ಬುದ್ಧಿಜೀವಿಗಳು ಅಂತಾರೆ ಬ್ರಾಹ್ಮಣರನ್ನ. ಅಥವಾ ಈ ಒಂದು ಕ್ಷತ್ರಿಯರನ್ನ ಸೋಲ್ಜರ್ಸ್ ಅಂತ ಹೇಳ್ತಾರೆ, ಅಂದ್ರೆ ಅವರು ಪ್ರೊಟೆಕ್ಷನ್ ಮಾಡುವಂತವ್ರು. ನಂತರ ಯಾರು ವೈಶ್ಯರಿದ್ದಾರೆ ಅವರನ್ನ ಅವರು ಬಿಸ್ನೆಸ್ ಮಾಡೋರು ಅಂತ ಹೇಳ್ತಾರೆ, ಬಿಸ್ನೆಸ್ ಪೀಪಲ್ ಅಂದ್ರೆ ವ್ಯವಹಾರ ಮಾಡುವಂತವ್ರು. ಹೀಗೆ ಯಾರು ಶೂದ್ರರು ಇರ್ತಾರೆ ಅವರನ್ನೆಲ್ಲ ಅವರು ಒಂದು ಏನಂತ ಹೇಳ್ತಾರೆ, ಲೇಬರ್ಸ್ ಅಂತ ಕರೀತಾರೆ. ಹೀಗೆ ಬೇರೆ ಹೆಸರುಗಳಲ್ಲಿ ಕರೀತಾರೆ. ಆದ್ರೆ ಎಲ್ಲ ಸಮಾಜದಲ್ಲೂ ಈ ಒಂದು 4 ವರ್ಣಗಳು ಅಥವಾ 4 ಆಶ್ರಮಗಳು ಕೂಡ ಇದೆ. ಅಂದ್ರೆ ಬ್ರಹ್ಮಚರ್ಯ ಅಂತಂದ್ರೆ ಅವರು ಜ್ಞಾನಾರ್ಜನೆ ಮಾಡುವಂತಹ ಒಂದು ವಿದ್ಯಾರ್ಥಿಗಳು. ನಂತರ ಬರುವಂತದ್ದು ಗೃಹಸ್ಥ ಅಂತಂದ್ರೆ ಆ ಮದ್ವೆಯಾಗಿ ವೈವಾಹಿಕ ಜೀವನ ನಡೆಸುವಂತವ್ರು. ನಂತರ ವಾನಪ್ರಸ್ಥ ಅಂತಂದ್ರೆ ರಿಟೈರ್ಡ್ ಲೈಫ್ ಅಲ್ಲಿ ಇರುವಂತವ್ರು. ನಂತರ ಸನ್ಯಾಸಿಗಳು ಅಂತಂದ್ರೆ ಎಲ್ಲವನ್ನು ತ್ಯಜಿಸಿದಂತವ್ರು. ಅಂದ್ರೆ ಬೇರೆ ಬೇರೆ ಆ ಧರ್ಮಗಳು ಅಂತ ನಾವ್ ಏನ್ ಹೇಳ್ತೀವಿ, ಕ್ರಿಶ್ಚಿಯಾನಿಟಿ ಅಥವಾ ಮಹಮ್ಮದೀಯ ಧರ್ಮಗಳಲ್ಲಿ ಅಲ್ಲೂ ಕೂಡ ಇಂತಹ ಒಂದು ವರ್ಗದ ಜನ ಇರ್ತಾರೆ. ಅಂದ್ರೆ ಆ ಬ್ರಹ್ಮಚರ್ಯದಲ್ಲಿ ಓದುವಂತವ್ರು ಅಥವಾ ಮದುವೆ ಆದಂತವ್ರು ಅಥವಾ ಆ ಒಂದು ಸನ್ಯಾಸ ಸ್ವೀಕಾರ ಮಾಡಿದಂತವ್ರು. ಹೀಗೆ ಇಂತಹ ಒಂದು ವ್ಯವಸ್ಥೆ ಎಲ್ಲಾ ಕಡೆ ಕೂಡ ಇರುತ್ತೆ. ಆದ್ರೆ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಆ ವ್ಯವಸ್ಥೆ ಯಾವ ರೀತಿ ಇದೆ ಅಂತಂದ್ರೆ ಈ 3 ಗುಣಗಳ ಆಧಾರದ ಮೇಲೆ ಇದೆ, ಮತ್ತೆ ಅವ್ರು ಮಾಡುವಂತಹ ಕರ್ಮದ ಮೇಲೆ ಇದೆಯೇ ಹೊರತು ಅವರ ಒಂದು ಹುಟ್ಟಿನಿಂದ ಅಲ್ಲ ಅಂತ ಇಲ್ಲಿ ಹೇಳ್ತಾನೆ. ಈಗ ಹುಟ್ಟಿನಿಂದ ಯಾಕೆ ಅದು ಅಲ್ಲ ಅಂತಂದ್ರೆ, ಈಗ ಏನಂತ ಹೇಳ್ತಾರೆ ಅಂದ್ರೆ, ಜಡ್ಜ್ನ ಮಗ ಜಡ್ಜ್ ಆಗೋದಿಲ್ಲ. ಅದೇ ರೀತಿ ಆ ಡಾಕ್ಟರ್ನ ಮಗನನ್ನ ಡಾಕ್ಟರ್ ಅಂತ ನಾವು ಕರೆಯಕ್ಕೆ ಸಾಧ್ಯ ಇಲ್ಲ ಅಂತ. ಆದ್ರೆ ಆ ರೀತಿ ಆಗ್ಬೇಕಂದ್ರೆ ಅವರು ಆ ಒಂದು ಅರ್ಹತೆನ ಪಡಿಬೇಕು. ಹೌದಲ್ವಾ ಹರಿಕೃಷ್ಣ? ಜಡ್ಜ್ನ ಮಗ ಅವನ್ಗೆ ಮಗನಾಗಿ ಹುಟ್ಟಿದ ಕಾರಣಕ್ಕೆ ಅವ್ನು ಜಡ್ಜ್ ಆಗ್ತಾನ? ಹರಿಕೃಷ್ಣ.
ಜಡ್ಜ್ಗೆ ಮಗನಿದ್ದು ಯಾವುದೋ ಒಂದು ಕೇಸ್ ಇದ್ದಾಗ ಜಡ್ಜ್ ಇಲ್ಲ ಅಂತ ಹೇಳಿದ ಮಾತ್ರಕ್ಕೆ ನಾವು ಅವನ ಮಗನಿಂದ ಒಂದು ತೀರ್ಪನ್ನ ಕೇಳಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ ಮಾತಾಜಿ. ನಾವು ಅದು ಇಲ್ಲ ಕೇಳೋದಕ್ಕೆ ಮಾತಾಜಿ. ಆ, ಆದ್ರೆ ನಾವು ಆ ರೀತಿ ಮಾಡೋದಿಲ್ಲ. ಮತ್ತೆ ಅಥವಾ ಡಾಕ್ಟರ್ನ ಮಗ ಡಾಕ್ಟರ್ ಅಂತ ನಾವು ಹೇಳಕ್ಕಾಗಲ್ಲ. ಅವರು ಡಾಕ್ಟರ್ನ ಮಗ ಡಾಕ್ಟರ್ ಆಗ್ಬೇಕು ಅಥವಾ ಜಡ್ಜ್ನ ಮಗ ಜಡ್ಜ್ ಆಗ್ಬೇಕು ಅಂದ್ರೆ ಅವ್ರು ಏನ್ ಮಾಡ್ಬೇಕಾಗತ್ತೆ? ಹರೇ ಕೃಷ್ಣ. ಅವರ ಅದು ಎಜುಕೇಶನ್ ಅನ್ನು ತಗೊಳ್ಬೇಕಾಗತ್ತೆ. ಅವರು ಅಂತಹ ಒಂದು ಸಂಸ್ಕಾರವನ್ನ ಅವ್ರು ತಗೋಬೇಕು ಅಂತಹ ಒಂದು ಜ್ಞಾನವನ್ನ ಅವ್ರು ಪಡ್ಕೋಬೇಕಾಗುತ್ತೆ. ಇಲ್ಲ ಅಂತಂದ್ರೆ ನಾವು ಅವರನ್ನ ಆ ರೀತಿ ಕರೆಯಕ್ ಸಾಧ್ಯ ಇಲ್ಲ. ಹಾಗೆಯೇ ಬ್ರಾಹ್ಮಣನ ಆ ಮಕ್ಕಳು ಬ್ರಾಹ್ಮಣರು ಅಂತ ನಾವು ಕರೆಯೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಬ್ರಾಹ್ಮಣ ಅಂತಂದ್ರೆ ಏನು ಅಂತ 18ನೇ ಅಧ್ಯಾಯದಲ್ಲಿ ಶ್ಲೋಕದಲ್ಲಿ ಭಗವಂತ ಹೇಳ್ತಾನೆ, ಅವನಲ್ಲಿ ಏನೆಲ್ಲ ಗುಣಗಳಿರ್ಬೇಕು ಅಂತ. ಆ ಎಲ್ಲ ಗುಣಗಳು ಅವನಲ್ಲಿ ಇಲ್ಲ ಅಂತಂದ್ರೆ ಅವನನ್ನ ಬ್ರಾಹ್ಮಣ ಅಂತ ಕರೆಯೋದಕ್ಕೆ ಸಾಧ್ಯ ಇಲ್ಲ. ಅವನನ್ನ ನಾವು ಬ್ರಹ್ಮ ಬಂಧು ಅಂತ ಕರಿಬಹುದು. ಬ್ರಹ್ಮ ಬಂಧು ಅಂತಂದ್ರೆ ಬ್ರಾಹ್ಮಣನ ಸಂಬಂಧಿಕ ಅಂತ. ಹಾಗೆ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಈ ಒಂದು ಯಾವ್ದೆಲ್ಲ ನಾವು ಜಾತಿ ಪದ್ಧತಿಯಾಗಿ ಈಗ ಕರಿತಾ ಇದೀವಿ, ಅದು ವಾಸ್ತವದಲ್ಲಿ ಆ 3 ಗುಣಗಳು ಮತ್ತೆ ಅವ್ರು ಮಾಡುವಂತಹ ಕೆಲಸಗಳ ಮೇಲೆ ಆಧಾರದ ಮೇಲೆ ಇವೆಲ್ಲವೂ ಕೂಡ ಇತ್ತು. ಮತ್ತೆ ಇದೆಲ್ಲವನ್ನು ನಾನು ಮಾಡಿದ್ರು ಕೂಡ ನಾನು ಇದನ್ನೆಲ್ಲ ಮಾಡಿದವನಲ್ಲ ಅಂತ ಹೇಳ್ತಾನೆ. ಯಾಕೆಂದ್ರೆ ಅವನಿಗೆ ಆ ಒಂದು ಮಾಡಿದ್ದು ಏನಿದೆ ಅದರಲ್ಲಿ ಅವನಿಗೆ ಏನು ಆಗ್ಬೇಕಾಗಿರುವಂತದ್ದು ಏನಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಅದರಿಂದ ಅವನಿಗೇನು ಲಾಭ ನಷ್ಟಗಳಿಲ್ಲ. ಆ ಕಾರಣದಿಂದ ಭಗವಂತ ಇಲ್ಲಿ ನಾನು ಕರ್ತಾರ ಅಲ್ಲ ಅಂತಾನೆ ಹೇಳ್ತಾನೆ. ಶ್ಲೋಕ 14ರಲ್ಲಿ ಭಗವಂತ ಹೇಳ್ತಾನೆ, ಯಾವ ಕರ್ಮವೂ ನನ್ನನ್ನ ಅಂಟೋದಿಲ್ಲ, ನಾನು ಯಾವುದೇ ಕರ್ಮ ಫಲವನ್ನು ಬಯಸೋದೂ ಇಲ್ಲ. ನನ್ನ ವಿಷಯದಲ್ಲಿ ಈ ಸತ್ಯವನ್ನು ಯಾರು ಅರ್ಥ ಮಾಡ್ಕೊಂತಾರೋ ಅವ್ರಿಗೂ ಫಲಾಪೇಕ್ಷೆ ಕರ್ಮ ಬಂಧನ ಇಲ್ಲ. ಕರ್ಮ ಬಂಧನ ಯಾಕೆ ಭಗವಂತನಿಗೆ ಇಲ್ಲ ಅಂತಂದ್ರೆ, ಭಗವಂತನಿಗೆ ಆ ಒಂದು ಕರ್ಮದಲ್ಲಿ ಯಾವುದೇ ಒಂದು ಏನಂತ ಹೇಳ್ತೀವಿ ಅಟ್ಯಾಚ್ಮೆಂಟ್ ಅನ್ನೋದು ಇರೋದಿಲ್ಲ. ಅವನು ಕರ್ಮ ಫಲಕ್ಕೆ ಅಂಟ್ಕೊಂಡಿಲ್ಲ. ಹಾಗೆ ಯಾರೆಲ್ಲ ಕರ್ಮವನ್ನು ಮಾಡ್ತಾರೆ, ಕರ್ತವ್ಯ ದೃಷ್ಟಿಯಿಂದ ಮಾಡ್ತಾರೆ, ಅದರ ಫಲಕ್ಕೆ ಅಂಟ್ಕೊಳ್ಳೋದಿಲ್ಲ ಅಂತವ್ರಿಗೆ ಯಾವತ್ತೂ ಕರ್ಮ ಬಂಧನ ಅನ್ನುವಂಥದ್ದು ಇರುವುದಿಲ್ಲ. ಈ ಕರ್ಮ ಬಂಧನ ಅಂತಂದ್ರೆ ಏನು ಅಂತಂದ್ರೆ, ಮಾಡಿದ ಪ್ರತಿಯೊಂದು ಕಾರ್ಯಕ್ಕೂ ಪಾಪ ಪುಣ್ಯ ಅನ್ನುವಂಥದ್ದು ಬರ್ತಾ ಇರುತ್ತೆ. ನಾವು ಬಯಸಿದ್ರು ಬಯಸದೇ ಇದ್ರು ಅದು ಬರ್ತಾ ಇರುತ್ತೆ. ಯಾಕೆ ಬರುತ್ತೆ ಅಂತಂದ್ರೆ, ನಾವು ಮಾಡ್ತಾ ಇರುವಂತ ಕೆಲಸದ ಮೇಲೆ ನಮಗೆ ಎಷ್ಟೊಂದು ಅಟ್ಯಾಚ್ಮೆಂಟ್, ಆದ್ರ ಒಂದು ಫಲದ ಮೇಲೆ ನಾವು ಎಷ್ಟು ಆಸಕ್ತಿ ಇಟ್ಕೊಂಡಿದೀವಿ, ಅದರ ಮೇಲೆ ಈ ಒಂದು ಪಾಪ ಪುಣ್ಯಗಳು ಒಂದು ಲೆಕ್ಕಾಚಾರ ಆಗ್ತಾ ಇರುತ್ತೆ. ಆದ್ರೆ ಯಾವಾಗ ನಾವು ಆ ಫಲದ ಮೇಲೆ ಆಸಕ್ತಿನ ಇಟ್ಕೊಂಡಿರಾ ಕರ್ತವ್ಯ ದೃಷ್ಟಿಯಿಂದ ಮಾತ್ರ ಅದನ್ನ ಮಾಡ್ತೀವಿ, ಆಗ ನಮಗೆ ಅದು ಕರ್ಮ ಬಂಧನ ಅನ್ನುವಂಥದ್ದು ಇರುವುದಿಲ್ಲ. ಇದೇ ರೀತಿ ಭಗವಂತ ಮಾಡ್ತಾ ಇದ್ದಾನೆ. ಆದ ಕಾರಣ ಅವನಿಗೆ ಕರ್ಮ ಬಂಧನ ಇಲ್ಲ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಈ ವಿಷಯವನ್ನ, ಈ ಜ್ಞಾನವನ್ನ ಯಾರು ತಿಳ್ಕೊತಾರೆ, ಈ ವಿಚಾರವನ್ನ ಯಾರು ಅರ್ಥ ಮಾಡ್ಕೋತಾರೆ, ಅಂತವರು ಕೂಡ ಈ ಒಂದು ಬಂಧನದಲ್ಲಿ ಸಿಲುಕೋದಿಲ್ಲ ಅನ್ನೋದನ್ನಲ್ಲಿ ಭಗವಂತ ತಿಳಿಸಿದ. ಇಲ್ಲಿವರೆಗೂ ನಿನ್ನೆ ಒಂದು ತರಗತಿಯಲ್ಲಿ ಮುಗ್ದಿತ್ತು. ಈಗ ಶ್ಲೋಕ 15. ಏವಂ ಜ್ಞಾತ್ವಾ ಕೃತಂ ಕರ್ಮ ಪೂರ್ವೈರಪಿ ಮುಮುಕ್ಷಿಭಿಃ ಕುರು ಕರ್ಮೈವ ತಸ್ಮತ್ವಾಂ ಪೂರ್ವತರಂ ಕೃತಂ. ಅನುವಾದ ಪ್ರಭುಪಾದರಿಂದ. ಪ್ರಭುಪಾದರಿಗೆ ಜಯವಾಗಲಿ. ಯಾರಾದ್ರೂ ಓದೋಗಿದ್ರೆ ಓದ್ಬೋದು, ಇಲ್ಲಾಂದ್ರೆ ನಾನೇ ಓದ್ತೇನೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಪ್ರಾಚೀನ ಕಾಲದ ಎಲ್ಲಾ ಮುಕ್ತಾತ್ಮರು ನನ್ನ ದಿವ್ಯ ಸ್ವಭಾವವನ್ನು ಹೀಗೆ ಅರ್ಥ ಮಾಡಿಕೊಂಡು ಕರ್ಮವನ್ನು ಮಾಡಿದರು. ನೀನು ಅವರ ಹೆಜ್ಜೆಯನ್ನು ಅನುಸರಿಸಿ ನಿನ್ನ ಕರ್ತವ್ಯವನ್ನು ಮಾಡಬೇಕು. ಧನ್ಯವಾದಗಳು ಮಾತಾಜಿ. ಅಂದ್ರೆ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಹಿಂದಿನ ಕಾಲದಲ್ಲಿ ಹೇಗೆ ಮುಕ್ತಾತ್ಮರು ಅಂದ್ರೆ ಭಗವಂತನ ಭಕ್ತರು, ಅವರು ಭಗವಂತನ ದಿವ್ಯ ಸ್ವಭಾವವನ್ನ ಅರ್ಥ ಮಾಡ್ಕೊಂಡು ಕೆಲಸವನ್ನು ಮಾಡ್ತಿದ್ರು. ಮತ್ತೆ ಈಗ ಭಗವಂತ ಹೇಳ್ತಾ ಇದ್ದಾರೆ, ಅವರ ಒಂದು ಹೆಜ್ಜೆ ಜಾಡಿನಲ್ಲಿ ನೀನು ಮುಂದುವರಿಬೇಕು. ಅಂದ್ರೆ ನೀನು ಅವರನ್ನ ಅನುಸರಣೆ ಮಾಡ್ಬೇಕು, ಅವರಂತೆಯೇ ನೀನು ಆಗ್ಬೇಕು ಅಂತ ಇಲ್ಲಿ ತಿಳಿಸ್ತಾ ಇದ್ದಾನೆ. ಅಂದ್ರೆ ಕರ್ಮವನ್ನ ನೀನು ಮಾಡುವಾದ್ರೆ ಅದರ ಒಂದು ಫಲಕ್ಕೆ ಅಂಟಿಕೊಳ್ಳದೆ ಆ ಕರ್ಮವನ್ನ ಮಾಡಿದ್ರೆ ಮಾತ್ರ ನೀನು ಆದ್ರೆ ಕರ್ಮ ಬಂಧನದಿಂದ ಮುಕ್ತನಾಗ್ತೀಯ ಅಂತ. ಯಾರು ಭಗವಂತನ ಭಕ್ತರಿರ್ತಾರೆ ಅವರು ಪೂರ್ಣ ಜ್ಞಾನವನ್ನ ಪಡೆದಿದ್ದಾರೆ. ಆದ್ರೆ ಅವ್ರಿಗೆ ಸದಾ ಒಂದು ಪ್ರಜ್ಞೆ ಇರುತ್ತೆ, ಎಲ್ಲವೂ ಕೂಡ ಭಗವಂತನಿಗೆ ಸೇರಿದ್ದು, ಅದರಲ್ಲಿ ನನ್ನದು ಅನ್ನುವಂಥದ್ದು ಏನಿಲ್ಲ. ಆ ಕಾರಣದಿಂದ ಅವರು ಅವರ ಸ್ವಾರ್ಥಕ್ಕಾಗಿ ಏನನ್ನೂ ಬಳಸೋದು ಇಲ್ಲ, ಮತ್ತೆ ಯಾವುದನ್ನು ನನ್ನದು ಅನ್ನುವಂತಹ ಒಂದು ಮಿಥ್ಯಹಂಕಾರದಲ್ಲಿ ಅವರು ಇರೋದಿಲ್ಲ. ಮತ್ತೆ ಅವ್ರು ಮಾಡುವಂಥದ್ದು ಎಲ್ಲವೂ ಕೂಡ ಭಗವಂತನ ನಾವೊಂದು ನಿತ್ಯ ಸೇವಕ, ಭಗವಂತನ ಒಂದು ಸೇವೆ ಮಾಡೋದಕ್ಕಾಗಿ ಮಾತ್ರನೇ ನನ್ನ ಒಂದು ಅಸ್ತಿತ್ವ ಇರೋದು ಅಂತ ತಿಳಿದು ಭಗವಂತನ ಸೇವೆಯಲ್ಲಿ ಸದಾ ತೊಡಗಿರ್ತಾರೆ. ಆದ ಕಾರಣ ಅವರಿಗೆ ಈ ಒಂದು ಕರ್ಮ ಬಂಧನ ಅನ್ನುವಂಥದ್ದು ಯಾವತ್ತೂ ಇರ್ತಾ ಇರ್ಲಿಲ್ಲ. ಹೀಗೆ ಅಂತಹ ಭಕ್ತರು ಯಾರಿದ್ದಾರೆ ಅವರ ಒಂದು ಹೆಜ್ಜೆ ಜಾಡಿನಲ್ಲಿ ನೀನು
ಮುಂದುವರಿ ಅಂತ ಹೇಳಿ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಅಂದ್ರೆ ಈ ಒಂದು ಏನು ಈ ಯುದ್ಧವನ್ನ ಮಾಡ್ತಾ ಇದ್ದಾನೆ, ಆ ಯುದ್ಧದ ಒಂದು ಪರಿಣಾಮಗಳ ಬಗ್ಗೆ ಯೋಚನೆ ಮಾಡಿದಿರಾ, ಕ್ಷತ್ರಿಯನಾದವನು ತನ್ನ ಒಂದು ಅಂದ್ರೆ ಪ್ರಾಮಾಣಿಕವಾಗಿ ಅವನೆಲ್ಲ ಪ್ರಯತ್ನವನ್ನ ಪಟ್ಟು ಆ ಒಂದು ಭಗವಂತನ ಕಾರ್ಯದಲ್ಲಿ ಅವನು ಒಂದು ನಿಮಿತ್ತವಾಗಿ ಅವನು ತೊಡಗಿದ್ರೆ ಸಾಕು ಅನ್ನುವಂಥದ್ದಲ್ಲಿ ತಿಳಿಸ್ತಾ ಇದ್ದಾನೆ. ಅಂದ್ರೆ ಈ ಒಂದು ಪರಂಪರೆಯಲ್ಲಿ ಬಂದಂತಹ ಅನೇಕ ಶಿಷ್ಯಂದಿರು ಯಾರೆಲ್ಲ ಇದ್ದಾರೆ ಅವರ ಬಗ್ಗೆ ಹೇಳ್ತಾ ಇದ್ದಾನೆ. ಸೂರ್ಯದೇವ ಮತ್ತೆ ಆ ಇಕ್ಷ್ವಾಕು ವಂಶದಲ್ಲಿ ಬಂದಂತವ್ರು ಅವರನ್ನೆಲ್ಲ ರಾಜ ಋಷಿಗಳು ಅಂತ ಕರೆದಿದ್ದ. ಅವರ ಒಂದು ಹೆಜ್ಜೆ ಜಾಡಿನಲ್ಲಿ ಅಂದ್ರೆ ರಾಜ ಋಷಿಗಳು ಅಂತಂದ್ರೆ, ರಾಜರು ಅಂತಂದ್ರೆ ಏನು ಅಂತಂದ್ರೆ ಅವರು ಭೋಗ ಜೀವನವನ್ನ ಮಾಡುವಂತವ್ರು ಅಂತ ಹೇಳ್ತಾರೆ. ಅವರಿಗೆ ಅನೇಕ ಪತ್ನಿಯರು ಇರ್ತಾರೆ, ಮತ್ತೆ ಅವರಿಗೆ ತುಂಬಾ ಹೆಚ್ಚು ಹಣ ಅನ್ನುವಂಥದ್ದು, ಐಶ್ವರ್ಯ ಅನ್ನುವಂಥದ್ದು ಇರುತ್ತೆ. ಆ ಭೋಗದಲ್ಲಿ ಅವರು ಇರ್ತಾರೆ ಅಂತ ಅನ್ಕೋತಾರೆ. ಆದ್ರೆ ಇಲ್ಲಿ ಭಗವಂತ ಹೇಳ್ತಾನೆ, ಅವನ ಒಂದು ಪರಂಪರೆಯಲ್ಲಿ ಬಂದಂತಹ ರಾಜರುಗಳು ಅವರು ಸಾಧಾರಣ ರಾಜರುಗಳಾಗಿರ್ಲಿಲ್ಲ, ಅವರೆಲ್ಲರೂ ಕೂಡ ರಾಜ ಋಷಿಗಳಾಗಿದ್ರು, ತಪಸ್ವಿಗಳಾಗಿದ್ರು. ಅಂದ್ರೆ ಅವರು ಭಗವಂತನನ್ನ ಸಾಕ್ಷಾತ್ಕರಿಸಿಕೊಂಡಂತಹ ಮುಕ್ತಾತ್ಮರಾಗಿದ್ರು. ಆದ್ರೂ ಕೂಡ ಅವರು ರಾಜ್ಯಭಾರ ಮಾಡ್ತಿದ್ರು. ಯಾಕೆ ಮಾಡ್ತಿದ್ರು ಅನ್ನೋದನ್ನ ಮುಂದಿನ ಅಧ್ಯಾಯಗಳಲ್ಲಿ ಹೇಳ್ತಾರೆ. ಅವರು ಆ ರಾಜ್ಯಭಾರವನ್ನ ಯಾಕೆ ಮಾಡ್ತಾ ಇದ್ರು ಅಂದ್ರೆ ಅವರ ಪ್ರಜೆಗಳನ್ನ ಸತ್ಪ್ರಜೆಗಳನ್ನಾಗಿ ಮಾಡ್ಬೇಕು, ಅವರನ್ನ ಭಗವಂತನ ಭಕ್ತರನ್ನಾಗಿ ಮಾಡ್ಬೇಕು, ಮತ್ತೆ ಅವರನ್ನ ಮತ್ತೆ ಆ ಒಂದು ಭಕ್ತಿ ಎನ್ನುವಂಥದ್ದು ಅವರಲ್ಲಿ ಮೂಡಿಸಿ ಅವರನ್ನ ಒಳ್ಳೆಯ ಮಾರ್ಗದಲ್ಲಿ ನಡೆಸ್ಬೇಕು ಅನ್ನುವಂಥದ್ದು, ಅವರಿಗೆ ಒಂದು ಉತ್ತಮ ಉದಾಹರಣೆ ಇವರಾಗ್ಬೇಕು ಅನ್ನೋ ಕಾರಣಕ್ಕಾಗಿ ಅವರು ರಾಜರಾಗಿ ಉಳಿತಿದ್ರೆ ಹೊರತು ಅಲ್ಲ, ಇಲ್ಲವಾದ್ರೆ ಅವರೆಲ್ಲರೂ ಕೂಡ ತಪಸ್ವಿಗಳ ಹಾಗೆ ಇದ್ರು ಅಂತ ಅಲ್ಲಿ ಹೇಳ್ತಾನೆ. ಶ್ಲೋಕ 16. ಕಿಂ ಕರ್ಮ ಕಿಂ ಕಿಂ ಕರ್ಮ ಕಿಮಕರ್ಮ ಇತಿ ಕವಯ ಅಪಿ ಅತ್ರ ಮೋಹಿತ ತತ್ತೇ ಕರ್ಮ ಪ್ರವಕ್ಷ್ಯಾಮಿ ತಜ್ಞಾತ್ವಾ ಮೋಕ್ಷಸೆ ಅಶುಭಾತ್. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಕರ್ಮವು ಯಾವುದು, ಕರ್ಮವು ಯಾವುದು, ಅಕರ್ಮವು ಯಾವುದು ಎಂಬುದನ್ನು ತೀರ್ಮಾನಿಸುವಾಗ ಬುದ್ಧಿವಂತರಿಗೂ ದಿಗ್ಭ್ರಮೆಯಾಗುತ್ತದೆ. ಕರ್ಮವೆಂದರೆ ಏನು ಎಂಬುದನ್ನು ಈಗ ನಿನಗೆ ವಿವರಿಸಿ ಹೇಳುತ್ತೇನೆ. ಅದನ್ನು ತಿಳಿದು ನೀನು ಎಲ್ಲ ಅಶುಭದಿಂದ ಬಿಡುಗಡೆ ಹೊಂದುವೆ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಅಂದ್ರೆ ಈಗ ಹೇಳ್ತಾ ಇದ್ದಾನೆ ಭಗವಂತ, ಕರ್ಮ ಅಂದ್ರೆ ಏನು, ಅಕರ್ಮ ಅಂದ್ರೆ ಏನು, ಇದನ್ನ ಯಾರು ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟ. ಅಂದ್ರೆ ಸಾಧಾರಣವಾಗಿ ಎಲ್ಲರಿಗೂ ಕೂಡ ಇದನ್ನ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಅಂದ್ರೆ ಕರ್ಮ ಅಂದ್ರೆ ಆ ಏನು ಅನ್ನೋದನ್ನ ಇಲ್ಲಿ ಭಗವಂತ ವಿವರಿಸಿ ಹೇಳ್ತೀನಿ ಅಂತ ಹೇಳ್ತಾ ಇದ್ದಾನೆ. ಆ ಒಂದು ಕರ್ಮವನ್ನ ಅಕರ್ಮವನ್ನ ನಾವು ಯಾವಾಗ ಅರ್ಥ ಮಾಡ್ಕೊಳ್ತೀವಿ, ಆಗ ನಾವು ಈ ಒಂದು ಕರ್ಮ ಬಂಧನ ಅನ್ನುವಂತಹ ಅಶುಭದಿಂದ ಬಿಡುಗಡೆನ ಹೊಂದೋದಕ್ಕೆ ಸಾಧ್ಯ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಲೆವೆಲ್ 1 ಅಲ್ಲೇ ನೀವು ತಿಳ್ಕೊಂಡಿರ್ತೀರಾ, ನೆನಪಿದ್ರೆ ಹೇಳ್ಬೋದು ಕರ್ಮ ಮತ್ತೆ ಅಕರ್ಮ ಅಂದ್ರೆ ಏನು ಅಂತ. ಮಾತಾಜಿ ಹಲೋ. ಹಾ ಪ್ರಭುಜಿ. ಮಾತಾಜಿ ಕ್ವಶನ್ ರಿಪೀಟ್, ಗೊತ್ತಾಗಿಲ್ಲ. ಕರ್ಮ ಅಂದ್ರೆ ಏನು, ಅಕರ್ಮ ಅಂದ್ರೆ ಏನು? ಮಾತಾಜಿ ಕರ್ಮ ಅಂದ್ರೆ ಅದೇ ನಾವು ಮಾಡೋ ಕೆಲ್ಸ, ಭಗವಂತನ ನಂಬಿ ಮಾಡೋ ಕೆಲ್ಸ. ಅಕರ್ಮ ಅಂದ್ರೆ ಭಗವಂತನಿಗೋಸ್ಕರ ಕರ್ಮ ಫಲಾಪೇಕ್ಷೆ ಇಲ್ಲದೆ ಮಾಡೋ ಕೆಲ್ಸ ಇರ್ಬೋದಾ? ಹೌದು ಪ್ರಭುಜಿ. ಹರೇ ಕರ್ಮ ಕೃಷ್ಣ. ಅಂತಂದ್ರೆ ಹೇಳಿ ಮಾತಾಜಿ. ಹೌದು. ಇಲ್ಲ, ಕರ್ಮ ಅಂದ್ರೆ ನಾವು ದಿನನಿತ್ಯ ಮಾಡುವ ಆ, ಕರ್ಮಗಳು, ಕೆಲಸ ಏನು ಮಾಡ್ತೀವಿ ನಾವು ಅದು. ಅಕರ್ಮ ಅಂದ್ರೆ ಆ, ಈ ಧರ್ಮ ಗ್ರಂಥದಲ್ಲೆಲ್ಲ ಹೇಳದೆ ಇರುದು, ಅದು ಮಾಡಬಾರ್ದು ಇದು ಮಾಡಬಾರ್ದು ಅಂತ ಹೇಳ್ತಾರೆ, ಅದನ್ನು ಮಾಡುವುದು ಅಕರ್ಮ. ಇಲ್ಲ ಮಾತಾಜಿ, ಅದು ಶಾಸ್ತ್ರಕ್ಕೆ ವಿರುದ್ಧವಾಗಿ ಮಾಡುವಂತದ್ದು ವಿಕರ್ಮ. ಅದ್ರ ಬಗ್ಗೆ ಇಲ್ಲಿ ವಿಕರ್ಮ, ಕೊಟ್ಟಿಲ್ಲ ಅವರು. ವಿಕರ್ಮ ಅದು. ಅಕರ್ಮ ಅದು ವಿಕರ್ಮ, ಇದು ಅಕರ್ಮ ಕರ್ಮ. ಅಂದ್ರೆ ದೇವರ ಕೆಲಸವನ್ನು ಮಾಡುದು, ಅದು ಅಕರ್ಮ. ಅಕರ್ಮ. Okay. ಇಲ್ಲಿ ಕರ್ಮ ಅಂತಂದ್ರೆ ಒಂದು ಕೆಲಸ ಮಾಡುವಂಥದ್ದು. ಯಾವ್ದಾದ್ರು ಒಂದು ಕೆಲಸ ಮಾಡಿದ್ರೆ ಅದಕ್ಕೊಂದು ಫಲ ಇರುತ್ತೆ. ಅದಕ್ಕೆ ಒಂದು ಫಲ, ಒಳ್ಳೇದಾಗಿರ್ಬೋದು ಕೆಟ್ಟದಾಗಿರ್ಬೋದು, ಅದಕ್ಕೊಂದು ಫಲ ಅನ್ನುವಂಥದ್ದು ಇರುತ್ತೆ. ಆದ್ರೆ ಅಕರ್ಮ ಅಂತಂದ್ರೆ ಏನು ಅಂತಂದ್ರೆ ಕೆಲಸ ಮಾಡದೇ ಇರುವಂತದ್ದು ಅಂತ. ಹಾಗಾದ್ರೆ ಈ ಕೆಲಸ ನಿಜವಾಗ್ಲೂ ಮಾಡೋದಿಲ್ವಾ ಅಂತಂದ್ರೆ ಆ ರೀತಿ ಇಲ್ಲ, ಕೆಲಸ ಮಾಡಿದಾನೆ ಆದ್ರೆ ಅವನಿಗೆ ಕರ್ಮದ ಫಲ ಬರ್ತಿಲ್ಲ ಅಂತ, ಆ ಕಾರಣದಿಂದ ಅದು ಅಕರ್ಮ ಅಂತ ಕರೀತಾರೆ. ಆದ್ರೆ ಅಲ್ಲಿ ಯಾವುದೇ ಪಾಪ ಪುಣ್ಯ ಅನ್ನುವಂಥದ್ದು ಆ ಅಕೌಂಟ್ ಅವ್ರಿಗೆ ಓಪನ್ ಆಗೋದಿಲ್ಲ ಅಂತ. ಯಾಕೆ ಅವ್ರಿಗೆ ಓಪನ್ ಆಗೋದಿಲ್ಲ ಅಂದ್ರೆ ಅವರಿಗೆ ಆ ಒಂದು ಕರ್ಮದಲ್ಲಿ ಆಸಕ್ತಿ ಇಲ್ಲ, ಅದರ ಫಲದಲ್ಲಿ ಆಸಕ್ತಿ ಇಲ್ಲ. ಮತ್ತೆ ಅದನ್ನ ಅವರು ಅವರಿಗೋಸ್ಕರ ಸ್ವಾರ್ಥಕ್ಕಾಗಿ ಮಾಡ್ಕೋತಾ ಇಲ್ಲ, ಅದನ್ನ ಅವರು ಭಗವಂತನ ಸೇವೆಯಾಗಿ ಮಾಡ್ತಾ ಇದ್ದಾರೆ. ಭಗವಂತನ ಒಂದು ಜ್ಞಾನವನ್ನ ಪಡೆದಿದ್ದಾರೆ. ಮತ್ತೆ ಅವರು ಯಾರು, ಅವರಿಗೆ ಭಗವಂತನ ಸಂಬಂಧ ಏನು, ಮತ್ತೆ ಎಲ್ಲವೂ ಕೂಡ ಹೀಗೆ ಭಗವಂತನಿಗೆ ಸೇರಿದ್ದು. ಮತ್ತೆ ನಾವು ಅವನ ಒಂದು ಸಂಪತ್ತನ್ನ ಬಳಸಿ ನಾವು ಬದುಕ್ತಿದೀವಿ, ಅವನ ಮೇಲೆ ಆಶ್ರಿತರಾಗಿದ್ದೀವಿ, ಇದೆಲ್ಲ ತಿಳಿದು ಅವ್ರು ಯಾವಾಗ ಎಲ್ಲವನ್ನು ಕೂಡ ಭಗವಂತನ ಸೇವೆಯಾಗಿ ಭಗವಂತನಿಗಾಗಿ ಮಾಡ್ತಾರೆ, ಆಗ ಅವ್ರಿಗೆ ಬಂಧನ ಇಲ್ಲ.
ಅಂದ್ರೆ ಅವರಿಗೆ ಆ ಕರ್ಮದ ಫಲ ಅನ್ನುವಂಥದ್ದು ಸಿಗೋದಿಲ್ಲ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇದನ್ನ ತೀರ್ಮಾನ ಮಾಡುವಂಥದ್ದು ಎಂತಹ ಬುದ್ಧಿವಂತರಿಗೂ ಕೂಡ ಕಷ್ಟ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಆದ್ರೆ ಇಲ್ಲಿ ಭಗವಂತ ಅರ್ಜುನನಿಗೆ ಅದನ್ನ ನಾನು ನಿನಗೆ ವಿವರಿಸಿ ಹೇಳ್ತೀನಿ, ಅದನ್ನ ತಿಳ್ಕೊಳ್ಳೋದ್ರಿಂದ ನೀನ್ ಹೇಗೆ ಕರ್ಮ ಬಂಧನದಿಂದ ಬಿಡುಗಡೆ ಹೊಂತೀಯ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಅರ್ಜುನ ಹೇಳಿದ, ನಾನು ಈ ಮಾಡ್ತಾ ಇರುವಂತಹ ಕಾರ್ಯ ಯುದ್ಧದಿಂದ ಏನಾಗುತ್ತೆ, ಗುರುಗಳನ್ನ ಸಾಯಿಸ್ತೀನಿ, ಬ್ರಾಹ್ಮಣರನ್ನ ಸಾಯಿಸ್ತೀನಿ, ನನ್ನ ತಾತ ಹಿರಿಯರನ್ನ ಸಾಯಿಸ್ತೀನಿ, ಇದೆಲ್ಲವೂ ಕೂಡ ಪಾಪ ಬರುತ್ತೆ, ಈ ಕರ್ಮ ಬಂಧನ ನನಗೆ ಬರುತ್ತೆ, ಇಂತಹ ಒಂದು ಪಾಪ ಕಾರ್ಯದಲ್ಲಿ ನಾನು ಯಾಕೆ ತೊಡಗಬೇಕು, ಇಷ್ಟೆಲ್ಲ ಜನ ಅಮಾಯಕರನ್ನ ನಮ್ಮ ಒಂದು ಸ್ವಾರ್ಥಕ್ಕಾಗಿ ಕೋಟ್ಯಾಂತರ ಲಕ್ಷಾಂತರ ಜನರನ್ನ ಯಾಕೆ ಕೊಲ್ಲಬೇಕು ಅಂತೆಲ್ಲ ಇಲ್ಲಿ ಅರ್ಜುನ ಪ್ರಶ್ನೆ ಮಾಡಿದ್ದ. ಅದಕ್ಕೆ ಹೇಳ್ತಾ ಇದ್ದಾನೆ ಭಗವಂತ, ಅದಕ್ಕೆ ಒಂದು ಉತ್ತರವಾಗಿ ಇದನ್ನ ನಾವು ತಿಳ್ಕೊಬಹುದು. ಅಂದ್ರೆ ಕರ್ಮ ಮಾಡಿದ್ರು ಕೂಡ ಅಕರ್ಮ ಅದು ಹೇಗಾಗುತ್ತೆ ಅಂತ, ಆದ್ರೆ ಕರ್ಮ ಮಾಡಿದ್ರು ಕೂಡ ಕರ್ಮ ಮಾಡದೇ ಇರೋ ಹಾಗೆ ಹೇಗಾಗುತ್ತೆ ಅಂತಂದ್ರೆ ಅದನ್ನ ನಾವು ನಮ್ಮ ಸ್ವಾರ್ಥಕ್ಕಾಗಿ ಮಾಡ್ಕೊಂಡಿರ ಹೋದಾಗ ಅದು ಅಕರ್ಮ ಆಗುತ್ತೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾನೆ ಭಗವಂತ. ಕರ್ಮಣೋ ಹ್ಯಪಿ ಬೋಧವ್ಯಂ ಚ ವಿಕರ್ಮಣಃ ಅಕರ್ಮಣಶ್ಚ ಬೋಧವ್ಯಂ ಗಹನಾ ಕರ್ಮಣೋ ಗತಿ. ಕರ್ಮ ಹರೇ ಕೃಷ್ಣ. ಕರ್ಮದ ಓಕೆ, ಹೇಳ್ತೀರಾ? ಓದಿ ಓದಿ ಕರ್ಮದ ಬಿಡ್ರಿ. ಜಟಿಲತೆಯನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟ. ಆದುದರಿಂದ ಮನುಷ್ಯನು ಕರ್ಮವು ಯಾವುದು, ವಿಕರ್ಮವು ಯಾವುದು, ನಿಷಿದ್ಧ ಕರ್ಮ, ಅಕರ್ಮವು ಯಾವುದು ಎನ್ನುವುದನ್ನು ಸರಿಯಾಗಿ ತಿಳಿದುಕೊಳ್ಳಬೇಕು. ಧನ್ಯವಾದಗಳು ಮಾತಾಜಿ. ಅಂದ್ರೆ ಇಲ್ಲಿ ಹರೇ ಕೃಷ್ಣ. ಹೇಳ್ತಾ ಇದ್ದಾನೆ ಭಗವಂತ, ಕರ್ಮ ಅಂದ್ರೆ ಅದು ತುಂಬಾ ಅದರ ಒಂದು ಜಟಿಲತೆ. ಅಂದ್ರೆ ನಾವು ಎಷ್ಟು ನೋಡ್ತೀವಿ, ಅದು 14 ಅಥವಾ 15 ಪುರುಷೋತ್ತಮ ಯೋಗದಲ್ಲಿ ಹೇಳ್ತಾನೆ, ಆ ಒಂದು ಅಶ್ವತ್ಥ ವೃಕ್ಷಕ್ಕೆ ಹೋಲಿಸಿ ಅದು ಎಷ್ಟು ಜಟಿಲ ಆಗಿರುತ್ತೆ ಅಂತ. ಹಾಗೆ ನಮ್ಮ ಒಂದು ಕರ್ಮ ಬಂಧನ ಅನ್ನುವಂಥದ್ದು ಕೂಡ ಅದೇ ರೀತಿಯದಾಗಿರುತ್ತೆ. ನಾವು ಮಾಡುವುದು ಪ್ರತಿಯೊಂದು ಕರ್ಮದಲ್ಲೂ ಕೂಡ ಅದರಲ್ಲಿ ಪಾಪ ಪುಣ್ಯ ಅನ್ನುವಂತಹ ಲೇಪ ಇದ್ದೇ ಇರುತ್ತೆ. ಅದೇನ್ ಮಾಡುತ್ತೆ, ನಮ್ಮನ್ನ ಪುಣ್ಯದ ಒಂದು ಅಕೌಂಟ್ ತೀರಿಸ್ಕೊಂಡು ಬರೋದಕ್ಕೆ ನಮ್ಮನ್ನ ಮೇಲೆ ಕರ್ಕೊಂಡು ಹೋಗುತ್ತೆ, ಮತ್ತೆ ಪಾಪದ ಅಕೌಂಟ್ ಅನ್ನು ಕೂಡ ನಾವು ಕಳ್ಕೊಬೇಕು, ಮತ್ತೆ ಕೆಳಗಡೆ ಕರ್ಕೊಂಡ್ ಬರುತ್ತೆ. ಹೀಗೆ ಮೇಲೆ ಕೆಳಗೆ ನಾವು ಮತ್ತೆ ಮತ್ತೆ ಸುತ್ತಾನೆ ಇರ್ತೀವಿ ಒಂದು ಭೌತಿಕ ಜಗತ್ತಿನಲ್ಲಿ. ಅದರಿಂದ ಇದನ್ನು ಜಟಿಲವಾದದ್ದು ಅಂತ ಇಲ್ಲಿ ಭಗವಂತನು ಹೇಳ್ತಾ ಇದ್ದಾನೆ. ಆದ್ದರಿಂದ ಮನುಷ್ಯ ಕರ್ಮ ಯಾವುದು ಇಲ್ಲಿ ಹೇಳ್ತಾ ಇರುವಂತದ್ದು, ಕರ್ಮ ಅಂದ್ರೆ ಶಾಸ್ತ್ರಕ್ಕೆ ಅನುಗುಣವಾಗಿ ಮಾಡುವಂತಹ ಕರ್ಮ, ವಿಕರ್ಮ ಅಂತಂದ್ರೆ ಶಾಸ್ತ್ರಕ್ಕೆ ವಿರುದ್ಧವಾಗಿ ಮಾಡುವಂತಹ ಕರ್ಮ, ಅಕರ್ಮ ಅಂತಂದ್ರೆ ಭಕ್ತಿ ಕಾರ್ಯಗಳು. ಇದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂತ ಇಲ್ಲಿ ಭಗವಂತ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಅಂದ್ರೆ ಶಾಸ್ತ್ರದಲ್ಲಿ ಹೇಳಿರುವಂತಹ ಕರ್ಮ ಯಾವುದು ಅಂತಂದ್ರೆ, ನಮಗೆ ಈ ಒಂದು ಭೌತಿಕ ಜಗತ್ತಿನಲ್ಲಿ ಇರುವಂತವ್ರೆಲ್ಲ ಏನೋ ಒಂದು ಆಸೆ ಇಟ್ಕೊಂಡೇ ಭೂಮಿ ಮೇಲೆ ಹುಟ್ಟಿದೀವಿ, ಹೌದಲ್ವಾ ಹರೇ ಕೃಷ್ಣ? ಆಸೆ ಇಲ್ದಿರ ನಾವು ಇಲ್ಲಿಗೆ ಬಂದಿದೀವ? ಹೌದು ಮಾತು. ಹೌದು ಈಗ ಮಾತಾಜಿ. ಆಸೆ ಇಟ್ಕೊಂಡು ಬಂದಿದ್ದಾಯ್ತು, ಇನ್ನೇನ್ ಮಾಡೋದು, ಇವ್ರ ಆಸೆ ತೀರಿಸ್ಕೊಳ್ಳಿ ಅಂತ ಹೇಳಿ ಶಾಸ್ತ್ರಗಳಲ್ಲಿ ಅನೇಕ ರೀತಿಯಲ್ಲಿ ನಮ್ಗೆ ಅವಕಾಶಗಳನ್ನ ಕೊಡ್ತಾರೆ. ನಿನ್ನ ಆಸೆ ಇಂಥದಿದ್ರೆ ನೀನು ಅದಕ್ಕೆ ಈ ರೀತಿಗೆ ಇಂತಹ ಒಂದು ಕರ್ಮವನ್ನ ಮಾಡ್ಬೇಕು ಅಂತ. ಹಾಗೆ ಶಾಸ್ತ್ರದಲ್ಲಿ ನಮ್ಮ ಆಸೆಗಳನ್ನ ಈಡೇರಿಸ್ಕೊಳ್ಳೋದಕ್ಕೂ ಒಂದು ಅವಕಾಶ ಕೊಟ್ಟಿದ್ದಾನೆ. ಆ ರೀತಿ ಯಾರು ಅದನ್ನ ಆಸೆಗಳನ್ನ ಈಡೇರಿಸ್ಕೊಳ್ಳೋಕೆ ಸರಿಯಾದ ರೀತಿಯಲ್ಲಿ ಸರಿಯಾದ ಮಾರ್ಗದಲ್ಲಿ ಮಾಡ್ತಾರೆ, ಅದೆಲ್ಲವೂ ಕೂಡ ಕರ್ಮ ಅಂತ ಹೇಳ್ತಾರೆ. ಅಂದ್ರೆ ಈ ನಾಗರಿಕ ಜೀವನ ಅನ್ನುವಂಥದ್ದು ಪ್ರಾರಂಭ ಆಗುವಂಥದ್ದು ಈ ಧರ್ಮದ ಆಧಾರದ ಮೇಲೆ ಅಂತ ಹೇಳ್ತಾರೆ. ಧರ್ಮ ಅಂತಂದ್ರೆ ಏನಂದ್ರೆ ಸ್ವಭಾವದ ಆಧಾರದ ಮೇಲೆ. ಅಂದ್ರೆ ನಮಗೆ ಈ ಧರ್ಮವನ್ನ ಯಾರು ಕೊಟ್ರು? ಹರೇ ಕೃಷ್ಣ. ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನುವಂಥದ್ದನ್ನ ಸ್ವತಃ ಭಗವಂತನೇ ಕೊಟ್ಟ. ಧರ್ಮಂತು ಸಾಕ್ಷಾತ್ ಭಗವತ್ ಪ್ರಣೀತಂ ಅಂತ ಹೇಳ್ತಾರೆ. ಅಂದ್ರೆ ಮನುಷ್ಯರು ಕೊಟ್ಟದ್ದಲ್ಲ, ಈ ಧರ್ಮವನ್ನ ಮಾಡಿದ್ದು ಮನುಷ್ಯರಲ್ಲ, ಭಗವಂತ ಮಾಡಿದ್ದು ಅಂತ. ಆ ಒಂದು ಶಾಸ್ತ್ರಕ್ಕೆ ಅನುಗುಣವಾಗಿ ನಾವು ನಡೆದ್ರೆ ಅದು ನಮಗೆ ಸನ್ಮಾರ್ಗ ಆಗುತ್ತೆ. ಅದರಿಂದ ನಾವು ಒಳ್ಳೆಯ ಒಂದು ಫಲಗಳನ್ನ ಪಡಿತೀವಿ. ಆದ್ರೆ ನಮ್ಮ ಮನಸ್ಸೋ ಇಚ್ಛೆ, ಅಂದ್ರೆ ಈಗ ಹೇಳ್ತಾರೆ ಆ ಯಾರಿಗೆ ಆ ಬ್ರಹ್ಮಚಾರಿಗಳಿದ್ದಾರೆ ಅವರು ವೇದಾಧ್ಯಯನವನ್ನ ಮಾಡ್ಬೇಕು, ಜ್ಞಾನವನ್ನು ಬೆಳೆಸ್ಕೋಬೇಕು. ಗೃಹಸ್ಥರಾದವರು ಅವರು ಮದ್ವೆನ ಮಾಡ್ಕೋತಾರೆ, ಮತ್ತೆ ಅವರ ಮಕ್ಕಳು ಹುಟ್ಟುತ್ತಾರೆ. ಹೀಗೆ ಈ ಒಂದು ಏನೆಲ್ಲ ಇದೆ, ಅವರವರಿಗೆ ಆದಂತಹ ಒಂದು ಜವಾಬ್ದಾರಿಗಳು, ಕರ್ತವ್ಯಗಳಿದೆ. ಅವರವರದೇ ಆದಂತಹ ಒಂದು ವರ್ಣಗಳ ಆಶ್ರಮಗಳ ಮೇಲೆ ಅದು ಆಧಾರವಾಗಿರುತ್ತೆ. ಇದೆಲ್ಲವನ್ನು ಕೂಡ ಮಾಡಿದ್ದು ಭಗವಂತ ಅಂತಲ್ಲಿ ಹೇಳ್ತಾ ಇದ್ದಾರೆ. ಶಾಸ್ತ್ರದಲ್ಲಿ ಅವನು ತಿಳಿಸ್ಕೊಟ್ಟಿರುವಂತದ್ದು ಈ ರೀತಿ ಮಾಡ್ಬೇಕು ಅನ್ನುವಂಥದ್ದನ್ನ. ಆದ್ರೆ ಈ ವಿಕರ್ಮ ಮಾಡುವಂತವ್ರು ಯಾರಿರ್ತಾರೆ, ಅವರು ಶಾಸ್ತ್ರಕ್ಕೆ ವಿರುದ್ಧವಾಗಿ ಹೋಗ್ತಾರೆ. ಅಂದ್ರೆ ಈಗ ನಾವು ನೋಡ್ತೀವಿ ಸಮಾಜದಲ್ಲಿ ಎಂತಹ ಜನ ಇರ್ತಾರೆ ಅಂದ್ರೆ, ಅವ್ರಿಗೆ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ, ಯಾಕಂದ್ರೆ ಜವಾಬ್ದಾರಿ ಅನ್ನುವಂಥದ್ದು ಬರುತ್ತೆ. ಆದ್ರೆ ಅವ್ರಿಗೆ ಬೇರೆ ಲೈಂಗಿಕ ಜೀವನ ಬೇಕು, ಅಂತಹ ರೀತಿಯಲ್ಲಿ ಮಾಡುವಂತವ್ರು, ಅದೆಲ್ಲ ಕೂಡ ನಿಷಿದ್ಧ ಕರ್ಮ. ಅಂದ್ರೆ ಅನೈತಿಕ ಸಂಬಂಧಗಳನ್ನ ಹೊಂದುವಂಥದ್ದು, ಅವೆಲ್ಲ ಕೂಡ ನಿಷಿದ್ಧ ಕರ್ಮ. ಅವೇನ್ ಮಾಡುತ್ತೆ, ನಮ್ಮನ್ನ ಒಂದು ಪಾಪಪೂರಿತ ಕರ್ಮಗಳಾಗಿ ಅದು ನಮ್ಗೆ ಶಿಕ್ಷೆಗಳು ನಮ್ಗೆ ಸಿಗುತ್ತೆ. ಈ ನಂತರ ಬರುವಂತದ್ದು ಅಕರ್ಮ ಅಂತಂದ್ರೆ ಏನು ಅಂತಂದ್ರೆ, ನಾವು ಮಾಡುವಂತಹ ಪ್ರತಿಯೊಂದು ಕರ್ಮವನ್ನು ಕೂಡ ಭಗವತ್ ಕಾರ್ಯವಾಗಿ ಮಾಡುವಂಥದ್ದು.
ಹೇಗೆ ಮಾಡುವಂಥದ್ದು ಅನ್ನೋದರಲ್ಲಿ ಆ ಒಂದು ಜ್ಞಾನವನ್ನ ಇಲ್ಲಿ ಭಗವಂತ ನಮ್ಗೆ ತಿಳಿಸ್ತಾ ಇದ್ದಾನೆ. ನಾವು ಮಾಡುವಂತಹ ಎಲ್ಲಾ ಕರ್ಮವು ಕೂಡ ಅಕರ್ಮ ಹೇಗೆ ಆಗುತ್ತೆ ಅಂತ, ಹೇಗೆ ಮಾಡುವುದು ನಾವು ಪ್ರತಿಯೊಂದು ಕರ್ಮವನ್ನು ಅಕರ್ಮವನ್ನಾಗಿ. ಅದು ನಾವು ಮಾಡುವ ಕರ್ಮವನ್ನು, ಹರೇ ಕೃಷ್ಣ ಮಾತಾಜಿ, ಹಾ ಮಾಡುವ ಮಾತಾಜಿ. ಕರ್ಮವನ್ನು ಅದರ ರಿಸಲ್ಟ್ ಅನ್ನು ನಾವು ಏನು ಥಿಂಕ್ ಮಾಡದೆ ಎಲ್ಲ ಆ, ಕರ್ಮವು ನಾವು ದೇವರಿಗಾಗಿ ಮಾಡ್ತಾ ಇದ್ದೇವೆ. ಅಂದ್ರೆ ಕಣ್ಣಿನಿಂದ ನೋಡುವುದು, ಆ, ಕಿವಿಯಿಂದ ಕೇಳುದು ಕೀರ್ತನೆ, ಅಥವಾ ದೇವರದ ಎಲ್ಲ ವಿಷಯವಾಗಿ ಕೇಳುದು, ಹಾಗೆ ಏನೂ ಕೆಲಸ ಮಾಡುವಾಗ ನಾವು ಅದರ ರಿಸಲ್ಟಿನ ಮೇಲೆ ಕಾನ್ಸಂಟ್ರೇಟ್ ಮಾಡದೆ, ಆ, ಎಲ್ಲವೂ ಅದರ ರಿಸಲ್ಟ್ ದೇವರೇ ಕೊಡ್ತಾರೆ. ನಾವು ಸರಿಯಾಗಿ ದೇವರಿಗೆ ಸರಿಯಾಗಿ ಕೆಲಸ ಮಾಡ್ತೇವೆ, ನಮ್ಗೆ ಇದು ದೇವ್ರು ಮಾಡ್ಲಿಕ್ಕೆ ಹೇಳಿದ್ದಾರೆ, ಅದು ಅದರಲ್ಲಿ ಗ್ರಂಥದಲ್ಲಿ ಬಟ್ ಅವ್ರು ಹಾಗೆ ಥಿಂಕ್ ಮಾಡಿ ಕೆಲಸ ಮಾಡಿದ್ರೆ ಅದು ಅಕರ್ಮ ಆಗತ್ತ ಅನ್ಸುತ್ತೆ. ಹಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಅಂದ್ರೆ ಈಗ ಮಾಮೂಲಿ ಜನ ಕೂಡ ಕೆಲಸ ಮಾಡ್ತಾರೆ, ಭಕ್ತರು ಕೂಡ ಕೆಲಸ ಮಾಡ್ತಾರೆ. ಮಾಮೂಲಿ ಜನ ಕೂಡ ಊಟ ಮಾಡ್ತಾರೆ, ಭಕ್ತರು ಕೂಡ ಊಟ ಮಾಡ್ತಾರೆ. ಎಲ್ಲ ಪ್ರತಿದಿನ ಪ್ರತಿಯೊಂದು ಕೆಲಸನೂ ಎಲ್ಲ ಆ, ಸಾಧಾರಣ ಜನ ಏನ್ ಮಾಡ್ತಾರೆ ಮತ್ತೆ ಭಕ್ತರು ಏನ್ ಮಾಡ್ತಾರೆ, ಅದೇ ನೋಡೋದಕ್ಕೆ, ಹೊರಗಿನಿಂದ ನೋಡೋದಕ್ಕೆ ಏನ್ ವ್ಯತ್ಯಾಸ ಇರೋದಿಲ್ಲ. ಮತ್ತೆ ವ್ಯತ್ಯಾಸ ಅದು ಎಲ್ಲ ಆಗ್ತಿದೆ ಅಂತಂದ್ರೆ ಅವರ ಒಂದು ಕಾನ್ಶಿಯಸ್ ನಲ್ಲಿ ಆಗುತ್ತೆ, ಅಂದ್ರೆ ಅವರ ಒಂದು ಪ್ರಜ್ಞೆಯಲ್ಲಿ ಆಗುತ್ತೆ. ಯಾರು ಅವರ ಒಂದು ದೇಹ ಭಾವನೆಯಿಂದ ಅವರ ಸ್ವಾರ್ಥಕ್ಕಾಗಿ, ಅವರ ಒಂದು ಇಂದ್ರಿಯ ಭೋಗಕ್ಕಾಗಿ ಮಾಡ್ಕೋತಾರೆ, ಅವರನ್ನ ಅದು ಬದ್ಧ ಜೀವಿಗಳನ್ನಾಗಿ ಮಾಡ್ತಾ ಇರುತ್ತೆ, ಬಂಧನದಲ್ಲಿ ಸಿಲುಕಿಸ್ತಾ ಹೋಗುತ್ತೆ. ಅಂದ್ರೆ ಯಾರೆಲ್ಲ ಆ ಕೆಲಸಗಳನ್ನ ಅವರೂ ಮಾಡ್ತಾ ಇದ್ದಾರೆ, ಅದೇ ಕೆಲಸವನ್ನೇ ಮಾಡ್ತಾ ಇದ್ದಾರೆ, ಆದ್ರೆ ಅವರು ಬಂಧನದಿಂದ ಅವ್ರಿಗೆ ಮುಕ್ತಿ ಕೊಡ್ತಾ ಇದೆ. ಹೇಗೆ ಅದು ಮುಕ್ತಿ ಕೊಡ್ತಾ ಇದೆ ಅಂತಂದ್ರೆ ಅವರ ಒಂದು ಆ ಒಂದು ಪ್ರಜ್ಞೆ, ಆ ಪ್ರಜ್ಞೆ ಯಾವ ರೀತಿಯದಾಗಿದೆ ಅಂತಂದ್ರೆ ಅವರು ಅವರ ಒಂದು ಇಂದ್ರಿಯ ಭೋಗಕ್ಕಾಗಿ ಅಥವಾ ಅವರ ಒಂದು ಸ್ವಾರ್ಥಕ್ಕಾಗಿ ಮಾಡ್ದಿರಾ ಅದನ್ನ ಭಗವಂತನ ಸೇವೆ ಅಂತ ಹೇಳಿ ಮಾಡ್ತಾರೆ. ಆದ್ರೆ ಆಹಾರವನ್ನ ಇವರು ತಿಂತಾರೆ, ಅವರು ತಿಂತಾರೆ, ಇವರು ಭಗವಂತನಿಗೆ ಅರ್ಪಿಸಿ ಅವನ ಒಂದು ನೈವೇದ್ಯ ಪ್ರಸಾದವನ್ನ ಸ್ವೀಕಾರ ಮಾಡ್ತಾರೆ. ಅವರು ಅಡಿಗೆ ಮಾಡ್ಕೋತಾರೆ, ಅವರ ನಾಲಿಗೆ ರುಚಿಗಾಗಿ ಮಾಡ್ಕೋತಾರೆ. ನಂತರ ಇವರು ಯಾವ ರೀತಿ ಇರ್ತಾರೆ ಅಂತಂದ್ರೆ ಕೆಲಸ ಮಾಡ್ತಾರೆ, ಮತ್ತೆ ಆ ಕೆಲಸದ ಫಲದಲ್ಲಿ ಅಂಟ್ಕೊಳ್ಳೋದಿಲ್ಲ, ಅದನ್ನ ಭಗವಂತನ ಸೇವೆಗೆ ಬೆಳೆಸ್ತಾರೆ. ಆದ್ರೆ ಯಾರು ಬದಾತ್ಮರು ಇರ್ತಾರೆ, ಅವರು ಅವರು ಕೂಡ ಸಂಪಾದನೆ ಮಾಡ್ತಾರೆ, ಹಣ ಗಳಿಸ್ತಾರೆ, ಅದನ್ನ ಅವರು ಪರಿಪೂರ್ಣವಾಗಿ ಅವರ ಒಂದು ಇಂದ್ರಿಯ ಭೋಗಕ್ಕಾಗಿ, ಅವರ ಒಂದು ಸ್ವಾರ್ಥಕ್ಕಾಗಿ ಮಾತ್ರನೇ ಅದನ್ನ ನಾನು ಬಳಸ್ಬೇಕು ಅಂತ ಅನ್ಕೋತಾರೆ. ಹೀಗೆ ಆ ಕರ್ಮಕ್ಕೂ ಮತ್ತೆ ಅಕರ್ಮಕ್ಕೂ ಆ ಒಂದು ವ್ಯತ್ಯಾಸ ಅನ್ನುವಂಥದ್ದು ಇರುತ್ತೆ. ಹೀಗೆ ಅಕರ್ಮವನ್ನ ಮಾಡೋದ್ರ ಬಗ್ಗೆ ಅದರ ಮಹತ್ವವನ್ನ ಅಲ್ಲಿ ಭಗವಂತ ನಮಗೆ ತಿಳಿಸ್ತಾನೆ. ಕರ್ಮಣ್ಯ ಕರ್ಮಯ ಕರ್ಮಣ್ಯ ಸರಿ ಕರ್ಮಣಿ ಅಕರ್ಮಯ ಪಶ್ಯೇತ್ ಅಕರ್ಮಣಿ ಚ ಕರ್ಮಯ ಸಾ ಸಾ ಬುದ್ಧಿಮಾನ್ ಮನುಷ್ಯೇಷು ಸಾ ಯುಕ್ತ ಕೃಷ್ಣ ಕರ್ಮಕೃತ್. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಕರ್ಮದಲ್ಲಿ ಅಕರ್ಮವನ್ನು, ಅಕರ್ಮದಲ್ಲಿ ಕರ್ಮವನ್ನು ಕಾಣುವವನು ಮನುಷ್ಯನಲ್ಲಿ ಬುದ್ಧಿವಂತನು. ಅವನು ಎಲ್ಲಾ ಬಗೆಯ ಕರ್ಮಗಳಲ್ಲಿ ತೊಡಗಿದ್ದರೂ ಆಧ್ಯಾತ್ಮಿಕ ಸ್ಥಿತಿಯಲ್ಲಿರುವವನು. ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಕರ್ಮದಲ್ಲಿ ಅಕರ್ಮವನ್ನ, ಅಕರ್ಮದಲ್ಲಿ ಕರ್ಮವನ್ನ. ಇದನ್ನ ಎಲ್ಲರೂ ಅರ್ಥ ಮಾಡ್ಕೊಳಕ್ಕಾಗಲ್ಲ, ಇದು ತುಂಬಾ ಕ್ಲಿಷ್ಟಕರವಾದದ್ದು. ಆದ್ರೆ ಇದನ್ನ ತಿಳ್ಕೊಳ್ಳುವಂತವ್ರು ಬುದ್ಧಿವಂತರು ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಅವನು ಎಲ್ಲಾ ಬಗೆಯ ಕರ್ಮಗಳಲ್ಲಿ ತೊಡಗಿದ್ರು ಆಧ್ಯಾತ್ಮಿಕ ಸ್ಥಿತಿಯಲ್ಲಿ ಇರುವವನು ಅಂತ. ಆಧ್ಯಾತ್ಮಿಕ ಸ್ಥಿತಿ ಅನ್ನುವಂಥದ್ದು ಅಂತಂದ್ರೆ ಅದು ಅವರ ಒಂದು ಕಾನ್ಶಿಯಸ್ ಪ್ರಜ್ಞೆಯಿಂದ ಅವರು ಆಧ್ಯಾತ್ಮಿಕ ಸ್ಥಿತಿಯಲ್ಲಿ ಇದ್ದಾರೆ. ಆದ್ರೆ ಮಾಡ್ತಾ ಇರುವಾಗ ಹೊರಗಿನಿಂದ ನೋಡೋರ್ಗೆ ಎಲ್ಲವೂ ಕೂಡ ಒಂದೇ ರೀತಿ ಅನಿಸ್ತಿರುತ್ತೆ. ಅಂದ್ರೆ ಕರ್ಮದಲ್ಲಿ ಅಕರ್ಮವನ್ನ ಮಾಡುವಂಥದ್ದು ಅಂತಂದ್ರೆ ಮಾಡುವಂತಹ ಪ್ರತಿಯೊಂದು ಕರ್ಮವು ಕೂಡ ಅಕರ್ಮ ಆಗ್ಬೇಕು. ಅಂದ್ರೆ ನಾವು ಏನಂತ ಹೇಳ್ತಾರೆ, ಭಗವಂತನಿಗೆ ಅರ್ಪಿಸಿ ನಾವು ಏನನ್ನೇ ಮಾಡಿದ್ರು ಕೂಡ ಅದು ಆಧ್ಯಾತ್ಮಿಕವಾಗುತ್ತೆ. ಭಗವಂತನಿಗೆ ಅರ್ಪಿಸಿದ ಆಹಾರ ಅದು ನೈವೇದ್ಯ ಆಗುತ್ತೆ, ಭಗವಂತನಿಗೆ ತೋರಿಸಿದ ಒಂದು ಅಗ್ನಿ ಅದು ಆರತಿ ಆಗುತ್ತೆ, ಭಗವಂತನಿಗೆ ನೀಡಿದ ಒಂದು ನೀರು ಅದು ಆ ತೀರ್ಥ ಆಗುತ್ತೆ. ಹೀಗೆ ಪ್ರತಿಯೊಂದು ಕೂಡ ನಾವು ಮಾಡುವಂತಹ ಕಾರ್ಯ ಭಗವಂತನನ್ನ ಕೇಂದ್ರೀಕರಿಸಿ ಮಾಡಿದಾಗ ಅದೆಲ್ಲವೂ ಕೂಡ ಅಕರ್ಮ ಆಗುತ್ತೆ. ಆದ್ರೆ ಅಕರ್ಮದಲ್ಲಿ ಕರ್ಮವನ್ನು ಅಂತಂದ್ರೆ ಅವನ ಒಂದು ಕೆಲಸನೇ ಭಗವಂತನ ಸೇವೆ ಮಾಡುವಂತದ್ದು ಅಂತ. ಭಗವಂತನ ಸೇವೆ ಮಾಡೋದೇ ಅವನ ಜೀವನದ ಒಂದು ಧ್ಯೇಯ ಅಂತ ಯಾರು ಮಾಡ್ತಾನೆ, ಆ ರೀತಿ ಆ ಈ ಒಂದು ಜ್ಞಾನವನ್ನ ತಿಳಿದಿದ್ದಾರೆ, ಈ ಒಂದು ಕಲೆಯನ್ನ ಯಾರು ಕಲ್ತಿದ್ದಾರೆ ಅವರನ್ನ ಇಲ್ಲಿ ಬುದ್ಧಿವಂತರು ಅಂತ ಭಗವಂತ ಹೇಳ್ತಾ ಇದ್ದಾನೆ. ಅವನು ಎಲ್ಲ ಬಗೆಯ ಕರ್ಮಗಳಲ್ಲಿ ಅಂದ್ರೆ ಎಲ್ಲಾ ರೀತಿಯ ಕೆಲಸಗಳನ್ನ ಅವನು ಮಾಡ್ತಾ ಇದ್ರು ಕೂಡ ಆಧ್ಯಾತ್ಮಿಕ ಸ್ಥಿತಿಯಲ್ಲಿ ಇರ್ತಾನೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಅಂದ್ರೆ ಸದಾ ಭಗವಂತನ ಸ್ಮರಣೆಯಲ್ಲಿ ಅವನು ಇರ್ತಾನೆ. ಯಾವಾಗ ನಾವು ಭಗವಂತನ ಸ್ಮರಣೆಯಲ್ಲಿ ಸದಾ ನಮ್ಮ ಒಂದು ಪ್ರತಿಯೊಂದು ಕೆಲಸವನ್ನು ಕೂಡ ಮಾಡ್ತಾ ಇರ್ತೀವಿ, ಆಗ ಯಾವುದೇ ಒಂದು ಭೌತಿಕ ಮಾಯೆಯ ಒಂದು ಹಿಡಿತಕ್ಕೆ ನಾವು ಸಿಲುಕೋದಿಕ್ಕೆ ಸಾಧ್ಯ ಇಲ್ಲ. ಮಾಯೆಯ ಹಿಡಿತಕ್ಕೆ ಸಿಲುಕಿದಾಗ್ಲೇ ನಮ್ಗೆಲ್ಲ ಕಷ್ಟಗಳು, ನೋವುಗಳು
ಬಂಧನಗಳು ಇವೆಲ್ಲವೂ ಬರೋದಕ್ಕೆ ಸಾಧ್ಯ. ಆ ಬಂಧನದಿಂದ ಮುಕ್ತಿ ಕೊಡುವಂತಹ ಒಂದು ಏನಂತ ಹೇಳ್ತಾ ಇದ್ದಾರೆ ಅಂತಂದ್ರೆ ಇಲ್ಲಿ ಈ ಜೈಲಿನಲ್ಲಿ ಇರುವಂತವರಿಗೆ ಆ ಆ ಜೈಲಿನಿಂದ ಬಿಡುಗಡೆ ಆಗೋದಕ್ಕೆ ಒಂದು ಮಾರ್ಗ ಸಿಕ್ಕಿದ್ರೆ, ಯಾರಾದ್ರೂ ಅದಕ್ಕೆ ಒಂದು ಮಾರ್ಗದರ್ಶನವನ್ನ ಸಹಾಯವನ್ನ ಮಾಡಿದ್ರೆ ಆ ಜೈಲಿನಲ್ಲಿ ಇರುವಂತಹ ವ್ಯಕ್ತಿಗೆ ಎಷ್ಟೊಂದು ಉಪಯೋಗ ಆಗುತ್ತೆ. ಹಾಗೆ ಈ ಒಂದು ವಿಚಾರವನ್ನ ಭಗವಂತ ನಮ್ಗೆ ಈ ಭವಸಾಗರದಿಂದ, ಈ ಭವಬಂಧನದಿಂದ ಬಿಡುಗಡೆ ಆಗೋದಕ್ಕೆ ಒಂದು ಆ ಕೀಲಿಯ ಕೈಯನ್ನ ಕೊಡ್ತಾ ಇದ್ದಾನೆ. ಹೇಗೆ ನೀವು ಇಲ್ಲಿಂದ ತಪ್ಪಿಸ್ಕೊಂಡು ಈ ಬಂಧನದಿಂದ ನೀವು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಅನ್ನುವಂಥದ್ದನ್ನ. ಅಂದ್ರೆ ಇಲ್ಲಿ ಬಂದಾಯ್ತು, ನಾವು ಸಿಕ್ಕಾಕೊಂಡಾಯ್ತು ಈ ಒಂದು ಆ ಅಶಾಶ್ವತವಾದ ದುಃಖಾಲಯದಲ್ಲಿ. ಆದ್ರೆ ಇಲ್ಲಿಂದ ನಾವು ಹೇಗೆ ಹೊರಗಡೆ ಬರ್ಬೇಕು ಅಂತಂದ್ರೆ, ಇಲ್ಲಿ ಇರುವಷ್ಟು ಕಾಲ ಯಾರು ಕೆಲಸ ಮಾಡ್ದಿರ ಯಾರಾದ್ರೂ ಇರಕ್ಕಾಗುತ್ತಾ? ಹರೇ ಕೃಷ್ಣ. ಯಾವುದೇ ಕೆಲಸ ಮಾಡ್ದಿರ ನಾನು ಇರ್ತೀನಿ ಅಂತಂದ್ರೆ ಆಗತ್ತಾ? ಆಗುದೇ ಇಲ್ಲ. ಏನು ಕೆಲಸ ಮಾಡದೇ ಇರೋದಂದ್ರೆ ನಾವೀಗ ಬ್ರೀದ್ ತಗೊಳ್ತೀವಿ, ಅದು ಸಹ ಒಂದು ಕೆಲ್ಸನೇ. ಥಿಂಕ್ ಹೌದು. ಮಾಡ್ತೀವಿ, ಸುಮ್ನೆ ಅಷ್ಟು ಸುಮ್ನೆ ಕೂತ್ರು ಸಹ ತಲೆ ಕೆಲಸ ಮಾಡ್ತಾನೆ ಇರ್ತದೆ. ಅದು ಬ್ರೈನ್ ಏನ ಥಿಂಕ್ ಮಾಡ್ತಾ ಇರ್ತದೆ. ಎಷ್ಟು ಏನೂ ಮಾಡುದಿಲ್ಲ ಅಂದ್ರೆ ಮಾಡದೆ ಕೂರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದೇ ಯಾವ ರೀತಿ ಹೇಳ್ತಾರೆ ಅಂದ್ರೆ, ನಾವು ನಿದ್ದೆ ಮಾಡ್ತಾ ಇರೋವಾಗ್ಲೂ ಕೆಲಸ ಮಾಡ್ತೀವಿ ಅಂತ ಹೇಳ್ತಾರೆ. ನಿದ್ದೆ ಮಾಡೋವಾಗ್ಲೂ ಕೂಡ ಮನಸ್ಸು ಕೆಲಸ ಮಾಡುತ್ತೆ. ಅದರಿಂದಾನೇ ನಮ್ಗೆ ಮನಸ್ಸಿನ ಹಂತದಲ್ಲಿ ಕನಸುಗಳು ಕಾಣ್ತೀವಿ ಅಂತ. ಹಾಗೆ ಪ್ರತಿಯೊಂದು ಅಂದ್ರೆ ಜೀವಾತ್ಮನ ಒಂದು ಅವನ ಸ್ವಭಾವನೇ ಚಟುವಟಿಕೆಯಿಂದ ಕೂಡಿರುವಂತದ್ದು. ಏನೂ ಇಲ್ಲಾಂದ್ರೆ ನಮ್ಮ ಒಂದು ಹೊಟ್ಟೆಪಾಡಿಗಾಗಿ ನಾವು ಕೆಲಸ ಮಾಡ್ಬೇಕಾಗಿ ಬರುತ್ತೆ. ಅಂದ್ರೆ ನಮ್ಗೆ ದುಡ್ಡಿದೆ ಅಂದ್ರೂ ಕೂಡ ನಾವು ಎತ್ಕೊಂಡು ತಿನ್ಬೇಕು, ಅಡಿಗೆ ಮಾಡ್ಬೇಕು, ಇಲ್ಲ ಅದನ್ನ ಮಾಡಿಟ್ಟಿದ್ದನ್ನ ಹಾಕೊಂಡ್ ತಿನ್ಬೇಕು ಅಂದ್ರೆ ಅದು ಒಂದು ಕಾರ್ಯನೇ ಆಗುತ್ತೆ. ಹೀಗೆ ಕಾರ್ಯ ಮಾಡಿದ್ರೆ ಯಾರು ಇರೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಆ ಕಾರ್ಯವನ್ನ ಆಧ್ಯಾತ್ಮಿಕವಾದ ಸ್ಥಿತಿಯಲ್ಲಿ ನಾವು ಮಾಡ್ಬೇಕು. ಅದನ್ನೇ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಅಂತಹ ಒಂದು ಸ್ಥಿತಿಲಿ ಮಾಡಿದಾಗ ಅದು ಕರ್ಮ ಬಂಧನದಿಂದ ನಮ್ಗೆ ಬಿಡುಗಡೆ ಕೊಡುತ್ತೆ ಅಂತ. ಈಗ ನಾವು ನೋಡ್ತೀವಿ, ಪ್ರಭುಪಾದರು ಆ ಅದೇ ಅಂದ್ರೆ ಅವರು ಪಾಶ್ಚಾತ್ಯ ದೇಶಗಳಿಗೆ ಹೋದಾಗ ಆ ಹಿಪ್ಪಿಗಳು ಯಾರಿರ್ತಾರೆ ಅವರೆಲ್ಲರೂ ಕೂಡ, ಅಂದ್ರೆ ಅವ್ರು ಯಾವುದೇ ಒಂದು ಒಳ್ಳೆಯ ರೀತಿಯ ಜೀವನವನ್ನ ಮಾಡ್ತಾ ಇದ್ದಂಥವ್ರು ಆಗಿರ್ಲಿಲ್ಲ. ಆದ್ರೂ ಕೂಡ ಅವರಲ್ಲೂ ಕೂಡ ಒಂದು ಪರಿವರ್ತನೆಯನ್ನ ತರ್ತಾರೆ. ಮತ್ತೆ ಅವರು ಈ ಒಂದು ಇಸ್ಕಾನ್ ಸಂಸ್ಥೆ ಪ್ರಾರಂಭದ ಹಂತದಲ್ಲಿದ್ದಾಗ ಅವರ ಕೊಡುಗೆ ಅನ್ನುವಂಥದ್ದು ತುಂಬಾ ಅಪಾರ ಅಂತ ಹೇಳ್ತಾರೆ. ಅಂದ್ರೆ ಅವರೆಲ್ಲರೂ ಶ್ರೀಮಂತ ಕುಟುಂಬಕ್ಕೆ ಸೇರಿದವರು. ಆದ್ರೆ ಅವರ ಮನೆಯನ್ನೆಲ್ಲ ಬಿಟ್ಟು ಈ ಒಂದು ಬೇಡದ ಒಂದು ಜೀವನದಲ್ಲಿ ಅವರು ಬಾಳ್ತಾ ಇದ್ರು. ಆದ್ರೆ ಯಾವಾಗ ಪ್ರಭುಪಾದರ ಸಂಪರ್ಕ ಅವ್ರಿಗೆ ಆಯ್ತು, ಅವ್ರಿಗೆ ಎಲ್ಲವನ್ನೂ ಬಿಟ್ಟು ಬಂದ್ರು. ಅಂದ್ರೆ ಅವ್ರಿಗೆ ಹೇಳ್ತಾರೆ, ಅಂದ್ರೆ ನಮ್ಗೆ ಇಷ್ಟೆಲ್ಲ ಹಣ ಇದ್ರು ಕೂಡ ನೆಮ್ಮದಿ ಇರ್ಲಿಲ್ಲ, ಸಂತೋಷ ಇರ್ಲಿಲ್ಲ ಅಂತ. ಆಮೇಲೆ ಅವರು ಸಾಧಾರಣ ಜನರ ಹಾಗೆ ಸಾಧಾರಣ ಕೆಲಸಗಳಲ್ಲಿ ತೊಡಗ್ತಾರೆ. ಅಂದ್ರೆ ಅವರು ಯಾವುದೇ ಒಂದು ಕೆಲಸ ಸಿಕ್ಕಿದ್ರು ಮಾಡ್ತಾ ಇದ್ರು. ಅಂದ್ರೆ ಒಂದು ಡ್ರೈವಿಂಗ್ ಕೆಲಸ ಇರ್ಬೋದು, ಇಲ್ಲ ಅಥವಾ ಯಾವ್ದಾದ್ರು ಹೋಟೆಲ್ ಕೆಲಸ ಇರ್ಬೋದು, ಏನಾದ್ರೆ ಯಾವ ಕೆಲಸ ಸಿಕ್ಕಿದ್ರು ಅದನ್ನ ಮಾಡ್ತಿದ್ರು. ಮತ್ತೆ ಅದರಿಂದ ಏನ್ ಗಳಿಸ್ತಾ ಇದ್ರು ಅದನ್ನ ಪೂರ್ತಿಯಾಗಿ ಇಸ್ಕಾನ್ ಸಂಸ್ಥೆಗೆ ಅವರು ಅರ್ಪಣೆ ಮಾಡ್ತಾ ಇದ್ರು. ಅಂತಹ ಒಂದು ಅನೇಕ ಜನರ ತ್ಯಾಗದ ಮೇಲೆ, ಅನೇಕ ಜನರ ಒಂದು ಕೃಷ್ಣ ಪ್ರಜ್ಞೆಯ ಒಂದು ಅವರ ಒಂದು ಕಾನ್ಶಿಯಸ್ ಆ ರೀತಿ ಇದ್ದ ಕಾರಣ ಈ ಒಂದು ಸಂಸ್ಥೆ ಇಷ್ಟು ದೊಡ್ಡದಾಗಿ ಬೆಳೆದು ಈಗ ಎಲ್ಲರಿಗೂ ಕೂಡ ಅದು ಅದರ ಫಲಗಳನ್ನ ಕೊಡ್ತಾ ಇದೆ ಅಂತ ನಾವು ನೋಡ್ತಾ ಇದ್ವಿ. ಹೀಗೆ ಆಧ್ಯಾತ್ಮಿಕ ಪ್ರಜ್ಞೆಯಲ್ಲಿ ನಾವು ಕಾರ್ಯವನ್ನ ಮಾಡ್ಬೋದು. ಕಾರ್ಯವನ್ನ ಮಾಡದೆ ಯಾರು ಇರಕ್ಕಾಗಲ್ಲ. ಆದ್ರೆ ಅದನ್ನ ಆಧ್ಯಾತ್ಮಿಕ ಪ್ರಜ್ಞೆಯಲ್ಲಿ ಮಾಡುವಂತಹ ಕಲೆಯನ್ನ ನಾವು ಕಲಿಬೇಕು. ಅದನ್ನೇ ಕೃಷ್ಣ ಪ್ರಜ್ಞೆ ಅಂತ ಕರೀತಾ ಇದ್ದಾರೆ. ಯಸ್ಯಾ ಸರ್ವೇ ಸಮಾರಂಭ ಕಾಮ ಸಂಕಲ್ಪ ವರ್ಜಿತ ಜ್ಞಾನಾಗ್ನಿ ದಗ್ಧ ಕರ್ಮಾಣಂ ತಮಾಹು ಪಂಡಿತಂ ಬುಧಃ. ಹರೇ ಕೃಷ್ಣ. ಯಾವ ವ್ಯಕ್ತಿಯು ಪ್ರತಿಯೊಂದು ಕರ್ಮವು ಇಂದ್ರಿಯ ತೃಪ್ತಿಯ ಬಯಕೆಯಿಂದ ಮುಕ್ತವಾಗಿರುತ್ತದೆಯೋ ಅಂತಹವನು ಪೂರ್ಣ ಜ್ಞಾನದಲ್ಲಿ ಇರುವವನು. ಋಷಿಗಳ ಪ್ರಕಾರ ಅಂತಹವನ ಕರ್ಮದ ಪ್ರತಿಕ್ರಿಯೆಗಳನ್ನು ಪೂರ್ಣ ಜ್ಞಾನದ ಅಗ್ನಿಯು ಸುಟ್ಟು ಹಾಕುತ್ತದೆ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಅಂದ್ರೆ ಒಬ್ಬ ವ್ಯಕ್ತಿ ಅವನು ಮಾಡ್ತಾ ಇರುವಂತ ಪ್ರತಿಯೊಂದು ಕರ್ಮವು ಇಂದ್ರಿಯ ತೃಪ್ತಿಯ ಬಯಕೆಯಿಂದ ಮುಕ್ತವಾಗಿರುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂತ ಒಂದು ಪೂರ್ಣ ಜ್ಞಾನದಲ್ಲಿ ಇರುವವನು, ಋಷಿಗಳ ಪ್ರಕಾರ ಅವನು ಕರ್ಮದ ಪ್ರತಿಕ್ರಿಯೆಗಳನ್ನ ಪೂರ್ಣ ಜ್ಞಾನದ ಅಗ್ನಿಯು ಸುಟ್ಟು ಹಾಕುತ್ತದೆ. ಈಗ ಭಗವಂತ ನಮಗೆ ಈ ಒಂದು ಯಜ್ಞದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾನೆ. ಯಜ್ಞ ಅಂದ್ರೆ ಏನು? ಹರೇ ಕೃಷ್ಣ. ಯಜ್ಞ ಅಂತಂದ್ರೆ ಯಜ್ಞ ಪುರುಷನನ್ನ ಸಂತೃಪ್ತಿಗೊಳಿಸುವಂಥದ್ದೇ ಯಜ್ಞ ಅಂತ ಕರೀತಾರೆ. ಅಂದ್ರೆ ಭಗವಂತನನ್ನ ತೃಪ್ತಿಪಡಿಸುವಂತಹ ಪ್ರತಿಯೊಂದು ಕೆಲಸವೂ ಯಜ್ಞ ಆಗುತ್ತೆ. ಅಂದ್ರೆ ಭಗವಂತನಿಗೆ ಪ್ರೀತಿಯಿಂದ ಅರ್ಪಿಸಿದಂತಹ ಒಂದು ಭಗವಂತ ಕೇಳ್ತಾನೆ, ಅಂದ್ರೆ ಎಂತ ಹೇಳ್ತಾನೆ, ಪತ್ರಂ ಪುಷ್ಪಂ ಫಲಂ ತೋಯಂ. ನೀನು ಅದನ್ನ ಭಕ್ತಿಯಿಂದ ಭಾವದಿಂದ ನನಗೆ ಬರೀ ನೀರನ್ನು ಕೊಟ್ಟರು ಕೂಡ ನಾನೊಂದು ಸ್ವೀಕಾರ ಮಾಡ್ತೀನಿ ಅಂತ, ಅದು ಕೂಡ ಒಂದು ಯಜ್ಞ ಆಗುತ್ತೆ. ಅದೇ ರೀತಿ ಭಗವಂತನಿಗೆ ನಾವು ಈಗ ಕೂತು ಏನು ಭಗವಂತನ ವಿಚಾರವಾಗಿ ಮಾತಾಡ್ತಾ ಇದ್ವಿ, ಅವನ ಒಂದು ಕೊಟ್ಟಂತಹ ದಿವ್ಯ ಜ್ಞಾನದ ಬಗ್ಗೆ ಇಲ್ಲಿ ಓದ್ತಾ ಇದ್ವಿ, ಅದನ್ನ ಸ್ವಾಧ್ಯಾಯ ಯಜ್ಞ ಅಂತ ಕರೀತಾರೆ. ಹೀಗೆ ಯಜ್ಞ ಅನ್ನುವಂಥದ್ದು ಭಗವಂತನಿಗೆ
ಸುಪ್ರೀತಿಗೊಳಿಸುವಂತ ಪ್ರತಿಯೊಂದು ಕಾರ್ಯವೂ ಕೂಡ ಅದು ಯಜ್ಞ ಆಗುತ್ತೆ. ಇಲ್ಲಿ ಹೇಳ್ತಾ ಇದ್ದಾರೆ, ಆ, ಪ್ರತಿಯೊಂದು ಕರ್ಮ ಇಂದ್ರಿಯ ತೃಪ್ತಿಯ ಬಯಕೆಯಿಂದ ಮುಕ್ತವಾಗಿರುತ್ತೆ. ಮತ್ತೆ ಅಂತವರು ಪೂರ್ಣ ಜ್ಞಾನದಲ್ಲಿ ಇರ್ತಾನೆ ಅಂತ. ಯಾವಾಗ ಕರ್ಮವನ್ನ ಮಾಡ್ತೀವಿ, ಆದ್ರೆ ಜ್ಞಾನದಿಂದ ಮಾಡ್ತೀವಿ. ಸುಮ್ಮನೆ ಏನೋ ಒಂದು ಕರ್ಮ ನಮಗೆ ಮನಸ್ಸಿಗೆ ತೋಚಿದ್ದನ್ನ ಮಾಡುವಂಥದ್ದಲ್ಲ. ಅದನ್ನ ಮಾಡುವಾಗ ಆ ಒಂದು ಜ್ಞಾನ, ಭಗವಂತನ ಒಂದು ಶಾಸ್ತ್ರದ ಮೂಲಕ ನಮ್ಗೆ ಏನ್ ತಿಳಿಸಿದ್ದಾನೆ ಆ ಒಂದು ಜ್ಞಾನವನ್ನ ತಿಳ್ಕೊಂಡು ಮಾಡುವಂಥದ್ದು. ಆ ರೀತಿ ಮಾಡುವಂತ ಒಂದು ಕರ್ಮಗಳು ಅವು ಯಜ್ಞನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆ ಒಂದು ಋಷಿಗಳ ಪ್ರಕಾರ ಅಂತಹ ಕರ್ಮದ ಪ್ರತಿಕ್ರಿಯೆಗಳನ್ನು ಪೂರ್ಣ ಯಜ್ಞದ ಅಗ್ನಿಯು ಸುಟ್ಟು ಹಾಕುತ್ತೆ ಅಂತ. ಅಂದ್ರೆ ಈ ಒಂದು ಯಜ್ಞದ ಒಂದು ಉದ್ದೇಶ ಏನಾಗಿರುತ್ತೆ ಅಂತಂದ್ರೆ, ನಮ್ಮನ್ನ ಈ ಒಂದು ಇಂದ್ರಿಯಗಳ ತೃಪ್ತಿ ಅನ್ನುವಂತಹದ್ದು ಅಥವಾ ಇಂದ್ರಿಯ ಭೋಗ ಅನ್ನುವಂಥದ್ದು ಏನಿದೆ ಅದರಿಂದ ನಮ್ಮನ್ನ ಬಿಡುಗಡೆಗೊಳಿಸುತ್ತೆ. ಮತ್ತೆ ಅದು ನಮಗೆ ಪರಿಶುದ್ಧರನ್ನಾಗಿಸುತ್ತೆ. ನಂತರ ಅದರಿಂದ ನಾವು ಆ ಅನೇಕ ಒಂದು ಒಳ್ಳೆಯ ಜ್ಞಾನವನ್ನ ಪಡಿತೀವಿ. ಆ ಒಂದು ಯಜ್ಞವನ್ನ ಮಾಡುವ ಮೂಲಕ ಭಗವಂತನನ್ನ ಸುಪ್ರೀತಗೊಳಿಸ್ತೀವಿ, ಮತ್ತೆ ಭಗವಂತನ ಒಂದು ಪ್ರೇಮವನ್ನ ಪಡಿತೀವಿ, ಮತ್ತೆ ಅವನ ಧಾಮಕ್ಕೆ ಹೋಗೋದಕ್ಕೂ ನಮಗದು ಸಹಾಯ ಮಾಡುತ್ತೆ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಭಾವಾರ್ಥ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಪೂರ್ಣ ಜ್ಞಾನದಲ್ಲಿರುವವನು ಮಾತ್ರವೇ ಕೃಷ್ಣ ಪ್ರಜ್ಞೆಯಲ್ಲಿರುವವನ ಕಾರ್ಯಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲ. ಕೃಷ್ಣ ಪ್ರಜ್ಞೆಯಲ್ಲಿರುವ ಮನುಷ್ಯನಿಗೆ ಇಂದ್ರಿಯ ಭೋಗದ ಪ್ರವೃತ್ತಿಯು ಸ್ವಲ್ಪವೂ ಇರುವುದಿಲ್ಲ. ಆತನು ದೇವೋತ್ತಮ ಪರಮ ಪುರುಷನ ನಿತ್ಯ ಸೇವಕನಾಗಿ ತನ್ನ ಸ್ವರೂಪ ಸ್ಥಿತಿಯ ಪರಿಪೂರ್ಣ ಜ್ಞಾನವನ್ನು ಪಡೆದಿರುತ್ತಾನೆ. ಇದರಿಂದ ಅವನು ತನ್ನ ಕೆಲಸದ ಪ್ರತಿಕ್ರಿಯೆಯನ್ನು ಸುಟ್ಟು ಹಾಕಿದ್ದಾನೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಇಂತಹ ಪರಿಪೂರ್ಣ ಜ್ಞಾನವನ್ನು ಪಡೆದವನು ನಿಜವಾಗಿಯೂ ವಿದ್ವಾಂಸನು. ಭಗವಂತನ ನಿತ್ಯ ಸೇವಕನೆಂಬ ಈ ಜ್ಞಾನದ ಬೆಳವಣಿಗೆಯನ್ನು ಅಗ್ನಿಗೆ ಹೋಲಿಸಿದೆ. ಅಂತಹ ಅಗ್ನಿಯನ್ನು ಒಮ್ಮೆ ಹೊತ್ತಿಸಿದರೆ ಎಲ್ಲಾ ಬಗೆಯ ಪ್ರತಿಕ್ರಿಯೆಗಳನ್ನು ಅದು ಸುಡಬಲ್ಲದು. ಅಂದ್ರೆ ಯಾರು ಶುದ್ಧ ಭಕ್ತರಿರ್ತಾರೆ ಅವರು ಜ್ಞಾನದ ಅಗ್ನಿಯಲ್ಲಿ ಅವರೆಲ್ಲ ಕರ್ಮಗಳನ್ನ ಸುಟ್ಟು ಹಾಕಿದ್ದಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾವ ಒಂದು ಜ್ಞಾನ ಅಂತಂದ್ರೆ, ತಾನು ಭಗವಂತನ ನಿತ್ಯ ಸೇವಕ, ಭಗವಂತ ಎಲ್ಲದರ ನಿಜವಾದ ಒಡೆಯ, ನಿಯಂತ್ರಕ, ಹಿತೈಷಿ, ಈ ವಿಚಾರಗಳನ್ನು ತಿಳ್ಕೊಂಡು ಅವನ ಸೇವೆ ಮಾಡುವಂಥದ್ದು ಆ ಒಂದು ಉದ್ದೇಶಕ್ಕಾಗಿ ನನ್ನ ಅಸ್ತಿತ್ವ ಇರುವಂತದ್ದು ಅಂತ ತಿಳಿದು ಆ ರೀತಿಯಲ್ಲಿ ಯಾರು ಮಾಡ್ತಾರೆ ಅಂತವರು ಅವರ ಎಲ್ಲ ಒಂದು ಜ್ಞಾನ, ಆ ಒಂದು ಜ್ಞಾನದಲ್ಲಿ ಅವರು ಏನಂತ ಹೇಳ್ತಾರೆ, ಪ್ರತಿಯೊಂದು ಕಾರ್ಯದಿಂದ ಬರುವಂತಹ ಕರ್ಮಫಲದ ಒಂದು ಬಂಧನಕ್ಕೆ ಸಿಲುಕಿಸುವಂತ ಪ್ರತಿಕ್ರಿಯೆಗಳೇನಿದೆ ಅವೆಲ್ಲವನ್ನು ಕೂಡ ಸುಟ್ಟು ಹಾಕ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹೀಗೆ ಆ ಒಂದು ಯಜ್ಞ ಅನ್ನುವಂಥದ್ದು ಶುದ್ಧ ಭಕ್ತರು ಹೇಗೆ ಮಾಡ್ತಾರೆ ಅನ್ನೋದನ್ನಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಶ್ಲೋಕ 20. ತ್ಯಕ್ವಾ ಕರ್ಮ ಫಲಂ ಸಂಘಂ ನಿತ್ಯ ತೃಪ್ತೋ ನಿರಾಶ್ರಯ ಕರ್ಮಣ್ಯಾವಿ ಪ್ರವೃತ್ತೋ ಅಪಿ ನೈವಾ ಕಿಂಚಿತ್ ಕರೋತಿ ಸಹ. ಕೃಷ್ಣ. ತನ್ನ ಕಾರ್ಯಗಳ ಫಲಗಳ ಬಗ್ಗೆ ಇಂತಹ ಮನುಷ್ಯನು ಎಲ್ಲಾ ಮೋಹವನ್ನು ತ್ಯಜಿಸಿರುತ್ತಾನೆ. ಅವನು ಸದಾ ತೃಪ್ತನು ಮತ್ತು ಸ್ವತಂತ್ರನು. ಅವನು ಎಲ್ಲಾ ಬಗೆಯ ಕಾರ್ಯಗಳಲ್ಲಿ ನಿರತನಾಗಿದ್ದರೂ ಫಲಾಪೇಕ್ಷೆ ಇರುವ ಕರ್ಮವನ್ನು ಮಾಡುವುದಿಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಅಂದ್ರೆ ಕರ್ಮದ ಫಲಗಳ ಬಗ್ಗೆ ಇಂಥ ಮನುಷ್ಯನಿಗೆ ಮೋಹ ಅನ್ನುವಂಥದ್ದು ಇರೋದಿಲ್ಲ. ಯಾರು ಭಕ್ತರಿರ್ತಾರೆ ಅವರಿಗೆ ಕರ್ಮ ಫಲದ ಮೇಲೆ ಆಸಕ್ತಿಯನ್ನು ಅವರು ಇಟ್ಕೊಳ್ಳೋದಿಲ್ಲ. ಮತ್ತೆ ಅವನು ತನಗೆ ಏನು ಭಗವಂತನ ಒಂದು ಕರುಣೆಯಿಂದ ಸಿಕ್ಕಿದ್ರೆ ಅದರಲ್ಲಿ ಅವನು ತೃಪ್ತ, ಸದಾ ತೃಪ್ತ, ಅಲ್ಪ ಏನು ಸಿಕ್ಕಿದೆ ಅಷ್ಟರಲ್ಲಿ ಅವನು ತೃಪ್ತಿನ ಹೊಂದಿರ್ತಾನೆ. ಮತ್ತೆ ಅವನು ಸ್ವತಂತ್ರ, ಅಂದ್ರೆ ಅವನಿಗೆ ಯಾವುದೇ ಒಂದು ಬಂಧನ ಅನ್ನುವಂಥದ್ದು ಇರೋದಿಲ್ಲ. ಯಾಕಂದ್ರೆ ಅವನು ಬಂಧನಕ್ಕೆ ಸಿಲುಕಿಸುವಂತಹ ಕರ್ಮಗಳನ್ನು ಅವನು ಮಾಡ್ತಾ ಇರೋದಿಲ್ಲ. ಮತ್ತೆ ಎಲ್ಲ ಬಗೆಯ ಕರ್ಮಗಳಲ್ಲಿ ನಿರತರಾಗಿದ್ದರು ಫಲಾಪೇಕ್ಷೆ ಇರುವ ಕರ್ಮವನ್ನು ಮಾಡುವುದಿಲ್ಲ. ಅಂದ್ರೆ ಅವನು ತನ್ನ ಸ್ವಾರ್ಥಕ್ಕಾಗಿ ಏನನ್ನು ಮಾಡೋದಕ್ಕೆ ಹೋಗುವುದಿಲ್ಲ. ಪ್ರತಿಯೊಂದನ್ನು ಭಗವಂತನ ಸೇವೆಯಲ್ಲಿ ಮಾತ್ರನೇ ಮಾಡ್ತಾ ಇರ್ತಾನೆ. ಆ ಒಂದು ಸೇವೆ ಮಾಡುವಾಗ ಭಗವಂತ ಅವನಿಗೆ ಏನೆಲ್ಲ ಕೊಡ್ತಾನೆ ಅಷ್ಟರಲ್ಲೇ ಅವನು ತೃಪ್ತಿಯನ್ನು ಹೊಂದಿದ್ದಾನೆ. ಮತ್ತೆ ಅವನಿಗೆ ಯಾವುದೇ ಒಂದು ಮೋಹ ಅನ್ನುವಂಥದ್ದು ಉಳಿದಿರೋದಿಲ್ಲ. ಮತ್ತೆ ನನಗೆ ಬೇಕು, ನಾನು ಅಂದ್ರೆ ಈ ಒಂದು ದೇಹ ಭಾವನೆ ಅನ್ನುವಂಥದ್ದು ಅವನಲ್ಲಿ ಇರೋದಿಲ್ಲ. ನಾನು ಅಂದ್ರೆ ಈ ದೇಹ, ಮತ್ತೆ ಆ ದೇಹಕ್ಕೆ ಸಂಬಂಧಪಟ್ಟಿದ್ದೆಲ್ಲ ನನ್ನದು, ನಾನು ಗಳಿಸಿದ್ದು, ಈ ರೀತಿ ಎಂದು ಆಲೋಚನೆಗಳು ಅವನಲ್ಲಿ ಇರೋದಿಲ್ಲ. ಆದ ಕಾರಣ ಅವನು ಫಲಾಪೇಕ್ಷೆ ಇಲ್ಲದ ಕರ್ಮಗಳನ್ನು ಮಾಡ್ತಾನೆ. ಮತ್ತೆ ಅವನು ಯಾವಾಗಲೂ ಸ್ವತಂತ್ರನಾಗಿರ್ತಾನೆ, ಬಂಧನದಲ್ಲಿ ಇರೋದಿಲ್ಲ ಎಂದು, ಕರ್ಮ ಬಂಧನ ಅವನಿಗೆ ಇರುವುದಿಲ್ಲ ಅಂತ ಇಲ್ಲಿ ತಿಳಿಸ್ತಾ ಇದ್ದಾನೆ ಭಗವಂತ. ಕೃಷ್ಣ ಪ್ರಜ್ಞೆಯಲ್ಲಿ ಎಲ್ಲವನ್ನು ಕೃಷ್ಣನಿಗಾಗಿಯೇ ಮಾಡುತ್ತಿರುವಾಗ ಮಾತ್ರ ಕರ್ಮ ಬಂಧನದಿಂದ ಬಿಡುಗಡೆ ಸಾಧ್ಯ. ಕೃಷ್ಣ ಪ್ರಜ್ಞೆ ಇರುವ ಮನುಷ್ಯನಿಗೆ ದೇವೋತ್ತಮ ಪರಮ ಪುರುಷನಲ್ಲಿ ಶುದ್ಧ ಪ್ರೇಮವಿರುವುದರಿಂದ ಅವನು ಕರ್ಮ ಮಾಡುತ್ತಾನೆ. ಆದುದರಿಂದ ಕರ್ಮ ಫಲದಲ್ಲಿ ಅವನಿಗೆ ಆಸಕ್ತಿ, ಆಕರ್ಷಣೆಗಳೇ ಇಲ್ಲ. ತನ್ನ ಪೋಷಣೆಯ ವಿಷಯದಲ್ಲಿಯೂ ಅವನಿಗೆ ಆಸಕ್ತಿ ಇರುವುದಿಲ್ಲ. ಅಂದ್ರೆ ನನಗೆ ನಾನು ನೋಡ್ಕೋಬೇಕು ಅನ್ನುವಂಥದ್ದು ಕೂಡ ಅವನಿಗೆ ಬೇಕಾಗಿಲ್ಲ. ಅಂದ್ರೆ ಅವನೆಲ್ಲವನ್ನು ಕೂಡ ಭಗವಂತನಿಗೆ ಬಿಟ್ಟು ಬಿಟ್ಟಿದ್ದಾನೆ. ಅಂದ್ರೆ
ಏನನ್ನಾದ್ರೂ ಪಡಿಬೇಕು ಅನ್ನೋಂಥದ್ದು ಅಥವಾ ನನ್ನ ಹತ್ರ ಇರೋದನ್ನ ನಾನು ಕಾಪಾಡ್ಕೋಬೇಕು ಅನ್ನೋಂಥದ್ದು ಅಂತಹ ಒಂದು ಮನಸ್ಥಿತಿ ಕೂಡ ಅವನಲ್ಲಿ ಇರೋದಿಲ್ಲ. ಭಗವಂತನ ಕರ್ತವ್ಯ ಅಂತ ಹೇಳಿ ಅವನಿಗೆ ಕಾರ್ಯಗಳನ್ನ ಮಾಡುವಂಥದ್ದು ಅಷ್ಟೇ ಅವನ ಒಂದು ಜೀವನದ ಒಂದು ರೀತಿಯಾಗಿರುತ್ತೆ. ಮತ್ತೆ ಅವನಿಗೆ ಆ ಆ ದ್ವಂದ್ವಗಳು ಏನಿರುತ್ತೆ ಜೀವನದಲ್ಲಿ, ಕಷ್ಟ ಸುಖ ಅನ್ನುವಂಥದ್ದು ಅಥವಾ ಒಳ್ಳೇದು ಕೆಟ್ಟದು ಅನ್ನುವಂಥದ್ದು, ಅದು ಆ ಒಂದು ವಿಚಾರಗಳಿಂದಲೂ ಕೂಡ ಅವನು ಮುಕ್ತನಾಗಿರ್ತಾನೆ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಅವನು ಯಾವ ರೀತಿ ಇರ್ತಾನೆ ಅಂತಂದ್ರೆ, ಭಗವಂತ ನನಗೆ ಏನ್ ಕೊಟ್ಟಿದ್ದಾನೆ ಅದು ಅವನು ನನ್ನ ಮೇಲೆ ತೋರಿಸ್ತಿರುವಂತಹ ಕರುಣೆ ಅಂತ ಸ್ವೀಕಾರ ಮಾಡ್ತಾನೆ. ಅಥವಾ ಏನಾದ್ರೂ ಕಷ್ಟ ಬಂದಾಗ ಅವನು ಅನ್ಕೋತಾನೆ, ಭಗವಂತ ನನ್ನಂತ ಮಹಾಪಾಪಿ ಇನ್ನೊಬ್ಬ ಇಲ್ಲ, ಅಂದ್ರೆ ನೀನ್ ನನಗೆ ನನ್ನ ನಾನ್ ಮಾಡಿರುವಂತ ಕರ್ಮಗಳಿಗೆ ನೀನ್ ಕೊಡ್ತಾ ಇರುವಂತಹ ಶಿಕ್ಷೆ ಅದು ತೀರಾ ಕಡಿಮೆ ಅಂತ ಹೇಳ್ತಾನೆ. ಅಂದ್ರೆ ನೀನ್ ನನಗ್ ಮೇಲೆ ಕರುಣೆ ತೋರಿಸ್ತಾ ಇದೆಯಾ, ನೀನ್ ನನ್ನ ಮೇಲೆ ಪ್ರೀತಿ ತೋರಿಸ್ತಾ ಇದೆಯಾ, ಅದರಿಂದ ನನಗೆ ಬಂದಿರುವಂತಹ ಕಷ್ಟಗಳನ್ನ ಕಡಿಮೆ ಮಾಡಿ ಕೊಡ್ತಾ ಇದೆಯಾ ಅಂತ ಹೇಳ್ತಾನೆ. ಆ ರೀತಿ ಮನಸ್ಥಿತಿಯಲ್ಲಿ ಶುದ್ಧ ಭಕ್ತನಾದವನು ಇರ್ತಾನೆ. ಮತ್ತೆ ಅವನು ಆ ಏನಾದ್ರೂ ಮಾಡ್ತಾ ಇದ್ದಾನ ಅಂತಂದ್ರೆ ಏನು ಮಾಡಿಲ್ಲ ಅನ್ನೋ ರೀತಿಯಲ್ಲಿ ಇರ್ತಾನೆ. ಯಾಕಂದ್ರೆ ಬಂಧನ ಅನ್ನುವಂಥದ್ದು ಇರೋದಿಲ್ಲ. ಅವ್ನು ಮಾಡುವಂತ ಪ್ರತಿಯೊಂದು ಕರ್ಮ ಕೂಡ ಅದು ಅಕರ್ಮವೇ ಆಗಿರುತ್ತೆ. ಅದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ಕೃಷ್ಣ ಪ್ರಜ್ಞೆ ಇಲ್ಲದೆ ಬೇರೆ ಯಾವುದೇ ಕರ್ಮ ಮಾಡುವವನನ್ನು, ಅಂದ್ರೆ ಭಗವಂತನ ಒಂದು ವಿಚಾರ, ಭಗವಂತನನ್ನ ಮರೆತು ನಾವ್ ಏನನ್ನಾದ್ರೂ ಮಾಡಿದ್ವಿ ಅಂತಂದ್ರೆ ಅದು ನಮಗೆ ಬಂಧಿಸುತ್ತೆ ಅನ್ನೋದರಲ್ಲಿ ಹೇಳ್ತಾ ಇದ್ದಾರೆ. ಯಾವ್ದೆಲ್ಲ ಭಗವಂತನನ್ನ ಮರೆತು ನಾವ್ ಮಾಡ್ತೀವಿ ಅದನ್ನ ಇಲ್ಲಿ ವಿಕರ್ಮ ಅಂತ ಕೂಡ ಕರೀತಾ ಇದ್ದಾರೆ. ನಿರಾಶ್ರೀಯತ ಚಿತ್ತಾತ್ಮ ತ್ಯಕ್ತಾ ಸರ್ವ ಪರಿಗ್ರಹ ಶರೀರಂ ಕೇವಲಂ ಕರ್ಮ ಕುರ್ವನ್ ಅಪ್ನೋತಿ ಕಿಲ್ಬಿಷಂ. ಹರೇ ಕೃಷ್ಣ. ಹೀಗೆ ತಿಳುವಳಿಕೆಯುಳ್ಳ ಮನುಷ್ಯನು ಮನಸ್ಸು ಮತ್ತು ಬುದ್ಧಿಯನ್ನು ಸಂಪೂರ್ಣವಾಗಿ ನಿಯಂತ್ರಣದಲ್ಲಿಟ್ಟುಕೊಂಡು ಕರ್ಮ ಮಾಡುತ್ತಾನೆ. ತನಗೆ ಸೇರಿದ ಸ್ವತ್ತಿನ ವಿಷಯದಲ್ಲಿ ತಾನೇ ಒಡೆಯನೆಂಬ ಭಾವವನ್ನು ಸಂಪೂರ್ಣವಾಗಿ ಬಿಟ್ಟು ಬಿಡುತ್ತಾನೆ ಮತ್ತು ಶರೀರ ರಕ್ಷಣೆಗೆ ಬೇಕಾದಷ್ಟು ಕರ್ಮವನ್ನು ಮಾತ್ರ ಮಾಡುತ್ತಾನೆ. ಹೀಗೆ ಕೆಲಸ ಮಾಡುವವನ ಮೇಲೆ ಪಾಪಪೂರಿತ ಪ್ರತಿಕ್ರಿಯೆಗಳು ಯಾವುದೇ ಪರಿಣಾಮವನ್ನು ಮಾಡುವುದಿಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಅದೇ ಈ ರೀತಿ ತಿಳುವಳಿಕೆ, ಯಾವ್ದು ಮಾಡ್ಬೇಕು ಯಾವ್ದು ಮಾಡಬಾರ್ದು, ಯಾವ್ದನ್ನ ಯಾವ ರೀತಿ ಮಾಡ್ಬೇಕು ಅನ್ನುವಂಥದ್ದು ತಿಳುವಳಿಕೆನೆ ಯಾರು ಮನುಷ್ಯ ಹೊಂದಿರ್ತಾನೆ ಅಂತವನು ಮನಸ್ಸು ಮತ್ತೆ ಬುದ್ಧಿಯಿಂದ ಸಂಪೂರ್ಣವಾಗಿ ನಿಯಂತ್ರಣದಲ್ಲಿ ಇಟ್ಕೊಂಡು ಕರ್ಮ ಮಾಡ್ತಾನೆ. ಅಂದ್ರೆ ಅವನು ಮಾಡ್ತಾ ಇರುವಾಗ ಕೆಲಸವನ್ನ ಇಂದ್ರಿಯ ಆಸಕ್ತಿಯಿಂದ, ಆ ಒಂದು ಭೋಗದ ಇಚ್ಛೆಯಿಂದ, ಮನಸ್ಸೋ ಇಚ್ಛೆ ಅಂದ್ರೆ ಇಂದ್ರಿಯಗಳು ನಮಗೆ ಹೇಳಿದ ಹಾಗೆ ಕುಣಿಯುವಂಥದ್ದಲ್ಲ, ಅದನ್ನ ಅವನು ಇಂದ್ರಿಯಗಳನ್ನ. ಸ್ಟ್ರಕ್ ಆಗ್ತಾ ಇದೆ ನಿಮ್ದು ವಿಡಿಯೋ. ವಾಯ್ಸ್ ಕೇಳಿಸ್ತಿಲ್ಲ ಪ್ರಭುಜಿ. ಇಲ್ಲ, ಆಗಾಗ ಸ್ಟ್ರಕ್ ಸಲ ಆಗ್ತು. ನನಗೊಬ್ಬನಿಗೇನೋ ಬೇರೆಯವ್ರಿಗೂ ಗೊತ್ತಿಲ್ಲ. ಹರೇ ಕೃಷ್ಣ. ನಿಮ್ದೆ ಜ್ಯೋತಿಷ್ ಇದೆ. ಹರೇ ಕೃಷ್ಣ. ಮಾತಾಜಿ ಕರೆಕ್ಟ್ ಆಗಿ ಬರ್ತಾ ಇದೆ ಪ್ರಭುಜಿ. ಬರ್ತಿದ್ದೆ ಮಾತಾಜಿ. ನಿಮ್ಮದ್ ಬರ್ತಾ ಇದೆ ಮಾತಾಜಿ. ಅವ್ರದ್ದು ಪ್ರಾಬ್ಲಮ್ ಇದೆ ಅನ್ಸುತ್ತೆ. ಹೌದಾ ಮಾತಾಜಿ? ಓಕೆ. ನನ್ಗೆ ಹೆಂಗಾಗ್ತಿದೆಯಲ್ಲಪ್ಪ. ನೆಟ್ವರ್ಕ್ ಇರೋ ಕಡೆ ಬನ್ನಿ ಪ್ರಭುಜಿ. ಫುಲ್ ಇದೆ ಮಾತಾಜಿ. ಈಗ ಕೇಳಿಸ್ತದೆ, ಹೇಳಿ. ಓಕೆ ಪ್ರಭುಜಿ. ಅಂದ್ರೆ ಭಗವಂತ ಅದ್ರ ಯಾರು ಭಕ್ತರಿದ್ದಾನೆ ಅವನು ತನ್ನ ಮನಸ್ಸು ಮತ್ತೆ ಬುದ್ಧಿಯ ಮೇಲೆ ಆ ಒಂದು ನಿಯಂತ್ರಣವನ್ನು ಸಾಧಿಸಿರ್ತಾನೆ. ಆದ ಕಾರಣ ಇಂದ್ರಿಯಗಳ ಮೇಲೆ ಕೂಡ ಅವನಿಗೆ ನಿಯಂತ್ರಣ ಅನ್ನುವಂಥದ್ದು ಇರುತ್ತೆ. ಆ ಒಂದು ನಿಯಂತ್ರಣದಲ್ಲಿ ಇಟ್ಕೊಂಡು ಅವನು ಕೆಲಸವನ್ನ ಮಾಡ್ತಾ ಇರ್ತಾನೆ. ಅಂದ್ರೆ ತನ್ನ ಮಾಡುವಂತಹ ಕರ್ಮ ಎಂತದ್ದಾಗಿರ್ಬೇಕು ಅನ್ನೋಂಥದ್ದು ಅವನಿಗೆ ಪೂರ್ಣ ಜ್ಞಾನ ಇರುತ್ತೆ. ಆ ಜ್ಞಾನಕ್ಕೆ ಅನುಗುಣವಾಗಿ ಅವನು ಕರ್ಮಗಳನ್ನ ಮಾಡ್ತಾನೆ. ಅದು ಯಾವ್ದು ನನ್ನ ಬಂಧಿಸುತ್ತೆ, ಯಾವ್ದು ನನಗೆ ಬಿಡುಗಡೆ ಮಾಡುತ್ತೆ ಅನ್ನುವಂತಹ ವಿಚಾರ ಅವನಿಗೆ ಗೊತ್ತಿರುತ್ತೆ. ತನಗೆ ಸೇರಿದ ಸ್ವತ್ತನ್ನ ವಿಷಯದಲ್ಲಿ ತಾನೇ ಒಡೆಯನೆಂಬ ಭಾವ ಸಂಪೂರ್ಣವಾಗಿ ಬಿಟ್ಟು ಬಿಡ್ತಾನೆ. ಅಂದ್ರೆ ನಾವ್ ಅನ್ಕೋತೀವಿ ಈಗ ನಾವು ಯಾವ ಮನೆಯಲ್ಲಿ ಇದ್ದೀವಿ ಆ ಮನೆ ನಮ್ಮದು, ಅಥವಾ ನಾವು ಏನ್ ಹಣ ಗಳಿಸಿಟ್ಟಿದೀವಿ, ನಮ್ಮ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಇರುತ್ತೆ ಅದು ನನ್ನ ಹಣ, ಈ ರೀತಿ ಮನಸ್ಥಿತಿಯಲ್ಲಿ ನಾವು ಸದಾ ಇರ್ತೀವಿ. ಹೌದಾ ಅಲ್ವಾ? ಹರೇ ಕೃಷ್ಣ. ನಮ್ಗೆ ಅದಿರುತ್ತೆ ಅಲ್ವಾ ಯಾವಾಗ್ಲೂ ಎಲ್ಲರಿಗೂ, ಇದು ನಂದು ಇದು ನಂದಲ್ಲ ಅಂತಲ್ಲ, ಯಾವ್ದು ನಂದು ಯಾವ್ದು ನಂದಲ್ಲ ಅಂತ. ಹರೇ ಕೃಷ್ಣ. ನೀವ್ ಹೇಳೋದಿಲ್ವಾ ಈ ಮನೆ ನಂದು, ಈ ಮನೆಯಲ್ಲಿ ಇರುವಂತವ್ರು ಪರಿವಾರದವ್ರು ನನ್ನವರು, ಆ ರೀತಿ ಮನಸ್ಸಿಲ್ವಾ ನಮ್ಗೆ ಯಾರಿಗೂ? ಇದೆ ಇದೆ ಮಾತಾಜಿ. ಸಾಧಾರಣವಾಗಿ ಎಲ್ಲರಿಗೂ ಇರುತ್ತೆ. ಆದ್ರೆ ಇಲ್ಲಿ ಹೌದು. ಯಾರು ಶುದ್ಧ ಭಕ್ತರಿರ್ತಾರೆ ಅವ್ರ ಬಗ್ಗೆ ಹೇಳ್ತಾ ಇದ್ದಾನೆ ಭಗವಂತ. ಅವ್ರು ಯಾವ ರೀತಿ ಇರ್ತಾರೆ ಅಂದ್ರೆ, ಅವರಿಗೆ ಸೇರಿದ ಸ್ವತ್ತು ಅಂತ ಏನಿದೆ ಅದನ್ನ ಅವರು ಅವ್ರದ್ದು ಅಂತ ಯಾವತ್ತೂ ಅನ್ಕೊಳ್ಳೋದೇ ಇಲ್ಲ ಅಂತ ಹೇಳ್ತಾರೆ. ಅದು ನನ್ನದಲ್ಲ ಅನ್ನೋ ರೀತಿಯಲ್ಲಿ ಇರ್ತಾರೆ. ಅದು ಭಗವಂತನದು, ಭಗವಂತ ನನಗೆ ಸ್ವಲ್ಪ ಸಮಯಕ್ಕಾಗಿ ಇದನ್ನು ಕೊಟ್ಟಿದ್ದಾನೆ ಅಷ್ಟೇ ಅಂತ ಅನ್ಕೋತಾರೆ. ಮತ್ತೆ ಅವರ ಒಂದು ಶರೀರ ರಕ್ಷಣೆಗೆ ಎಷ್ಟು ಬೇಕೋ ಅಷ್ಟನ್ನ ಮಾತ್ರನೇ ಅವರು ಮಾಡ್ತಾರೆ ಹೊರತು ಹೆಚ್ಚು ಇಂದ್ರಿಯ ಭೋಗದ ಕಾರ್ಯ ಮಾಡುವಂಥದ್ದು, ಇನ್ನಷ್ಟು ಹಣ ಸೇರಿಸ್ಬೇಕು, ರಜಗುಣಿಗಳು ಮಾಡುವ ಹಾಗೆ ಇನ್ನು ಬೇಕು ಮತ್ತು ಬೇಕು ಅನ್ನುವಂತಹ ಒಂದು ದುರಾಸೆ ಅನ್ನುವಂಥದ್ದು ಇರೋದಿಲ್ಲ. ಅವರು ಕೆಲಸ ಮಾಡ್ತಾರೆ, ಆದ್ರೆ ಅವಶ್ಯಕತೆ ಎಷ್ಟಿದೆ ಅಷ್ಟನ್ನೇ ಮಾಡ್ತಾರೆ. ಹೀಗೆ
ಅವರು ಪಾಪಪೂರಿತ ಪ್ರತಿಕ್ರಿಯೆಗಳು ಆಗದೇ ಇರುವಂತಹ ಕರ್ಮಗಳನ್ನು ಮಾಡ್ತಾರೆ. ಅದರಿಂದ ಅವ್ರಿಗೆ ಯಾವುದೇ ಒಂದು ಪ್ರತಿಕ್ರಿಯೆಗಳು ಅದರ ಪರಿಣಾಮ ಅವರ ಮೇಲೆ ಬೀರೋದಿಲ್ಲ ಅಂತ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಅಂದ್ರೆ ನಾವು ಯಾವಾಗ್ಲೂ ಕೆಲಸವನ್ನ ಹೇಗೆ ಬುದ್ಧಿವಂತರಾದವರು ಮಾಡಬೇಕು ಅನ್ನೋದನ್ನ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಪ್ರತಿಯೊಂದು ಕಾರ್ಯವನ್ನು ಕೂಡ ಜ್ಞಾನದ ದೃಷ್ಟಿನ ಬೆಳೆಸ್ಕೊಂಡು ಯಾವ ರೀತಿ ಮಾಡಿದ್ರೆ ಅದು ಬಂಧನ ಆಗುತ್ತೆ, ಯಾವ ರೀತಿ ಮಾಡಿದ್ರೆ ಅದು ಬಿಡುಗಡೆ ಆಗುತ್ತೆ ಅನ್ನೋದನ್ನ ತಿಳಿದು ಮಾಡಬೇಕು. ಅಂದ್ರೆ ಇಲ್ಲಿ ಹೇಗೆ ಇದು ನನ್ನದು ಅಂತ ನಾವು ಸಾಧಾರಣವಾಗಿ ಅನ್ಕೋತೀವಿ, ಆದ್ರೆ ಅದು ವಾಸ್ತವದಲ್ಲಿ ಸ್ವಲ್ಪ ಸಮಯ ನಾವು ಈ ಭೂಮಿಗೆ ಬಂದಿರುವಂತದ್ದು, ಆ ಸ್ವಲ್ಪ ಸಮಯಕ್ಕೆ ಭಗವಂತ ಕೊಟ್ಟಿರುವಂತದ್ದು. ಆದ್ರೆ ಅದನ್ನ ನಿರಂತರವಾಗಿ ಅದು ನಾನು ಉಳಿಸ್ಕೋತೀನಿ, ಅದು ನನ್ನದು ಅಂತ ನಾವು ಒಡೆತನವನ್ನು ಸಾಧಿಸುವಂಥದ್ದು ಅದು ಮೂರ್ಖತನ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ನಮ್ಮ ದೇಹ ರಕ್ಷಣೆ ಆಗ್ಬೇಕು. ಈ ಒಂದು ದೇಹ ಅನ್ನುವಂಥದ್ದು ಹೇಗೆ ಅಂತ ಹೇಳ್ತಾರೆ ಅಂದ್ರೆ, ಈ ಒಂದು ಕಾರ್ ಇದ್ದ ಹಾಗೆ ಅಂತ ಹೇಳ್ತಾರೆ. ಕಾರಲ್ಲಿ ನಾವು ಕೂತ್ಕೊಂಡು ನಾವು ಎಲ್ಲಿಗೆ ಹೋಗ್ಬೇಕು ಅನ್ಕೊಂಡಿದೀವೋ ಅಲ್ಲಿಗೆ ಹೋಗ್ತೀವಿ. ಹೋದ್ಮೇಲೂ ಕೂಡ ನಾವು ಕಾರಲ್ಲೇ ಇರ್ತೀವ, ಇಳಿಯೋದಿಲ್ವಾ ಕಾರಿಂದ? ಹಿಡಿತೀವಿ ಮಾತಾಜಿ. ಹಾಗೆ ಈ ದೇಹ ಅನ್ನುವಂಥದ್ದು ಅಂತ ಹೇಳ್ತಾರೆ. ಈ ದೇಹ ಅನ್ನುವಂಥದ್ದು ಇರೋದು ನಾವು ಆಧ್ಯಾತ್ಮಿಕ ಜಗತ್ತಿಗೆ ಪ್ರಯಾಣ ಮಾಡೋದಕ್ಕೆ ನಾವು ಕೊಟ್ಟಿರುವಂತ ಒಂದು ವಾಹನ. ಅದನ್ನ ನಾವು ಎಷ್ಟು ಬೇಕೋ ಅಷ್ಟೇ ಅದಕ್ಕೆ ನೋಡ್ಕೋಬೇಕಾಗುತ್ತೆ. ಆ ಒಂದು ದೇಹವನ್ನ ರಕ್ಷಣೆ ಮಾಡ್ಬೇಕಾಗುತ್ತೆ. ಅದು ಕೂಡ ನಮ್ಗೆ ಬೇಕು, ಅದರ ಅವಶ್ಯಕತೆ ನಮಗಿದೆ. ಆದ್ರೆ ಅದರ ಮೇಲೆ ಹೆಚ್ಚು ಮೋಹವನ್ನ ಬೆಳೆಸ್ಕೊಂಡು ಈ ಕಾರ್ ನಂದು ಮತ್ತೆ ಈ ಕಾರಲ್ಲಿ ನಾನು ಎಲ್ಲಿಗೆ ಹೋಗಿ ಸೇರ್ಬೇಕು ಅಲ್ಲಿಗೆ ಹೋಗೋದಿಲ್ಲ, ನಾನು ಮೋಜು ಮಾಡ್ತೀನಿ, ಮಸ್ತಿ ಮಾಡ್ತೀನಿ, ಇಲ್ಲೇ ಸುತ್ಕೊಂಡಿರ್ತೀನಿ, ನನಗೆ ಇಷ್ಟ ಬಂದ ಕಡೆ ಹೋಗಿ ಬಂದ್ಕೊಂಡು ತಿರ್ಗಾಡ್ಕೊಂಡಿರ್ತೀನಿ ಅಂತಂದ್ರೆ ನಾವು ಎಲ್ಲಿಗೆ ಹೋಗ್ಬೇಕಂತಿದೀವಿ ಅಲ್ಲಿಗೆ ಹೋಗಿ ಸೇರೋದಕ್ಕೆ ಆಗತ್ತಾ? ನಾವು ಬಂದಿದ್ದು ಏನಕ್ಕೆ ಆ ಒಂದು ಆ ಗುರಿ ನಾವು ತಲುಪಕ್ಕಾಗತ್ತಾ? ಅಥವಾ ಅದ್ರ ಮೇಲೆ ಮೋಹ ಇಟ್ಕೊಂಡ್ರೆ ಇದನ್ನ ನಾನು ಬಿಡೋದೇ ಇಲ್ಲ, ನಾನು ಇದ್ರಲ್ಲೇ ಇರ್ತೀನಿ ಅಂತಂದ್ರೆ ಇರಕ್ಕಾಗತ್ತಾ? ಆಗಲ್ಲ ಮಾತಾಜಿ. ಅದನ್ನ ತಿಳ್ಕೋಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ಭಗವಂತ. ಇದನ್ನ ತಿಳ್ಕೊಂಡು ಭಗವಂತ ಈ ಒಂದು ಅವಕಾಶ ಕೊಟ್ಟಿದ್ದಾನೆ. ಈ ಒಂದು ಆ ಸ್ವತ್ತು ಏನು ಈ ದೇಹ ಇರ್ಬೋದು, ಅದರ ದೇಹಕ್ಕೆ ಸಂಬಂಧಪಟ್ಟದಿರ್ಬೋದು, ಅದನ್ನ ಏನು ಅವಕಾಶ ಕೊಟ್ಟಿದ್ದಾನೆ ಅದು ವಾಸ್ತವದಲ್ಲಿ ಭಗವಂತನಿಗೆ ಸೇರಿರೋದು. ನನಗೆ ಒಂದು ಸ್ವಲ್ಪ ಸಮಯಕ್ಕೆ ಇದನ್ನ ಕೊಟ್ಟಿದ್ದಾನೆ, ಅದನ್ನ ನಾನು ಯಾವ ರೀತಿ ಬಳಸ್ಬೇಕು ಅನ್ನೋದನ್ನ ತಿಳಿದು ಉಪಯೋಗಿಸ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾನೆ ಭಗವಂತ ಅವನ ಭಕ್ತರು. ಶ್ಲೋಕ 22. ಯದೃಚ್ಛಾಲಾಭಸಂತುಷ್ಟಾ ದ್ವಂದ್ವಾ ಅತೀತ ವಿಮತ್ಸರಃ ಸಮಾಸಿದ್ಧ ವಸಿದ್ಧೌ ಚಕ್ರತ್ವಾಪಿ ನ ನಿಬದ್ಯತೆ. ಕೃಷ್ಣ. ತಾನಾಗಿ ಬಂದುದರಲ್ಲಿ ತೃಪ್ತಿ ಇರುವವನು ದ್ವಂದ್ವಾತೀತನು, ಅಸೂಹೆ ಇಲ್ಲದವನು, ಗೆಲುವು ಸೋಲುಗಳಲ್ಲಿ ಒಂದೇ ರೀತಿ ಇರುವವನು ಆದ ಮನುಷ್ಯನು ಕೆಲಸ ಮಾಡಿದರೂ ಬಂಧನಕ್ಕೆ ಸಿಲುಕುವುದಿಲ್ಲ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅಂದ್ರೆ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಯಾರು ಬುದ್ಧಿವಂತರಿರ್ತಾರೆ, ಯಾರು ಭಗವಂತನ ಭಕ್ತರಿರ್ತಾರೆ, ಅವ್ರು ಯಾವ ರೀತಿ ಇರ್ತಾರೆ ಅಂದ್ರೆ ಅವರ ಹೇಗೆ ಅಂತಂದ್ರೆ, ಈಗ ರಾಜನ ಆಸ್ಥಾನದಲ್ಲಿ ಯಾರಿರ್ತಾರೆ ಆ ಒಂದು ಅರಮನೆಯ ಒಂದು ಅಲ್ಪ ಒಂದು ಏನಂತ ಹೇಳ್ತಾರೆ, ಅಲ್ಲಿ ರಾಜನಿಗೆ ಸಿಗುವಂತ ಸೌಕರ್ಯಗಳನ್ನು ಅವರು ಕೂಡ ಅನುಭವಿಸ್ತಾರೆ ಅಂತ. ಹಾಗೆ ಭಗವಂತನ ಸೇವೆ ಮಾಡುವಾಗ ಆ ಒಂದು ನಿಟ್ಟಿನಲ್ಲಿ ಅವ್ರಿಗೆ ಬಂದಂತದ್ರಲ್ಲಿ ಅವ್ರಿಗೆ ತೃಪ್ತಿ ಅನ್ನುವಂಥದ್ದು ಇದೆ. ಅಂದ್ರೆ ಭಗವಂತ ಅವನ ಸೇವಕರನ್ನ ಅವನು ಬಿಟ್ಟು ಬಿಡೋದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಈಗ ಯಾವ್ದಾದ್ರು ಒಂದು ಜಾಬ್ ಮಾಡ್ತಾ ಇದ್ದೀರಿ ಅಂತಂದ್ರೆ ಅಲ್ಲಿ ನಿಮ್ಗೆ ಏನಾದ್ರು ಹುಷಾರು ತಪ್ಪಿದ್ರಿ ಅಂದ್ರೆ, ಅಥವಾ ನಿಮ್ಗೆ ಏನಾದ್ರು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆದ್ರಿ ಅಂದ್ರೆ ನಿಮ್ಗೆ ಏನೆಲ್ಲ ಮೆಡಿಕಲ್ ಬೆನಿಫಿಟ್ಸ್ ಬೇಕು ಅದೆಲ್ಲ ಕೊಡ್ತಾರೆ, ಹೌದಲ್ವಾ? ಹರೇ ಕೃಷ್ಣ. ನೋಡ್ಕೋತಾರಲ್ವಾ ನಿಮ್ಮನ್ನ, ನಿಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡ್ತೀರಲ್ಲ? ಹೌದು ಹೌದು ಮಾತಾಜಿ. ಹಾಗೆ ಭಗವಂತನ ಭಕ್ತರು ತುಂಬಾ ಪರಿಪೂರ್ಣವಾಗಿ ನಂಬ್ತಾರೆ. ಭಗವಂತನ ಸೇವೆಯಲ್ಲಿ ನಾವು ತೊಡಗಿದೀವಿ, ಸಾಧಾರಣ ಮನುಷ್ಯರೇ ಇಷ್ಟೆಲ್ಲ ನಮ್ಮನ್ನ ನೋಡ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ ಅನ್ನೋಗಿದ್ರೆ, ಭಗವಂತನ ಒಂದು ಸೇವೆಯಲ್ಲಿ ತೊಡಗಿರುವವರಿಗೆ ಭಗವಂತ ಯಾವಾಗ್ಲೂ ರಕ್ಷಣೆ ಕೊಡ್ತಾನೆ. ಮತ್ತೆ ಅವರಿಗೆ ಏನು ಅವಶ್ಯಕತೆಗಳಿದೆ ಅದನ್ನೆಲ್ಲ ಸ್ವತಃ ಭಗವಂತ ಪೂರೈಕೆ ಮಾಡ್ತಾನೆ ಅಂತ ಹೇಳಿ ಏನಂತ ಹೇಳ್ತಾರೆ ಅಂದ್ರೆ, ಅವರ ಭಕ್ತರು ಕಾಡಿನಲ್ಲಿರುವಂತಹ ಒಂದು ಆನೆಗೆ ಎಷ್ಟೋ ಕ್ವಿಂಟಲ್ ಆಹಾರ ಬೇಕಂತೆ ಒಂದು ದಿನಕ್ಕೆ, ಅಷ್ಟು ಕ್ವಿಂಟಲ್ ಆಹಾರವನ್ನ ಭಗವಂತ ಅವನು ಒದಗಿಸ್ತಾನೆ ಅಂತ. ಎಲ್ಲೋ ಮೂಲೆಯಲ್ಲಿ ಇರುವಂತಹ ಒಂದು ಇರುವೆಗೆ ಅದಕ್ಕೆ ಬೇಕಾಗಿರುವ ಆಹಾರವನ್ನು ಕೂಡ ಭಗವಂತ ಒದಗಿಸ್ತಾನೆ. ಹೇಗಿರ್ಬೇಕಾದ್ರೆ ಭಗವಂತನ ಭಕ್ತರು ಸದಾ ಭಗವಂತನ ಸ್ಮರಣೆಯಲ್ಲಿ ಅವನ ಒಂದು ಸೇವೆಯಲ್ಲಿ ತೊಡಗಿರುವಂತವ್ರು, ಅವರಿಗೆ ಬೇಕಾಗಿರುವಂತಹ ಅವಶ್ಯಕತೆಗಳನ್ನು ಕೂಡ ಭಗವಂತನೇ ನೋಡ್ಕೋತಾನೆ ಅಂತ ಹೇಳಿ, ಈಗ ಅವನು ಏನ್ ಕೊಡ್ತಾನೆ ಅದರಲ್ಲಿ ಅವ್ರಿಗೆ ತೃಪ್ತಿ ಕೂಡ ಇದೆ. ಮತ್ತೆ ಈ ದ್ವಂದ್ವಗಳು ನಾ ಆಗ್ಲೇ ಹೇಳಿದಾಗೆ ಕಷ್ಟ ಸುಖ ಅನ್ನುವಂಥದ್ದು ಬರ್ತಾ ಇರುತ್ತೆ. ಯಾಕಂದ್ರೆ ಈ ಜಗತ್ತು ಇರೋದೇ ಹಾಗೆ, ಇದರ ಒಂದು ಅಸ್ತಿತ್ವವನ್ನೇ ಅದು ಅಂತದೇ ರೀತಿ ಇರುವಂತಹ ಜಾಗದಲ್ಲಿ ಬಂದು ನನಗೆ ಕಷ್ಟ ಬೇಡ ಬರೀ ಸುಖ ಬೇಕು ಅಂತಂದ್ರೆ ಅಲ್ಲಿ ಸಿಗೋದಿಲ್ಲ. ಆದ್ರೆ ಇದೆಲ್ಲ ಇದೆ ಅಂತ ತಿಳ್ಕೊಂಡು ಅವನದನ್ನ
ಸಮಾನ ದೃಷ್ಟಿಯಿಂದ ತಗೋತಾನೆ. ಅದನ್ನು ನಾವು ಎಲ್ಲವರು ಕೂಡ ಒಂದೇ ಭಾವದಲ್ಲಿ ತಗೋತಾರೆ. ಮತ್ತೆ ಅಲ್ಲಿ ಅವನಿಗೆ ಅಸೂಯೆ ಅಂತಂದ್ರೆ ಇನ್ನೊಂದು ವ್ಯಕ್ತಿ ಅಥವಾ ಇನ್ನೊಂದು ಜೀವಿಯ ಮೇಲೆ ಅವರಿಗೆ ಒಂದು ಏನಂತ ಹೇಳ್ತಾರೆ, ಹೊಟ್ಟೆ ಕಿಚ್ಚು ಅಂತ ಹೇಳ್ತಾರೆ. ಅಸೂಯೆ ಅಂತಂದ್ರೆ ಯಾವುದೋ ಒಂದು ವಸ್ತು ನನಗೆ ತುಂಬಾ ಇಷ್ಟ, ಆದ್ರೆ ಅದು ಬೇರೊಬ್ಬರ ಹತ್ರ ಇರಬಾರ್ದು, ಅದು ಎಲ್ಲ ನನ್ನ ಹತ್ರನೇ ಇರಬೇಕು ಅನ್ನುವಂಥದ್ದು. ಅಂತಹ ಒಂದು ಮನಸ್ಥಿತಿ ಶುದ್ಧ ಭಕ್ತರಲ್ಲಿ ಯಾವತ್ತೂ ಇರೋದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಗೆಲುವು ಸೋಲುವು ಯಾವುದೇ ಬಂದ್ರೂ ಕೂಡ ಅದನ್ನ ಒಂದೇ ರೀತಿ ಅವನು ಕಾಣ್ತಾನೆ. ಮತ್ತೆ ಕೆಲಸ ಮಾಡಿ ಅಂತಹ ಒಂದು ಮನಸ್ಥಿತಿಯಲ್ಲಿ, ಅಂತಹ ಒಂದು ಪ್ರಜ್ಞೆಯಲ್ಲಿ ಅವನು ಏನೇ ಕೆಲಸ ಮಾಡಿದ್ರು ಕೂಡ ಬಂಧನಕ್ಕೆ ಸಿಲುಕೋದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನಾವು ಬಂಧನಕ್ಕೆ ಸಿಲುಕಬಾರ್ದು ಅಂದ್ರೆ ಇಂತಹ ಮನಸ್ಥಿತಿ, ಇಂತಹ ಒಂದು ಪ್ರಜ್ಞೆ, ಇಂತಹ ಒಂದು ಕಾನ್ಶಿಯಸ್ ನಮ್ಗಿರ್ಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಆದ್ರೆ ಭಗವಂತ ಕೊಟ್ಟಿದ್ರಲ್ಲಿ ನಮ್ಗೆ ತೃಪ್ತಿ ಇರಬೇಕು. ಕಷ್ಟ ಸುಖ ಜೀವನದಲ್ಲಿ ಬಂದಾಗ ಅದನ್ನ ಸಮಾನ ಸ್ಥಿತಿಯಲ್ಲಿ ಅದನ್ನ ಸ್ವೀಕಾರ ಮಾಡ್ಬೇಕು. ಮತ್ತೆ ಇನ್ನೊಬ್ಬರ ಒಂದು ಭಗವಂತ ಇನ್ನೊಬ್ಬರಿಗೆ ಏನು ಅವನು ಅನುಗ್ರಹ ಮಾಡಿದ್ದಾನೆ ಅದನ್ನ ನೋಡಿ ನಾವು ಹೊಟ್ಟೆ ಕಿಚ್ಚು ಪಟ್ಕೋಬಾರ್ದು ಅಂತ. ಭಗವಂತ ಇನ್ನೊಬ್ಬರ ಹತ್ರ ಏನಾದ್ರೂ ಇದೆ ಅಂತ ಅವ್ರನ್ನ ನೋಡಿ ನಾವು ಹೊಟ್ಟೆ ಕಿಚ್ಚು ಪಟ್ಕೊಂಡ್ವಿ ಅಂತಂದ್ರೆ ಭಗವಂತ ಅವರಿಗೆ ಏನ್ ಕೊಟ್ಟಿದ್ದಾನೆ, ಆ ಒಂದು ಭಗವಂತನ ಒಂದು ತೀರ್ಪೇನಿದೆ ಅದರ ಮೇಲೆ ನಾವು ಏನಂತ ಹೇಳ್ತೀವಿ, ಆ ತೀರ್ಪನ್ನ ನಾವು ಸ್ವೀಕಾರ ಮಾಡಿಲ್ಲ ಅನ್ನೋ ರೀತಿಯಲ್ಲಿ ಆಗುತ್ತೆ. ಕಥಾಸಂಗಸ್ಯ ಮುಕ್ತಸ್ಯ ಜ್ಞಾನಾವಸ್ಥಿತ ಚೇತಸ ಯಜ್ಞಾಯ ಚರತಾ ಕರ್ಮ ಸಮಗ್ರ ಪ್ರವಿಲೀಯತೆ. ಹೇ ಕೃಷ್ಣ. ಐಹಿಕ ಪ್ರಕೃತಿಯ ಗುಣಗಳಿಗೆ ಅಂಟಿಕೊಳ್ಳದವನು ಮತ್ತು ಆಧ್ಯಾತ್ಮಿಕ ಜ್ಞಾನದಲ್ಲಿ ಸಂಪೂರ್ಣವಾಗಿ ನೆಲೆಯುಳ್ಳವನು ಆದ ಮನುಷ್ಯನು ಕರ್ಮವು ಆಧ್ಯಾತ್ಮದಲ್ಲಿ ಸಂಪೂರ್ಣವಾಗಿ ಲೀನವಾಗುತ್ತದೆ. ಹರೇ ಕೃಷ್ಣ. ಮತ್ತು ಐಹಿಕ ಪ್ರಕೃತಿ ಗುಣಗಳಿಗೆ ಅಂಟಿಕೊಳ್ಳದವನು ಅಂದ್ರೆ ಈ ಒಂದು ತ್ರಿಗುಣಗಳು, ಸತ್ವಗುಣ, ರಜೋಗುಣ, ತಮೋಗುಣ, ಅವುಗಳನ್ನ ಮೀರಿದವನು ಮತ್ತೆ ಆಧ್ಯಾತ್ಮಿಕ ಜ್ಞಾನದಲ್ಲಿ ಸಂಪೂರ್ಣವಾಗಿ ನೆಲೆಯುಳ್ಳವನು ಆದ ಮನುಷ್ಯನ ಕರ್ಮವು ಆಧ್ಯಾತ್ಮದಲ್ಲಿ ಸಂಪೂರ್ಣವಾಗಿ ಲೀನವಾಗುತ್ತದೆ. ಅಂದ್ರೆ ಇಲ್ಲಿ ಈ ಒಂದು ಗುಣಾತೀತ ಆಗುವಂಥದ್ದು ಅಂತ ಹೇಳ್ತಾರೆ. ಭಗವಂತ ಗುಣಾತೀತ ಅಂತ ನಾವು ಕರಿತೀವಿ. ಅಂದ್ರೆ ಅವನು ಈ ಮೂರು ಗುಣಗಳನ್ನ ಮೀರಿದವನು ಅಂತ. ಹಾಗೆ ಅವನ ಭಕ್ತರು ಕೂಡ ಗುಣಾತೀತರಾಗಿರ್ತಾರೆ. ಅಂದ್ರೆ ಅವರು ಕೂಡ ಈ ಮೂರು ಗುಣಗಳಲ್ಲಿ ಇರೋದಿಲ್ಲ ಅಂತ. ಹೇಗೆ ನಾವು ಗುಣಾತೀತರಾಗುವಂಥದ್ದು? ಹರೇ ಕೃಷ್ಣ. ಹೇಗೆ ನಾವು ಗುಣಾತೀತರಾಗ್ಬೋದು? ಇದೊಂದು 13ನೇ ಅಧ್ಯಾಯದಲ್ಲಿ ಅಲ್ಲ, 14ನೇ ಅಧ್ಯಾಯದಲ್ಲಿ ಬಂದಿತ್ತು. ಗುಣಾತೀತರಾಗುವಂಥದ್ದು ಹೇಗೆ? ಈ ಗುಣಗಳು ಅಂದ್ರೆ ಇದು ಮಾಯೆಯಿಂದ ಬರುವಂಥದ್ದು ಬಂಧನ. ಸತ್ವಗುಣ, ರಜಗುಣ, ತಮೋಗುಣ ಅನ್ನುವಂಥದ್ದು ಬಂಧನ. ಅದೆಲ್ಲವೂ ಕೂಡ ಮಾಯೆ ಬಂಧಿಸುವಂಥದ್ದು. ತಪ್ಪು ಮಾಡ್ತೀವಿ ಅಂದ್ರೆ ಭಗವಂತನ ಸ್ವತ್ತನ್ನ ನಾವು ಅಪಹರಿಸ್ತೀವಿ ಅಂದ್ರೆ ಅದನ್ನ ನಾವು ಭೋಗಿಸೋ ಪ್ರಯತ್ನ ಮಾಡ್ತೀವಿ. ಆಗ ಮಾಯೆ ಏನ್ ಮಾಡ್ತಾಳೆ? ಶಿಕ್ಷೆ ಕೊಡ್ತಾಳೆ, ಆಗ ನಮ್ಮನ್ನ ಬಂಧಿಸ್ತಾಳೆ. ಆ ಒಂದು ಬಂಧನದಲ್ಲಿ ಸಿಲುಕಬಾರ್ದು ಅಂತಂದ್ರೆ ನಾವೇನ್ ಮಾಡ್ಬೇಕು? ಎಲ್ಲವೂ ಕೂಡ ಭಗವಂತನಿಗೆ ಸೇರಿದ್ದು ಅಂತ ತಿಳಿದು ಅದನ್ನ ನಾವು ಭಗವಂತನಿಗೆ ಅರ್ಪಿಸಿ ಶರಣಾಗತಿ ಭಾವನ ಹೊಂದಿದಾಗ ಏನಾಗುತ್ತೆ? ಅಲ್ಲಿ ಮಾಯೆ ನಮ್ಮನ್ನ ಅಂದ್ರೆ ನಾವು ಪರಿವರ್ತನೆ ಆದವರು ಅಂತ ಹೇಳಿ ನಮಗೆ ಇಲ್ಲಿ ಬಿಡುಗಡೆ ಕೊಡ್ತಾಳೆ. ಆ ಕಾರಣದಿಂದ ನಾವು ಯಾವಾಗ ಭಗವಂತನಿಗೆ ಪರಿಪೂರ್ಣವಾದ ಒಂದು ಪ್ರಜ್ಞೆಯಿಂದ ಸೇವೆ ಮಾಡ್ತೀವಿ ಆಗ ಬಂಧನದಿಂದ ನಾವು ಬಿಡುಗಡೆ ಹೊಂದ್ತೀವಿ. ಅದನ್ನೇ ಇಲ್ಲಿ ಶುದ್ಧ ಸತ್ವ ಅಂತ ಹೇಳ್ತಾರೆ. ಶುದ್ಧ ಸತ್ವ ನೆಲೆಯಲ್ಲಿ ಇರುವಂತವ್ರು ಎಲ್ಲ ಆಧ್ಯಾತ್ಮಿಕವಾದಿಗಳು. ಅಂತಹ ಆಧ್ಯಾತ್ಮಿಕ ನೆಲೆಯಲ್ಲಿ ನಾವಿದ್ದಾಗ ನಾವು ಮಾಡುವಂತ ಪ್ರತಿಯೊಂದು ಕರ್ಮ ಆಗ್ಲೂ ಕೂಡ ನಾವು ಕೆಲಸ ಮಾಡ್ತೀವಿ. ಅಲ್ಲಿ ಅಂದ್ರೆ ಭೌತಿಕ ಜಗತ್ತಿನಲ್ಲಿ ಮಾತ್ರ ಕೆಲಸ ಮಾಡ್ತೀವಿ ಅಂತಲ್ಲ, ನಾವು ಆಧ್ಯಾತ್ಮಿಕ ಜಗತ್ತಿಗೆ ಹೋದ್ಮೇಲೆ ಅಲ್ಲೂ ಕೂಡ ನಾವು ಮಾಡ್ತೀವಿ. ಅದನ್ನೇ ನಾವು ಇಲ್ಲಿ ಪ್ರಾರಂಭ ಮಾಡ್ತೀವಿ. ಅಂದ್ರೆ ಅಲ್ಲಿ ಹೋಗಿ ಮಾಡುವಂತಹ ಭಕ್ತಿ ಸೇವೆಯನ್ನ ನಾವು ಇಲ್ಲಿಂದಲೇ ಶುರು ಮಾಡ್ತೀವಿ. ಆ ಒಂದು ಕರ್ಮ ಏನಿದೆ, ಯಾರು ಮುಕ್ತಾತ್ಮರಿದ್ದಾರೆ ಅವ್ರು ಮಾಡುವಂತಹ ಕರ್ಮ ಏನಿದೆ ಅದೆಲ್ಲವೂ ಕೂಡ ಆಧ್ಯಾತ್ಮದಲ್ಲಿ ಲೀನವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದೆಲ್ಲವೂ ಕೂಡ ಆಧ್ಯಾತ್ಮಿಕ ಗುಣಗಳನ್ನ ಹೊಂದಿರುತ್ತೆ. ಮಾಡುವಂತಹ ಪ್ರತಿಯೊಂದು ಕರ್ಮದ ಫಲಗಳು ಕೂಡ ಆಧ್ಯಾತ್ಮಿಕವಾಗುತ್ತೆ ಅಂತಲೇ ತಿಳಿಸ್ತಾ ಇದ್ದಾರೆ. ಬ್ರಹ್ಮಾರ್ಪಣಂ ಬ್ರಹ್ಮಹವಿ ಬ್ರಹ್ಮ ಅಗ್ನೌ ಬ್ರಹ್ಮಣಾಹುತಂ ಬ್ರಹ್ಮ ಏವಾತೀನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನ. ಹರೇ ಕೃಷ್ಣ. ಕೃಷ್ಣ ಪ್ರಜ್ಞೆಯಲ್ಲಿ ಸಂಪೂರ್ಣವಾಗಿ ಮಗ್ನನಾದ ಮನುಷ್ಯನು ನಿಶ್ಚಯವಾಗಿಯೂ ಆ ಭಗವದ್ಧಾಮವನ್ನು ಸೇರುವನು, ಏಕೆಂದರೆ ಅವನು ಆಧ್ಯಾತ್ಮಿಕ ಕಾರ್ಯಗಳಿಗೆ ಸಂಪೂರ್ಣವಾಗಿ ಅರ್ಪಿತನಾಗಿರುತ್ತಾನೆ. ಇಂತಹ ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ಆಹುತಿಯು ಪರಸ್ಪರವಾದುದು ಮತ್ತು ಅರ್ಪಣವೂ ಇದೆ, ಆಧ್ಯಾತ್ಮಿಕ ಸ್ವಭಾವದ್ದು. ಹರೇ ಕೃಷ್ಣ ಪ್ರಭುಜಿ. ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಅಂದ್ರೆ ಭಗವಂತನ ಅಂತ ಒಂದು ಪ್ರಜ್ಞೆ ಇಟ್ಕೊಂಡು ನಾವು
ಸಂಪೂರ್ಣವಾಗಿ ಮನುಷ್ಯ ನಿಶ್ಚಯವಾಗಿಯೂ ಆ ಭಗವದ್ಧಾಮವನ್ನ ಸೇರ್ತಾನೆ ಅಂತ. ಯಾವಾಗ ನಾವು ಆ ಕರ್ಮವನ್ನ ಮಾಡ್ತೀವಿ, ಭಗವಂತನ ಭಕ್ತಿ ಕಾರ್ಯಗಳನ್ನ ಮಾಡ್ತೀವಿ, ಅಂತವರು ಆಧ್ಯಾತ್ಮಿಕ ಅವನು ಮಾಡುವಂತ ಪ್ರತಿಯೊಂದು ಕರ್ಮವೂ ಕೂಡ ಆಧ್ಯಾತ್ಮಿಕವಾಗುತ್ತೆ ಅಂತ ಹೇಳಿದ್ರು. ಹಾಗೆ ಪ್ರತಿಯೊಂದು ಕರ್ಮವು ಆಧ್ಯಾತ್ಮಿಕವಾದಾಗ ಆ ಒಂದು ಕರ್ಮ ಅನ್ನುವಂಥದ್ದು, ಅಂದ್ರೆ ಆಧ್ಯಾತ್ಮಿಕ ಕರ್ಮ, ಆ ಕರ್ಮ ಅನ್ನುವಂಥದ್ದು ನಮ್ಮನ್ನ ಭಗವಂತನ ಧಾಮಕ್ಕೆ ಸೇರಿಸುವಂಥದ್ದು. ಏಕೆಂದ್ರೆ ಅವನು ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ಸಂಪೂರ್ಣವಾಗಿ ಅರ್ಪಿತನಾಗಿದ್ದಾನೆ, ಅಂದ್ರೆ ಭಗವಂತನ ಸೇವೆಯಲ್ಲಿ ಪರಿಪೂರ್ಣವಾಗಿ ಅವನು ಆ ಮಗ್ನನಾಗಿದ್ದಾನೆ. ಹೀಗೆ ಅಂತಹ ಆಧ್ಯಾತ್ಮಿಕ ಕಾರ್ಯಗಳು, ಯಾವುದೆಲ್ಲ ಆಧ್ಯಾತ್ಮಿಕ ಕಾರ್ಯಗಳು ಒಂದು ಶುದ್ಧ ಭಕ್ತರು ಮಾಡ್ತಾರೆ, ಅದರಲ್ಲಿ ಆಹುತಿಯು ಪರಾತ್ಪರವಾದದ್ದು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅವನು ಮಾಡುವಂತಹ ಪ್ರತಿಯೊಂದು ಕರ್ಮ ಏನಿದೆ ಅದು ಕೂಡ ಆಧ್ಯಾತ್ಮಿಕವಾದದ್ದು, ಮತ್ತೆ ಅರ್ಪಣವೂ ಅದೇ ಆಧ್ಯಾತ್ಮಿಕ ಸ್ವಭಾವದ್ದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅವನು ಏನೆಲ್ಲ ಭಗವಂತನಿಗಾಗಿ ಸೇವೆಯನ್ನ ಮಾಡ್ತಾನೆ ಅದು ಕೂಡ ಅದೇ ರೀತಿ ಆಧ್ಯಾತ್ಮಿಕ ಸ್ವಭಾವವನ್ನ ಹೊಂದಿರುತ್ತೆ ಅಂತ. ಅಂದ್ರೆ ಈಗ ಯಾರು ಶುದ್ಧ ಭಕ್ತರು ಇರ್ತಾರೆ ಅವ್ರು ಏನ್ ಮಾಡ್ತಾರೆ, ಅವರು ಕೂಡ ಹಣ ಗಳಿಸ್ತಾರೆ. ಯಾರು ಬದ್ಧಾತ್ಮರು ಇರ್ತಾರೆ ಅವರು ಕೂಡ ಹಣ ಗಳಿಸ್ತಾರೆ. ಆದ್ರೆ ಬದ್ಧಾತ್ಮರು ಅದನ್ನ ಇಂದ್ರಿಯ ಭೋಗಕ್ಕಾಗಿ ಬಳಸ್ತಾರೆ. ಶುದ್ಧ ಭಕ್ತರು ಏನ್ ಮಾಡ್ತಾರೆ, ಅದನ್ನ ಭಗವಂತನ ಸೇವೆಗೆ ತೊಡಗಿಸ್ತಾರೆ. ಅಥವಾ ಹಣವನ್ನ ಸೇವೆಗೆ ತೊಡಗಿಸ್ತಿಲ್ಲ ಅಂದ್ರೂ ಕೂಡ ಸೇವೆ ಸೇವೆ ಅಂತ ಹೇಳಿ ಆದ್ರೂ ಭಗವಂತನ ಸೇವೆ ಅಂತ ಹೇಳಿ ಯಾವುದೇ ಒಂದು ಇಂದ್ರಿಯ ಒಂದು ಏನಂತಾರೆ ಅಪೇಕ್ಷೆ, ಅಂದ್ರೆ ಅದರಿಂದ ಏನು ಲಾಭ ನಷ್ಟ ಅಂತ ಯೋಚನೆ ಮಾಡ್ದಿರ ಭಗವಂತನ ಸೇವೆಯಲ್ಲಿ ನಿಸ್ವಾರ್ಥವಾಗಿ ಯಾರು ತೊಡಗ್ತಾರೆ ಅವ್ರು ಮಾಡುವಂತಹ ಪ್ರತಿಯೊಂದು ಕಾರ್ಯವು ಕೂಡ ಅದು ಆಧ್ಯಾತ್ಮಿಕವಾದದ್ದಾಗುತ್ತೆ. ಹೀಗೆ ಅವ್ರು ಮಾಡುವಂತಹ ಒಂದು ಕಾರ್ಯವನ್ನ ಇಲ್ಲಿ ಒಂದು ಯಜ್ಞಕ್ಕೆ ಹೋಲಿಸ್ತಾ ಇದ್ದಾರೆ, ಯಜ್ಞಕ್ಕೆ ಹೋಲಿಸಿ ಹೇಳ್ತಾ ಇದ್ದಾರೆ. ಅಂದ್ರೆ ಅವ್ರು ಮಾಡುವಂತ ಪ್ರತಿಯೊಂದು ಕೆಲಸ ಕೂಡ ಅದು ಆ ಒಂದು ಯಜ್ಞಕ್ಕೆ ಅರ್ಪಿಸಿದಂತ ಆಹುತಿ ಆಗುತ್ತೆ, ಮತ್ತೆ ಅರ್ಪಣ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ದೈವಮೇವಾಪರೇ ಯಜ್ಞಂ ಯೋಗಿನಂ ಪರ್ಯುಪಾಸತೆ ಬ್ರಹ್ಮಾಗ್ನವಾಪರೇ ಯಜ್ಞಂ ಯಜ್ಞೀನೈವೋ ಉಪಜುಹ್ವತಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕೆಲವರು ಯೋಗಿಗಳು ಬೇರೆ ಬೇರೆ ಯಜ್ಞಾರ್ಪಣೆಗಳಿಂದ ದೇವತೆಗಳನ್ನು ಪರಿಪೂರ್ಣವಾಗಿ ಆರಾಧಿಸುತ್ತಾರೆ. ಇನ್ನು ಕೆಲವರು ಪರಬ್ರಹ್ಮನ ಅಗ್ನಿಯಲ್ಲಿ ಯಜ್ಞ ಮಾಡುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅದರಲ್ಲಿ ಯೋಗಿಗಳ ಬಗ್ಗೆ ಹೇಳ್ತಾ ಇದ್ದಾರೆ, ಯೋಗಿಗಳು ಯಾವ ರೀತಿ ಮಾಡ್ತಾರೆ ಯಜ್ಞವನ್ನ ಅಂತ. ಅವರು ಅನೇಕ ರೀತಿಯ ಯಜ್ಞಗಳ ಬಗ್ಗೆ ಹೇಳ್ತಾರೆ. ದ್ರವ್ಯ ಯಜ್ಞ, ಮತ್ತೆ ಇಲ್ಲಿ ಮುಂದೆ ನಾವು ನೋಡ್ತೀವಿ ಒಂದು ಜ್ಞಾನ ಬೆಳೆಸ್ಕೊಳ್ಳುವಂಥದ್ದು, ಮತ್ತೆ ತಪಸ್ಸನ್ನ ಮಾಡುವಂಥದ್ದು, ಎಲ್ಲವೂ ಕೂಡ ಭಗವಂತನ ಸುಪ್ರೀತಗೊಳಿಸುವ ಉದ್ದೇಶದಿಂದ ಮಾಡುವಂಥ ಎಲ್ಲವೂ ಕೂಡ ಯಜ್ಞನೇ ಆಗುತ್ತೆ. ಮತ್ತೆ ದೇವತೆಗಳಿಗೆ ಈ ಯಜ್ಞವನ್ನ ನಾವು ಭಗವಂತನಿಗೆ ಮಾಡುವಂಥದ್ದು ಮಾತ್ರ ಅಲ್ಲ, ದೇವತೆಗಳನ್ನ ಕುರಿತು ಯಜ್ಞ ಮಾಡುವಂತವ್ರು ಕೂಡ ಇರ್ತಾರೆ. ಮತ್ತೆ ಕೆಲವರು ಪರಬ್ರಹ್ಮನ ಅಗ್ನಿಯಲ್ಲಿ ಯಜ್ಞ ಮಾಡ್ತಾರೆ ಅಂತ ಇಲ್ಲಿ ಬೇರೆ ಬೇರೆ ರೀತಿಯ ಯಜ್ಞಗಳ ಒಂದು ವಿಚಾರವನ್ನ ಕೊಡ್ತಾ ಇದ್ದಾರೆ ನಮ್ಗೆ, ಯಾವ್ದೆಲ್ಲ ರೀತಿಯಲ್ಲಿ ಯಜ್ಞಗಳನ್ನು ಮಾಡುವಂತದ್ದಿದೆ ಅಂತ. ಭಾವಾರ್ಥ. ಪ್ರಭುಪಾದರಿಗೆ ಜಯವಾಗ್ಲಿ. ಮೇಲೆ ಹೇಳಿದಂತೆ ಕೃಷ್ಣ ಪ್ರಜ್ಞೆಯಲ್ಲಿ ಕರ್ತವ್ಯ ಮಗ್ನನಾದವನನ್ನು ಪರಿಪೂರ್ಣ ಯೋಗಿ ಅಂತ ಕರೀತಾ ಇದ್ದಾರೆ. ಯೋಗಿ ಅಂತಂದ್ರೆ ಏನು? ಹರೇ ಕೃಷ್ಣ. ಮಾತಾಜಿ ಸದಾ ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮ ಮಾಡುವವರು. ಭಗವಂತನ ಸ್ಮರಣೆಯಲ್ಲಿ ಸದಾ ಯಾರಿರ್ತಾರೆ ಅವರೆಲ್ಲರೂ ಕೂಡ ಯೋಗಿಗಳು. ಭಗವಂತನ ಜೊತೆ ಆತ್ಮ ಪರಮಾತ್ಮ ಆತ್ಮನ ಭಗವಂತನ ಜೊತೆ ಸಂಪರ್ಕಕ್ಕೆ ಏರ್ಪಡಿಸ್ಕೊಳ್ಳುವಂತಹ ಪ್ರತಿಯೊಂದು ವ್ಯಕ್ತಿಯನ್ನು ಕೂಡ ಇಲ್ಲಿ ಯೋಗಿ ಅಂತ ಕರೀತಾ ಇದ್ದಾರೆ. ಆದ್ರೆ ದೇವತೆಗಳನ್ನ ಪೂಜಿಸುತ್ತಾ ಅಂತಹದೇ ಯಜ್ಞಗಳನ್ನ ಮಾಡುವವರು ಬೇರೊಬ್ಬರು ಇದ್ದಾರೆ. ಅಂದ್ರೆ ದೇವತೆಗಳಿಗೆ ಕೂಡ ಯಜ್ಞ ಮಾಡುವಂತವ್ರು ಇದ್ದಾರೆ. ಮತ್ತೆ ಪರಬ್ರಹ್ಮನಿಗೆ ಅಂದ್ರೆ ಭಗವಂತನ ನಿರಾಕಾರ ಲಕ್ಷಣಕ್ಕೆ ಯಜ್ಞವನ್ನು ಅರ್ಪಿಸಿದವರು ಇದ್ದಾರೆ. ಅಂದ್ರೆ ಏನು ಅಂತ ಹೇಳ್ತಾರಲ್ಲ, ಸಮಾಜವಾದಿ ಅಂತ ಎಂತದ್ದು ಹೇಳ್ತಾರೆ ಅವರು ಕೂಡ ಯಜ್ಞಗಳನ್ನ ಮಾಡ್ತಾರೆ. ಆದ್ರೆ ಅವರು ಭಗವಂತನನ್ನ ನಿರಾಕಾರ ಅಂತ ಹೇಳಿ ಮಾಡುವಂಥದ್ದು. ಮತ್ತೆ ಆದುದರಿಂದ ಬೇರೆ ಬೇರೆ ವರ್ಗಗಳಿಗೆ ಸಂಬಂಧಿಸಿದಂತೆ ಬೇರೆ ಬೇರೆ ಬಗೆಯ ಯಜ್ಞಗಳಿದೆ. ವಿವಿಧ ರೀತಿಯ ಕರ್ತೃಗಳು ಅರ್ಪಿಸುವ ಯಜ್ಞದ ಬೇರೆ ಬೇರೆ ಬಗೆಯ ಮೇಲ್ನೋಟಕ್ಕೆ ಮಾತ್ರ ಭಿನ್ನತೆಯನ್ನು ತೋರುತ್ತವೆ. ನೋಡೋದಕ್ಕೆ ಮಾತ್ರ ಹೊರಗಡೆಯಿಂದ ಅದು ಬೇರೆ ಅಂತ ಅನ್ಸುತ್ತೆ. ಆದ್ರೆ ವಾಸ್ತವವಾಗಿ ಯಜ್ಞವೆಂದರೆ ಪರಮಪ್ರಭುವಾದ ವಿಷ್ಣುವನ್ನು ತೃಪ್ತಿಪಡಿಸುವುದು. ಎಂತದೇ ಯಜ್ಞ ಮಾಡಿ, ಯಾವುದೇ ದೇವತೆಗಳನ್ನ ಕುರಿತಾದಂತ ಯಜ್ಞನೇ ಆಗಿರ್ಲಿ, ಅಲ್ಲಿ ಆ ಯಜ್ಞದ ಆಹುತಿ ಕೊನೆಯಲ್ಲಿ ಹೇಳುವ ಅವರು ಆ ಮಂತ್ರ ಇರುವಂತದ್ದು ಅದೇ ರೀತಿಯದ್ದಾಗಿರುತ್ತೆ. ಯಾರು ಯಜ್ಞ ಪುರುಷನಿದ್ದಾನೆ ಅವರಿಗೆ ಇದು ಅರ್ಪಿತ ಅಂತ ಹೇಳಿ ಮಾಡುವಂಥದ್ದು. ಯಜ್ಞ ಪುರುಷ ಯಾರು ಅಂತಂದ್ರೆ ಅದನ್ನ ನೀವು ತಿಳಿದು ಮಾಡ್ತಿರೋ ತಿಳಿದಿರ ಮಾಡ್ತಿರೋ ಆ ಯಜ್ಞ ಪುರುಷ ಯಾವಾಗ್ಲೂ ಕೃಷ್ಣನೇ ಆಗಿರ್ತಾನೆ. ನಾವು ಮಾಡುವಂತದ್ದು ಪ್ರತಿಯೊಂದು ಕೂಡ ಬೇರೆ ರೀತಿ ಇದ್ರೂ ಕೂಡ ಅದೆಲ್ಲವೂ ಕೂಡ ಸ್ವತಃ ಭಗವಂತನಿಗೆ ಹೋಗಿ ಸೇರುವಂಥದ್ದು. ಪ್ರಾಪಂಚಿಕ ಸ್ವತ್ತಿನ ಯಜ್ಞ ಅಥವಾ ದಿವ್ಯ ಜ್ಞಾನದ ಅನ್ವೇಷಣೆಯ ಯಜ್ಞ
ಈ ಪ್ರಾಪಂಚಿಕ ಸ್ವತ್ತಿನ ಯಜ್ಞ ಅಂತಂದ್ರೆ ನಮ್ಮ ಹಣವನ್ನ ಯಾವ್ದಾದ್ರು ಭಗವಂತನ ಉನ್ನತ ಕಾರ್ಯಕ್ಕಾಗಿ ಬಳಸುವಂಥದ್ದು. ಮತ್ತೆ ದಿವ್ಯ ಜ್ಞಾನದ ಅನ್ವೇಷಣೆ ಅಂದ್ರೆ ಈ ಭಗವಂತ ಕೊಟ್ಟಿರುವಂತಹ ಅಧಿಕೃತ ಗ್ರಂಥಗಳು, ಈ ಒಂದು ಶಾಸ್ತ್ರಗಳನ್ನ ಅಧ್ಯಯನ ಮಾಡುವಂಥದ್ದು. ಕೃಷ್ಣ ಪ್ರಜ್ಞೆಯಲ್ಲಿರುವವರು ಎಲ್ಲಾ ಪ್ರಾಪಂಚಿಕ ಸ್ವತ್ತನ್ನ ಭಗವಂತನ ತೃಪ್ತಿಗಾಗಿ ಅರ್ಪಣೆ ಮಾಡುತ್ತಾರೆ. ಅಂದ್ರೆ ಅವರ ಸ್ವತ್ತು, ಅವರ ಕಾಯ ವಾಚ ಮನಸ್ಸ ಪ್ರತಿಯೊಂದು ಅವರ ಹತ್ರ ಇರುವಂತದ್ದು ಅದನ್ನ ಪರಿಪೂರ್ಣವಾಗಿ ಭಗವಂತನ ಸೇವೆಗೆ ತೊಡಗಿಸುವಂಥದ್ದು. ಕೃಷ್ಣ ಪ್ರಜ್ಞೆಯಲ್ಲಿರುವವರು ಎಲ್ಲಾ ಪ್ರಾಪಂಚಿಕ ಸ್ವತ್ತನ್ನು ಭಗವಂತನ ತೃಪ್ತಿಗಾಗಿ ಅರ್ಪಣೆ ಮಾಡುತ್ತಾರೆ. ಸ್ವಲ್ಪ ಕಾಲ ಪ್ರಾಪಂಚಿಕ ಸುಖವನ್ನು ಬಯಸುವವರು ಇಂದ್ರ, ಸೂರ್ಯದೇವ ಮೊದಲಾದ ದೇವತೆಗಳನ್ನು ತೃಪ್ತಿಪಡಿಸಲು ತಮ್ಮ ಪ್ರಾಪಂಚಿಕ ಸ್ವತ್ತನ್ನ ಅರ್ಪಣೆ ಮಾಡುತ್ತಾರೆ. ಆದ್ರೆ ಯಾರು ಇನ್ನು ಇಂದ್ರಿಯ ಭೋಗದಲ್ಲಿ ಇದ್ದಾರೆ ಅಂತವ್ರು ಏನ್ ಮಾಡ್ತಾರೆ, ದೇವತೆಗಳನ್ನ ಆರಾಧಿಸ್ತಾರೆ. ನಿರಾಕಾರವಾದಿಗಳಾದ ಇತರರು ನಿರಾಕಾರ ಬ್ರಹ್ಮನ ಅಸ್ತಿತ್ವದಲ್ಲಿ ಒಂದಾಗಿ ತಮ್ಮ ವ್ಯಕ್ತಿತ್ವವನ್ನು ಅರ್ಪಿಸ್ತಾರೆ. ನಿರಾಕಾರವಾದಿಗಳ ಇಚ್ಛೆ ಏನು ಅಂದ್ರೆ ಸಾಯುಜ್ಯ ಮೋಕ್ಷ, ಆ ಬ್ರಹ್ಮ ಜ್ಯೋತಿಯಲ್ಲಿ ನಾವು ಲೀನ ಆಗ್ಬೇಕು ಅಂತ ತಮ್ಮನ್ನ ತಾವು ಆ ಒಂದು ಭಗವಂತನ ಒಂದು ನಿರಾಕಾರ ಬ್ರಹ್ಮನ ಅಸ್ತಿತ್ವ, ಆ ಒಂದು ಬ್ರಹ್ಮ ಜ್ಯೋತಿಯಲ್ಲಿ ಅವರು ಅವರ ವ್ಯಕ್ತಿತ್ವವನ್ನ ಅರ್ಪಣೆ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ದೇವತೆಗಳು ಅಧಿಕಾರಯುತ ಜೀವಿಗಳು, ವಿಶ್ವಕ್ಕೆ ಶಾಖವನ್ನು ಒದಗಿಸುವ, ನೀರು ಕೊಡುವುದು, ಬೆಳಕು ನೀಡುವುದು ಮೊದಲಾದ ಭೌತಿಕ ಕಾರ್ಯಗಳ ನಿರ್ವಹಣೆ ಮತ್ತು ಮೇಲ್ವಿಚಾರಣೆಗಾಗಿ ಭಗವಂತನು ಅವರನ್ನ ನೇಮಿಸಿದ್ದಾನೆ. ಅಂದ್ರೆ ದೇವತೆಗಳನ್ನ ಅವರಿಗೆ ಅವರವರದೇ ಆದಂತಹ ಒಂದು ಜವಾಬ್ದಾರಿಗಳನ್ನ ಭಗವಂತ ಕೊಟ್ಟಿದ್ದಾನೆ. ಐಹಿಕ ಲಾಭದಲ್ಲಿ ಆಸಕ್ತಿ ಇರುವವರು ವೈದಿಕ ವಿಧಿಗಳಿಗೆ ಅನುಗುಣವಾಗಿ ಹಲವಾರು ಯಜ್ಞಗಳನ್ನು ಮಾಡಿ ದೇವತೆಗಳನ್ನ ಪೂಜಿಸುತ್ತಾರೆ. ಅಂದ್ರೆ ಅವರಿಗೆ ಏನೋ ಒಂದು ಬೇಕು, ಅವರಿಗೆ ದೇವತೆಗಳಿಂದ ಏನೋ ಆಗ್ಬೇಕು, ಆ ಕಾರಣದಿಂದ ಅವರಿಗೆ ಯಜ್ಞಗಳನ್ನ ಮಾಡ್ತಾರೆ. ಅವರನ್ನ ಬಹೀಶ್ವರವಾದಿಗಳು ಅಥವಾ ಹಲವು ದೇವರುಗಳಲ್ಲಿ ನಂಬಿಕೆ ಉಳ್ಳವರು ಎಂದು ಕರೆಯುತ್ತಾರೆ. ದೇವತೆಗಳನ್ನ ಆರಾಧನೆ ಮಾಡುವವರನ್ನ ಬಹೀಶ್ವರವಾದಿಗಳು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಪರಮಸತ್ಯದ ನಿರಾಕಾರ ಲಕ್ಷಣವನ್ನು ಪೂಜಿಸ್ತಾರೆ. ದೇವತೆಗಳ ರೂಪವನ್ನು ಶಾಶ್ವತವೆಂದು ಭಾವಿಸುತ್ತಾರೆ. ಇಂಥವರು ತಮ್ಮ ವ್ಯಕ್ತಿತ್ವವನ್ನು ಬ್ರಹ್ಮಾಗ್ನಿಯಲ್ಲಿ ಅರ್ಪಣೆ ಮಾಡುತ್ತಾರೆ. ಈ ರೀತಿಯಲ್ಲಿ ಪರಬ್ರಹ್ಮದ ಅಸ್ತಿತ್ವದಲ್ಲಿ ಒಂದಾಗಿ ಅವರು ತಮ್ಮ ಪ್ರತ್ಯೇಕ ಅಸ್ತಿತ್ವವನ್ನ ಅಂತ್ಯಗೊಳಿಸ್ತಾರೆ. ಅಂದ್ರೆ ಈ ಒಂದು ಬ್ರಹ್ಮ ಜ್ಯೋತಿಯಲ್ಲಿ ಲೀನ ಆಗುವಂತವ್ರು ಅಂತವರು ಸಾಯುಜ್ಯ ಮೋಕ್ಷ ಅಂತ ಕರೀತಾರೆ. ಆ ಒಂದು ಸಾಯುಜ್ಯ ಮೋಕ್ಷದಲ್ಲಿ ಅವರ ಒಂದು ವ್ಯಕ್ತಿತ್ವ ಅನ್ನುವಂಥದ್ದು ಏನಿದೆ ಅದರಿಂದ ದುಃಖ ಬರ್ತಿದೆ ಅಂತ ಹೇಳಿ ಅದನ್ನ ಪರಿಪೂರ್ಣವಾಗಿ ಶಾಂತಿ ಬೇಕು ಅಂತ ಬಯಸಿ ಭಗವಂತನಲ್ಲಿ ನಾವು ಲೀನ ಆಗ್ಬೇಕು ಅಂತ ಯೋಚನೆ ಮಾಡ್ತಾರೆ. ಇಂತಹ ನಿರಾಕಾರವಾದಿಗಳು ಪರಬ್ರಹ್ಮದ ದಿವ್ಯ ಸ್ವಭಾವವನ್ನು ಅರ್ಥ ಮಾಡಿಕೊಳ್ಳಲು ತಮ್ಮ ಕಾಲವನ್ನು ತಾತ್ವಿಕ ಚಿಂತನೆಯಲ್ಲಿ ಕಳೆಯುತ್ತಾರೆ. ಇದನ್ನೇ ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಫಲಾಪೇಕ್ಷಿತ ಕರ್ಮ ಮಾಡುವವರು ಐಹಿಕ ಭೋಗಕ್ಕಾಗಿ ತಮ್ಮ ಪ್ರಾಪಂಚಿಕ ಸ್ವತ್ತನ್ನು ಅರ್ಪಣೆ ಮಾಡುತ್ತಾರೆ. ನಿರಾಕಾರವಾದಿಗಳು ಪರಮೋನ್ನತವಾದುದರ ಅಸ್ತಿತ್ವದಲ್ಲಿ ಲೀನವಾಗಲು ತಮ್ಮ ಪ್ರಾಪಂಚಿಕ ಉಪಾಧಿಗಳನ್ನು ಅರ್ಪಣೆ ಮಾಡುತ್ತಾರೆ. ನಿರಾಕಾರವಾದಿಗೆ ಪರಬ್ರಹ್ಮವೇ ಯಜ್ಞದ ಅಗ್ನಿಕುಂಡ ಮತ್ತು ಆತ್ಮವೇ ಬ್ರಹ್ಮಾಗ್ನಿಯಾಗಿ ನೀಡುವ ಅರ್ಪಣ. ಅಂದ್ರೆ ಇಲ್ಲಿ ನಿರಾಕಾರವಾದಿಗಳು ಮಾಡುವಂತ ಯಜ್ಞವನ್ನ ಏನಂತ ಹೇಳ್ತಾ ಇದಾರೆ ಅಂದ್ರೆ ಪರಬ್ರಹ್ಮದ ಅಗ್ನಿಕುಂಡ ಅಂತ ಹೇಳಿ ಹೇಳ್ತಾ ಇದಾರೆ. ಪರಬ್ರಹ್ಮ ಅಂತಂದ್ರೆ ಭಗವಂತ ಒಂದು ಬ್ರಹ್ಮ ಜ್ಯೋತಿ ಇದೆ, ಅದೇ ಒಂದು ಅಗ್ನಿಕುಂಡ. ಅಲ್ಲಿ ಅವರು ಏನನ್ನ ಅರ್ಪಣೆ ಮಾಡ್ತಾ ಇದ್ದಾರೆ, ಅವರ ಒಂದು ಆತ್ಮವನ್ನ ಅರ್ಪಣೆ ಮಾಡ್ತಾ ಇದ್ದಾರೆ. ಹೀಗೆ ಅರ್ಜುನನಂತಹ ಕೃಷ್ಣ ಪ್ರಜ್ಞೆ ಇರುವವನು ಕೃಷ್ಣನ ತೃಪ್ತಿಗಾಗಿ ಎಲ್ಲವನ್ನೂ ಅರ್ಪಿಸುತ್ತಾನೆ. ಅವನ ಐಹಿಕ ಸ್ವತ್ತುಗಳು ಮತ್ತು ಆತ್ಮ ಎಲ್ಲವೂ ಕೃಷ್ಣನಿಗಾಗಿ ಯಜ್ಞದಲ್ಲಿ ಅರ್ಪಿತವಾಗುತ್ತವೆ. ಹೀಗೆ ಅವನು ಶ್ರೇಷ್ಠ ಯೋಗಿ. ಆದರೆ ಅವನು ತನ್ನ ವೈಯಕ್ತಿಕ ಅಸ್ತಿತ್ವವನ್ನು ಕಳೆದುಕೊಳ್ಳುವುದಿಲ್ಲ. ಅಂದ್ರೆ ಭಕ್ತರು ಆ ರೀತಿ ತಮ್ಮನ್ನ ತಾವು ಭಗವಂತನಲ್ಲಿ ಲೀನಗೊಳಿಸ್ಕೊಳ್ಳೋದಕ್ಕೆ ಅವರು ಇಚ್ಛೆ ಪಡೋದಿಲ್ಲ. ಅಂದ್ರೆ ಅವರು ಇಲ್ಲಿ 5 ರೀತಿಯ ಮೋಕ್ಷದ ಬಗ್ಗೆ ಹೇಳ್ತಾರೆ. ಯಾವ್ದೆಲ್ಲ 5 ರೀತಿಯ ಮೋಕ್ಷಗಳು? ಹರೇ ಕೃಷ್ಣ, ಯಾರಾದ್ರೂ ಹೇಳ್ತೀರಾ? 5 ರೀತಿಯ ಮೋಕ್ಷಗಳಿದೆ. ಅಂದ್ರೆ ಯಾವ್ದೆಲ್ಲ 5 ರೀತಿಯ ಮೋಕ್ಷಗಳು ಅಂದ್ರೆ, ಸಾಯುಜ್ಯ ಅಂತಂದ್ರೆ ಈ ಯಾರು ನಿರಾಕಾರವಾದಿಗಳಿದ್ದಾರೆ ಬ್ರಹ್ಮ ಜ್ಯೋತಿಯಲ್ಲಿ ಲೀನ ಆಗುವಂತವ್ರು. ಸಾರೂಪ್ಯ ಅಂತಂದ್ರೆ ಭಗವಂತನ ಹಾಗೆ ಒಂದು ರೂಪವನ್ನ ಪಡೆಯುವಂತವ್ರು, ಅಂದ್ರೆ ಚತುರ್ಭುಜಧಾರಿಗಳಾಗ್ತಾರೆ ಅವರು ಕೂಡ. ಮತ್ತೆ ಅವರು ಸಾಲೋಕ್ಯ ಅಂತಂದ್ರೆ ಭಗವಂತನ ಲೋಕಕ್ಕೆ ಹೋಗುವಂತವ್ರು. ಸಾಮೀಪ್ಯ ಅಂತಂದ್ರೆ ಭಗವಂತನ ಹತ್ತಿರದಲ್ಲಿ ಭಗವಂತನ ಸೇವೆ ಮಾಡುವಂತ ಅವಕಾಶವನ್ನು ಪಡೆಯುವಂತವ್ರು. ಮತ್ತೆ ಸಾಷ್ಟಿ ಅಂತಂದ್ರೆ ಭಗವಂತನಲ್ಲಿ ಇರುವಷ್ಟೇ ಎಲ್ಲ ಒಂದು ಏನಂತ ಹೇಳ್ತಾರೆ, ಐಶ್ವರ್ಯವನ್ನ ಪಡೆದಂತವ್ರು. ಹೀಗೆ 5 ರೀತಿಯ ಮೋಕ್ಷ ಅನ್ನುವಂಥದ್ದು ಇರುತ್ತೆ. ಆದ್ರೆ 5ನೆಯ ಮೋಕ್ಷ ಇದು ಸಾಯುಜ್ಯ. ಅದು ನಿರಾಕಾರವಾದಿಗಳು ಬಯಸ್ತಾರೆ, ಆದ್ರೆ ಭಕ್ತರು ಬಯಸೋದಿಲ್ಲ. ಭಕ್ತರು ಆಧ್ಯಾತ್ಮಿಕ ಜಗತ್ತಿಗೆ ಹೋಗಿ ಕೂಡ ಅವರ ವ್ಯಕ್ತಿತ್ವ ಅನ್ನುವಂಥದ್ದು ಎಲ್ಲರಿಗೂ ಕೂಡ, ಸಾಯುಜ್ಯ ಮೋಕ್ಷವನ್ನು ಪಡೆದವ್ರಿಗೂ ಕೂಡ ಅವರ ವ್ಯಕ್ತಿತ್ವ ಪ್ರತ್ಯೇಕವಾಗಿ ಅದು ಉಳಿಯುತ್ತೆ. ಅದನ್ನ ನಾವು ಇಲ್ಲವಾಗಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಭಕ್ತರು ಅವರ ಸೇವೆಯಲ್ಲಿ ಅದನ್ನ ಬಳಸ್ತಾರೆ ಹೊರತು ಅವರು ಭಗವಂತನಿಂದ ಒಂದು ಕ್ಷಣ ಕೂಡ ಅವರು ದೂರ ಆಗೋದಕ್ಕೆ ಇಚ್ಛೆ ಪಡೋದಿಲ್ಲ. ಶ್ರೋತ್ರ ಆದೀನಿ ಇಂದ್ರಿಯಾಣಿ ಅನ್ಯೇ ಸಂಯಮ ಅಗ್ನಿಷು ಜುಹ್ವತಿ ಶಬ್ದ ಆದಿ ವಿಷಯಾನ್ ಅನ್ಯೇ ಇಂದ್ರಿಯ ಅಗ್ನಿಷು ಜುಹ್ವತಿ. ಹರೇ ಕೃಷ್ಣ.
ಪರಿಶುದ್ಧ ಬ್ರಹ್ಮಚಾರಿಗಳಾದ ಕೆಲವರು ಶ್ರವಣ ಪ್ರಕ್ರಿಯೆಯನ್ನು ಮತ್ತು ಇಂದ್ರಿಯಗಳನ್ನು ಮನಸ್ಸಿನ ಸಂಯಮದ ಅಗ್ನಿಯಲ್ಲಿ ಅರ್ಪಿಸುತ್ತಾರೆ. ನಿಯಮಬದ್ಧ ಗೃಹಸ್ಥರಾದ ಇತರರು ಇಂದ್ರಿಯ ವಿಷಯಗಳನ್ನು ಇಂದ್ರಿಯಾಗ್ನಿಯಲ್ಲಿ ಅರ್ಪಿಸುತ್ತಾರೆ. ಹರೇ ಕೃಷ್ಣ. ಮತ್ತು ಹರೇ ಕೃಷ್ಣ ಪ್ರಭುಜಿ. ಈಗ ಬೇರೆ ಬೇರೆ ರೀತಿಯ ಒಂದು ಯಜ್ಞಗಳ ಬಗ್ಗೆ ಭಗವಂತ ತಿಳಿಸ್ಕೊಡ್ತಾ ಇದ್ದಾನೆ. ಬೇರೆ ಬೇರೆ ರೀತಿಯ ಜನ ಇದ್ದಾರೆ, ಬೇರೆ ಬೇರೆ ವರ್ಣ ಆಶ್ರಮಕ್ಕೆ ಸೇರಿದವರಿದ್ದಾರೆ, ಬೇರೆ ಬೇರೆ ಒಂದು ಮನಸ್ಥಿತಿಯಲ್ಲಿ ಇರುವ ಆಧ್ಯಾತ್ಮಿಕವಾದಿಗಳು ಕೂಡ ಇದ್ದಾರೆ. ಅವರವರ ಒಂದು ಸ್ಥಾನಕ್ಕೆ ತಕ್ಕ ಹಾಗೆ ಅವರು ಮಾಡುವಂತಹ ಯಜ್ಞಗಳ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾನೆ ಭಗವಂತ. ಬ್ರಹ್ಮಚಾರಿಗಳು ಅಂತಂದ್ರೆ ಒಂದು ವೇದಾಧ್ಯಯನ ಮಾಡುವಂತವ್ರು, ಅವರು ಯಾವ ರೀತಿ ಯಜ್ಞವನ್ನ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅವರು ಶ್ರವಣ ಪ್ರಕ್ರಿಯೆಯನ್ನು ಇಂದ್ರಿಯಗಳನ್ನು ಮನಸ್ಸಿನ ಸಂಯಮದ ಅಗ್ನಿಯಲ್ಲಿ ಅರ್ಪಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಶ್ರವಣ ಪ್ರಕ್ರಿಯೆ ಅಂತಂದ್ರೆ ಅವ್ರೇನ್ ಮಾಡ್ತಾರೆ, ಗುರುವಿನ ಮೂಲಕ ಒಂದು ವೇದಗಳನ್ನ ಶಾಸ್ತ್ರಗಳನ್ನ ಅವರು ಕೇಳ್ತಾರೆ. ಕೇಳೋದನ್ನ ಶ್ರವಣ ಅಂತ ಹೇಳಿ ಹೇಳ್ತಾರೆ. ಮತ್ತೆ ಇಂದ್ರಿಯಗಳನ್ನು ಮನಸ್ಸಿನ ಸಂಯಮದ ಅಗ್ನಿಯಲ್ಲಿ ಅರ್ಪಿಸ್ತಾರೆ ಅಂತ. ಅಂದ್ರೆ ಯಾರು ಹಿಂದಿನ ಕಾಲದಲ್ಲಿ ಬ್ರಹ್ಮಚಾರಿ ಅಂದ್ರೆ ಆ ಮಕ್ಕಳು 5 ವರ್ಷ ಇದ್ದಾಗ ಅವ್ರನ್ನ ಒಂದು ಗುರುಕುಲಕ್ಕೆ ಬಿಟ್ಟು ಬಂದ್ರೆ ಅವರು ಮತ್ತೆ 20-21 ವರ್ಷದವರೆಗೆ ಆ ಒಂದು ಶಾಸ್ತ್ರದ ವೇದದ ಅಧ್ಯಯನವನ್ನ ಮಾಡ್ತಿದ್ರು. ಆ ಸಮಯದಲ್ಲಿ ಅವರು ಯಾವುದೇ ಒಂದು ಹೆಣ್ಣು ಮಕ್ಕಳ ಒಂದು ಸಂಪರ್ಕಕ್ಕೆ ಬರ್ತಾ ಇರ್ಲಿಲ್ಲ. ಆದ ಕಾರಣ ಅವರು ಬ್ರಹ್ಮಚರ್ಯ ಅನ್ನುವಂಥದ್ದೇ ಅದರ ಒಂದು ಅರ್ಥನೇ ಆ ರೀತಿ ಇತ್ತು. ಅಂದ್ರೆ ಅವರು ಆತ್ಮ ಸಂಯಮವನ್ನ ಹೊಂದಿರ್ತಾ ಇದ್ರು. ಯಾವುದೇ ರೀತಿಯ ಒಂದು ಲೈಂಗಿಕ ಕಾಮ ಜೀವನದ ಒಂದು ಅವರಲ್ಲಿ ಆ ಒಂದು ಮನಸ್ಥಿತಿ ಅನ್ನುವಂಥದ್ದು ಸ್ವಲ್ಪ ಮಾತ್ರವೂ ಕೂಡ ಇರ್ತಾ ಇರ್ಲಿಲ್ಲ ಅಂತ. ಅದನ್ನೇ ಇಲ್ಲಿ ಅವರು ಸಂಯಮ ಅನ್ನುವಂಥ ಅಗ್ನಿಗೆ ಅವರ ಇಂದ್ರಿಯ ಮತ್ತೆ ಮನಸ್ಸಿನ ಸಂಯಮವನ್ನ ಅಗ್ನಿಗೆ ಅರ್ಪಿಸಿದ್ರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅವರು ಮಾಡ್ತಿದ್ದಂತಹ ಒಂದು ಯಜ್ಞ ಆ ರೀತಿಯದ್ದಾಗಿದ್ರೆ, ಗೃಹಸ್ಥರು ಯಾವ ರೀತಿ ಯಜ್ಞ ಮಾಡ್ತಾರೆ ಅಂತ, ನಿಯಮಬದ್ಧ ಗೃಹಸ್ಥರು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಗೃಹಸ್ಥರು ಅಂದ್ರೆ 2 ರೀತಿಯ ಜನರನ್ನ ಹೇಳ್ತಾರೆ. ಒಂದು ಗೃಹಸ್ಥ ಅಂತ ಹೇಳ್ತಾರೆ, ಇನ್ನೊಂದು ಗೃಹ ಮೇದಿ ಅಂತ ಹೇಳ್ತಾರೆ. ಗೃಹಸ್ಥ ಅನ್ನುವಂಥದ್ದು ಆಶ್ರಮ ಅಂತ ಯಾವುದೇ ಬರಲಿ, ಬ್ರಹ್ಮಚರ್ಯ ಇರ್ಬೋದು, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ ಅಥವಾ ಸನ್ಯಾಸ ಆಶ್ರಮ ಅಂತ ಹೇಳಿದ ಕೂಡಲೇ ಅಲ್ಲಿ ಭಗವಂತನೇ ಕೇಂದ್ರ ಬಿಂದು, ಅಲ್ಲಿ ಭಗವಂತನೇ ಒಡೆಯ, ಅವನೇ ಒಂದು ಪ್ರಮುಖ ಒಂದು ಪಾತ್ರವನ್ನು ವಹಿಸ್ತಾನೆ. ಭಗವಂತನಿಗೆ ಶರಣಾಗುವಂಥದ್ದು, ಭಗವಂತನನ್ನ ಒಡೆಯನಾಗಿ ಸ್ವೀಕಾರ ಮಾಡುವಂಥದ್ದು, ಅವನ ಸೇವೆಯಲ್ಲಿ ತೊಡಗುವಂಥದ್ದು. ಗುರುಕುಲದಲ್ಲಿ ಇರ್ಬೋದು ಅಥವಾ ಮನೆಯಲ್ಲಿ ಗೃಹಸ್ಥ ಆಶ್ರಮ ಅಂದ್ರೆ ಮನೆಯಲ್ಲಿ ಭಗವಂತನನ್ನೇ ಆ ಒಂದು ಮನೆಯ ಒಡೆಯನಾಗಿ ಯಾರು ಸ್ವೀಕಾರ ಮಾಡ್ತಾರೆ ಅದನ್ನ ಗೃಹಸ್ಥಾಶ್ರಮ ಅಂತ ಹೇಳ್ತಾರೆ. ಆದ್ರೆ ಎಲ್ಲಿ ಗೃಹ ಮೇದಿಗಳಿರ್ತಾರೆ ಅಲ್ಲಿ ಅವರು ಭಗವಂತನಿಗೆ ಪ್ರಾಮುಖ್ಯತೆನ ಕೊಡೋದಿಲ್ಲ. ಅಲ್ಲಿ ಅವರು ಅವರ ಒಂದು ಇಂದ್ರಿಯ ಭೋಗವನ್ನು ಮಾತ್ರನೇ ಬಯಸಿ ಮಾಡ್ತಾ ಇರ್ತಾರೆ. ಅಂದ್ರೆ ಶಾಸ್ತ್ರದಲ್ಲಿ ಹೇಳಿದಂತೆ ಅವರ ಜೀವನ ಕ್ರಮ ಇರೋದಿಲ್ಲ. ಅಂತವರನ್ನ ಗೃಹ ಮೇದಿಗಳು ಅಂತ ಹೇಳಿ ಕರೀತಾ ಇದ್ದಾರೆ. ಆದ್ರೆ ಇಲ್ಲಿ ಹೇಳ್ತಾ ಇರುವಂತದ್ದು, ಯಾರು ಯಜ್ಞವನ್ನ ಮಾಡ್ತಾರೆ ಗೃಹಸ್ಥರು, ಅವರನ್ನ ನಿಯಮಬದ್ಧ ಗೃಹಸ್ಥ ಆಶ್ರಮದಲ್ಲಿ ಬರ್ತಾರೆ ಅವರು. ಇತರರು ಅವ್ರೇನ್ ಮಾಡ್ತಾರೆ, ಇಂದ್ರಿಯ ವಿಷಯಗಳನ್ನ ಇಂದ್ರಾಗ್ನಿಯಲ್ಲಿ ಅರ್ಪಿಸುತ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಅವರು ಇವರಿಗೆ ಬೇರೆ ರೀತಿಯ ಒಂದು ಯಜ್ಞ ಇದೆ. ಅಂದ್ರೆ ಇವರಿಗೆ ಒಂದು ಅವಕಾಶ ಇದೆ. ಎಂತ ಅವಕಾಶ ಇದೆ? ಕಾಮ ಜೀವನ ಮಾಡುವ ಅವಕಾಶ ಇದೆ. ಆದ್ರೆ ಯಾವ ರೀತಿ ಮಾಡ್ಬೋದು, ಅದಕ್ಕೆ ಒಂದು ನಿಯಮ ನಿಬಂಧನೆಗಳಿದೆ. ಅಂದ್ರೆ ಅವರು ಶಾಸ್ತ್ರೋಕ್ತವಾಗಿ ಮದುವೆ ಆಗ್ಬೇಕು, ಮತ್ತೆ ಯಾರ ಜೊತೆಯಲ್ಲಿ ಅವರು ಮದುವೆ ಆಗಿದೆ ಅವರ ಜೊತೆಯಲ್ಲಿ ಅವರು ಒಂದು ಇಂದ್ರಿಯ ಭೋಗದ ಒಂದು ಜೀವನವನ್ನು ಮಾಡ್ಬೋದು. ಇಂದ್ರಿಯ ವಿಷಯಗಳನ್ನ ಅವರು ಇಂದ್ರಿಯ ಅಗ್ನಿಗೆ ಅರ್ಪಿಸ್ತಾ ಇದ್ದಾರೆ ಅಂತ. ಆದ್ರೆ ಆ ಮೂಲಕ ಅವರು ಎಂತಹ ಮಕ್ಕಳನ್ನ ಪಡಿತಾರೆ, ಆ ಮಕ್ಕಳು ಭಗವಂತನ ಮಕ್ಕಳು. ವಾಸ್ತವದಲ್ಲಿ ಇವರಿಗೆ ಒಂದು ಅವಕಾಶ ಕೊಟ್ಟಿದ್ದಾನೆ ಭಗವಂತ. ಆ ಮಕ್ಕಳನ್ನ ಒಂದು ಒಳ್ಳೆಯ ಸ್ಥಿತಿಯಲ್ಲಿ ಕೃಷ್ಣ ಪ್ರಜ್ಞೆಯನ್ನ ಬೆಳೆಸಿ ಅವರನ್ನ ಭಗವಂತನ ಭಕ್ತರನ್ನಾಗಿ ಮಾಡಿ ಮತ್ತೆ ಅವರ ಧಾಮಕ್ಕೆ ಹೋಗೋದಕ್ಕೆ ಅವರಿಗೆ ಸಹಾಯ ಮಾಡ್ಬೇಕು ಅವರ ಒಂದು ಉದ್ದೇಶಕ್ಕಾಗಿ ಅವರಿಗೆ ಇಂತಹ ಮಕ್ಕಳನ್ನ ಅವರು ಕರುಣಿಸ್ತಾನೆ ಅಂತ ಹೇಳಿ ಯಾರು ಗೃಹಸ್ಥರಿರ್ತಾರೆ ಅವರು ಅಂತಹ ಒಂದು ಜೀವನವನ್ನ ಅವರು ನಡೆಸ್ಬೇಕಾಗತ್ತೆ. ಅದನ್ನು ಕೂಡ ಇಲ್ಲಿ ಒಂದು ರೀತಿಯ ಯಜ್ಞ ಅಂತಲೇ ಹೇಳ್ತಾ ಇದ್ದಾನೆ ಭಗವಂತ. ಸರ್ವಾಣಿ ಇಂದ್ರಿಯ ಕರ್ಮಾಣಿ ಪ್ರಾಣ ಕರ್ಮಣಿ ಚ ಅಪರೇ ಆತ್ಮ ಸಂಯಮ್ಯ ಯೋಗ ಅಗ್ನೌ ಜುಹ್ವತಿ ಜ್ಞಾನ ದೀಪಿತೆ. ಹರೇ ಕೃಷ್ಣ. ಕೆಲವರು ಮನಸ್ಸನ್ನು ಇಂದ್ರಿಯಗಳನ್ನು ನಿಯಂತ್ರಿಸಿ ಆತ್ಮ ಸಾಕ್ಷಾತ್ಕಾರವನ್ನು ಸಾಧಿಸಲು ಬಯಸುತ್ತಾರೆ. ಅಂತಹವರು ಎಲ್ಲಾ ಇಂದ್ರಿಯಗಳ ಮತ್ತು ಪ್ರಾಣವಾಯುವಿನ ಕರ್ಮಗಳನ್ನು ಆತ್ಮ ಸಂಯಮವೆಂಬ ಅಗ್ನಿಗೆ ಅರ್ಪಿಸುತ್ತಾರೆ. ಹರೇ ಕೃಷ್ಣ. ಮತ್ತು ಹರೇ ಕೃಷ್ಣ ಪ್ರಭು. ಅಂದ್ರೆ ಇಲ್ಲಿ ಭಗವಂತ ಮನಸ್ಸು ಇಂದ್ರಿಯಗಳನ್ನ ನಿಯಂತ್ರಿಸಿ ಆತ್ಮ ಸಾಕ್ಷಾತ್ಕಾರವನ್ನು ಸಾಧಿಸಲು ಬಯಸುವಂತವರು ಅವ್ರೇನ್ ಮಾಡ್ತಾರೆ ಅಂದ್ರೆ ಇಂದ್ರಿಯಗಳು ಮತ್ತೆ ಪ್ರಾಣವಾಯು ಕಾರ್ಯಗಳನ್ನು ಆತ್ಮ ಸಂಯಮ ಎಂಬ ಅಗ್ನಿಗೆ ಅರ್ಪಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇದನ್ನ ಈ ಒಂದು ಪತಂಜಲಿ ಯೋಗ ಪದ್ಧತಿಯಲ್ಲಿ ಬರುವಂತಹ ಒಂದು
ಏನಂತಾರೆ ಪ್ರಾಣಾಯಾಮ ಅಂತ ಕರಿತೀವಿ ನಾವು, ಅಂತಹ ಒಂದು ಯಜ್ಞವನ್ನ ಇಲ್ಲಿ ಹೇಳ್ತಾ ಇದ್ದಾನೆ ಭಗವಂತ. ಅಂದ್ರೆ ಅವರು ಹೊರಗೆ ಹೋಗುವಂತಹ ಗಾಳಿಯನ್ನ ಉಸಿರಾಟದ ಮೂಲಕ ಅವರು ಒಂದು ಮನಸ್ಸನ್ನ ನಿಯಂತ್ರಣ ಮಾಡುವಂಥದ್ದು. ಮನಸ್ಸಿಗೂ ಈ ಉಸಿರಾಟಕ್ಕೂ ತುಂಬಾ ನಿಕಟ ಸಂಬಂಧ ಇದೆ ಅಂತ ಹೇಳ್ತಾರೆ. ಹೇಗೆ ಅಂತಂದ್ರೆ ಮನಸ್ಸು ಯಾವಾಗ ಉದ್ವಿಗ್ನ ಆಗುತ್ತೆ, ನಮ್ಮ ಉಸಿರಾಟ ಅದು ಜೋರಾಗುತ್ತೆ. ನಮ್ಮ ಮನಸ್ಸು ಅದು ಶಾಂತವಾಗಿದ್ದಾಗ ನಮ್ಮ ಉಸಿರಾಟ ಕೂಡ ಅದಷ್ಟೇ ಶಾಂತವಾಗಿರುತ್ತೆ. ಹಾಗೆ ಅವ್ರೇನ್ ಮಾಡ್ತಾರೆ, ಉಸಿರಾಟವನ್ನ ನಿಯಂತ್ರಣ ಮಾಡುವ ಮೂಲಕ ಮನಸ್ಸಿನ ಮೇಲೆ ಒಂದು ನಿಯಂತ್ರಣವನ್ನ ಸಾಧಿಸ್ತಾರೆ. ಆ ರೀತಿಯ ಮಾಡುವಂತಹ ಒಂದು ಕ್ರಿಯೆಯನ್ನ ಇಲ್ಲಿ ಪತಂಜಲಿ ಯೋಗ ಪದ್ಧತಿಯಲ್ಲಿ ಹೇಳ್ತಾ ಇದ್ದಾರೆ. ಅದನ್ನ ಪ್ರಾಣಾಯಾಮ ಅಂತ ಏನ್ ಕರೀತಾರೆ, ಅದನ್ನು ಕೂಡ ಇಲ್ಲಿ ಒಂದು ಯಜ್ಞ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ ಭಗವಂತ. ಅಂದ್ರೆ ಅವರು ಮನಸ್ಸನ್ನ ನಿಯಂತ್ರಣ ಮಾಡೋದಕ್ಕೆ, ಈ ರೀತಿ ಇಂದ್ರಿಯಗಳನ್ನ ನಿಯಂತ್ರಣ ಮಾಡೋದಕ್ಕೆ ಆ ಪ್ರಾಣವಾಯುವಿನ ಮೇಲೆ ಆತ್ಮ ಸಂಯಮ ಅನ್ನುವಂತಹ ಅಗ್ನಿಗೆ ಅರ್ಪಿಸ್ತಾ ಇದ್ದಾರೆ ಅಂತ. ಅಂದ್ರೆ ಆ ಉಸಿರಾಟವನ್ನ ಅವರು ಯಜ್ಞದ ರೂಪದಲ್ಲಿ ಹೇಗೆ ಅದನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ತಾ ಇದ್ದಾರೆ ಅಂತ. ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ ಭಗವಂತ, ಪ್ರತ್ಯಾಗಾತ್ಮ ಮತ್ತೆ ಪರಾಗಾತ್ಮ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆತ್ಮವನ್ನ, ಆತ್ಮಕ್ಕೆ ಇಂದ್ರಿಯ ಸುಖದ ಮೋಹ ಬಿದ್ದಾಗ ಅದನ್ನ ಪರಾಗಾತ್ಮ ಅಂತ ಕರೀತಾರೆ. ಅಂದ್ರೆ ಇಂದ್ರಿಯ ಸುಖ ಮಾಡುವಂತ ಆಸೆ ಇನ್ನು ಇಟ್ಕೊಂಡಿದ್ರೆ ಒಂದು ಆತ್ಮ, ಜೀವಾತ್ಮ, ಅದನ್ನ ಪರಾಗಾತ್ಮ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮತ್ತೆ ಇಂದ್ರಿಯ ಸುಖದಲ್ಲಿ ನಿರಾಸಕ್ತಿನ ಬೆಳೆಸ್ಕೊಂಡ್ರೆ ಅದನ್ನ ಪ್ರತ್ಯಾಗಾತ್ಮ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆತ್ಮ ದೇಹದ ಒಳಗೆ ಕ್ರಿಯಾಶೀಲವಾಗಿರುವ 10 ವಿವಿಧ ವಾಯುವಿನ ಕ್ರಿಯೆಗಳಿಗೆ ಒಳಪಟ್ಟಿದೆ. ಅಂದ್ರೆ ಈ ಆತ್ಮ ಅನ್ನುವಂಥದ್ದು ಎಲ್ಲಿದೆ ಅಂತಂದ್ರೆ ಒಂದು ವಾಯು, ಆ ಗಾಳಿ ಎನ್ನುವಂಥದ್ದು ಏನಿದೆ, ಆ ಗಾಳಿಯ ಮಧ್ಯದಲ್ಲಿ ಈ ಒಂದು ಆತ್ಮ ಅನ್ನುವಂಥದ್ದು ತೇಲ್ತಾ ಇರುತ್ತೆ ಅಂತ ಹೇಳ್ತಾರೆ. ಮತ್ತೆ ಈ ಒಂದು ಗಾಳಿಯ ಮೇಲೆ ನಾವು ನಿಯಂತ್ರಣವನ್ನು ಸಾಧಿಸುವ ಮೂಲಕ ನಾವು ಆ ಆತ್ಮ, ಸೂಕ್ಷ್ಮ ಶರೀರವಾದಂತಹ ಆತ್ಮದ ಮೇಲೆ ಒಂದು ನಿಯಂತ್ರಣವನ್ನ ಸಾಧಿಸ್ತೀವಿ. ಇದನ್ನೇ ಇಲ್ಲಿ ಒಂದು ರೀತಿಯ ಯಜ್ಞ ಅಂತಲೇ ಕರಿತಾ ಇದ್ದಾರೆ. ಪ್ರತ್ಯಾಗಾತ್ಮವನ್ನು ಭೌತಿಕ ಕಾರ್ಯಗಳಿಂದ ಹಿಂದಕ್ಕೆ ತೆಗೆದುಕೊಳ್ಳಲಾಗುವುದು. ಅಂದ್ರೆ ಪ್ರತ್ಯಾಗಾತ್ಮ ಅಂತಂದ್ರೆ ಅದು ಆಗಲೇ ಅದಕ್ಕೆ ಯಾವುದೇ ಇಂದ್ರಿಯ ಭೋಗದ ಆಸಕ್ತಿಗಳು ಅನ್ನುವಂಥದ್ದು ಇಲ್ಲದೆ ಇರುವಂತದ್ದೇ ಪ್ರತ್ಯಾಗಾತ್ಮ ಅಂತ ನಾವು ನೋಡಿದ್ವಿ. ಇಂದ್ರಿಯಗಳು ಇಂದ್ರಿಯ ವಿಷಯಗಳೊಂದಿಗೆ ಕಾರ್ಯ ಮಾಡುತ್ತೆ. ಅದರ ಉದಾಹರಣೆಗೆ ಕಿವಿ ಕೇಳುತ್ತೆ, ಕಣ್ಣು ನೋಡುತ್ತೆ, ಮೂಗು ವಾಸನೆ ಗಳಿಸುತ್ತೆ, ನಾಲಿಗೆ ರುಚಿ ನೋಡುತ್ತೆ, ಕೈ ಸ್ಪರ್ಶಿಸುತ್ತೆ. ಹೀಗೆ ಎಲ್ಲಾ ಇಂದ್ರಿಯಗಳು ಆತ್ಮದ ಹೊರಗಿನ ಕಾರ್ಯಗಳಲ್ಲಿ ತೊಡಗಿರುತ್ತವೆ. ಇವನ್ನು ಪ್ರಾಣವಾಯುವಿನ ಕ್ರಿಯೆಗಳು ಎಂದು ಕರೆಯುತ್ತಾರೆ. ಅಪಾನ ವಾಯುವು ಕೆಳಗಡೆ ಹೋಗುತ್ತದೆ, ವ್ಯಾನ ವಾಯುವು ಕುಗ್ಗುತ್ತದೆ, ಹಿಗ್ಗುತ್ತದೆ. ಸಮಾನ ವಾಯುವು ಸಮತೋಲನವನ್ನು ಕಾಪಾಡುತ್ತದೆ, ಉದಾನ ವಾಯುವು ಮೇಲಕ್ಕೆ ಹೋಗುತ್ತದೆ. ಮನುಷ್ಯನಿಗೆ ಜ್ಞಾನೋದಯವಾದ ಅನಂತರ ಇವೆಲ್ಲವೂ ಅವನ ಆತ್ಮ ಸಾಕ್ಷಾತ್ಕಾರದ ಅನ್ವೇಷಣೆಗಾಗಿ ಬಳಸುತ್ತಾನೆ. ಅಂದ್ರೆ ಈ ಒಂದು 5 ರೀತಿಯ ವಾಯು ಏನೆಲ್ಲ ಹೇಳಿದ್ರು, ಆ ವಾಯುಗಳು ಮಧ್ಯದಲ್ಲಿ ಸೂಕ್ಷ್ಮ ಶರೀರವಾದಂತಹ ಈ ಒಂದು ಆತ್ಮದ ಒಂದು ನೆಲೆ ಇದೆ. ಈ ವಾಯುವಿನ ಮೇಲೆ ಹಿಡಿತವನ್ನ ಸಾಧಿಸುವ ಮೂಲಕ ಆತ್ಮದ ಮೇಲೆ ಅವನು ಧ್ಯಾನವನ್ನ ಮಾಡೋದಕ್ಕೆ, ಮತ್ತೆ ಆತ್ಮವನ್ನ ಅದರ ಮೇಲೆ ಒಂದು ನಿಯಂತ್ರಣವನ್ನು, ಮನಸ್ಸಿನ ಮೇಲೆ ನಿಯಂತ್ರಣವನ್ನು, ಇದೆಲ್ಲವನ್ನು ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ. ಅದನ್ನ ಇಲ್ಲಿ ಒಂದು ಪ್ರಾಣಾಯಾಮ ಅಂತ ಕರಿತೀವಿ. ಅದನ್ನು ಕೂಡ ಇಲ್ಲಿ ಯಜ್ಞ ಅಂತಲೇ ಇಲ್ಲಿ ಕರಿತಾ ಇದ್ದಾನೆ ಭಗವಂತ. ದ್ರವ್ಯಜ್ಞ ತಪಃ ಯಜ್ಞ ಯೋಗ ಯಜ್ಞ ತಥಾ ಪರೇ ಸ್ವಾಧ್ಯಾಯ ಯಜ್ಞ ಸ್ವಾಧ್ಯಾಯ ಜ್ಞಾನ ಯಜ್ಞ ಚ ಯತಯಾ ಸಂಶಿತ ವ್ರತಃ. ಇನ್ನು ಅನೇಕ ಯಜ್ಞಗಳನ್ನ ಇಲ್ಲಿ ಹೆಸರಿಸ್ತಾ ಇದ್ದಾರೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಕಟ್ಟುನಿಟ್ಟಾದ ವ್ರತಗಳನ್ನು ಸ್ವೀಕರಿಸಿ ಕೆಲವರು ತಮ್ಮ ಸ್ವತ್ತನ್ನು ಯಜ್ಞ ಮಾಡಿ ಜ್ಞಾನೋದಯವನ್ನು ಪಡೆಯುತ್ತಾರೆ. ಕೆಲವರು ತಪಸ್ಸನ್ನು ಮಾಡುವುದರಿಂದ, ಕೆಲವರು ಯೋಗ ಯಜ್ಞದಿಂದ, ಮತ್ತೆ ಕೆಲವರು ವೇದಗಳನ್ನು ಅಭ್ಯಾಸ ಮಾಡಿ ಜ್ಞಾನ ಯಜ್ಞವನ್ನು ಮಾಡುವುದರಿಂದ ಜ್ಞಾನೋದಯವನ್ನು ಪಡೆಯುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ಬೇರೆ ಬೇರೆ ರೀತಿಯ ಯಜ್ಞಗಳನ್ನ ಹೆಸರಿಸ್ತಾ ಇದ್ದಾರೆ. ಈ ವ್ರತಗಳು ಯಾವ ರೀತಿ ವ್ರತಗಳು ಅಂತಂದ್ರೆ ಅವರ ಸ್ವತ್ತನ್ನ ಯಜ್ಞದಲ್ಲಿ ಬಳಸುವಂತದ್ದು, ಅಂದ್ರೆ ದ್ರವ್ಯ ಯಜ್ಞ ಅಂತ ಹೇಳ್ತಾರೆ. ಈ ದೇವತೆಗಳನ್ನ ಆರಾಧನೆ ಮಾಡುವಂತವ್ರು ಈ ಒಂದು ದ್ರವ್ಯ ಯಜ್ಞವನ್ನ ಮಾಡ್ತಾರೆ. ಆ ಮೂಲಕ ಅವರು ಭಗವಂತನ ಸಂತೃಪ್ತಿಗೊಳಿಸಿ ಜ್ಞಾನವನ್ನ ಪಡಿತಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇನ್ನ ಕೆಲವರು ತಪಸ್ಸನ್ನ ಮಾಡ್ತಾರೆ. ಈ ಒಂದು ಅಷ್ಟಾಂಗ ಯೋಗಿಗಳು ಇವರು, ಮತ್ತೆ ಈ ಒಂದು ಪತಂಜಲಿ ಯೋಗ ಪದ್ಧತಿ, ಹಠ ಯೋಗ ಮಾಡುವಂತವ್ರು, ಇವರೆಲ್ಲರೂ ಕೂಡ ತಪಸ್ಸನ್ನ ಮಾಡ್ತಾರೆ. ತಪಸ್ಸು ಅಂತಂದ್ರೆ ನಮ್ಗೆ, ಹರೇ ಕೃಷ್ಣ, ತಪಸ್ಸು ಅಂದ್ರೆ ಏನು ಅಂತ ತಿಳ್ಕೊಂಡಿದೀವಿ ನಾವು. ಹರೇ ಕೃಷ್ಣ. ತಪಸ್ಸು ಅಂತಂದ್ರೆ ನಾವು ತಿಳಿದು ಮಾಡುವಂಥದ್ದು. ಅಂದ್ರೆ ನನಗೆ ಇದು ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ದೈಹಿಕವಾಗಿ ಮಾನಸಿಕವಾಗಿ ನನಗೆ ಸ್ವಲ್ಪ ತೊಂದರೆ ಅನ್ಸುತ್ತೆ, ಆದ್ರೂ ಕೂಡ ಅದರ ಫಲದಲ್ಲಿ ನನಗೆ ಒಳ್ಳೆಯ ಒಂದು ರಿಸಲ್ಟ್ ಸಿಗುತ್ತೆ ಅನ್ನೋ ಒಂದು ಕಾರಣದಿಂದ ಮಾಡುವಂತ ಪ್ರತಿಯೊಂದು ಕಾರ್ಯನ ತಪಸ್ಸು ಅಂತಾನೆ ಕರೀತಾರೆ. ಅಂದ್ರೆ ಇವಾಗ SLC ಅಥವಾ PUC ಎಕ್ಸಾಮ್ ಬರೆಯುವಂತ ಮಕ್ಕಳು ಅವರು
ಕಷ್ಟಪಟ್ಟು ಇಡೀ ವರ್ಷ ಓದ್ತಾರೆ, ಅದನ್ನೇ ತಪಸ್ಸು ಅಂತ ನಾವು ಕರಿತೀವಿ. ಅಂದ್ರೆ ಅವರು ಬೇರೆ ಎಲ್ಲ ಒಂದು ಇಂದ್ರಿಯ ಭೋಗದ ವಿಚಾರಗಳಿಂದ ದೂರ ಇದ್ದು ಬರೀ ಅವರ ಒಂದು ಓದಿನಲ್ಲಿಯೇ ಹೆಚ್ಚು ಸಮಯವನ್ನ ಕಳೀತಾ ಇರ್ತಾರೆ, ಅದನ್ನ ತಪಸ್ಸು ಅಂತಾನೆ ಹೇಳ್ತೀವಿ. ಹಾಗೆ ಭಕ್ತರು ಕೂಡ ತಪಸ್ಸನ್ನ ಮಾಡ್ತಾರೆ. ಅದೇ ರೀತಿಲಿ ಅಷ್ಟಾಂಗ ಯೋಗಿಗಳು ಅವ್ರೇನ್ ಮಾಡ್ತಾರೆ, ಯಮ ನಿಯಮಗಳನ್ನ ಪಾಲನೆ ಮಾಡುವಂಥದ್ದು, ಮತ್ತೆ ಕಾಡಿಗೆ ಹೋಗುವಂಥದ್ದು, ಮತ್ತೆ ಏಕಾಂತದಲ್ಲಿ ಇರುವಂಥದ್ದು. ಆ ತಪಸ್ಸಿನ ಉದ್ದೇಶ ಏನು, ಭಗವಂತನನ್ನ ಪಡಿಬೇಕು ಅನ್ನುವಂಥದ್ದು. ಹೀಗೆ ಅಂದ್ರೆ ಏನಂತ ಹೇಳ್ತಾರೆ, ವಾಲಂಟಿಯರ್ಲಿ ಅಂದ್ರೆ ಕನ್ನಡದಲ್ಲಿ ಏನಂತಾರೆ ವಾಲಂಟಿಯರ್ಲಿ ಅಂದ್ರೆ, ನಾವಾಗಿ ಒಂದು ಕಷ್ಟವನ್ನ ಸ್ವೀಕಾರ ಮಾಡ್ತೀವಿ. ನಮ್ಗೆ ಯಾರು ಅದನ್ನ ಮಾಡ್ಬೇಕು ಅಂತ ನಮ್ಮ ಮೇಲೆ ಆ ಒಂದು ಕಷ್ಟವನ್ನ ಹೇರ್ತಾ ಇಲ್ಲ, ನಾವಾಗಿ ಅದನ್ನ ಸ್ವೀಕಾರ ಮಾಡ್ತೀವಿ. ಅದರಿಂದ ನಮ್ಗೆ ಒಳಿತಾಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಹೀಗೆ ತಪಸ್ಸನ್ನ ಮಾಡೋದ್ರಿಂದ, ಕೆಲವರು ಯೋಗ ಯಜ್ಞದಿಂದ, ಮತ್ತೆ ಕೆಲವರು ವೇದಗಳನ್ನ ಅಭ್ಯಾಸ ಮಾಡಿ, ಅಂದ್ರೆ ಈ ಒಂದು ಜ್ಞಾನ ಶಾಸ್ತ್ರ, ಭಗವಂತನ ಕೊಟ್ಟಿರುವಂತಹ ಶಾಸ್ತ್ರವನ್ನ ಅಧ್ಯಯನ ಮಾಡುವಂಥದ್ದು, ಅದು ಕೂಡ ಒಂದು ಯಜ್ಞ ಅಂತಲೇ ಹೇಳ್ತಾ ಇದ್ದಾರೆ. ದ್ರವ್ಯ ಯಜ್ಞ ಇರ್ಬೋದು, ಅಥವಾ ವೇದಗಳನ್ನ ಓದುವಂಥದ್ದು, ಶಾಸ್ತ್ರಗಳನ್ನ ಓದಿ ಜ್ಞಾನ ಆ ಪಡೆಯುವಂಥದ್ದು ಅದಿರ್ಬೋದು, ಅಥವಾ ತಪಸ್ಸನ್ನ ಮಾಡಿ ಆ ಒಂದು ಯೋಗ ಯಜ್ಞ ಇರ್ಬೋದು. ಇವೆಲ್ಲವೂ ಕೂಡ ಬೇರೆ ಬೇರೆ ರೀತಿಯ ಯಜ್ಞಗಳ ಬಗ್ಗೆ ಇಲ್ಲಿ ಭಗವಂತ ತಿಳಿಸ್ಕೊಡ್ತಾ ಇದ್ದಾನೆ. ಎಲ್ಲದರ ಮೂಲ ಉದ್ದೇಶ ಒಂದೇ, ಭಗವಂತನನ್ನ ಸಂತೃಪ್ತಪಡಿಸುವಂಥದ್ದು. ಯಜ್ಞ ಪುರುಷರನ್ನ ಸಂತೋಷಪಡಿಸುವಂಥದ್ದೇ ನಿಜವಾದ ಯಜ್ಞ. ಅಪಾನೇ ಜುಹ್ವತಿ ಪ್ರಾಣಂ ಪ್ರಾಣೇ ಅಪಾನ ತಥಾ ಪರೇ ಪ್ರಾಣಾಪಾನಗತಿರುದ್ಧ್ವಾ ಪ್ರಾಣಯಾಮಾಪರಾಯಣಃ ಅಪರೇ ನಿಯತಾಹಾರ ಪ್ರಾಣಾನ್ ಪ್ರಾಣೇಶು ಜುಹ್ವತಿ. ಹರೇ ಕೃಷ್ಣ. ಮೊದಲು ಓದ್ಲಾ? ಹಾ ಪ್ರಭು. ಪ್ರಾಣಾಯಾಮದ ಪ್ರಕ್ರಿಯೆಯನ್ನು ಅನುಸರಿಸುವ ಇನ್ನೂ ಕೆಲವರು ಹೊರಹೋಗುವ ವಾಯುವಿನ ಚಲನೆಯನ್ನು ಒಳಕ್ಕೆ ಬರುವ ವಾಯುವಿನ ಚಲನೆಗೆ ಮತ್ತು ಒಳಕ್ಕೆ ಬಿಡುವ ಉಸಿರಿನ ಚಲನೆಯನ್ನು ಹೊರಕ್ಕೆ ಹೋಗುವ ವಾಯುವಿನ ಚಲನೆಗೆ ಅರ್ಪಿಸಿ ಕಡೆಗೆ ಎಲ್ಲಾ ಉಸಿರಾಟವನ್ನು ನಿಲ್ಲಿಸಿ ಸಮಾಧಿಸ್ಥರಾಗುತ್ತಾರೆ. ಇತರರು ಆಹಾರ ಸೇವನೆಯನ್ನು ನಿಯಂತ್ರಿಸಿ ಹೊರಹೋಗುವ ಉಸಿರನ್ನೇ ಯಜ್ಞವಾಗಿ ಸಮರ್ಪಿಸುತ್ತಾರೆ. ಹರೇ ಕೃಷ್ಣ. ಮತ್ತು ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಇಲ್ಲಿ ಹಠಯೋಗದ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಹಠಯೋಗ ಅಂತಂದ್ರೆ ಅದು ಯಾವ ರೀತಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಆ ಒಂದು ಉಸಿರಾಟದ ಮೇಲೆ ನಿಯಂತ್ರಣವನ್ನ ಸಾಧಿಸುವಂಥದ್ದು. ಅಲ್ಲಿ ಆ ಅಂದ್ರೆ ಈಗ ಪ್ರಾಣಾಯಾಮ ಮಾಡುವಂಥದ್ರಲ್ಲಿ ಅನೇಕ ರೀತಿಯ ಒಂದು ಉಸಿರಾಟದ ಪ್ರಕ್ರಿಯೆಗಳು ಬರುತ್ತೆ. ನಾಡಿ ಶೋಧ ಅಂತ ಹೇಳ್ತಾರೆ, ಕುಂಭಕ ಅಂತ ಹೇಳ್ತಾರೆ, ಏನಂತ ಹೇಳ್ತಾರೆ, ಭಸ್ತ್ರಿಕಾ ಅಂತ ಹೇಳ್ತಾರೆ. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಉಸಿರಾಟದ ಮೇಲೆ ಅವರು ಒಂದು ನಿಯಂತ್ರಣವನ್ನ ಸಾಧಿಸ್ತಾರೆ. ಅಂದ್ರೆ ಅವರು ಅವ್ರು ಮಾಡುವಂತಹ ಒಂದು ಉಸಿರಾಟವನ್ನು ಕೂಡ ಇಲ್ಲಿ ಯಜ್ಞ ಅಂತಲೇ ಭಗವಂತ ಹೇಳ್ತಾ ಇದ್ದಾನೆ. ಅಂದ್ರೆ ಹೊರಗಡೆ ಇರುವಂತಹ ಒಂದು ಉಸಿರನ್ನ ಒಳಗಡೆ ತಗೊಂಡು, ಮತ್ತೆ ಒಳಗಡೆ ಇರುವ ಉಸಿರನ್ನ ಹೊರಗಡೆ ಬಿಡ್ತಾ ಅವ್ರು ಏನ್ ಮಾಡ್ತಾ ಇದ್ದಾರೆ, ಉಸಿರಾಟದ ಮೇಲೆ ಒಂದು ನಿಯಂತ್ರಣವನ್ನ ಸಾಧಿಸ್ತಾ ಇದ್ದಾರೆ. ಉಸಿರಾಟದ ಮೇಲೆ ನಿಯಂತ್ರಣವನ್ನ ಸಾಧಿಸುವ ಮೂಲಕ ಮನಸ್ಸಿನ ಮೇಲೆ ಒಂದು ನಿಯಂತ್ರಣವನ್ನ ಮಾಡಿ ಅವರು ಭಗವಂತನ ಸಮಾಧಿ, ಅಂದ್ರೆ ಅವನನ್ನ ಭಗವಂತನ ಒಂದು ಸ್ಮರಣೆಯನ್ನ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತೆ ಇನ್ನು ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಅವರ ಆಹಾರ ಸೇವನೆಯನ್ನ ನಿಯಂತ್ರಣ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಇದೆಲ್ಲವೂ ಕೂಡ ನಾವು ನೋಡ್ತೀವಿ, ಧ್ರುವ ಮಹಾರಾಜ ಅವನ್ ಮಾಡ್ತಾನೆ. 6 ತಿಂಗಳಲ್ಲಿ ಭಗವಂತನ ಒಂದು ಸಾಕ್ಷಾತ್ಕಾರ ಪಡೆಯೋದಕ್ಕೆ ಅವನು ಮೊದಲು ಕಾಡಿಗೆ ಹೋಗ್ತಾನೆ. ನಾರದ್ರು ಅವ್ರನ್ನ ತಡೀತಾರೆ, ಆದ್ರೂ ಕೂಡ ಅವನು ಹೇಳ್ತಾನೆ, ಇಲ್ಲ ನಾ ಮಾಡ್ಲೇಬೇಕು, ನಾನು ಭಗವಂತನನ್ನ ನೋಡ್ಲೇಬೇಕು ಅಂತ. ಆಗ ನಾರದ್ರು ಅವನಿಗೆ ತಿಳಿಸ್ಕೊಡ್ತಾರೆ ಹೇಗೆ ಅವನು ಭಗವಂತನ ಒಂದು ತಪಸ್ಸನ್ನ ಮಾಡ್ಬೇಕು ಅಂತ ಹೇಳಿ. ಆಗ ಅವನ್ ಏನ್ ಮಾಡ್ತಾನೆ, ಕೆಲವು ದಿನಗಳು ಅಲ್ಲಿ ಕಾಡಿನಲ್ಲಿ ಸಿಗುವಂತಹ ಹಣ್ಣುಗಳನ್ನ ತಿಂದು ಬದುಕ್ತಾನೆ. ನಂತರ ಎಲೆಗಳನ್ನ ಮಾತ್ರ ತಿಂತಾನೆ. ಕೊನೆಗೆ ಎಲೆಗಳನ್ನು ಬಿಟ್ಟು ನೀರನ್ನ ಮಾತ್ರ ಕುಡಿದು ಬದುಕ್ತಾನೆ. ಕೊನೆಗೆ ನೀರನ್ನ ಬಿಟ್ಟು ಉಸಿರಾಡ್ತಾ ಬದುಕ್ತಾನೆ. ಕೊನೆಗೆ ಆ ಉಸಿರನ್ನು ಕೂಡ ನಿಲ್ಲಿಸ್ತಾನೆ. ಅದೇ ರೀತಿಯಲ್ಲಿ ಹೇಳ್ತಾ ಇದ್ದಾರೆ, ಉಸಿರನ್ನು ಕೂಡ ನಿಲ್ಲಿಸುವಂಥದ್ದು, ಮತ್ತೆ ಆ ಒಂದು ಭಗವಂತನ ತಪಸ್ಸು ಸ್ಮರಣೆಯಲ್ಲಿ ಅವರು ಲೀನ ಆಗುವಂಥದ್ದು, ಮತ್ತೆ ಆಹಾರವನ್ನು ಕೂಡ ಅವರು ಬಿಡ್ತಾರೆ. ಮತ್ತೆ ಉಸಿರನ್ನ ಭಗವಂತನ ಒಂದು ಆ ಯಜ್ಞ ಅಂದ್ರೆ ಭಗವಂತನಿಗಾಗಿ ಒಂದು ಅರ್ಪಣೆ ಮಾಡುವಂತಹ ಒಂದು ಕಾರ್ಯದಲ್ಲಿ ಹೋಗ್ತಾರೆ. ಇದನ್ನಲ್ಲಿ ಹಠಯೋಗ ಪದ್ಧತಿ ಅಂತ ಕರೀತಾರೆ. ಇದನ್ನು ಕೂಡ ಒಂದು ರೀತಿಯ ಯಜ್ಞ ಅಂತಲೇ ಇಲ್ಲಿ ಹೇಳ್ತಾ ಇದ್ದಾನೆ ಭಗವಂತ. ವಾಂಚಾ ಯೋ ಅವ್ಯಭಿಚಾರೇಣ ಭಕ್ತಿ ಯೋಗೇನ ಸೇವತೆ ಸಗುಣಾನ್ ಸಮತಿತ್ತೈತಾನ್ ಬ್ರಹ್ಮಭೂಯಾಯ ಕಲ್ಪತೆ. ಭಗವಂತನ ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ನಿರತನಾದವನು ಐಹಿಕ ಪ್ರಕೃತಿಯ ಗುಣಗಳನ್ನು ಮೀರುತ್ತಾನೆ ಮತ್ತು ಕೂಡಲೇ ಆಧ್ಯಾತ್ಮಿಕ ಬರುತ್ತಾನೆ. ಅಂದ್ರೆ ಯಾರು ಭಕ್ತಿ ಸೇವೆ ಮಾಡ್ತಾರೆ, ಎಲ್ಲದಕ್ಕಿಂತ ಸುಲಭವಾದ ಯಜ್ಞ ಅಂತಂದ್ರೆ ಭಗವಂತನ ಸೇವೆ ಮಾಡುವಂಥದ್ದು. ಇಲ್ಲಿ ಅವನು ಗುಣಗಳನ್ನ ಕೂಡಲೇ ಮೀರೋದಕ್ಕೆ ಸಾಧ್ಯ ಆಗುತ್ತೆ. ಆಧ್ಯಾತ್ಮಿಕ ನೆಲೆಗೆ
ಸುಲಭವಾಗಿ ಬರೋದಕ್ಕೆ ಸಾಧ್ಯ ಆಗುತ್ತೆ. ಅದನ್ನ ಬಿಟ್ಟು ಬೇರೆ ಬೇರೆ ರೀತಿಗಳಲ್ಲಿ ಭಗವಂತನನ್ನ ತೃಪ್ತಿಪಡಿಸೋ ಪ್ರಯತ್ನವನ್ನು ಜನ ಮಾಡ್ತಾರೆ. ಸರ್ವೇ ಅಪ್ಯೇತೆ ಯಜ್ಞವಿದೋ ಯಜ್ಞಕ್ಷ ಪಿತಕಲ್ಮಷಃ ಯಜ್ಞಶಿಷ್ಟಾಮೃತ ಭುಜೋ ಯಾಂತಿ ಬ್ರಹ್ಮ ಸನಾತನಂ. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಯಜ್ಞದ ಅರ್ಥವನ್ನು ಬಲ್ಲ ಇವರೆಲ್ಲರೂ ಪಾಪವನ್ನು ಕಳೆದುಕೊಂಡು ನಿರ್ಮಲರಾಗುತ್ತಾರೆ ಮತ್ತು ಯಜ್ಞ ಫಲದ ಅಮೃತವನ್ನು ಸವಿದು ಪರಮ ನಿತ್ಯ ಆವರಣದತ್ತ ಮುನ್ನಡೆಯುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಈ ಎಲ್ಲಾ ಯಜ್ಞಗಳು ಅದರ ಉದ್ದೇಶ ಏನು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಜ್ಞದ ಉದ್ದೇಶ ಏನು ಅಂತಂದ್ರೆ ನಮ್ಮನ್ನ ಅದು ಇಂದ್ರಿಯಗಳ ಮೇಲೆ ನಾವು ನಿಯಂತ್ರಣವನ್ನ ಸಾಧಿಸ್ತೀವಿ. ಮತ್ತೆ ನಾವು ಎಲ್ಲ ಪಾಪಗಳು ಏನು ಮಾಡಿದೀವಿ ಆ ಒಂದು ಪಾಪಗಳನ್ನ ಕಳ್ಕೊಳ್ಳೋದಕ್ಕೆ ಅದು ಸಹಾಯ ಮಾಡುತ್ತೆ. ಮತ್ತೆ ಅದು ನಮ್ಮನ್ನ ಭಗವಂತನ ಹತ್ರ ಮಾಡುತ್ತೆ. ಆಧ್ಯಾತ್ಮಿಕವಾದ ಬದುಕು ನಮಗೆ ಕೊಡೋದಕ್ಕೆ ಅದು ಸಹಾಯ ಮಾಡುತ್ತೆ. ಅಮೃತ ಅಂತಂದ್ರೆ ಮೃತ್ಯು ಇಲ್ಲದ ಒಂದು ಜೀವನವನ್ನ ಅದು ಕೊಡುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಅದು ನಮ್ಮನ್ನ ಆ ಪರಮ ನಿತ್ಯ ಆವರಣದತ್ತ ಅಂದ್ರೆ ಆಧ್ಯಾತ್ಮಿಕ ಜಗತ್ತಿಗೆ ಅದು ನಮ್ಮನ್ನ ಕೊಂಡೊಯ್ಯುತ್ತೆ. ಆ ಒಂದು ಉದ್ದೇಶದಿಂದ ಎಲ್ಲ ಯಜ್ಞಗಳು ಕೂಡ ನಮ್ಮನ್ನ ನಿರ್ಮಲರನ್ನಾಗಿಸುತ್ತೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾನೆ ಭಗವಂತ. ನಾಯಾಂ ಲೋಕ ಅಸ್ತ್ರ ನ ಆಯಾಂ ಲೋಕ ಅಸ್ತಿ ಅಗ್ನಸ್ಯ ಕುತ ಅನ್ಯ ಪುರುಷತಂ. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಕುರುವಂಶ ಶ್ರೇಷ್ಠನೇ, ಯಜ್ಞಗಳನ್ನು ಮಾಡದ ಮನುಷ್ಯನು ಈ ಭೂಮಿಯ ಮೇಲಾಗಲಿ ಅಥವಾ ಈ ಜನ್ಮದಲ್ಲಾಗಲಿ ಸುಖಿಯಾಗಿ ಬದುಕಲಾರ. ಇನ್ನು ಮುಂದಿನ ಜನ್ಮದ ಮಾತೇನು? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಒಂದು ಯಾರವರು ಅವರ ಮಕ್ಕಳಿಗೆ ಹೇಳ್ತಾನೆ, ಅಂದ್ರೆ ಮನುಷ್ಯ ಜನ್ಮ ಸಿಕ್ಕುವಂಥದ್ದು ದುರ್ಲಭ. ಮನುಷ್ಯ ಜನ್ಮ ಸಿಕ್ಕಾಗ ತಪಸ್ಸನ್ನ ಮಾಡ್ಬೇಕು ಅಂತ ಹೇಳ್ತಾರೆ. ತಪಸ್ಸನ್ನ ಪ್ರಾಣಿ ಜನ್ಮದಲ್ಲಿ ಅಥವಾ ಇದು ಬೇರೆ ಯಾವುದೇ ಜನ್ಮದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಒಂದು ತಪಸ್ಸನ್ನ ಮನುಷ್ಯ ಜನ್ಮ ಸಿಕ್ಕಾಗ ನೀವು ಮಾಡ್ಬೇಕು ಅಂತ. ಅದನ್ನ ಮಾಡಿಲ್ಲ ಅಂತಂದ್ರೆ ಮತ್ತೆ ನಿಮಗೆ ಈ ಪ್ರಾಣಿಗಳಿಗೂ ನಿಮಗೂ ವ್ಯತ್ಯಾಸ ಇಲ್ಲ ಅಂತ. ಪ್ರಾಣಿಗಳಿಗೆ 4 ಕಾಲು, ನಿಮ್ಗೆ 2 ಕಾಲು ಅಷ್ಟೇ. ನೀವೆಲ್ಲರೂ ಕೂಡ 2 ಕಾಲಿನ ಪ್ರಾಣಿಗಳೇ ಹಾಕ್ತೀರಿ ಅಂತ ಒಬ್ಬ ಭಕ್ತ, ಅವನ ಹೆಸರು ಬರ್ತೀನಿ, ತನ್ನ ಮಕ್ಕಳಿಗೆ ಹೇಳ್ತಾನೆ. ತನ್ನ ಮಕ್ಕಳಿಗೆ ಹೇಳಿ ಆ ಮೂಲಕ ಅವರು ತಪಸ್ಸನ್ನ ಮಾಡ್ತಾರೆ. ಈ ರೀತಿ ಯಜ್ಞಗಳನ್ನ ಮಾಡಿ ಅವರು ಸಿದ್ಧಿಯನ್ನ ಪಡಿತಾರೆ. ಅಂದ್ರೆ ಭಗವಂತನ ಧಾಮಕ್ಕೆ ಹಿಂದಿರುಗುತ್ತಾರೆ. ಅವನ ಹೆಸರು ನೆನಪು ಬಂದಾಗ ನಾ ಹೇಳ್ತೇನೆ. ಓಕೆ, ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾನೆ ಭಾವಾರ್ಥ. ಪ್ರಭುಪಾದರಿಗೆ ಜಯವಾಗಲಿ. ಮನುಷ್ಯನ ಐಹಿಕ ಅಸ್ತಿತ್ವದ ರೂಪ ಏನೇ ಆಗಿರಲಿ ಅವನಿಗೆ ತನ್ನ ನಿಜ ಸ್ಥಿತಿ ಅರಿವು ಇರುವುದಿಲ್ಲ. ಎಂದರೆ ಐಹಿಕ ಜಗತ್ತಿನಲ್ಲಿ ಅಸ್ತಿತ್ವದಲ್ಲಿ ಇರುವುದಕ್ಕೆ ಕಾರಣ ನಮ್ಮ ಪಾಪ ಜೀವನಗಳ ಪ್ರತಿಕ್ರಿಯೆಗಳು. ಪಾಪ ಜೀವನಕ್ಕೆ ಕಾರಣ ಅಜ್ಞಾನ. ಮನುಷ್ಯ ಐಹಿಕ ಅಸ್ತಿತ್ವವನ್ನು ಮುಂದುವರಿಯುತ್ತಲೇ ಹೋಗುವುದಕ್ಕೆ ಪಾಪ ಜೀವನವೇ ಕಾರಣ. ಈ ಗೋಜಿನಿಂದ ಬಿಡುಗಡೆಯಾಗಲು ಮಾನವ ಜನ್ಮ ಒಂದೇ ಅವಕಾಶ. ಆದುದರಿಂದ ತಾವು ತಪ್ಪಿಸಿಕೊಂಡು ಹೋಗಲು ವೇದಗಳ ಒಂದು ಅವಕಾಶವನ್ನು ಕಲ್ಪಿಸಿಕೊಡುತ್ತದೆ. ಧರ್ಮ, ಆರ್ಥಿಕ ನೆಮ್ಮದಿ, ನಿಯಂತ್ರಿಸಿದ ಇಂದ್ರಿಯ ತೃಪ್ತಿ ಮತ್ತು ಕಟ್ಟಕಡೆಗೆ ದುಃಖದ ಸ್ಥಿತಿಯಿಂದ ಸಂಪೂರ್ಣವಾಗಿ ತಪ್ಪಿಸಿಕೊಳ್ಳುವ ರೀತಿ ಇವನ್ನು ವೇದಗಳು ತೋರಿಸಿಕೊಡುತ್ತವೆ. ಅಂದ್ರೆ ವೇದದಲ್ಲಿ ಇರುವಂತಹ 4 ಪುರುಷಾರ್ಥಗಳ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಧರ್ಮ, ಅರ್ಥ, ಕಾಮ, ಮೋಕ್ಷ. ಧರ್ಮ ಮಾರ್ಗದಲ್ಲಿ ಜೀವನವನ್ನ ನಡೆಸಬೇಕು, ಅರ್ಥ ಗಳಿಸ್ಬೇಕು. ಅಂದ್ರೆ ಅರ್ಥ ಅಂದ್ರೆ ಹಣವನ್ನ ಸಂಪಾದಿಸುವಂಥದ್ದು. ಯಾಕೆ ಹಣವನ್ನು ಸಂಪಾದಿಸುವುದು? ಆ ಒಂದು ಕಾಮ ಅಂದ್ರೆ ಇಚ್ಛೆಗಳನ್ನ ಈಡೇರಿಸಿಕೊಳ್ಳುವುದು. ಕೊನೆಗೆ ಎಲ್ಲ ಇಚ್ಛೆಗಳನ್ನ ಎಷ್ಟು ಈಡೇರಿಸ್ಕೊಳ್ಳೋಕೆ ಸಾಧ್ಯ ಆಮೇಲೆ ಗೊತ್ತಾಗುತ್ತೆ ನಮ್ಗೆ. ಈ ಒಂದು ಇಚ್ಛೆಗಳನ್ನ ಈಡೇರಿಸ್ಕೊಳ್ಳೋ ಗೋಜಿನಲ್ಲಿ ನಾನು ಯಾವತ್ತೂ ಕೂಡ ಆಧ್ಯಾತ್ಮಿಕವಾಗಿ ಮುನ್ನಡೆಯನ್ನ ಸಾಧಿಸ್ತಿಲ್ಲ ಅಂತ ಗೊತ್ತಾದಾಗ ಅದನ್ನು ತ್ಯಾಗ ಮಾಡಿ ಮೋಕ್ಷದ ಬಗ್ಗೆ ಯೋಚನೆ ಮಾಡ್ತಾರೆ. ಹೀಗೆ ಧರ್ಮದ ಮಾರ್ಗದಿಂದ ಅಥವಾ ಮೇಲೆ ಸೂಚಿಸಿದ ವಿವಿಧ ಯಜ್ಞಗಳಿಂದ ಆರ್ಥಿಕ ಸಮಸ್ಯೆಗಳು ತಂತಾನೆ ಪರಿಹಾರ ಆಗುತ್ತೆ ಅಂತ. ಯಜ್ಞ ಮಾಡೋದ್ರಿಂದ ನಮಗೆ ಬೇಕಾಗಿರುವ ಅವಶ್ಯಕತೆಗಳು ಭಗವಂತ ಯಜ್ಞ ಪುರುಷವನ್ನು ಒದಗಿಸ್ತಾನೆ. ಯಜ್ಞಾಚರಣೆಯಿಂದ ಜನಸಂಖ್ಯೆ ಹೆಚ್ಚಾದರೂ ಸಹ ನಮಗೆ ಅಗತ್ಯವಾದಷ್ಟು ಆಹಾರ, ಹಾಲು ಮೊದಲಾದವು ದೊರೆಯುತ್ತವೆ. ಅಂದ್ರೆ ಭಗವಂತ ಯಥೇಚ್ಛವಾಗಿ ಕೊಡ್ತಾನೆ. ನಮ್ಗೆ ಎಷ್ಟು ಬೇಕೋ ಅದಕ್ಕಿಂತ 2ರಷ್ಟು ಕೊಡ್ತಾನೆ. ದೇಹಕ್ಕೆ ಬೇಕಾದದ್ದೆಲ್ಲವೂ ದೊರೆತ ನಂತರ ಸಹಜವಾಗಿ ಮುಂದಿನ ಘಟ್ಟ ಇಂದ್ರಿಯ ತೃಪ್ತಿ. ಅಂದ್ರೆ ಈ ಒಂದು 4 ಪುರುಷಾರ್ಥಗಳ ವಿಚಾರವಾಗಿ ಹೇಳ್ತಾ ಇದ್ದಾರೆ. ಕೊನೆಗೆ ಹೀಗೆ ದೇಹದಲ್ಲಿ ಸಹ ಅವನು ಸುಖಿಯಾಗಿರ್ತಾನೆ. ಅಂದ್ರೆ ಯಾವಾಗ ಈ ಯಜ್ಞವನ್ನ ಮಾಡ್ತಾನೆ, ಯಜ್ಞವನ್ನ ಮಾಡಿದಾಗ ಆ ಯಜ್ಞವನ್ನ ಮಾಡೋದ್ರಿಂದ ಯಜ್ಞ ಪುರುಷ ಸಂತೃಪ್ತನಾಗಿ ನಮ್ಗೆ ಬೇಕಾಗಿರುವ ಎಲ್ಲ ಒಂದು ಜ್ಞಾನವನ್ನ, ಅವಶ್ಯಕತೆಗಳನ್ನ, ಮಾರ್ಗದರ್ಶನವನ್ನ ಭಗವಂತ ಕೊಡ್ತಾನೆ. ಆ ಮೂಲಕ ನಾವು
ಭಗವಂತನ ಧಾಮಕ್ಕೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಯಾರು ಈ ಒಂದು ಯಜ್ಞವನ್ನೇ ಆಚರಣೆ ಮಾಡೋದಿಲ್ಲ, ಬರೀ ಇಂದ್ರಿಯ ಸುಖದಲ್ಲೇ ಜೀವನವನ್ನ ಕಳೀತಾರೆ, ಎರಡು ಕಾಲಿನ ಪ್ರಾಣಿಗಳ ಹಾಗೆ ಬದುಕ್ತಾರೆ, ಅಂತವರು ಭೂಮಿ ಮೇಲೆ ಇರುವಷ್ಟು ಕಾಲನೂ ದುಃಖಾಲಯದಲ್ಲಿ ದುಃಖಗಳನ್ನೇ ಅನುಭವಿಸ್ತಾರೆ. ಮತ್ತೆ ಇಲ್ಲಿ ಮಾಡಿದಂತಹ ಪಾಪ ಕಾರ್ಯಗಳಿಗೆ ಅವರು ಅಧೋಲೋಕಗಳಿಗೆ ಹೋಗಿ ಶಿಕ್ಷೆನ ಅನುಭವಿಸ್ತಾರೆ. ಮತ್ತೆ ಅವರ ಜೀವನದಲ್ಲಿ ಸುಖ ಅನ್ನುವಂಥದ್ದು ಯಾವತ್ತೂ ಕೂಡ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಎಲ್ಲರೂ ಯಜ್ಞವನ್ನ ಮಾಡ್ಲೇಬೇಕು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಹರೇ ಕೃಷ್ಣ. ಕಲಿಯುಗಕ್ಕೆ ಹೇಳಿರುವಂತಹ ಯಜ್ಞ ಯಾವುದು? ಕಲಿಯುಗಕ್ಕೆ ಕೊಟ್ಟಿರುವಂತಹ ಯಜ್ಞ ಸಂಕೀರ್ತನ ಯಜ್ಞ. ನಾವೆಲ್ಲರೂ ಕೂಡ ಸಂಕೀರ್ತನ ಯಜ್ಞವನ್ನ ಮಾಡ್ಬೇಕು, ಜಪ ಯಜ್ಞವನ್ನ ಮಾಡ್ಬೇಕು. ಅದು ಎಲ್ಲದಕ್ಕಿಂತ ಸುಲಭವಾದದ್ದು. ಶ್ಲೋಕ 32. ಏವಂ ಬಹುವಿಧ ಯಜ್ಞ ವಿವಿಧ ಬ್ರಹ್ಮಣೋ ಮುಖೇ ಕರ್ಮಜಾನ್ ವಿದ್ದಿತಾನ್ ಸರ್ವಾನೇವಂ ಜ್ಞಾತ್ವಾ ವಿಮೋಕ್ಷಸೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಈ ಎಲ್ಲ ಬಗೆಯ ಯಜ್ಞಗಳನ್ನು ವೇದಗಳು ಒಪ್ಪುತ್ತವೆ. ಅವೆಲ್ಲ ಬೇರೆ ಬೇರೆ ಬಗೆಗಳ ಕರ್ಮದಿಂದ ಹುಟ್ಟಿದವು. ಹೀಗೆಂದು ತಿಳಿದುಕೊಂಡರೆ ನೀನು ಮೋಕ್ಷವನ್ನು ಪಡೆಯುತ್ತೀಯೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಅಂದ್ರೆ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಎಷ್ಟೆಲ್ಲ ಯಜ್ಞಗಳನ್ನ ಹೇಳ್ತಾ ಇದ್ದಾರೆ. ದ್ರವ್ಯ ಯಜ್ಞ ಹೇಳ್ದ, ಜ್ಞಾನ ಯಜ್ಞ ಹೇಳ್ದ, ಒಂದು ತಪಸ್ಸು ಮಾಡುವಂಥದ್ದು ಅದು ಕೂಡ ಒಂದು ಯಜ್ಞ ಅಂತ ಹೇಳ್ದ, ಹಠ ಯೋಗ ಮಾಡುವಂಥದ್ದು, ಉಸಿರಾಟದ ಮೇಲೆ ಪ್ರಾಣಾಯಾಮ ಮಾಡುವಂಥದ್ದು ಅದು ಕೂಡ ಯಜ್ಞ ಅಂತ ಹೇಳ್ದ. ಹೀಗೆ ಬ್ರಹ್ಮಚಾರಿಗಳು ಮಾಡುವಂತಹ ಬ್ರಹ್ಮಚರ್ಯ ಆತ್ಮ ಸಂಯಮ ಕೂಡ ಯಜ್ಞ ಅಂದ. ಗೃಹಸ್ಥರು ಮಾಡುವಂತಹ ಒಂದು ಇಂದ್ರಿಯ ಭೋಗದ ಜೀವನ ಅದು ಕೂಡ ಒಂದು ಯಜ್ಞ ಅಂತ ಹೇಳ್ದ. ಹೀಗೆ ಅನೇಕ ಅನೇಕ ಯಜ್ಞಗಳ ಬಗ್ಗೆ ಇಲ್ಲಿ ಹೆಸರಿಸ್ತಾ ಹೋದ್ರು. ಆ ಎಲ್ಲ ಯಜ್ಞಗಳು ವೇದಗಳಲ್ಲಿ ಇರುವಂತದ್ದೇ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಆ ಎಲ್ಲಾ ಬಗೆಯ ಕರ್ಮದಿಂದ ಇದೆಲ್ಲವೂ ಕೂಡ ಅವರು ಬೇರೆ ಬೇರೆ ಕೆಲಸದಲ್ಲಿ ಬೇರೆ ಬೇರೆ ವರ್ಣ ಆಶ್ರಮಕ್ಕೆ ಸೇರಿದವರಿಗೆ ತಕ್ಕಂತೆ ಇರುವಂತಹ ಯಜ್ಞಗಳು. ಹಾಗೆ ಇದನ್ನ ತಿಳ್ಕೊಂಡು ನೀನು ಮೋಕ್ಷವನ್ನು ಪಡಿತೀಯ ಅಂತೇಳಿ ಭಗವಂತ ಹೇಳ್ತಾ ಇದ್ದಾನೆ. ಮೇಲೆ ವಿವರಿಸಿದಂತೆ ಬೇರೆ ಬೇರೆ ರೀತಿಯ ಯಜ್ಞಗಳನ್ನು ಬೇರೆ ಬೇರೆ ರೀತಿಗಳ ಕರ್ಮ ಮಾಡುವವರಿಗೆ ಹೊಂದುವಂತೆ ವೇದಗಳಲ್ಲಿ ಹೇಳಿದೆ. ಮನುಷ್ಯರು ದೇಹದ ಪರಿಕಲ್ಪನೆಯಲ್ಲೇ ಗಾಢವಾಗಿ ಮಗ್ನರಾಗಿರುತ್ತಾರೆ. ಆದ್ದರಿಂದ ದೇಹದಿಂದ ಮನಸ್ಸಿನಿಂದ ಅಥವಾ ಬುದ್ಧಿಶಕ್ತಿಯಿಂದ ಕೆಲಸ ಮಾಡಲು ಸಾಧ್ಯವಾಗುವಂತೆ ಈ ಯಜ್ಞಗಳನ್ನು ವ್ಯವಸ್ಥೆಗೊಳಿಸಿದೆ. ಆದ್ರೆ ಕಡೆಗೆ ದೇಹದಿಂದ ಬಿಡುಗಡೆಯನ್ನು ಸಾಧಿಸಲೆಂದೇ ಅವುಗಳನ್ನು ಹೇಳಿದೆ. ಭಗವಂತನು ಆಡುವ ಮಾತೆ ಇದನ್ನು ಇಲ್ಲಿ ಖಚಿತಗೊಳಿಸುತ್ತದೆ. ಅಂದ್ರೆ ಕೊನೆಗೆ ಎಲ್ಲರೂ ಕೂಡ ಈ ಯಜ್ಞಗಳನ್ನ ಮಾಡುವಂತದ್ದು ಈ ದೇಹದಲ್ಲಿ ಯಾವಾಗ್ಲೂ ಇರ್ಬೇಕು ಅಂತಲ್ಲ. ಈ ದೇಹವನ್ನ ಎಲ್ಲರೂ ಬಿಡ್ಲೇಬೇಕಾಗುತ್ತೆ. ಬಿಟ್ಟ ಮೇಲೆ ಭಗವಂತನ ಒಂದು ಆಧ್ಯಾತ್ಮಿಕ ಶರೀರವನ್ನ ಹೊಂದಿ ಭಗವಂತನ ಆಧ್ಯಾತ್ಮಿಕ ಜಗತ್ತಿಗೆ ಹೋಗುವಂತದ್ದೇ ಮೂಲ ಉದ್ದೇಶ ಆಗಿರುತ್ತೆ. ಅಂದ್ರೆ ಬ್ರಹ್ಮಚಾರಿಗಳಿಗೆ ಅವರದೇ ಆದಂತಹ ಯಜ್ಞ, ಅಂದ್ರೆ ಯಾರು ಯಾವ ಒಂದು ನೆಲೆಯಲ್ಲಿ ಇದ್ದಾರೆ ಅವರಿಗೆ ತಕ್ಕಂತಹ ಒಂದು ಯಜ್ಞಗಳನ್ನ ಇಲ್ಲಿ ತಿಳಿಸಿದ್ದಾರೆ. ಎಲ್ಲ ಯಜ್ಞಗಳು ಕೂಡ ವೇದದಲ್ಲಿ ಉಲ್ಲೇಖವಾಗಿರುವಂತದ್ದೇ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಶ್ರೇಯಾನ್ ದ್ರವ್ಯಮಯಾದ್ ಯಜ್ಞ ಜ್ಞಾನ ಯಜ್ಞ ಪರಂತಪ ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಹರಿ ಕೃಷ್ಣ. ಶತ್ರುಗಳನ್ನು ದಂಡಿಸುವ ಅರ್ಜುನನೇ, ದ್ರವ್ಯಮಯ ಯಜ್ಞ ಮಾಡುವುದಕ್ಕಿಂತ ಜ್ಞಾನ ಯಜ್ಞವು ಉತ್ತಮವಾದರೂ ಪಾರ್ಥ ಎಲ್ಲ ಯಜ್ಞ ಕರ್ಮವು ದಿವ್ಯ ಜ್ಞಾನದಲ್ಲಿ ಸರಿಸಮಾಪ್ತಿಯಾಗುತ್ತದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಭಗವಂತ ಹೇಳ್ತಾ ಇದ್ದಾನೆ, ದ್ರವ್ಯ ಯಜ್ಞ ಮಾಡೋದಕ್ಕಿಂತ ಜ್ಞಾನ ಯಜ್ಞ ಉತ್ತಮ ಅಂತ. ಅಂದ್ರೆ ಜ್ಞಾನವನ್ನ ಬೆಳೆಸ್ಕೊಂಡು ನಾವು ಮಾಡುವಂತಹ ಯಜ್ಞ ಅದನ್ನ ತಿಳಿದೇ ಮಾಡೋದಕ್ಕಿಂತ ತಿಳಿದು ಮಾಡುವಂಥದ್ದು ಉತ್ತಮ ಅಂತ ಅಲ್ಲಿ ಹೇಳ್ತಾ ಇದ್ದಾನೆ. ಎಲ್ಲಾ ಯಜ್ಞ ಕರ್ಮವು ದಿವ್ಯ ಜ್ಞಾನದಲ್ಲಿ ಸಮಾಪ್ತಿಯಾಗುತ್ತದೆ. ಅಂದ್ರೆ ನಾವು ಮಾಡುವಂತ ಪ್ರತಿಯೊಂದು ಯಜ್ಞ ಅನ್ನುವಂಥದ್ದು ಕೂಡ ಯಜ್ಞ ಪುರುಷನನ್ನ ತೃಪ್ತಿಪಡಿಸುವಂತಹ ಒಂದು ಜ್ಞಾನವನ್ನ ನಾವು ತಿಳ್ಕೊಂಡಾಗ ಅದು ದಿವ್ಯ ಜ್ಞಾನದಲ್ಲಿ ಅದು ಕೊನೆಗೊಳ್ಳುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಕೊನೆಗೆ ಆ ಒಂದು ದಿವ್ಯ ಜ್ಞಾನವನ್ನ ಪಡೆಯುವಂಥದ್ದು ಹೇಗೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾನೆ ಭಗವಂತ ಮುಂದಿನ ಶ್ಲೋಕದಲ್ಲಿ. ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಶಂತಿ ತೇ ಜ್ಞಾನಂ ಜ್ಞಾನಿನ ತತ್ವದರ್ಶಿನಃ. ಗುರುವಿನ ಬಳಿಗೆ ಹೋಗಿ ಸತ್ಯವನ್ನ ತಿಳ್ಕೋಬೇಕು, ಅದಕ್ಕೆ ಪ್ರಯತ್ನಿಸ್ಬೇಕು, ಮತ್ತೆ ನಮ್ರರಾಗಿ ಅವರಿಗೆ ಪ್ರಶ್ನೆ ಮಾಡ್ಬೇಕು, ಅವರಿಗೆ ಸೇವೆ ಮಾಡ್ಬೇಕು. ಆತ್ಮ ಸಾಕ್ಷಾತ್ಕಾರ ಪಡೆದ ವ್ಯಕ್ತಿಗಳು ಸತ್ಯವನ್ನ ತಿಳಿದಿದ್ದಾರೆ, ಆದ್ದರಿಂದ ಅವರು ನಮಗೆ ಜ್ಞಾನೋಪದೇಶವನ್ನ ಮಾಡಬಲ್ಲರು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ನಾವು ಹೇಗೆ ಈ ಒಂದು ಯಜ್ಞವನ್ನ ಜ್ಞಾನದಲ್ಲಿ ಸಮಾಪ್ತಿ ಮಾಡುವಂಥದ್ದು ಅಂತಂದ್ರೆ ಗುರುವಿನ ಒಂದು ಅನ್ವೇಷಣೆ ಮಾಡುವ ಮೂಲಕ. ಯಾರು ಗುರು ಅಂತಂದ್ರೆ ಸರಿಯಾದ ಗುರು ಶಿಷ್ಯ ಪರಂಪರೆಯಲ್ಲಿ ಅಧಿಕೃತ ಒಂದು ಗುರು ಶಿಷ್ಯ ಪರಂಪರೆಯಲ್ಲಿ ಬಂದಂತಹ ವ್ಯಕ್ತಿಯೇ ಗುರು. ಅಂದ್ರೆ ಅವನು ಬ್ರಹ್ಮನಿಷ್ಠ ಮತ್ತೆ ಶ್ರೋತ್ರಿಯ ಅಂತ ಹೇಳ್ತಾರೆ. ಅಂದ್ರೆ ಬ್ರಹ್ಮನಿಷ್ಠ ಅಂದ್ರೆ ಅವನು ತನ್ನ ಗುರು ಹೇಳಿಕೊಟ್ಟದನ್ನ ಅವನು ಆಚರಣೆಗೆ ತಂದಿರ್ತಾನೆ, ಮತ್ತೆ ಅದರ ಒಂದು ಅನುಭವ ಸಾಕ್ಷಾತ್ಕಾರ ಕೂಡ ಅವನಿಗೆ ಆಗಿರುತ್ತೆ. ಅದನ್ನ ಅವನು ತನ್ನ ಮುಂದಿನ ಶಿಷ್ಯಂದಿರಿಗೆ ತಿಳಿಸ್ಕೊಡ್ತಾನೆ. ಅಂತಹ ಒಂದು ಗುರುವನ್ನ ನಾವು
ಆಶ್ರಯಿಸಬೇಕು, ಅವರ ಒಂದು ಸೇವೆಯನ್ನ ಮಾಡಬೇಕು, ಮತ್ತೆ ನಮ್ರತೆಯಿಂದ ಅವರನ್ನ ಪ್ರಶ್ನೆಗಳನ್ನ ಮಾಡಿ ಅವರ ಮೂಲಕ ಈ ಒಂದು ಜ್ಞಾನವನ್ನ ನಾವು ಪಡ್ಕೊಳ್ಳೋದಿಕ್ಕೆ ಸಾಧ್ಯ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಹರೇ ಕೃಷ್ಣ. ಯತ್ ಜ್ಞಾತ್ವಾ ನ ಪುನಃ ಮೋಹಂ ಏವಂ ಯಾಸ್ಯಸಿ ಪಾಂಡವ ಯೇನ ಭೂತಾನಿ ಅಶೇಷಾಣಿ ದ್ರಶ್ಯಾಸಿ ಆತ್ಮನಿ ಅಥವು ಮಯಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಸಾಕ್ಷಾತ್ಕಾರ ಪಡೆದ ಆತ್ಮನಿಂದ ನಿಜವಾದ ಜ್ಞಾನವನ್ನು ನೀನು ಪಡೆದರೆ ಮತ್ತೆ ಇಂತಹ ಮೋಹಕ್ಕೆ ಎಂದೂ ಸಿಲುಕುವುದಿಲ್ಲ. ಏಕೆಂದರೆ ಈ ಜ್ಞಾನವು ಲಭ್ಯವಾದಾಗ ಎಲ್ಲ ಜೀವಿಗಳು ಪರಮ ಪ್ರಭುವಿನ ಅಂಶಗಳೇ. ಇತರ ಮಾತುಗಳನ್ನು ಕೇಳುವುದಾದರೆ ಅವರೆಲ್ಲ ನನ್ನವರೇ ಎನ್ನುವುದು ನೀನು ಕಾಣುತ್ತೀಯೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಯಾವಾಗ ಗುರುವಿನಲ್ಲಿ ನಾವು ಈ ಜ್ಞಾನವನ್ನ ಪಡಿತೀವಿ, ಆ ಜ್ಞಾನವನ್ನ ಪಡೆದಾಗ ನಮ್ಗೆ ಎಲ್ಲ ಮೋಹ ಅನ್ನುವಂಥದ್ದು ಹೋಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದಾರೆ. ಅಂದ್ರೆ ಈ ಒಂದು ದೇಹ ಭಾವನೆ ಅನ್ನುವಂಥದ್ದು ಪರಿಪೂರ್ಣವಾಗಿ ನಾವು ಕಳ್ಕೋತೀವಿ. ಅಂದ್ರೆ ದೇಹ ಅಲ್ಲ, ನಾನು ಆತ್ಮ ಅನ್ನುವಂಥದ್ದು ನಮ್ಗೆ ಗೊತ್ತಾಗುತ್ತೆ. ಮತ್ತೆ ಬೇರೆ ಎಲ್ಲ ಜೀವಿಗಳು ಯಾರೆಲ್ಲ ಇದ್ದಾರೆ ಅವರನ್ನ ನಾವು ಯಾವ ರೀತಿ ಕಾಣ್ತೀವಿ ಅಂದ್ರೆ ಭಗವಂತ. ಅಂದ್ರೆ ಈಗ ಯಾವ ರೀತಿ ಹೇಳ್ತಾರೆ ಅಂದ್ರೆ, ಯಾರು ಆ ಪ್ರೇಮಿ ಇದ್ದಾನೆ ಅವನು ಯಾರನ್ನ ಪ್ರೀತಿಸ್ತಾ ಇದ್ದಾನೆ ಅವರನ್ನ ಪ್ರೀತಿಸೋದಕ್ಕೆ ಮುಂಚೆ ಅವರ ನಾಯಿಯನ್ನ ಕೂಡ ಪ್ರೀತಿಸ್ತಾನೆ ಅಂತ ಹೇಳ್ತಾರೆ. ಹಾಗೆ ಯಾವಾಗ ನಾವು ಭಗವಂತನ ಭಕ್ತಿನ ಮಾಡ್ತೀವಿ ಆಗ ಅವನ ಇತರ ಜೀವಿಗಳನ್ನು ನಾವು ಭಗವಂತನ ಒಂದು ಸಂಬಂಧದಲ್ಲಿ ನೋಡ್ತೀವಿ. ಎಲ್ಲಾ ಜೀವಿಗಳು ಕೂಡ ಭಗವಂತನ ಮಕ್ಕಳೇ. ಹಾಗೆ ನೋಡಿದ್ರೆ ಅವರೆಲ್ಲರೂ ಕೂಡ ನಮ್ಮ ಸೋದರ ಸಂಬಂಧ ಅಂತ ಹೇಳ್ತೀವಿ. ಆ ಒಂದು ನಿಟ್ಟಿನಲ್ಲಿ ನಾವು ಎಲ್ಲರನ್ನೂ ಕೂಡ ಕಾಣೋದಕ್ಕೆ ಪ್ರಾರಂಭ ಮಾಡ್ತೀವಿ. ಹಾಗೆ ಎಲ್ಲರನ್ನೂ ಕೂಡ ಅಂದ್ರೆ ಬೇರೆ ಜೀವಿಗಳಲ್ಲಿ ನಮಗೆ ಆ ಒಂದು ಕರುಣೆ ಅನ್ನುವಂಥದ್ದು ಮತ್ತೆ ಪ್ರೀತಿ ಅನ್ನುವಂಥದ್ದು ಬೆಳೆಯುತ್ತೆ. ಭಗವಂತನ ಮೇಲೆ ಭಕ್ತಿ ಅನ್ನುವಂಥದ್ದನ್ನ ಬೆಳೆಸ್ಕೊಳ್ಳೋ ಮೂಲಕ ನಾವು ಈ ಒಂದು ಜ್ಞಾನವನ್ನ ಗುರುವಿನ ಮೂಲಕ ನಾವು ತಿಳಿತೀವಿ ಅನ್ನೋದನ್ನ ಅಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿಗೆ ಇವತ್ತಿನ ಒಂದು ಮುಗಿಸೋಣ. ಮಾತಾಜಿ ಬಂದಿರ್ತಾರೆ. ಮಾಂಶ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ. ನಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಇಲ್ಲಿ ಬಂದಿರುವಂತ ಎಲ್ಲ ಭಕ್ತರಿಗೂ ಜೈ. ಹರೇ ಕೃಷ್ಣ. ನಾಳೆ ಉಳಿದ ಶ್ಲೋಕಗಳನ್ನ ಮುಗಿಸೋಣ. ಎಲ್ಲರೂ 6:15 ದಯವಿಟ್ಟು ಬನ್ನಿ. ಹರೇ ಕೃಷ್ಣ. ಹರೇ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಮಾತಾಜಿ ನನ್ನ ಕೃಷ್ಣ ಪೋಸ್ಟ್ ಮಾತಾಜಿ. ಮಾಡಿ ಮಾತಾಜಿ. ಹಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಥ್ಯಾಂಕ್ ಯು. ಇನ್ನು 2 ನಿಮಿಷ ಇದೆ ಮಾತಾಜಿ. ಇಲ್ಲಿ ಮಾತಾಜಿ. ಇನ್ನ ಸುಮಾರಿದೆ ಶ್ಲೋಕಗಳನ್ನ. ಎಷ್ಟಿದೆ? 7 ಏನೋ ಇದೆ. ಹರೇ ಕೃಷ್ಣ. ಮಂಗಲಾದೇವಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅದು ಸ್ಕ್ರೀನ್ ಶೇರ್ ಮಾಡ್ತೀರಾ ನೀವು ಮಾತಾಜಿ? ಹಾ ಮಾಡ್ತೀನಿ. ನೀವು ಮಾಡ್ತೀರಾ? ಸರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶಕುಂತಲಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಸ್ಟಾರ್ಟ್ ಮಾಡೋದಾ ಮಾತಾಜಿ ನಾವು? ಇವತ್ತು ನಿಮ್ಗ ಕ್ಲಾಸು? ಹಾ ಮಾತಾಜಿ. ಇವತ್ತು ನಂದು ಯಾವ ಅಧ್ಯಾಯ? 3 ಮಾತಾಜಿ. ರೂಪಶಂಕರ್ ಮಾತಾಜಿ ಇದ್ದಿತ್ತು, ಅವರಿಗೆ ನಾವು ಎಕ್ಸಾಮ್ ಅಂತಲ್ಲ. ಹಾ. ಭಕ್ತಿ ವೈಭವ. ಗೊತ್ತಿಲ್ಲ. ಅದಕ್ಕೆ ಹೇಳಿದ್ರು ಕ್ಲಾಸ್ ಮಾಡೋದಕ್ಕೆ ಅಂತ. ಸಚ್ಚಿದಾನಂದ ಪ್ರಭುಜಿದು. ಸ್ಟಾರ್ಟ್ ಮಾಡೋದಾ ಮಾತಾಜಿ? ಮಾಡಿ ಮಾತಾಜಿ. ಬರ್ತಾರೆ ಅವ್ರು ಮಾತಾಡಿ ಮಾತಾಜಿ. ನಾನು ಇರ್ತೇನೆ, ದಿನನಿತ್ಯ ನಾನೇ ಇರ್ತೇನಲ್ಲ, ಎಲ್ಲ ಬಂದಿದ್ದಾರೆ ಸ್ವಲ್ಪ ಮತ್ತು ಬರ್ತಾರೆ. ನೀವು ಶುರು ಮಾಡಿ, ಸ್ಟಾರ್ಟ್ ಮಾಡಿ ಮಾತಾಜಿ. ಮಂಗಳಾಚರಣೆ ಮಾಡಿ ಮಾತಾಜಿ. ಓಕೆ.
हरिहरये नमः कृष्णाय यादवाय नमः यादवाय माधवाय केशवाय नमः हरिहरये नमः कृष्णाय यादवाय नमः यादवाय माधवाय केशवाय नमः गोपाल गोविन्द राम श्री मधुसूदन गिरिधर गोपीनाथ मदन मोहन गोपाल गोविन्द राम श्री मधुसूदन गिरिधर गोपीनाथ मदन मोहन श्री चैतन्य नित्यानंद श्री अद्वैत सीता हरि गुरु वैष्णव भागवत गीता श्री चैतन्य नित्यानंद श्री अद्वैत सीता हरि गुरु वैष्णव भागवत गीता श्री रूप सनातन भट्ट रघुनाथ श्री जीव गोपाल भट्ट दास रघुनाथ श्री रूप सनातन भट्ट रघुनाथ श्री जीव गोपाल भट्ट दास रघुनाथ हे चाय गोसाई कोरी चरण बंदन चाहते विघ्न नाश पुराम हे चाय गोसाई कोरी चरण बंदन चाहते विघ्न नाश पुराम हे चाय गोसाई चाय मुरलीधर दाता सबರ पदेरेಡು मोर पंचग्रह हे चाय गोसाई जार मोहि धरे दास्ता सबरा पदेरेಡು मोर पंचग्राम धरे चरण सभी भक्ति से निबात जन्मे हो ये अभिलाष हे धरे चरण सभी भक्त जिन बात जन्मे हो ये अभिलाष हे चाय गोसाई झबे ब्रजे कोइल बास राधा कृष्ण नित्य लीला कोरिल प्रकाश हे चाय गोसाई झबे ब्रजे कोइल बास राधा कृष्ण नित्य लीला कोरिल प्रकाश आनंद बोलो हरि ब्रज वृंदावन श्री गुरु वैष्णव पद मचाय मन आनंदे बोले हरि भजन वृंदावन श्री गुरु वैष्णव पद मजाई मन श्री गुरु वैष्णव पाद पद्म कोरि हास नाम संकीर्तन कोय नरतम दास श्री गुरु वैष्णव पाद पद्म कोरि हास नाम संकीर्तन कोय नरतम दास हरि हरे नमः कृष्ण यादवाय नमः यादवाय माधवाय केशवाय नमः हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे हरे राम 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 हरे हरे जय जय प्रभुपाद 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 जय जय प्रभुपाद जय जय गुरुदेव 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 जय जय गुरुदेव निताय गौर हरि बोल हरि बोल हरि बोल निताय गौर हरि बोल हरे कृष्ण ओम नमो भगवते वासुदेवाय ओम नमो भगवते वासुदेवाय ओम नमो भगवते वासुदेवाय ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः श्रीचैतन्यमनोभीष्टं स्थापितं येन भूतले स्वयं रूपः काद्मयं ददाति स्वपदान्तिकं वन्देऽहं श्रीगुरो श्रीयुतपादकमलं
श्रीगुणान् वैष्णवांश श्रीरूपं सग्रजातं सहगुणरघुनाथान्वितं तं सहजीवं साद्वैतं सामधूतं परिजनसहितं कृष्णचैतन्यदेवं श्रीराधा कृष्णपादं सहगणललिता श्रीविशाखान्वितांश हे कृष्णा करुणा सिन्धु दीनबन्धु जगत्पते गोपीशा गोपिका कान्त राधाकान्त नमोऽस्तुते तप्त काञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य नमो विष्णुपादाय कृष्णप्रेष्ठाय भूतले श्रीमते जयपताक स्वामी इति नामिने नमः। आचार्यपादाय निताय कृपप्रदायिने गौरकथा धामदाय नगरग्रामतारिणे नमः। ॐ विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामी मिनि नमस्ते सरस्वती देवे गौरवाणी प्रचारिणे निर्विशेषा शून्यवादी पाश्चात्यदेशतारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद हरे कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे 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 कृष्णा 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 हरे 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 राम राम हरे हरे। ಹೇ ಕೃಷ್ಣ ವೈಷ್ಣವಿ ಅಲ್ಲೋಗ್ ಮಲ್ಕೋ, ಅಪ್ಪಂಗೆ ಹೇಳ್ತೀನಿಲ್ಲ ಅಂದ್ರೆ ಕಾಟ ಕೊಟ್ರೆ ಎದ್ದೋಗ್ ಅಲ್ಲೋಗು. ಹರೇ ಕೃಷ್ಣ. ಭಗವದ್ಗೀತೆ ಆಳವಾದ ಅಧ್ಯಯನವನ್ನು ಮಾಡಲು ಅನುವು ಮಾಡಿಕೊಟ್ಟಂತ ಶ್ರೀ ಶ್ರೀ ರಾಧಾ ಗೋವಿಂದ ಇಸ್ಕಾನ್ ಮಂಗಳೂರು ಇಲ್ಲಿಯ ಅಧ್ಯಕ್ಷರಾದ ನಾಮನಿಷ್ಠ ದಾಸ್ ಪ್ರಭುಜಿಗಳಿಗೆ ನಾನು ನನ್ನ ಮತ್ತು ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನ ಸಲ್ಲಿಸುತ್ತೇನೆ. ಹಾಗೆಯೇ ನನ್ನ ಗುರುಗಳಾದ ಸಚಿವಾನಂದ ಪ್ರಭು ಹಾಗೂ ಇತರ ಎಲ್ಲ ಗುರುಗಳಿಗೂ ನಾನು ನನ್ನ ಮತ್ತು ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಈ ತರಗತಿಗೆ ಬಂದಂತ ನಿಮ್ಮೆಲ್ಲರಿಗೂ ಸ್ವಾಗತವನ್ನ ಬಯಸುತ್ತೇನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಕೇಳಿಸ್ತಿದೆಯಲ್ಲ? ಹರೇ ಕೃಷ್ಣ ಪ್ರಭುಜಿ. ವಾಯ್ಸ್ ಕ್ಲಾರಿಟಿ ಇದೆಯಾ ಮಾತಾಜಿ? ಹರೇ ಕೃಷ್ಣ. ಇದೆ ಕ್ಲಾರಿಟಿ ಇದೆ. ನಾವು ನಿನ್ನೆ ಕಳೆದ ತರಗತಿಯಲ್ಲಿ 2ನೇ ಅಧ್ಯಾಯದ ಬಗ್ಗೆ ತಿಳ್ಕೊಂಡ್ವಿ. ಯಾರು ಹೇಳ್ತೀರಾ 2ನೇ ಅಧ್ಯಾಯದಲ್ಲಿ ನಾವು ಏನನ್ನ ತಿಳ್ಕೊಂಡ್ವಿ ಅಂತ? ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲಾರು ದಯವಿಟ್ಟು ಮಾತಾಡಿ. ನಿಮ್ಗೆ ಏನ್ ಗೊತ್ತಿದೆಯೋ ಅದನ್ನ ಹೇಳ್ಬೋದು. ನಾವೇನು 2ನೇ ಅಧ್ಯಾಯದಲ್ಲಿ ತಿಳ್ಕೊಂಡಿಲ್ಲ ಅಂತ ಆಯ್ತಾ ಹಾಗಾದ್ರೆ? ಹರೇ ಕೃಷ್ಣ. 2ನೇ ಅಧ್ಯಾಯದಲ್ಲಿ ನಾವು ನಾನು ಯಾರು ಅನ್ನೋದನ್ನ ತಿಳ್ಕೊಂಡ್ವಿ. ಅಂದ್ರೆ ನಾವು ದೇಹ ಅಲ್ಲ, ನಾವು ಜೀವಾತ್ಮ ಅನ್ನೋದನ್ನ ತಿಳ್ಕೊಂಡ್ವಿ ಅಲ್ವಾ? ಮತ್ತೆ ಇಡೀ ಭಗವದ್ಗೀತೆ ಸಾರವನ್ನೇ ನಮ್ಗೆ 2ನೇ ಅಧ್ಯಾಯದಲ್ಲಿ ತಿಳಿಸ್ಕೊಟ್ರು. ಇವತ್ತು ನಾವು ಕಲ್ತ್ಕೊಳ್ತಾ ಇರುವಂತ ಅಧ್ಯಾಯ ಯಾವುದು? ಹರೇ ಕೃಷ್ಣ. ಅದನ್ನಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಕೇಳಿಸ್ತಿದ್ಯಾ? ಕೇಳ್ತಾರೆ. ಕರ್ಮಯೋಗ ಯಾವ ರೀತಿ ಕರ್ಮವನ್ನು ಮಾಡೋದ್ರ ಮೂಲಕ ಭಗವಂತನಿಗೆ ನಾವು ದಯವಿಟ್ಟು ಎಲ್ಲರೂ ಮಾತಾಡಿ. ನೀವು ಮಾತಾಡಿದ್ರೆ ಕೇಳೋ ಪ್ರಶ್ನೆಗೆ ಉತ್ತರ ಅಂದ್ರೆ ನಿಮ್ ಕಡೆಯಿಂದ ನನ್ ಕಡೆಯಿಂದ ಎರಡೂ ಬಂದ್ರೆ ಚೆನ್ನಾಗಿರುತ್ತೆ, ಅರ್ಥ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ನೀವೆಲ್ಲ ಮೌನವಾಗಿದ್ರೆ ನನ್ನ ವಾಯ್ಸ್ ಕೇಳಿಸ್ತಿದ್ಯಾ ಅಂತಾನೂ ಗೊತ್ತಾಗಲ್ಲ, ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಿದ್ಯಾ ಅಂತಾನೂ ಗೊತ್ತಾಗಲ್ಲ. ದಯವಿಟ್ಟು ನೀವು ಮಾತಾಡಿ ಮತ್ತೆ ಶ್ಲೋಕಗಳನ್ನೆಲ್ಲ ಓದಿ, ಆಯ್ತಾ? ಭಾಗವಹಿಸಿ.
ನಾವಿವತ್ತು 3ನೇ ಅಧ್ಯಾಯ ಕರ್ಮಯೋಗದ ಬಗ್ಗೆ ತಿಳ್ಕೊಂತೀವಿ. ಹಾಗಾದ್ರೆ ಕರ್ಮ ಮತ್ತೆ ಯೋಗ ಅಂದ್ರೆ ಏನು ಅಂತ ಯಾರಾದ್ರು ಹೇಳ್ತೀರಾ? ಹರೇ ಕೃಷ್ಣ. ಕರ್ಮ ಅಂದ್ರೆ ಏನು, ಯೋಗ ಅಂದ್ರೆ ಏನು ಅಂತ ಯಾರಾದ್ರು ಹೇಳ್ತೀರಾ? ಕರ್ಮ ಅಂದ್ರೆ ಹಲೋ ಹರಿಕೃಷ್ಣ ಮಾತಾಜಿ. ಯೋಗ ಅಂದ್ರೆ ಭಗವಂತನ ಜೊತೆ ನಮ್ಮ ಸಂಬಂಧವನ್ನ, ಕಳೆದು ಹೋಗಿರೋ ಸಂಬಂಧವನ್ನ ಪುನಃ ಸ್ಥಾಪಿಸೋದೇ ಯೋಗ ಮಾತಾಜಿ. ಓಕೆ ಮಾತಾಜಿ. ಕರ್ಮ ಅಂದ್ರೆ ಪ್ರಭುಜಿ ಹೇಳ್ತಾ ಇದ್ರಿ ಕರ್ಮ ಅಂದ್ರೆ ಏನು ಅಂತ. ಕರ್ಮ ಅಂದ್ರೆ ನಮ್ಗೆ ಯಾವ ದೇವರು ಯಾವ್ದನ್ನ ಕೊಟ್ಟಿದ್ದಾನೆ. ಫಾರ್ ಎಕ್ಸಾಂಪಲ್ ಬ್ರಾಹ್ಮಣರಿಗೆ ಒಂದು, ಶೂದ್ರರಿಗೆ ಒಂದು, ಕ್ಷತ್ರಿಯರಿಗೆ ಒಂದು, ಆ ಕರ್ಮ ಏನಿದೆ ಅದನ್ನ ನಾವು ತಾತಚರ್ತೆ ಮಾಡ್ಬೇಕಾಗುತ್ತೆ. ಅದರಿಂದ ಆಗ್ತಕ್ಕಂತ ಒಂದು ಆಗು ಹೋಗುಗಳಿರ್ಬೋದು ಅಥವಾ ಒಂದು ಫಲಿತಾಂಶ ದೇವರಿಗೆ ಬಿಟ್ಟು ನಮ್ಮ ಕರ್ಮವನ್ನು ನಾವು ಮಾಡ್ಲೇಬೇಕು ಅಂತ ಭಗವಂತ ಹೇಳ್ತಾ ಇದ್ದಾರೆ. ಓಕೆ, ಹರಿ ಬೋಲ್. ಎಲ್ಲರಿಗೂ ಧನ್ಯವಾದಗಳು. ನಾವಿವತ್ತು ಈ ಕರ್ಮ ಅಂದ್ರೆ ಏನು, ಯೋಗ ಅಂದ್ರೆ ಏನು, ಅರ್ಜುನ್ಗೆ ಅವನ್ಗೆ ಗೊಂದಲ ಎಲ್ಲ ಇರುತ್ತೆ. ಅದ್ರ ಬಗ್ಗೆ ನಾವಿವತ್ತು 3ನೇ ಅಧ್ಯಾಯ ತಿಳ್ಕೊತೀವಿ. ಅಂದ್ರೆ 1 ಮತ್ತೆ 2ನೇ ಶ್ಲೋಕದಲ್ಲಿ ನಾವು ಅರ್ಜುನನ ಗೊಂದಲ, ಅವನ್ಗೆ ಗೊಂದಲ ಇರುತ್ತೆ, ಅದನ್ನ ಭಗವಂತನ ಹತ್ರ ಪ್ರಶ್ನೆಗಳ ಮುಖಾಂತರ ಕೇಳಿ ಪರಿಹಾರವನ್ನ ಮಾಡ್ಕೊಂತಾನೆ. ಮತ್ತೆ 3ರಿಂದ 9 ಆ ಶ್ಲೋಕಗಳಲ್ಲಿ ನಾವು ಜ್ಞಾನ ಯೋಗಕ್ಕಿಂತ ನಿಷ್ಕಾಮಕ ಕರ್ಮಯೋಗ ಉತ್ತಮ ಅನ್ನೋದನ್ನ ನಾವು ತಿಳ್ಕೊಂತೀವಿ. ಮತ್ತೆ 10ರಿಂದ 16 ಶ್ಲೋಕ ತನಕ ಕರ್ಮಕಾಂಡದಿಂದ ಕರ್ಮಯೋಗ, ಹೇಗೆ ಕರ್ಮಕಾಂಡದಿಂದ ನಾವು ಕರ್ಮಯೋಗವನ್ನ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಂತೀವಿ. 17ರಿಂದ 35ನೇ ಶ್ಲೋಕ ಗಂಟ ನಾವು ನಿಷ್ಕಾಮಕ ಕರ್ಮ ಮಾಡೋದು ಹೇಗೆ ಅನ್ನೋದನ್ನ ನಾವು ತಿಳ್ಕೊಂತೀವಿ. ಮತ್ತೆ 36ರಿಂದ 43 ಶ್ಲೋಕ ತನಕ ನಾವು ಕಾಮವನ್ನ ಹೇಗೆ ಜಯಿಸೋದು, ನಮ್ಗೆ ಜೀವನದ ಪರಮ ಶತ್ರು ಯಾವುದು, ಅದನ್ನ ನಾವ್ ಹೇಗೆ ಜಯಿಸ್ಬೇಕು, ಕಾಮನೇ ನಮ್ಗೆ ಶತ್ರು, ಆ ಶತ್ರುವನ್ನ ನಾವ್ ಹೇಗೆ ಕೃಷ್ಣ ಪ್ರಜ್ಞೆಗೆ ಕನ್ವರ್ಟ್ ಮಾಡ್ಕೋಬೇಕು ಅನ್ನೋದನ್ನ ನಾವು ಈ ಅಧ್ಯಾಯದಲ್ಲಿ ಸಂಪೂರ್ಣವಾಗಿ ತಿಳ್ಕೊಂತೀವಿ. ಕರ್ಮ ಅಂತ ಅಂದ್ರೆ ಕೆಲ್ಸ, ನಾವ್ ಏನು ದಿನನಿತ್ಯ ಪ್ರತಿನಿತ್ಯ ಪ್ರತಿ ಕ್ಷಣ ಮಾಡ್ತಾ ಇರ್ತೀವೋ ಅದನ್ನ ನಾವು ಕರ್ಮ ಅಂತ ಕರಿತೀವಿ. ನಾವು ಮಾಡುವಂತ ಕರ್ಮವನ್ನ ಭಗವಂತನಿಗೆ ಕನೆಕ್ಟ್ ಮಾಡ್ಕೋಬೇಕು. ನಾವ್ ಏನೆಲ್ಲಾ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದೀವೋ ಅದನ್ನ ನಾವು ಭಗವಂತನಿಗೆ ಅರ್ಪಣೆ ಮಾಡ್ಬೇಕು. ಭಗವಂತನೊಂದಿಗೆ ಆ ಸಂಪರ್ಕವನ್ನ ನಾವು ಬೆಳೆಸ್ಕೋಬೇಕು. ಅದನ್ನ ನಾವು ಕರ್ಮಯೋಗ ಅಂತ ಕರಿತೀವಿ. ಅಂದ್ರೆ ನಾವು ಪ್ರತಿನಿತ್ಯ ಏನೆಲ್ಲಾ ಮಾಡ್ತಾ ಇದೀವೋ ಅದನ್ನ ನಾವು ಭಗವಂತನಿಗೆ ಕನೆಕ್ಟ್ ಮಾಡ್ಬೇಕು. ನಮ್ಮ ಇಂದ್ರಿಯ ಭೋಗಕ್ಕಿಂತ ನಾವು ಮಾಡ್ಕೋಬಾರ್ದು. ನಾವ್ ಏನೇ ಮಾಡ್ಲಿ ಆ ಚಟುವಟಿಕೆಗಳಲ್ಲಿ ನಾವು ಭಗವಂತನನ್ನ ಕಾಣ್ಬೇಕು. ಈ ಯೋಗವನ್ನು, ಇದನ್ನ ಕರ್ಮಯೋಗ ಅಂತ ಕರಿತೀವಿ ಅನ್ನೋದನ್ನ ತಿಳ್ಕೊಂಡು. ಹರೇ ಕೃಷ್ಣ. ಶ್ಲೋಕ 1 ಯಾರು ಓದ್ತೀರಾ? ಓದಕ್ ಬಂದಿಲ್ಲ ಅಂದ್ರೆ ಪರವಾಗಿಲ್ಲ, ಪ್ರಯತ್ನ ಪಡ್ಬೋದು. ಹರೇ ಕೃಷ್ಣ. ಅರ್ಜುನ ಮಾತಾಜಿ ಓದಿ ಮಾತಾಜಿ. ಅರ್ಜುನ ವಾಚ. ಓದಿ ಪ್ರಭು. ಓದಿ. ಯಾರು ಓದ್ತಾರೆ? ಅರ್ಜುನ ಉವಾಚ ಧ್ಯಾಯಸಿ ಚೇತ್ ಕರ್ಮಣಸ್ತೆ ಮತಾ ಬುದ್ಧಿರ್ಜನಾರ್ದನ ತಂ ಕಿಂ ಕರ್ಮಣಿ ಘೋರೆ ಮಾಂ ಯೋಜಸಿ ಕೇಶವ. ಅರ್ಜುನನು ಹೇಳಿದನು, ಹೇ ಜನಾರ್ದನ, ಹೇ ಕೇಶವ, ಬುದ್ಧಿಯು ಕಾಮ್ಯಕರ್ಮಕ್ಕಿಂತ ಉತ್ತಮ ಎಂದು ನೀನು ಭಾವಿಸುವುದಾದರೆ ನನ್ನನ್ನು ಈ ಘೋರ ಯುದ್ಧದಲ್ಲಿ ತೊಡಗಿಸಲು ಏಕೆ ಬಯಸುವೆ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಇಲ್ಲಿ ಅರ್ಜುನ ಪ್ರಶ್ನೆಯನ್ನ ಕೇಳ್ತಾ ಇದ್ದಾನೆ. ಏನಂತ? ಭಗವಂತನ ಏ ಜನಾರ್ದನ ಐಕೇಶ ಅಂದ್ರೆ ಭಗವಂತನಿಗೆ ಇರುವಂತ, ಭಗವಂತನಿಗೆ ಲಕ್ಷಾಂತರ ಹೆಸರುಗಳಿವೆ, ಅವುಗಳಲ್ಲಿ ಇಲ್ಲಿ ಕೆಲವೊಂದನ್ನು ಮೆನ್ಷನ್ ಮಾಡ್ತಾ ಇದ್ದಾರೆ. ಜನಾರ್ದನ, ಕೇಶವ, ಬುದ್ಧಿ ಏನು ಬುದ್ಧಿ ಅಂತಿದೆ ಅದು ಕರ್ಮಕ್ಕಿಂತ ಉತ್ತಮ ಅಂತ ನೀನು ಭಾವಿಸುದಾದ್ರೆ ನೀನ್ ಯಾಕೆ ನನ್ನನ್ನು ಮತ್ತೆ ಈ ಘೋರ ಯುದ್ಧದಲ್ಲಿ ತೊಡಗಿಸ್ಬೇಕು ಅಂತ ಬಯಸ್ತಾ ಇದೀಯಾ ಅಂತ ಕೇಳ್ತದೆ. ಇಲ್ಲಿ ನಾವೇನಪ್ಪಾ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಅರ್ಜುನ ಕೃಷ್ಣನಿಗೆ ಆತ್ಮೀಯ ಗೆಳೆಯ ಅಲ್ವಾ? ಆ ಆತ್ಮೀಯ ಗೆಳೆಯ ಆದುದ್ರಿಂದ ಅವ್ರನ್ನ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈ ಲೌಕಿಕ ದುಃಖ ಸಾಗರದಿಂದ ಅರ್ಜುನನ ಉದ್ಧಾರ ಮಾಡ್ಬೇಕು ಅನ್ನೋದನ್ನ ಅವ್ರ ಹಿಂದಿನ ಅಧ್ಯಾಯದಲ್ಲಿ ಏನು ಭಗವಂತಗೆ ಶರಣಾಗತ ಆದ ಅರ್ಜುನ 7ನೇ ಶ್ಲೋಕದಲ್ಲಿ ನಾವು ಕಳೆದ ತರಗತಿಯಲ್ಲಿ ತಿಳ್ಕೊಂಡು, 2ನೇ ಅಧ್ಯಾಯ 7ನೇ ಶ್ಲೋಕದಲ್ಲಿ ಅಲ್ಲಿ ಶರಣಾಗತ ಆದಾಗ ಹೇಳಿದ್ರು ಅವ್ನ್ ಭಗವಂತನಿಗೆ ಶರಣಾಗತ ಆದ. ಈಗ ಭಗವಂತನಿಗೆ ಶರಣಾಗತ ಆಗಿರೋದ್ರಿಂದ ಅರ್ಜುನನ ಈ ಲೌಕಿಕ ದುಃಖ ಸಾಗರದಿಂದ ಭಗವಂತ ಏನ್ ಮಾಡ್ಬೇಕು? ಉದ್ಧಾರ ಮಾಡ್ಬೇಕು. ಉದ್ಧಾರ ಮಾಡೋದಿಕ್ಕೆ ಏನ್ ಮಾಡಿದ್ರು? ಆತ್ಮದ ಸ್ವರೂಪವನ್ನ ವಿವರಣವಾಗಿ ವರ್ಣಿಸಿದ್ರು ಭಗವಂತ ಅರ್ಜುನನ್ಗೆ. ಆತ್ಮದ ಸ್ವರೂಪದಲ್ಲಿ ನಾವ್ ಏನು ಅಂತ ಏನ್ ತಿಳ್ಕೊಂಡಿದ್ವಿ? ಆತ್ಮದ ಸ್ವರೂಪ ಅಂದ್ರೆ ಅದ್ರಲ್ಲಿ ನಾವ್ ಏನ್ ತಿಳ್ಕೊಂಡ್ವಿ? ಹರೇ ಕೃಷ್ಣ. ಅಂದ್ರೆ ನಾನ್ ದೇಹ ಅಲ್ಲ, ನನ್ನ ಆತ್ಮ ಜೀವಾತ್ಮ ಅನ್ನೋದನ್ನ ತಿಳ್ಕೊಂಡ್ವಿ ಅಲ್ವಾ? ನಾವು ದೇಹ ಅಲ್ಲ ಆತ್ಮ ಅಂತ ತಿಳ್ಕೊಂಡ್ಮೇಲೆ ನಾವು ಆತ್ಮ ಸಾಕ್ಷಾತ್ಕಾರವನ್ನ ಪಡ್ಕೋಬೇಕು. ಅಂದ್ರೆ ನಾನ್ ದೇಹ ಅಲ್ಲ, ನಾನ್ ಜೀವಾತ್ಮ ಅಂತ ತಿಳ್ಕೊಂಡ್ಮೇಲೆ ಆ ಆತ್ಮಕ್ಕೆ ಆತ್ಮ ಸಾಕ್ಷಾತ್ಕಾರವನ್ನ ಕೊಡ್ಬೇಕು. ಆತ್ಮ ಸಾಕ್ಷಾತ್ಕಾರಕ್ಕೆ ಇರುವಂತ ಒಂದೇ ಒಂದು ಮಾರ್ಗ ಅಂದ್ರೆ ಯಾವ್ದದ್ದು? ಹರೇ ಕೃಷ್ಣ. ಭಗವಂತನ ಸೇವೆಯಲ್ಲಿ ನಿರಂತರಾಗುವುದು. ನಾವು ಭಗವಂತ ಒಡೆಯ, ನಾವು ದಾಸರು.
ನೋಡಿ ನೀವ್ ಎಷ್ಟ್ ಚೆನ್ನಾಗಿ ತಿಳ್ಕೊಂಡಿದ್ರ. ಎಲ್ರು ಸೈಲೆಂಟ್ ಆಗಿದ್ರೆ ಈ ಜ್ಞಾನ ನಮಗೂ ಸಿಗಲ್ಲ ಅಲ್ಲ. ಅದಕ್ಕೆ ಮಾತಾಡ್ತಾ ಇರ್ಬೇಕು, ಅವಾಗ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ನಾವು ನಮ್ಮ ಆತ್ಮ ಸಾಕ್ಷಾತ್ಕಾರಕ್ಕೆ ಇರುವಂತ ಒಂದೇ ಒಂದ್ ಮಾರ್ಗ ಅಂದ್ರೆ ಅದೇ ನಮ್ಗೆ ಕೃಷ್ಣ ಪ್ರಜ್ಞೆ. ಅದನ್ನೇ ಬುದ್ಧಿ ಯೋಗ ಅಂತ ಕರೀತಾರೆ, ಇಲ್ಲ ಕೃಷ್ಣ ಪ್ರಜ್ಞೆ ಅಂತ ಇಲ್ಲಿ ಭಗವಂತ ನಮ್ಗೆ ವಿವರಣೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಕೃಷ್ಣ ಪ್ರಜ್ಞೆ ಅಂತಂದ್ರೆ ಜಡತ್ವವನ್ನ ಅರ್ಥ ಅಂದ್ರೆ ಇರುವಂತದನ್ನ ಬಿಟ್ಟು ಅರ್ಥ ಮಾಡ್ಕೊಳ್ಳುವಂಥದ್ದು. ಈಗ ಕೆಲವೊಬ್ರು ಮನುಷ್ಯರು ಅಂದ್ರೆ ನಿರಾಕಾರವಾದಿಗಳಾಗಿರ್ಬೋದು, ಮತ್ತೆ ಮಾಯವಾದಿಗಳಾಗಿರ್ಬೋದು, ಮೂಢರಾಗಿರ್ಬೋದು, ಇವರು ಭಗವಂತನ ತಪ್ಪಾಗಿ ಅರ್ಥ ಮಾಡ್ಕೊಂತಾರೆ ಅಲ್ವಾ. ನೀವು ಲೆವೆಲ್ 1 ಕೇಳಿದ್ದೀರಾ. ಅಂದ್ರೆ ಕೆಲವೊಬ್ರು ಯೋಚನೆ ಮಾಡ್ತಾರೆ, ಎಷ್ಟೊಂದು ನಾನು ಪವಿತ್ರ ನಾಮಗಳನ್ನ ಹೇಳ್ಬಿಟ್ಟು ಅಂದ್ರೆ ನಾನು ಎಷ್ಟೊಂದು ಕೆಲ್ಸಗಳನ್ನೆಲ್ಲ ಮಾಡ್ಬಿಡೋದು, ಪಾಪ ಕೆಲ್ಸಗಳನ್ನ ಬರೀ ಪವಿತ್ರ ನಾಮ ಹೇಳೋದ್ರಿಂದ ಪರಿಶುದ್ಧ ಆಗ್ಬಿಡ್ತೀನಲ್ವಾ, ಹೇಳ್ಬಿಟ್ರೆ ಸಾಕು ಎಲ್ಲ ಹೋಗ್ಬಿಡುತ್ತೆ ಅಂತ ತಿಳ್ಕೊಂತಾರೆ. ಈ ರೀತಿ ಯಾರು ತಪ್ಪಾಗಿ ಅರ್ಥ ಮಾಡ್ಕೋತಾರೋ ಅಂತವ್ರಿಗೋಸ್ಕರ ಇಲ್ಲಿ ಭಗವಂತ ಹೇಳ್ತಾ ಇದ್ರೆ. ಅಂದ್ರೆ ಈಗ ಅರ್ಜುನ ಈ ಶ್ಲೋಕದಲ್ಲಿ ಏನಂತ ಹೇಳ್ತಾ ಇದ್ದಾನೆ, ನಾನು ಯಾವ ಯುದ್ಧ ಎಲ್ಲ ಏನು ಮಾಡಲ್ಲಪ್ಪ, ನಾನು ಏಕಾಂತ ಸ್ಥಳಕ್ಕೆ ಹೋಗ್ಬಿಟ್ಟು ಕುತ್ಕೊಂಡು ನಾನು ಧ್ಯಾನವನ್ನ ಮಾಡ್ತೀನಿ, ಜಪವನ್ನ ಮಾಡ್ತೀನಿ ಅಂತ ಹೇಳ್ತದೆ. ಹಾಗಾದ್ರೆ ನಾನು ಅವನು ಹೋಗಿ ಏಕಾಂತ ಸ್ಥಳದಲ್ಲಿ ಕುತ್ಕೊಂಡು ಜಪ ಮಾಡೋದು ಸರಿನಾ, ಇಲ್ಲ ಅವನು ಧರ್ಮ ಕ್ಷತ್ರಿಯ, ಅವನು ಯುದ್ಧ ಮಾಡೋದು ಸರಿನಾ? ಯುದ್ಧ ಮಾಡೋದು ಸರಿ ಮಾತಾಜಿ ಅಲ್ವಾ. ನಮಗೆ ಈ ಜ್ಞಾನ ಬೇಕು. ಅಂದ್ರೆ ಯಾವ ಜ್ಞಾನ ಬೇಕು ನಮ್ಗೆ? ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಸರಿಯಾಗಿ ನಡಿಬೇಕು ಅಂದ್ರೆ ನಮ್ಗೆ ಸರಿಯಾದ ರೀತಿಯ ಜ್ಞಾನ ಬೇಕು. ಈಗ ಅವನು ದೇಹದಲ್ಲಿ ಇದೀನಿ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಅವನು ದೇಹದಲ್ಲಿ ಇರೋದ್ರಿಂದ ಇವರು ನನ್ನ ಗುರುಗಳು, ನನ್ನ ಅಣ್ಣ ತಮ್ಮಂದಿರು, ನನ್ ಬಂಧು ಬಳಗ ನಾನ್ ಸಾಯಿಸಲ್ಲಪ್ಪ, ನನ್ಗೆ ಇವೆಲ್ಲ ಮಾಡಕ್ ಹೋಗಲ್ಲ, ನಾ ಕಾಡಿಗೆ ಹೋಗ್ಬಿಟ್ಟು ಏಕಾಂತವಾಗಿ ಕುತ್ಕೊಂಡು ನಾನು ಸನ್ಯಾಸತ್ವವನ್ನ ಸ್ವೀಕಾರ ಮಾಡ್ಕೊಂತೀನಿ ಅಂತ ಹೇಳ್ತಾ ಇದ್ದ. ಅದಕ್ಕೆ ಭಗವಂತ ಇಲ್ಲಿ ಏನ್ ಮಾಡ್ತಿದ್ರು, ಅರ್ಜುನ್ಗೆ ಶಿಕ್ಷಣವನ್ನ ಕೊಡ್ತಾ ಇದ್ವಿ. ಯಾವ ಶಿಕ್ಷಣವನ್ನ ಕೊಡ್ತಾ ಇದ್ರೆ? ಆಧ್ಯಾತ್ಮಿಕ ಶಿಕ್ಷಣವನ್ನ ಕೊಡ್ತಾ ಇದ್ದಾರೆ. ನಾವು ಅರ್ಜುನನ್ ತರ ಬುದ್ಧಿ ಯೋಗಕ್ಕೆ ಬರ್ಬೇಕು ಅಂದ್ರೆ ನಮ್ಮಲ್ಲಿರುವಂತ ಅಜ್ಞಾನವನ್ನ ನಾವು ತೊಡಗಿಸ್ಕೊಂಡು ನಾವು ಈ ಕೃಷ್ಣ ಪ್ರಜ್ಞೆಗೆ ಬರ್ಬೇಕು ಅಂದ್ರೆ ನಮಗೂ ಕೂಡ ಆಧ್ಯಾತ್ಮಿಕ ಶಿಕ್ಷಣ ಬೇಕು. ಆಗ ಮಾತ್ರ ನಾವು ನಮ್ಮ ಬದುಕಿನಲ್ಲಿ ಮುನ್ನಡೆಯನ್ನ ಸಾಧಿಸೋದಿಕ್ಕೆ, ಆಧ್ಯಾತ್ಮಿಕ ಪ್ರಗತಿಯನ್ನ ಸಾಧಿಸೋದಿಕ್ಕೆ ಸಾಧ್ಯ ಆಗುತ್ತೆ. ಇನ್ನೂ ಒಂದು ಏನಪ್ಪಾ ಅರ್ಥ ಮಾಡ್ಕೋಬೇಕಂದ್ರೆ, ಇಲ್ಲಿ ಅರ್ಜುನ ಒಬ್ಬ ನಿಷ್ಠಾವಂತ, ಅಂದ್ರೆ ಶ್ರದ್ಧೆ ತುಂಬಾ ಅವನಲ್ಲಿತ್ತು. ಶ್ರದ್ಧೆ ತುಂಬಾ ಇರೋದ್ರಿಂದ ಅವ್ರಿಗೆ ಗುರುಗಳ ಮೇಲೆ ಅಂದ್ರೆ ಭಗವಂತನ ಮೇಲೆ ಅವನಿಗೆ ತುಂಬಾ ಅಂದ್ರೆ ಶರಣಾಗತಿ ಆಗ್ಬೇಕು ಅನ್ನೋ ಮನೋಭಾವ ಬಂತು ಅವನಿಗೆ. ಅಂದ್ರೆ ನಾವು ಗುರುಗಳನ್ನ ಹೇಗೆ ಸ್ವೀಕರಿಸ್ಬೇಕು ಅನ್ನೋದನ್ನು ಕೂಡ ನಮ್ಗೆ ಇಲ್ಲಿ ಅರ್ಜುನ ತಿಳಿಸ್ತಾ ಇದ್ದಾನೆ. ಅವನು ಶ್ರದ್ಧಾವಂತ ಶಿಷ್ಯ ಆದ ಕಾರಣ ಗುರುವಿನ ಮುಂದೆ ಹೋಗಿ ಪ್ರಶ್ನೆನ ಕೇಳ್ತಾ ಇದ್ದಾನೆ ಅಲ್ವಾ. ನೀನ್ ಹೇಳ್ತಾ ಇದೀಯಾ ಬುದ್ಧಿ ಕಾಮ್ಯ ಕರ್ಮಕ್ಕಿಂತ ಉತ್ತಮ ಆದ್ರೆ ನೀನ್ ಯಾಕೆ ನನ್ನ ಯುದ್ಧದಲ್ಲಿ ತೊಡಗಿಸುವಂತ ಬಯಸ್ತಾ ಇದೀಯಾ ಅನ್ನೋದಕ್ಕೆ ಪ್ರಶ್ನೆಯನ್ನ ಕೇಳ್ತಾ, ಅದಕ್ಕೆ ಮುಂದಿನ ಶ್ಲೋಕದಲ್ಲಿ ಉತ್ತರವನ್ನ ಕೊಡ್ತಾರೆ. ಹರೇ ಕೃಷ್ಣ. 2ನೇ ಶ್ಲೋಕ ಓದಿ. ವಾಮಿ ಶ್ರೇಣಿ ವಾಕ್ಯೇನ ಬುದ್ಧಿ ಮೋಹಸೇವ ಮೇ ತದೀಕಂ ವಾದ ನಿಶ್ಚಿತ ಹೇನೇ ಶ್ರೇಯೋಹ ಹಂ ನ ಹಂ. ಹರೇ ಕೃಷ್ಣ. ಧನ್ಯವಾದ ಪ್ರಭುಜಿ. ನಿನ್ನ ಸಂಜ್ಞಾರ್ಥವಾದ ಮಾತುಗಳಿಂದ ನನ್ನ ಬುದ್ಧಿಗೆ ಮೋಹ ಕವಿಯುತ್ತಿದೆ. ಆದ್ದರಿಂದ ದಯವಿಟ್ಟು ನನಗೆ ಅತ್ಯಂತ ಶ್ರೇಯಸ್ಕರವಾದ ಮಾರ್ಗವನ್ನ ನಿಶ್ಚಯವಾಗಿ ತಿಳಿಸು ಅಂತ. ಈಗ ಹಿಂದಿನ ಶ್ಲೋಕದಲ್ಲಿ ಭಗವಂತ ಎಲ್ಲವನ್ನ ಹೇಳ್ತಾ ಬರ್ತಾ ಇದ್ದಾನೆ. ಅದಕ್ಕೆ ಅವನು ಇನ್ನೂ ಕನ್ಫ್ಯೂಸ್ ಆಗ್ತಾ ಇದ್ದಾನೆ. ಅಂದ್ರೆ ಅವನ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಆದ್ರೆ ಅವನು ಇನ್ನೂ ಕನ್ಫ್ಯೂಸನ್. ಅದಕ್ಕೆ ಹೇಳ್ತಾ ಇದ್ದೆ ನನ್ನ ಬುದ್ಧಿ ಅಂದ್ರೆ ನಾವು ಅಷ್ಟು ಅಜ್ಞಾನಿಗಳು. ಇಲ್ಲಿ ಅರ್ಜುನಿಗೆ ಏನು ಕೂಡ ಅರ್ಥ ಆಗ್ಬೇಕಾಗಿರೋದು ಇದೆಯಾ? ಅರ್ಜುನ ತಿಳ್ಕೊಬೇಕಾ ಇಲ್ಲಿ? ಹರೇ ಕೃಷ್ಣ. ಇಲ್ಲ ಮಾತಾಜಿ, ಅರ್ಜುನ ತಿಳ್ಕೊಬೇಕಾಗಿಲ್ಲ. ಅರ್ಜುನಿಗೆ ಎಲ್ಲವೂ ಕೂಡ ಗೊತ್ತಿದೆ ಅಲ್ವಾ. ಅರ್ಜುನಿಗೆ ಎಲ್ಲ ಗೊತ್ತಿದೆ, ಆದ್ರೆ ಅರ್ಜುನನ ಮಾಯೆನಲ್ಲಿ ಹಾಕಿದ್ದಾರೆ. ಯಾಕೆಂದ್ರೆ ಈಗ ನಮಗೆ ಅರ್ಥ ಮಾಡ್ಸೋಕೆ, ನಾವು ಕಲಿಯುಗದಲ್ಲಿ ನಮ್ಗೆ ಇದೆಲ್ಲ ಅರ್ಥ ಆಗೋದಿಲ್ಲ. ನಾವು ಅಷ್ಟು ಮಂದಮತಿಗಳು, ನಮ್ಗೆ ಅದು ಬುದ್ಧಿ ಅನ್ನೋದೇ ಇರೋದಿಲ್ಲ. ಅಂದ್ರೆ ನಮ್ಗೆ ನಿಜವಾದ ಜ್ಞಾನ ಯಾವುದು ಅಂತಾನೆ ಗೊತ್ತಿಲ್ಲ ಅಲ್ಲ. ಹಾಗಾಗಿ ಈ ಕಲಿಯುಗದ ಜನಗಳು ಇದನ್ನ ಓದಿದಾಗ ತಪ್ಪಾಗಿ ಅವರ ಮನಸ್ಸಿಗೆ ಇಚ್ಛೆ ಬಂದಾಗೆ, ಅವ್ರ ಕಲ್ಪನೆಗೆ ತಕ್ಕಾಗೆ ಯಾವುದನ್ನು ಕೂಡ ಅರ್ಥ ಮಾಡ್ಕೋಬಾರ್ದಲ್ವಾ. ಅದಕ್ಕೋಸ್ಕರ ಇಲ್ಲಿ ಅರ್ಜುನನ್ನ ಆ ಮಾಯೆನಲ್ಲಿ ಹೇಗೆ ಭಗವಂತ ನಮ್ಗ ಅರ್ಥ ಮಾಡಿಸ್ತಾ ಇದ್ದಾರೆ. ಈಗ ಅರ್ಜುನ ಪ್ರಶ್ನೆ, ನಾವೇಗೆ ಸಾಮಾನ್ಯ ಜನಗಳು ಎಷ್ಟೊಂದು ಪ್ರಶ್ನೆಗಳನ್ನ ಕೇಳ್ತೀವೋ ಆ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಭಗವಂತ ಇಲ್ಲಿ ಉತ್ತರವನ್ನ ಕೊಡ್ತಾ ಇದ್ದಾರೆ. ಆದ್ರಿಂದ ದಯವಿಟ್ಟು ನನಗೆ ಅರ್ಥ ಆಗುವಂಗೆ ಅದು ಅತ್ಯಂತ ಶ್ರೇಯಸ್ಕರವಾದ ಮಾರ್ಗ ಯಾವುದು ಅಂತ ಅಂದ್ರೆ ಹೇಳ್ತಾ ಇದ್ರಿ. ಇಲ್ಲಿ ಸಂಖ್ಯಾ ಯೋಗ, ಬುದ್ಧಿ ಯೋಗ ಇವುಗಳ ಮೂಲಕ ನಮ್ಗೆ ಅರ್ಥವನ್ನ ಮಾಡಿಸ್ತದೆ. ಸಂಖ್ಯಾ ಯೋಗ ಅಂತಂದ್ರೆ ನಾನು ದೇಹ ಅಲ್ಲ ಆತ್ಮ ಅಂತ ಅಂದ್ರೆ ಆತ್ಮದ ನಿಜವಾದ ಸ್ವರೂಪವನ್ನ ನಾವು ತಿಳ್ಕೊಳ್ಳೋದಿಕ್ಕೆ ಸಂಖ್ಯಾ ಯೋಗ ಅಂತ ಕರಿತೀವಿ.
ಅಂದ್ರೆ ದೇಹ ಮತ್ತು ಆತ್ಮದಲ್ಲಿ ಪರಮಾತ್ಮ ಇದ್ದಾನೆ, ಈ ಎಲ್ಲಾ ಸ್ವರೂಪವನ್ನ ನಮ್ಗೆ ತಿಳಿಸುವಂತಿದ್ದು ಸಂಖ್ಯಾಯೋಗ. ನಾವ್ ಇದನ್ನ 2ನೇ ಅಧ್ಯಾಯದಲ್ಲಿ ತಿಳ್ಕೊಂಡಿ. ಬುದ್ಧಿ ಯೋಗ ಅಂತಂದ್ರೆ ಏನಪ್ಪಾ ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ನಾವ್ ಹೇಗೆ ನಮ್ಮ ಮನಸ್ಸು ಮತ್ತೆ ಇಂದ್ರಿಯಗಳನ್ನ ತೊಡಗಿಸ್ಕೋಬೇಕು ಅನ್ನೋದನ್ನ ನಮ್ಗೆ ಹೇಳ್ಕೊಡ್ತದೆ. ನಮ್ಮ ಮನಸ್ಸು ಮತ್ತೆ ನಮ್ಮ ಇಂದ್ರಿಯಗಳನ್ನ ನಾವು ಭಗವಂತನ ಸೇವೆಗೆ ತೊಡಗಿಸ್ಕೋಬೇಕು. ಅದನ್ನ ಭಗವಂತ ಸೇವೆಗೆ ಹೇಗೆ ತೊಡಗಿಸ್ಕೋಬೇಕು? ನಿಷ್ಕಾಮಕ ಕರ್ಮವಾಗಿ ನಾವು ತೊಡಗಿಸ್ಕೋಬೇಕು. ಹಾಗಾದ್ರೆ ನಿಷ್ಕಾಮಕ ಕರ್ಮ ಅಂದ್ರೆ ಏನು ಅಂತಂದ್ರೆ ಯಾವುದೇ ರೀತಿಯ ಪ್ರತಿಫಲವನ್ನ ಇಟ್ಕೋಬಾರದು. ನಾನು ಒಂದು ಬೀಜ ಹಾಕ್ತಾ ಇದ್ದೀನಿ, ಅದು ನನ್ಗೆ ಹಣ್ಣು ಕೊಡ್ಲಿ ಅನ್ನೋ ಪ್ರತಿಫಲನ ಇಟ್ಕೋಬಾರ್ದು. ನಾನು ಬೀಜ ಹಾಕೋದು ನನ್ ಕರ್ತವ್ಯ, ಅದು ಫಲ ಕೊಡೋದು ಭಗವಂತನ ಇಚ್ಛೆ ಬಿಡ್ಬೇಕು. ಈ ರೀತಿಯಲ್ಲಿ ನಿಷ್ಕಾಮಕ ಕರ್ಮವನ್ನ ಮಾಡು ಅಂತ ಹೇಳ್ತಾರೆ. ಇಲ್ಲಿ ಅರ್ಜುನಂಗೆ ಹೇಳ್ತಾ ಇದ್ರೆ, ನೀನೊಬ್ಬ ಕ್ಷತ್ರಿಯ, ನಿನ್ಗೆ ಯುದ್ಧ ಮಾಡೋದು ನಿನ್ ಕರ್ತವ್ಯ. ಆ ಯುದ್ಧದಿಂದ ಲಾಭ ನಷ್ಟ ಏನಾಗುತ್ತೆ ಅದನ್ನ ನೀನು ಯೋಚನೆ ಮಾಡ್ಬೇಡ, ನೀನು ಯುದ್ಧವನ್ನ ಮಾತ್ರ ಮಾಡು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಹರೇ ಕೃಷ್ಣ, ಅರ್ಥ ಆಗ್ತಿದ್ಯಾ? ಅರ್ಥ ಆಗ್ತದೆ ಮಾತಾಜಿ. ನಮ್ ಸಂಖ್ಯಾಯೋಗ ಅಂತಂದ್ರೆ ಆತ್ಮ ಮತ್ತೆ ದೇಹದ ನಡುವಿನ ನಿಜವಾದ ಸ್ವರೂಪ. ನಾನ್ ದೇಹ ಅಲ್ಲ, ಅಂದ್ರೆ ಇದು ದೇಹ ಅನ್ನುವಂಥದ್ದು ಒಂದು ಟೆಂಪ್ರವರಿ ಅಷ್ಟೇ, ಇದು ಪಂಚಮಹಾಭೂತಗಳಿಂದ ಆಗಿರುವಂತದ್ದು. ಆದ್ರೆ ಆತ್ಮ ಅನ್ನೋದು ಅದು ನಿರಂತರವಾಗಿರುವುದು. ಇವೆರಡನ ನಡುವಿನ ವ್ಯತ್ಯಾಸವನ್ನ ತಿಳಿಸೋದೇ ನಮ್ಗೆ ಸಂಖ್ಯಾಯೋಗ ಅಂತ ಬರ್ತದೆ. ಬುದ್ಧಿ ಯೋಗ ಅಂದ್ರೆ ನಾವು ಭಗವಂತನ ಜೊತೆ ನಮ್ಮ ಮನಸ್ಸು ಮತ್ತೆ ಇಂದ್ರಿಯಗಳನ್ನ ಕನೆಕ್ಟ್ ಮಾಡ್ಕೋವಂಥದ್ದು. ನಾವು ಕ್ರಮೇಣ ಕೃಷ್ಣ ಪ್ರಜ್ಞೆಗೆ ಬಂದಾಗ್ಲೇ ನಮ್ಮ ಮನಸ್ಸು ಮತ್ತೆ ನಾವು ಇಂದ್ರಿಯಗಳನ್ನ ಕ್ರಮೇಣವಾಗಿ ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಆಗೋದು. ಇಲ್ಲ ಅಂದ್ರೆ ಸಾಧ್ಯನೇ ಆಗೋದಿಲ್ಲ ನಮ್ಮ ಮನಸ್ಸು ಮತ್ತೆ ಇಂದ್ರಿಯಗಳನ್ನ. ಇನ್ನ ನಿಷ್ಕಾಮಕ ಕರ್ಮ ಅಂತಂದ್ರೆ ಯಾವುದೇ ರೀತಿಯ ಪ್ರತಿಫಲ ಇಟ್ಕೋಬಾರ್ದು. ಅದರಿಂದ ನಾವು ನಿರೀಕ್ಷೆಯನ್ನ ಇಟ್ಕೋಬಾರ್ದು. ನಾನ್ ಮಾಡಿದೀನಿ, ನನ್ಗೆ ಅಷ್ಟು ಬರ್ಬೇಕು ಇಷ್ಟು ಬರ್ಬೇಕು ಅನ್ನೋದು ಏನು ಇಟ್ಕೋಬಾರ್ದು. ಇದ್ರ ಬಗ್ಗೆ ನಮ್ಗಿಲ್ಲಿ ಕೃಷ್ಣ ಅರ್ಜುನ್ಗೆ ಉದ್ದೇಶಿಸ್ತಾ ಇದೆ, ಇಂದ ತಿಳಿಸ್ಕೊಡ್ತಾ ಇದ್ದಾರೆ. ಹರೇ ಕೃಷ್ಣ. 3ನೇ ಶ್ಲೋಕ ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ. ಲೋಕೆ ಅಸ್ಮಿನ್ ದ್ವಿವಿಧ ನಿಷ್ಠಾ ಪುರ ಪ್ರೋಕ್ತ ಮಾಯಾ ಅನಗ ಜ್ಞಾನ ಯೋಗೇನ ಸಂಖ್ಯಾನಾಂ ಕರ್ಮ ಯೋಗೇನ ಯೋಗಿನಾಂ. ಅನುವಾದ: ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು, ಪಾಪರಹಿತನಾದ ಅರ್ಜುನನೇ, ಆತ್ಮ ಸಾಕ್ಷಾತ್ಕಾರವನ್ನು ಪಡೆಯಲು 2 ಬಗೆಯ ಮನುಷ್ಯರು ಪ್ರಯತ್ನಿಸುತ್ತಾರೆ ಎಂದು ಆಗಲೇ ಹೇಳಿದ್ದೀನಿ. ಕೆಲವರು ಅದನ್ನು ಅನುಭವಗಮ್ಯವಾದ ತತ್ವಜ್ಞಾನದ ಊಹೆಯ ಮೂಲಕ ಸಾಧಿಸಲು ಯತ್ನಿಸುತ್ತಾರೆ, ಕೆಲವರು ಭಕ್ತಿ ಸೇವೆಯ ಮೂಲಕ ಸಾಧಿಸಲು ಯತ್ನಿಸುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ನಮ್ಗೆ ಇಲ್ಲಿ ಹೇಳ್ತಿದ್ರೆ ಭಗವಂತ ಪಾಪರಹಿತ ಅಂದ್ರೆ ಅರ್ಜುನಿಗೆ ಹೇಳ್ತಾರೆ, ಅರ್ಜುನಿಗೆ ಯಾವುದೇ ರೀತಿ ಪಾಪ ಇಲ್ಲ, ಪಾಪರಹಿತನಾದವನು. ಅದಕ್ಕೆ ಹೇಳ್ತಿದ್ರೆ ಆತ್ಮ ಸಾಕ್ಷಾತ್ಕಾರವನ್ನ ಪಡೆಯಕ್ಕೆ 2 ರೀತಿಯ ಜನರು, 2 ಬಗೆಯ ಮನುಷ್ಯರಿರ್ತಾರೆ. ಒಂದು ಭಗವಂತನಿಗೆ ಶರಣಾಗತ ಆಗಿರುವಂತರು, ಇನ್ನೊಬ್ರು ಶರಣಾಗತ ಆಗದೆ ಇರೋರು. ಈ 2 ರೀತಿಯ ಜನರ ಬಗ್ಗೆ ಹೇಳ್ತಾರೆ. ಅಂದ್ರೆ ಒಬ್ಬ ಒಂದು ಪರೀಕ್ಷೆಯನ್ನ ಮಾಡ್ತಂದ್ರೆ ಎಲ್ಲವನ್ನು ಅವನು ಪ್ರಾಕ್ಟಿಕಲ್ ಆಗಿ ಅದಕ್ಕೆ ಪ್ರೂಫ್ಗಳ ಮುಖಾಂತರ ಒಪ್ಕೊಳ್ಳಕ್ಕೆ ಹೋಗ್ತಂದ್ರೆ ತತ್ವಜ್ಞಾನಗಳು ಅವನು ಮನಸ್ಸಿಗೆ ಇಚ್ಛೆ ಬಂದಂಗೆ ಅದನ್ನ ಪ್ರೂಫ್ ಮಾಡಿ ಒಪ್ಕೋಬೇಕು. ಆ ರೀತಿಯಲ್ಲಿ ಒಬ್ರು ಯೋಚನೆ ಮಾಡ್ತಾರೆ. ಇನ್ನೊಬ್ರು ಯಾವುದೇ ರೀತಿ ಯೋಚನೆ ಮಾಡಲ್ಲ, ಅವ್ರು ಭಗವಂತನಿಗೆ ಶರಣಾಗತ ಆಗಿರ್ತಾರೆ, ಭಕ್ತಿ ಮೂಲಕ ಅವ್ರು ಎಲ್ಲವನ್ನು ಕೂಡ ಸಾಧಿಸ್ಕೋತಾರೆ. ಈ ರೀತಿ 2 ರೀತಿಯ ಜನರು ಇರ್ತಾರೆ ಅನ್ನೋದನ್ನ ನಮ್ಗೆ ಈ ಶ್ಲೋಕದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಅಂದ್ರೆ ಪ್ರಯೋಗಗಳನ್ನ ಪಡೆದು ಅದ್ರ ಮೂಲಕ ಅವ್ರು ತಿಳ್ಕೊಳ್ಳುವಂಥದ್ದು, ಇಲ್ಲ ಜಾಸ್ತಿ ತತ್ವಸರ ಏನು ಪಂಡಿತರ ತರ ಮಾತಾಡ್ತಾರೆ ಅಂತವ್ರ ಹತ್ರ ಊಹೆಗೆ ಅವ್ರ ಕಲ್ಪನೆಗೆ ಇಚ್ಛೆ ಬಂದಂಗೆ ಅವ್ರ ಅರ್ಥ ಮಾಡ್ಕೊಳ್ಳುವಂಥದ್ದು, ಈ ರೀತಿ ಮಾಡುವಂಥದ್ದು ತಪ್ಪು ಅನ್ನೋದನ್ನ ನಮ್ಗೆ ತಿಳಿಸ್ಕೊಡ್ತಾ ಇದ್ರೆ. 2ನೇ ಅಧ್ಯಾಯ 61ನೇ ಶ್ಲೋಕದಲ್ಲಿ ಹೇಳ್ತಿದ್ರೆ, ಕೃಷ್ಣ ಪ್ರಜ್ಞೆಯಲ್ಲಿ ಅಂದ್ರೆ ಒಬ್ಬ ಭಕ್ತ ಭಗವಂತನಿಗೆ ಶರಣಾಗತ ಆದ್ರೆ ಅವನು ಫಸ್ಟ್ ಮಾಡುವಂತ ಕೆಲಸ ಏನು? ಶ್ರವಣ. ಆ ಶ್ರವಣದ ಮೂಲಕ ಅವನ್ ಏನ್ ಮಾಡ್ತಾನೆ? ಕೇಳ್ತಾ ಅವನ ಮನಸ್ಸು ಮತ್ತೆ ಇಂದ್ರಿಯಗಳನ್ನ ನಿಗ್ರಹಿಸ್ತಾ ಹೋಗ್ತಾನೆ. ಇದನ್ನ ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತದೆ. ಈಗ ಯಾವಾಗ ಇವನು ಎಲ್ಲವನ್ನ ನಿಗ್ರಹಿಸಕ್ಕೆ ಪ್ರಯತ್ನ ಪಡ್ತಾನೋ ಆಗ ಅವನು ಏನಾಗ್ತಾನೆ? ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಸ್ಥಿರವಾಗಿ ನಿಲ್ಲೋದಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದ್ರೆ ಅವನು ಏನನ್ನು ಕೂಡ ಆಧ್ಯಾತ್ಮಿಕ ಪ್ರಗತಿಯಲ್ಲಿ ಮುಂದೆ ಹೋಗೋದಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಈ ರೀತಿ 2 ರೀತಿಯಲ್ಲಿ ನಮ್ಗೆ 2 ರೀತಿಯ ವರ್ಗಗಳ ಬಗ್ಗೆ ತಿಳಿಸ್ಕೊಡ್ತದೆ. ಹರೇ ಕೃಷ್ಣ. 4ನೇ ಶ್ಲೋಕ ಓದಿ. ಹರೇ ಕೃಷ್ಣ. ಟ್ರೈ ಮಾಡಿ, ಪರವಾಗಿಲ್ಲ. ಕೆಳಗಡೆ ಪದಗಳಿದೆಯಲ್ಲ ಅದನ್ನಾದ್ರೂ ಓದ್ಬೋದು. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಕರ್ಮಣಂ ಅನಭ್ಯತ್ ನಶ್ಯತ್
ನಶ್ಯಮ್ಯ ಪುರುಷಃ ಅಶ್ನುತೆ ನ ಚ ಸನ್ನಸನಾತ್ ಹೇವ ಸಿದ್ಧಂ ಸಮಗಚ್ಚತಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಇಲ್ಲಿ ಹೇಳ್ತಿದ್ರೆ, ಕಾರ್ಯವನ್ನ ಮಾಡುವುದರಿಂದಲೇ ಪ್ರತಿಕ್ರಿಯೆಯಿಂದ ಬಿಡುಗಡೆ ದೊರೆಯುವುದಿಲ್ಲ. ವೈರಾಗ್ಯ ಮಾತ್ರದಿಂದಲೇ ಪರಿಪೂರ್ಣತೆಯನ್ನ ಸಾಧಿಸಲು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಲೌಕಿಕ ಜನರ ಬಗ್ಗೆ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ನಾವು ಈ ಬದ್ಧ ಜೀವಿಗಳಾಗಿರೋದ್ರಿಂದ ನಮ್ಮ ಮನಸ್ಸನ್ನ, ಹೃದಯಗಳನ್ನ ಪರಿಶುದ್ಧಗೊಳಿಸೋದಿಕ್ಕೆ ನಮ್ಗೆ ಭಗವಂತ ಭೇದಗಳನ್ನ ಕೊಟ್ಟಿದೆ. ಅಲ್ಲಿ ನಮ್ಗೆ ನಿಯಂತ್ರಿತ ತತ್ವಗಳನ್ನ ಕೊಟ್ಟಿದೆ. ಆ ತತ್ವಗಳನ್ನ ನಾವು, ಆ ನಿಯಮಗಳನ್ನ ಅಳವಡಿಸ್ಕೊಂಡ್ರೆ ಏನಾಗುತ್ತೆ, ನಾವು ಪರಿಶುದ್ಧರಾಗೋದಿಕ್ಕೆ ಸಾಧ್ಯ ಆಗುತ್ತೆ. ನಾವೊಬ್ಬ ಈಗ ಏನೋ ಸನ್ಯಾಸ ಸ್ವೀಕರಿಸ್ಬೇಕು ಅಂದ್ರೆ ಅವರು ಇದ್ದಕ್ಕಿದ್ದಾಗೆ ಹೋಗಿ ಸನ್ಯಾಸತ್ವವನ್ನ ಸ್ವೀಕರಿಸಕ್ಕೆ ಸಾಧ್ಯ ಆಗುತ್ತಾ? ಹರೇ ಕೃಷ್ಣ. ಇಲ್ಲ, ಆಗೋದಿಲ್ಲ. ಅಲ್ವಾ? ಈಗ ನಾವಿದೀವಿ, ನಾನು ಈಗ ನನ್ನ ಮನೆ ಕುಟುಂಬ ಎಲ್ಲವನ್ನ ಬಿಟ್ಬಿಟ್ಟು ನಾನು ಕಾಡಿಗೆ ಹೋಗಿ ಸನ್ಯಾಸತ್ವ ಸ್ವೀಕರಿಸ್ತೀನಿ ಅಂದ್ರೆ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂತಂದ್ರೆ, ನನ್ನ ಮನಸ್ಸು ಯಾವಾಗ್ಲೂ ನನ್ನ ಫ್ಯಾಮಿಲಿ ಹತ್ರನೇ ಇರುತ್ತೆ. ಆದ್ರೆ ನನ್ನ ಮನಸ್ಸಿಗೆ ನಾನು ಸರಿಯಾಗಿ, ನನ್ನ ಆತ್ಮಕ್ಕೆ ನಾನು ಸರಿಯಾಗಿ ಪ್ರಜ್ಞೆನ ಕೊಟ್ಟು ನಾನು ಎಲ್ಲವನ್ನ ಬಿಟ್ಟು ಹೋದಾಗ ನಾನು ಸನ್ಯಾಸತ್ವವನ್ನ ಸ್ವೀಕರಿಸ್ಬೋದು. ಅಂದ್ರೆ ನಾನು ಶರಣಾಗತಿ ಆಗಿ ಭಗವಂತನ ಬಗ್ಗೆ ಸಂಪೂರ್ಣವಾಗಿ ನಾನು ತಿಳ್ಕೊತಾ ಹೋದಾಗ ನಾನು ಆ ಸನ್ಯಾಸತ್ವದಲ್ಲಿ ದೃಢವಾಗಿ ನಿಲ್ಬೋದು. ಯಾಕೆ ದೃಢವಾಗಿ ನಿಲ್ಬೋದು? ನಾನು ಮರಳಿ ಭಗವಂತಾಮಕ್ಕೆ ಹೋಗ್ಬೇಕು ಅನ್ನೋದು ನನಗೆ ಕರೆಕ್ಟ್ ಆಗಿ ಗೊತ್ತಿರುತ್ತೆ. ಹಾಗಾಗಿ ನಾನು ಆವಾಗ ಸನ್ಯಾಸತ್ವವನ್ನ ಸ್ವೀಕರಿಸ್ಬೋದು. ನಾನು ಏನನ್ನೂ ತಿಳ್ಕೊಳ್ದೆ, ನನ್ನ ಮನಸ್ಸಿಗೆ ನಾನು ಪರಿಶುದ್ಧನೇ ಆಗಿಲ್ಲ ಅಂತಂದ್ರೆ, ನಾನು ಇರೋ ಸಮಸ್ಯೆಗಳನ್ನ ಎದುರಿಸಕ್ಕಾಗ್ದೇನೆ ನಾನು ಎದುರುಕೊಂಡು ಹೋಗಿ ಸನ್ಯಾಸತ್ವ ಸ್ವೀಕರಿಸ್ಕೊತೀನಿ. ನನ್ನ ಮನಸ್ಸಲ್ಲಿ ಎಷ್ಟೊಂದು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡು ನಾನು ಸನ್ಯಾಸತ್ವವನ್ನ ಸ್ವೀಕರಿಸ್ಕೊತೀನಿ ಅಂದ್ರೆ ಅದು ಸಾಧ್ಯ ಇಲ್ಲ. ಆ ರೀತಿ ಸನ್ಯಾಸತ್ವವನ್ನ ಸ್ವೀಕರಿಸಬಾರ್ದು ಅಂತ ಹೇಳ್ತಿದ್ರೆ, ಅಂದ್ರೆ ನಮ್ಮ ಹೃದಯ ಶುದ್ಧ ಆಗ್ತೇನೆ ನಾವು ಸನ್ಯಾಸತ್ವವನ್ನ ಸ್ವೀಕರಿಸಿದ್ರೆ ಅದು ಏನಾಗುತ್ತೆ, ನಮ್ಮ ಪತನಕ್ಕೆ ದಾರಿ ಆಗುತ್ತೆ, ನಮ್ಗೆ ಸ್ಕೋಬೆ ಆಗುತ್ತೆ ಅನ್ನೋದನ್ನ ನಮ್ಗೆ ಇಲ್ಲಿ ತಿಳಿಸ್ಕೊಡ್ತಾ ಇದೆ. ಅದಕ್ಕೆ ಶುದ್ಧ ಭಕ್ತಿಯಿಂದ ಸೇವೆ ಸಲ್ಲಿಸಿದ್ರೆ ಮಾತ್ರ ಭಗವಂತ ಅದನ್ನ ಸ್ವೀಕಾರ ಮಾಡ್ತಾರೆ. ನಾವು ಪ್ರೀತಿಯಿಂದ ಈಗ ಏನನ್ನ ಸಲ್ಲಿಸ್ತೀವೋ ಅದನ್ನ ಮಾತ್ರ ಭಗವಂತ ಸ್ವೀಕಾರ ಮಾಡ್ತಾರೆ. ಅದ್ರಲ್ಲಿ ಹೇಳ್ತಾ ಇದ್ರೆ, ಅಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯತ್. ಅಂದ್ರೆ ನಾವು ಸ್ವಲ್ಪನೇ ಸೇವೆ ಆಗ್ಲಿ ಅದನ್ನ ನಾವು ಪ್ರೀತಿ ಭಕ್ತಿಯಿಂದ ಮಾಡ್ಬೇಕು. ಆಗ ಮಾತ್ರ ಭಗವಂತ ಅದನ್ನ ಸ್ವೀಕರಿಸ್ತಾರೆ. ಈಗ ನಾವ್ ಇದಕ್ಕೆ ಎಕ್ಸಾಂಪಲ್ ಆಗಿ ಹನುಮಂತನ ರಾಮ ಸೇತುವೆಯನ್ನ ಕಟ್ಬೇಕಾದ್ರೆ ಹನುಮಂತ ಏನ್ ಮಾಡ್ತಾರೆ, ದಪ್ಪ ಕಲ್ಲುಗಳನ್ನ ತಂದಾಕ್ತಾ ಇರ್ತಾರೆ. ಹಳಿಲಿ ಏನ್ ಮಾಡುತ್ತೆ, ಸಣ್ಣ ಕಲ್ಲುಗಳನ್ನ ತಗೊಬಂದು ಅದ್ರ ಬಾಯಿನಲ್ಲಿ ಹಾಕುತ್ತೆ. ಅದ್ರ ಮೈ ತುಂಬಾ ಮರಳುಗಳನ್ನ ಮಾಡ್ಕೊಂಡು ಅದು ತಂದಿ ಮರಳುಗಳನ್ನ ಅಲ್ಲಿ ಒದರ್ತಾ ಇರುತ್ತೆ ಅಲ್ವಾ. ಅದು ಪುಟಾಣಿ ಹಳಿಲು. ಆದ್ರೂನು ಅಲ್ಲಿ ಶ್ರೀರಾಮಚಂದ್ರ ಏನ್ ಮಾಡ್ತಾರೆ, ಹಳಿಲಿಗುನು ಅಷ್ಟೇ ಭಕ್ತಿ ಪ್ರೀತಿ, ಅಂದ್ರೆ ಅದು ಮಾಡ್ತಾ ಇರೋ ಆ ಮನಸ್ಸನ್ನ ಮಾತ್ರ ಅಲ್ಲಿ ಭಗವಂತ ಒಪ್ಕೊಂತಾರೆ, ಆ ಸೇವೆನ ಸ್ವೀಕರಿಸ್ತಾರೆ. ಹಾಗೆ ನಾವು ಈ ಭಕ್ತಿಯಲ್ಲಿ, ಈ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಸ್ವಲ್ಪವನ್ನೇ ಮಾಡ್ಲಿ. ಈಗ ನೀವು ಸ್ಟಾರ್ಟಿಂಗ್ ಕೃಷ್ಣ ಪ್ರಜ್ಞೆಗೆ ಬಂದಿದ್ದೀರಾ, ಈಗ ಲೆವೆಲ್ 1 ಮುಗಿಸಿದಿರಾ, ಲೆವೆಲ್ 2 ಮುಗಿಸಿದಿರಾ, ಭಗವಂತ ನೀವ್ ಇಲ್ಲಿ ತನಕ ಏನ್ ಮಾಡಿದ್ದೀರಾ ಸ್ವಲ್ಪ ಅದನ್ನ ಯಾವುದನ್ನು ಕೂಡ ಭಗವಂತ ಸ್ವೀಕರಿಸಲ್ಲ. ನೀವು ಒಂದು ದಿನ ಒಂದು ಶ್ಲೋಕ ಒಂದು ಅನುವಾದ ಓದಿದ್ರು ಕೂಡ ಭಗವಂತ ಅದಕ್ಕೆ ಏನ್ ಕೊಡ್ಬೇಕು, ಆ ಸೇವೆಯನ್ನ, ಆ ಭಕ್ತಿಯನ್ನ ಭಗವಂತ ಸ್ವೀಕಾರ ಮಾಡ್ತಾರೆ. ನಾವು ಶುದ್ಧವಾಗಿರ್ಬೇಕು, ನಮ್ಮ ಮನಸ್ಸು ಶುದ್ಧವಾಗಿ, ನಾನು ಭಗವಂತನಿಗೆ ದೃಢವಾಗಿ ನಂಗೆ ಭಗವಂತನ ಮೇಲೆ ನಂಬಿಕೆ ಇರ್ಬೇಕು. ನಾನು ನಂಬಿಕೆ ಇಟ್ಟು ಭಗವದ್ಗೀತೆನ ಹೇಗೆ ಅರ್ಜುನ ಸ್ವೀಕರಿಸ್ತಾ ಹಾಗೆ ಓದ್ಬೇಕು. ಹಾಗೆ ಓದಿದಾಗ ಭಗವಂತ ಅದನ್ನೆಲ್ಲ ಸ್ವೀಕಾರ ಮಾಡ್ತಾರೆ. ಆ ಪ್ರೀತಿ, ಆ ಶ್ರದ್ಧೆಯನ್ನ ಭಗವಂತ ನೋಡ್ತಾರೆ ಅನ್ನೋದನ್ನ. ಅದು ಎಲ್ಲಿಗೂ ಕೂಡ ನಷ್ಟ ಆಗೋದಿಲ್ಲ. ನಮ್ಮ ಈ ಜನ್ಮದಲ್ಲಿ, ಅಂದ್ರೆ ಈ ಭೌತಿಕ ದೇಹವನ್ನ ಪಡ್ಕೊಂಡು ಈ ಐಕದಲ್ಲಿ ನಾವು ಆಧ್ಯಾತ್ಮಿಕವಾಗಿ ಸ್ವಲ್ಪ ಪ್ರಗತಿಯನ್ನ ಸಾಧಿಸಿದ್ರು ಕೂಡ ಅದು ನಮ್ಮ ಮುಂದಿನ ಜನ್ಮಕ್ಕೆ ಬರುತ್ತೆ ಅನ್ನೋದು, ಆ ಬುದ್ಧಿ ಯೋಗವನ್ನ ನಮ್ಗೆ ಇಲ್ಲಿ ಭಗವಂತ ತಿಳಿಸ್ಕೊಡ್ತಾ ಇದ್ರೆ. ಈಗ ನಾವು ಎಷ್ಟೊಂದು ಹೈಯರ್ ಎಜುಕೇಶನ್ ಮಾಡ್ಬೋದು, ಆದ್ರೆ ಆ ಹೈಯರ್ ಎಜುಕೇಶನ್ ನಮ್ಗೆ ಮುಂದಿನ ಜನ್ಮಕ್ಕೆ ಸಿಗುತ್ತಾ? ಇಲ್ಲ ಅಲ್ವಾ? ಅದು ಈ ಜನ್ಮಕ್ಕಷ್ಟೇ. ನಾನಿವಾಗ ಒಂದು ಡಿಗ್ರಿನೋ, ಡಬಲ್ ಡಿಗ್ರಿನೋ, PhD ಏನ್ ಬೇಕಾದ್ರೂ ನಾನು ಮಾಡ್ಬೋದು. ಆದ್ರೆ ಅದು ನನ್ಗೆ ಇಲ್ಲಿ ಈ ಕ್ಷಣಕ್ಕೆ ಜೀವನ ಮಾಡಕ್ಕಷ್ಟೇ ಅದು ಅವಲಂಬಿತವಾಗಿರುತ್ತೆ. ನನ್ನ ಮುಂದಿನ ಜನ್ಮಕ್ಕೆ ನನ್ಗೆ ಅದೇನು ಕೂಡ ಬರೋದಿಲ್ಲ. ಆದ್ರೆ ಈ ಭಕ್ತಿ ಅನ್ನೋದು, ಕೃಷ್ಣ ಪ್ರಜ್ಞೆ ಅನ್ನುವಂಥದ್ದು ಹಾಗಲ್ಲ. ಅದು ನನಗೆ ಈ ಜನ್ಮಕ್ಕೂ ಸಿಗುತ್ತೆ, ನನ್ನ ಮುಂದಿನ ಜನ್ಮಕ್ಕೂ ನಾನು ಎಲ್ಲಿ ನಿಲ್ಸಿದ್ದೀನಿ ಅಲ್ಲಿಂದ ಮುಂದೆ ಕಂಟಿನ್ಯೂ ಆಗುತ್ತೆ. ಹಾಗಾಗಿ ನಾವು ಮಾಡುವಂತ ಸ್ವಲ್ಪ ಸೇವೆ ಎಂದಿಗೂ ಕೂಡ ನಷ್ಟ ಆಗೋದಿಲ್ಲ ಅನ್ನೋದನ್ನ ಭಗವಂತ ತಿಳಿಸ್ತಾ ಇದ್ದಾರೆ. ಹರೇ ಕೃಷ್ಣ. 5ನೇ ಶ್ಲೋಕ ಓದಿ. ಹರೇ ಕೃಷ್ಣ. ಓದಿ. ನಾಹಿ ಕಚ್ಚಿತ ಕ್ಷಣಮಾಪಿ
ಮಾಡಿ ಓಕೆ, ಹರೇ ಕೃಷ್ಣ. ಜಾತತಿಷ್ಠಸ್ನ ಕರ್ಮಕೃತಂ ಕಾರ್ಯತೆ ವ್ಯವಶ್ಯ ಕರ್ಮ ಸರ್ವ ಪ್ರಕೃತಿ ಜೈ ಗುಣೈ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಪ್ರಕೃತಿಯಿಂದ ಬಂದ ಗುಣಗಳಿಗೆ ಅನುಗುಣವಾಗಿ ಕರ್ಮವನ್ನ ಪ್ರತಿಯೊಬ್ಬನು ಮಾಡಲೇಬೇಕಾಗುತ್ತದೆ. ಆದುದರಿಂದ ಯಾರು ಒಂದು ಕ್ಷಣವಾದರೂ ಏನನ್ನು ಮಾಡದೇ ಇರಲು ಸಾಧ್ಯ ಇಲ್ಲ. ನಾವು ಈ ಪ್ರಕೃತಿಗೆ ಗುಣಗಳಿಗೆ ಅಂದ್ರೆ ನಾವು ಈ ಐಹಿಕ ಪ್ರಪಂಚಕ್ಕೆ ಬಂದ ತಕ್ಷಣ, ಅಂದ್ರೆ ನಮ್ಮ ಜನ್ಮ ಆದ ತಕ್ಷಣ ನಾವು ಈ ಪ್ರಕೃತಿಗೆ ಅನುಗುಣವಾಗಿ ನಾವು ವ್ಯವಹಾರವನ್ನ ಮಾಡ್ತೀವಿ ಅಲ್ವಾ. ಈ ಏನು ಗಾಳಿ, ಬೆಳಕು, ನೀರು, ಅದಕ್ಕೆ ನಾವು ಈ ಭೂಮಿ ಬಂದ ತಕ್ಷಣ ಆ ವಾತಾವರಣಕ್ಕೆ ನಾವು ನಮ್ಗೆ ಗೊತ್ತಿಲ್ಲದೇನೋ ಅಡ್ಜಸ್ಟ್ ಆಗ್ಬಿಟ್ಟಿರ್ತೀವಿ. ಒಂದ್ ಕಡೆ ತುಂಬಾ ಬಿಸಿಲಿರುತ್ತೆ, ಒಂದ್ ಕಡೆ ತುಂಬಾ ಚಳಿ ಇರುತ್ತೆ. ಆದ್ರೂ ಅಲ್ಲಿ ಜನಗಳು ಏನಾಗ್ತಾರೆ, ಆ ವಾತಾವರಣಕ್ಕೆ ಅಡ್ಜಸ್ಟ್ ಆಗುತ್ತೆ. ಹಾಗೆ ಈ ಪ್ರಕೃತಿಯಿಂದ ಬಂದ ಗುಣಗಳಿಗೆ ಅಂದ್ರೆ ಪ್ರಕೃತಿಯ ಗುಣಗಳ್ಯಾವು? ಸತ್ವಗುಣ, ರಜಗುಣ, ತಮಗುಣ. ಈ ಗುಣಗಳಿಗೆ ಅನುಗುಣವಾಗಿ ಒಬ್ಬ ಏನ್ ಮಾಡ್ತಾನೆ, ಕರ್ಮವನ್ನ ಮಾಡ್ತಾನೆ ಇರ್ತಾನೆ ಪ್ರತಿಯೊಬ್ಬನು. ನಾವು ಒಂದು ಕ್ಷಣನು ಏನು ಮಾಡ್ದೇನೆ ಇರೋದಕ್ಕೆ ಸಾಧ್ಯ ಆಗುತ್ತಾ? ಹರೇ ಕೃಷ್ಣ. ಇಲ್ಲ ಮಾತಾಜಿ. ಅಲ್ವಾ? ನಾವು ಕೊನೆ ಪಕ್ಷ ನಾವು ನಿದ್ದೆ ಮಾಡ್ತಾ ಇದೀವಿ ನೈಟ್ ಅಂದ್ರೂ ನಾವು ನಿದ್ದೆಲೂ ಕೂಡ ನೆಮ್ಮದಿಯಾಗಿ ನಿದ್ದೆ ಮಾಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಆ ನಿದ್ದೆಲೂ ನಮ್ಗೆ ಏನೇನೋ ಯೋಚನೆಗಳು ಬಂದೋಗ್ತಾ ಇರುತ್ತೆ ಅಲ್ವಾ. ಹಾಗೆ ನಾವು ಒಂದು ಕ್ಷಣನೂ ಯೋಚನೆ ಮಾಡದೆ ಇರಕ್ಕೆ ಸಾಧ್ಯನೇ ಇಲ್ಲ. ನಮ್ಗೆ ಈ ಶ್ಲೋಕದಲ್ಲಿ ಏನಪ್ಪಾ ತಿಳಿಸ್ತದ್ರೆ, ಸದಾ ಕಾರ್ಯನಿರತರಾಗಿರುವ ಆತ್ಮದ ಸ್ವಭಾವನ ಹೇಳ್ತಾರೆ. ನಮ್ಮ ದೇಹ ಯಾವಾಗ್ಲೂ ಕೂಡ ಕಾರ್ಯಚಟುವಟಿಕೆಯಿಂದ ಇರೋದಿಲ್ಲ. ಇರುತ್ತಾ ನಮ್ಮ ದೇಹ? ಇಲ್ಲ, ಅದು ನಡೀತಾನೆ ಇರುತ್ತೆ, ಯಾವ್ದಾದ್ರು ಒಂದು ಕ್ರಿಯೆ ನಡೀತಾನೆ ಇರ್ತದೆ. ಅಂದ್ರೆ ನನ್ನ ದೇಹ ಅನ್ನುವಂಥದ್ದು ಏನೀಗ ನನ್ಗೆ ಒಂದು ದೇಹ, ಈ ಮನುಷ್ಯನ್ ದೇಹ ಅನ್ನೋದು ಸಿಕ್ಕಿದೆ. ಆದ್ರೆ ನನ್ ಈ ಈ ದೇಹವನ್ನ ತ್ಯಾಗ ಮಾಡಿದ್ಮೇಲೆ ನನ್ನ ಆತ್ಮ ಏನಾಗುತ್ತೆ, ಮತ್ತೊಂದು ದೇಹವನ್ನ ಪಡ್ಕೊಳ್ಳುತ್ತೆ. ಆದ್ರೆ ಈ ದೇಹ ಒಂದ್ ಟೆಂಪ್ರವರಿ, ನಾಶ ಆಗುತ್ತೆ, ಶಾಶ್ವತವಾಗಿ ಇರೋದಿಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡಿದೀವಿ ಅಲ್ವಾ. ನಾನು ಈ ಶಾಶ್ವತವಾಗಿ ಇಲ್ದೇ ಇರೋ ದೇಹದ ಬಗ್ಗೆ ಯೋಚನೆ ಮಾಡಿದ್ರೆ, ಅಂದ್ರೆ ಈ ದೇಹನ ಒಂದು ನಿರ್ಜೀವ ವಾಹನಕ್ಕೆ ಹೋಲಿಕೆ ಮಾಡ್ತಾರೆ. ಆ ವಾಹನಕ್ಕೆ ಡ್ರೈವರ್ ಇಲ್ಲ ಅಂದ್ರೆ ಅದು ಹೇಗೆ ಚಲನ, ಈಗ ರಸ್ತೆಯಲ್ಲಿ ಕಾರ್ ನಿಲ್ಸಿದ್ರೆ ಡ್ರೈವರ್ ಇಲ್ಲ ಅಂದ್ರೆ ಕಾರು ತಂತಾನೆ ಹೋಗುತ್ತಾ? ನೋ ಚಾನ್ಸ್, ಆಗೋದಿಲ್ಲ ಅಲ್ವಾ, ಹೋಗೋದೇ ಇಲ್ಲ, ಅದು ಅಲ್ಲೇನೆ ನಿಂತಿರುತ್ತೆ. ಹಾಗೇನೆ ನನ್ನ ದೇಹದಲ್ಲಿ ಆತ್ಮ ಅನ್ನೋದಿಲ್ಲ ಅಂದ್ರೆ ನನ್ನ ಕೈ ಕಾಲುಗಳು, ನನ್ನ ಚಲನಗಳು, ನಾನು ಚಟುವಟಿಕೆನ ಮಾಡೋದಕ್ಕೆ ಸಾಧ್ಯ ಆಗುತ್ತಾ? ಇಲ್ಲ. ನಾವು ನಮ್ಮ ದೇಹದಲ್ಲಿ ಆತ್ಮ ಅನ್ನೋದು ಒಂದು ಇರೋದಕ್ಕೆ ನಾವೇನ್ ಮಾಡ್ತೀವಿ, ಚಲನವಲನಗಳನ್ನ ಮಾಡ್ತೀವಿ. ಹಾಗೆ ನಾವು ಈ ಚಲನವಲನಗಳನ್ನ ಮಾಡ್ತೀವಿ ಅಂತಂದ್ರೆ ನಮ್ಮ ದೇಹದಲ್ಲಿ ನಮ್ಗೆ ಆತ್ಮ ಇದೆ ಅಂತ ಗೊತ್ತಾಯ್ತು, ನಾವು ಜೀವಾತ್ಮ ಅಂತ ಗೊತ್ತಾಯ್ತು. ಎಲ್ಲವೂ ಗೊತ್ತಾದ್ಮೇಲೆ ನಾವು ನಮ್ಮ ಆತ್ಮಕ್ಕೆ ಕೃಷ್ಣ ಪ್ರಜ್ಞೆಯನ್ನ ಕೊಡ್ಬೇಕು ಅಲ್ವಾ. ಇಲ್ಲ ಆದ್ರೆ ಈಗ ನಾವು ಕೃಷ್ಣ ಪ್ರಜ್ಞೆನ ಕೊಡ್ಲಿಲ್ಲ ಅಂತಂದ್ರೆ ಏನಾಗುತ್ತೆ, ಮಾಯಾಶಕ್ತಿ ಅದನ್ನ ನಿರ್ವಹಿಸ್ತಾಳೆ. ಈ ಮಾಯಾ ಅಂದ್ರೆ ಈ ಪ್ರಕೃತಿಯ ಗುಣಗಳು ಅದನ್ನ ನಿರ್ವಹಿಸ್ತವೆ. ಆಗ ನಾವೇನಾಗ್ತೀವಿ, ಈ ಐಹಿಕ ಶಕ್ತಿ ಸಂಪರ್ಕಕ್ಕೆ ಬಂದಾಗ ನೀವು ಈ ಐಹಿಕ ಗುಣಗಳನ್ನೇ ಪಡ್ಕೊಂತೀವಿ. ಈ ಮೋಹಗಳಲ್ಲಿ ನಾವು ಯಾವಾಗ್ಲೂ ಉಳ್ಕೊಂಡ್ಬಿಡ್ತೀವಿ. ನಾವು ಆತ್ಮಕ್ಕೆ, ನಮ್ಮ ಆತ್ಮ ಐತೆ ಅಂತ ನಮಗೆ ಗೊತ್ತಾದಾಗ, ನಮ್ಮಲ್ಲಿ ನಮ್ ಕೃಷ್ಣ ಪ್ರಜ್ಞೆ ಇದೆ ಅಂತ ನಾವು ಜಾಗೃತಗೊಳ್ಳೋದು ಯಾವಾಗ, ಈ ಶಾಸ್ತ್ರಗಳನ್ನ ನಮ್ಗೆ ತಿಳ್ಕೊಂಡಾಗ, ಈ ವೇದಗಳನ್ನ ಓದಿದಾಗ, ಈ ಭಗವಂತ ನಮ್ಗೆ ಏನ್ ಈ ವಿಧಿ ಕರ್ತವ್ಯಗಳನ್ನ ಕೊಟ್ಟಿದಾರೋ ಅದನ್ನ ನಾವು ಅಳವಡಿಸ್ಕೊಂಡಾಗ ಮಾತ್ರ ನಮಗೆ ಕೃಷ್ಣ ಪ್ರಜ್ಞೆ ಅನ್ನೋದು ಅರ್ಥ ಆಗುತ್ತೆ. ಶ್ರೀಮದ್ ಭಾಗವತಮಲ್ಲಿ 1ನೇ ಸ್ಕಂದ 5ನೇ ಶ್ಲೋಕ 17ನೇ ಶ್ಲೋಕದಲ್ಲಿ ನಮ್ಗೆ ಹೇಳ್ತಾರೆ, ಕೃಷ್ಣ ಪ್ರಜ್ಞೆಯನ್ನು ಅನುಸರಿಸುವವನು ಶಾಸ್ತ್ರಗಳು ವಿಧಿಸಿರುವ ಕರ್ತವ್ಯಗಳನ್ನ ಮಾಡದೇ ಇರಬಹುದು, ಅಥವಾ ಭಕ್ತಿ ಸೇವೆನ ಸಮರ್ಪಕವಾಗಿ ಸೇವೆ ಸಲ್ಲಿಸದೇ ಹೋಗ್ಬಹುದು, ತಾನು ಇರ್ಬೇಕಾದ ಮಟ್ಟದಿಂದ ಕೆಳಕ್ಕೆ ಬೀಳುವುದು. ಇಷ್ಟೆಲ್ಲ ಆದ್ರೂ ಕೂಡ ಅವನ್ಗೆ ನಷ್ಟ ಆಗ್ಲಿ ಕೇಡಾಗ್ಲಿ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅವನು ಕೃಷ್ಣ ಪ್ರಜ್ಞೆಯಲ್ಲಿ ಏನು ಹೇಳಿದೆಯೋ ಅದನ್ನೆಲ್ಲ ಅನುಸರಿಸ್ಕೊಂಡ್ ಬರ್ತಾನೆ. ಏನೋ ಒಂದ್ ಕಾರಣದಿಂದ ಅವನು ಅದನ್ನ ಬಿಟ್ಬಿಡ್ಬೋದು, ಅಲ್ಲಿಗೆ ನಿಲ್ಲಿಸ್ಬಿಡ್ಬೋದು. ಹಂಗೆ ನಿಲ್ಲಿಸ್ಬಿಟ್ರೆ ಅಲ್ಲಿ ಏನು ಕೂಡ ಅವನ್ಗೆ ನಷ್ಟ ಆಗೋದಿಲ್ಲ, ಕೇಡು ಆಗೋದಿಲ್ಲ. ಅವನ್ ಎಷ್ಟು ಮಾಡಿದ್ದಾನೋ ಅಷ್ಟು ಅವನ್ಗೆ ಇದ್ದೇ ಇರುತ್ತೆ ಅನ್ನೋದನ್ನ ನಮ್ಗಿಲ್ಲಿ ತಿಳಿಸ್ಕೊಡ್ತಾ ಇದ್ರೆ. ಹರೇ ಕೃಷ್ಣ. 6ನೇ ಶ್ಲೋಕ ಓದಿ. ಹರೇ ಕೃಷ್ಣ. ಕರ್ಮೇಂದ್ರಿಯಾಣಿ ಸಂಯಮ ಯಾಸ್ತೆ ಮನಸಾ ಸ್ಮರಾನ ಇಂದ್ರಿಯ ಅರ್ಥನ್ ವಿಮೂಢಾತ್ಮ ಮಿಥ್ಯಾಚಾರಸ್ಯ ಉಚ್ಯತೆ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಕರ್ಮೇಂದ್ರಿಯಗಳನ್ನು ನಿಗ್ರಹಿಸಿ ಇಂದ್ರಿಯಗಳ ವಿಷಯದಲ್ಲಿ ಮನಸ್ಸು ನೆಟ್ಟು ಮನುಷ್ಯನನ್ನು ವಿಮೂಢಾತ್ಮನೆಂದು, ಮಿಥ್ಯಾಚಾರಿ ಎಂದು ಕರೆಯುವವರು. ಕರ್ಮೇಂದ್ರಿಯಗಳು ಅಂದ್ರೆ ಏನು? ಹರೇ ಕೃಷ್ಣ. ಯಾವ್ಯಾವು ಅಂತ ಹೇಳ್ತೀರಾ ಕರ್ಮೇಂದ್ರಿಯಗಳು?
ಅಂದ್ರೆ ಪಂಚೇಂದ್ರಿಯಗಳು ಅಂದ್ರೆ ನಮ್ಮ ಧ್ವನಿ, ಕಾಲುಗಳು, ಕೈಗಳು, ಗುದ ಮತ್ತೆ ಜನನೇಂದ್ರಿಯ, ಇವುಗಳನ್ನ ನಾವು ಕರ್ಮೇಂದ್ರಿಯಗಳು ಅಂತ ಕರಿತೀವಿ. ಇವುಗಳನ್ನ ನಿಗ್ರಹಿಸೋದು ತುಂಬಾನೇ ಕಷ್ಟ ಅಲ್ವಾ. ನಮ್ಗೆ ಈ ಶ್ಲೋಕದಲ್ಲಿ ವಿಮೂಢಾತ್ಮ ಮತ್ತೆ ಮಿಥ್ಯಾಚಾರಿಯ ಬಗ್ಗೆ ತಿಳಿಸ್ತಾ ಇದಾರೆ. ವಿಮೂಢಾತ್ಮ ಮತ್ತೆ ಮಿಥ್ಯಾಚಾರಿ ಅಂತಂದ್ರೆ ನಟನೆ ಮಾಡಿ ಬದುಕುವಂತವ್ರು. ಅಂದ್ರೆ ಈಗ ನಾವು ಅವರು ಆ ರೀತಿ ಇರೋದಿಲ್ಲ, ಅವ್ರ ವ್ಯಕ್ತಿತ್ವ, ಅವ್ರ ಗುಣ ಆ ರೀತಿ ಇಲ್ಲ, ಬಟ್ ಅವ್ರ ಗುಣ, ಆ ವ್ಯಕ್ತಿತ್ವ ಆ ರೀತಿ ಐತೆ ಅಂತ ತೋರಿಸ್ಕೊಳ್ಳುವಂತವ್ರು. ಈಗ ಒಬ್ಬ ಸನ್ಯಾಸಿ ನಾನು ಸನ್ಯಾಸಿ ಆಗಿದ್ದೀನಿ ಅಂತ ತೋರ್ಸ್ಕೊಂತಾನೆ, ಆದ್ರೆ ಅವನ ಕೈಯಲ್ಲಿ ಸಿಗರೇಟ್ ಸೇದೋದು, ಕುಂಡಲಿ ಇಟ್ಕೊಂಡು ಸನ್ಯಾಸಿ ತರ ಕಾಕಿ ಬಟ್ಟೆನ ಹಾಕೊಂಡು ಅವನು ಬರ್ತಾನೆ ಪ್ರಚಾರಕ್ಕೆ ಅಂತ, ಆದ್ರೆ ಅವನು ಸಿಗರೇಟ್ ಎಲ್ಲ ಸೇರ್ತಾ ಇರ್ತಾನೆ. ಅವನನ್ನ ನಾವು ಸನ್ಯಾಸಿ ಅಂತ ಒಪ್ಕೊಂತೀವ? ಇಲ್ಲ ಮಾತಾಜಿ. ಅಲ್ವಾ. ಒಬ್ಬ ಸನ್ಯಾಸಿ ಅಂತಂದ್ರೆ ನಮ್ ಕಣ್ಮುಂದೆ ಯಾವ ರೀತಿ ಬರುತ್ತೆ, ಯಾರನ್ನ ನಾವು ಸನ್ಯಾಸ ಅಂತ ಅಂದ ತಕ್ಷಣ ನಾವ್ ಯಾರನ್ನೇ ಯೋಚನೆ ಮಾಡ್ತೇವೆ, ಅವ್ರು ಯಾವ ರೀತಿ ಇರ್ತಾರೆ ಅಂತ ಯೋಚನೆ ಮಾಡ್ತೀವಿ. ಅವ್ರು ಎಲ್ಲಾ ಸದ್ಗುಣಗಳನ್ನ ಒಳಗೊಂಡಿರ್ತಾರೆ, ಅವ್ರು ಭಗವಂತನ ಬಗ್ಗೆ ಪ್ರಚಾರ ಮಾಡಕ್ಕೆ ಬರ್ತಾರೆ, ಭಗವಂತನ ಬಗ್ಗೆ ಹೇಳ್ತಾರೆ ಅವರು. ಈ ರೀತಿಯಲ್ಲಿ ನಮ್ಮ ಮೈಂಡ್ ಅಲ್ಲಿ ಇರುತ್ತೆ. ಒಬ್ಬ ಸನ್ಯಾಸಿ ಅಂದ್ರೆ ಅವ್ನು ತುಂಬಾ ಒಳ್ಳೆಯವನು, ಅವ್ನು ಎಲ್ಲವನ್ನ ಅವ್ನ ಮನಸ್ಸು ಇಂದ್ರಿಯಗಳನ್ನ ನಿಗ್ರಹಿಸಿರ್ತಾನೆ ಅನ್ನೋದನ್ನ ನಾವು ಯೋಚನೆ ಮಾಡಿರ್ತೀವಿ. ಆದ್ರೆ ಈ ಬೂಟಾಟಿಕೆಯನ್ನ ತೋರ್ಸ್ಕೊಳ್ಳೋದು, ನಾನ್ ಸನ್ಯಾಸಿ ಅಂತ ತೋರ್ಸ್ಕೊಳ್ಳೋದು, ಆದ್ರೆ ಅವ್ನ್ ಸನ್ಯಾಸಿ ಅಲ್ಲ ಅಂತವ್ರ ಬಗ್ಗೆ ನಮ್ಗೆ ಇಲ್ಲೇ ಹೇಳ್ತಾ ಇದ್ದಾರೆ. ಅಂದ್ರೆ ಒಬ್ಬ ವ್ಯಕ್ತಿ ತುಂಬಾ ಎಲ್ಲವನ್ನ ತಿಳ್ಕೊಂಡ್ಬಿಟ್ಟಿದೀನಿ, ನಾನ್ ಜ್ಞಾನವನ್ನ ಪಡ್ಕೊಂಡಿದೀನಿ ಅಂತ ಎಲ್ಲವೂ ಗೊತ್ತು ಅನ್ನೋ ತರನೇ ಮಾತಾಡ್ತಾ ಇರ್ತಾರೆ, ಬಟ್ ಆದ್ರೆ ಅವರು ರಿಯಾಲಿಟಿನ ಅರ್ಥ ಮಾಡ್ಕೊಳ್ಳೋದಿಲ್ಲ. ಅಂತವ್ರ ಬಗ್ಗೆ ನಮ್ಗಿಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ಅಲ್ವಾ. ಈಗ ಎಷ್ಟೊಂದ್ ಜನ ಭಗವದ್ಗೀತೆ ತರಗತಿಗಳನ್ನೇ ಮಾಡ್ತಾ ಇರ್ತಾರೆ, ನಾವು ಎಷ್ಟೊಂದು ಯೂಟ್ಯೂಬ್ ಅಲ್ಲಿ ನೋಡ್ತೀವಿ, ಬಟ್ ಅವ್ರು ಎಲ್ಲವನ್ನ ತಿಳ್ಕೊಂಡಿದೀವಿ ಅಂತ ಹೇಳ್ತಾ ಇರ್ತಾರೆ, ಆದ್ರೆ ಅವರು ಗುರು ಪರಂಪರೆಯಿಂದ ಬಂದಿರೋರೇ ಆಗಿರೋದಿಲ್ಲ. ಅವರು ಗುರುಗಳಿಗೆ ಸರಿಯಾದ ರೀತಿ ಗೌರವನೇ ಕೊಡೋದಿಲ್ಲ, ಕೇವಲ ದುಡ್ಡಿಗೆ ಆಸೆಗೋ ಆ ತರಗತಿಗಳನ್ನ ಮಾಡುವಂತವ್ರು ಇರ್ತಾರೆ. ಇದನ್ನೆಲ್ಲ ನಮ್ಗೆ ನಿಜವಾಗಿ ಜ್ಞಾನವನ್ನ ಅರ್ಥ ಮಾಡ್ಕೋಬೇಕು ಅನ್ನೋದಕ್ಕೋಸ್ಕರ ಭಗವಂತ ನಮ್ಗೆ ಇವನ್ನೆಲ್ಲ ತಿಳಿಸ್ಕೊಡ್ತಾ ಇರ್ತಾರೆ. ಹರೇ ಕೃಷ್ಣ. 7ನೇ ಶ್ಲೋಕ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಯಾತು ಇಂದ್ರಿಯಾಣಿ ಮನಸ ನಿಯಮ್ಯ ಅಪರತೆ ಅರ್ಜುನ ಕರ್ಮ ಇಂದ್ರಿಯೇ ಕರ್ಮಯೋಗಂ ಅಸಕ್ತಾಸಃ ವಿಶಿಷ್ಯತೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಇದಕ್ಕೆ ಪ್ರತಿಯಾಗಿ ಪ್ರಾಮಾಣಿಕನಾದ ಮನುಷ್ಯನು ಕ್ರಿಯಾಶೀಲಿಗಳಾದ ಇಂದ್ರಿಯಗಳನ್ನು ಮನಸ್ಸಿನಿಂದ ನಿಗ್ರಹಿಸಲು ಪ್ರಯತ್ನಿಸಿ ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮಯೋಗವನ್ನ ಅನಾಸಕ್ತವಾಗಿ ಪ್ರಾರಂಭಿಸಿದರೆ ಅವನು ಎಷ್ಟು ಉತ್ತಮ ಅಂತ ಹೇಳ್ತಂದ್ರೆ, ಪ್ರಾಮಾಣಿಕವಾಗಿ ಮನುಷ್ಯ ಕ್ರಿಯಾಶೀಲಗಳಾಗದೆ ಇಂದ್ರಿಯಗಳನ್ನ ಮನಸ್ಸಿನಿಂದ ನಿಗ್ರಹಿಸಲು ಪ್ರಯತ್ನಿಸಿದ್ರೆ ಅವನು ಎಷ್ಟು ಉತ್ತಮ ಅನ್ನೋದನ್ನ ನಮ್ಗೆ ಶ್ಲೋಕ ಅಂದ್ರೆ ಸ್ವಇಚ್ಛೆಯಿಂದ ಜೀವನವನ್ನ ಮಾಡದೆ ಇಂದ್ರಿಯ ಭೋಗಕ್ಕಾಗಿ ಅವನು ಹುಸಿ ಆಧ್ಯಾತ್ಮಿಕವಾದಿ ಆಗೋದ್ಕಿಂತ ತನ್ನ ವ್ಯವಹಾರದಲ್ಲಿ ಉಳಿದುಕೊಂಡು ಬದುಕಿನ ಉದ್ದೇಶವನ್ನ ಹೇಗೆ ತಿಳ್ಕೋಬೇಕು ಅವನು ಉತ್ತಮ ಅಂತ ನಮ್ಗಿಲ್ಲಿ ಅಂದ್ರೆ ಯಾರು ಉತ್ತಮ ಅನ್ನೋದನ್ನ ನಮ್ಗೆ ತಿಳಿಸ್ತಾ ಇದಾರೆ. ಅಂದ್ರೆ ಅವನ್ ಸ್ವಂತಕ್ಕೋಸ್ಕರ, ಅವನ ಇಂದ್ರಿಯ ಭೋಗಕ್ಕೋಸ್ಕರ ಅವನು ಎಲ್ಲವನ್ನ ಮಾಡ್ತಾ ಇರ್ತಾನೆ, ಆದ್ರೆ ನೋಡೋರ್ ಕಣ್ಗೆ ಆಧ್ಯಾತ್ಮಿಕವಾಗಿ ನಾನು ಮಾಡ್ತಾ ಇದ್ದೀನಿ ವ್ಯವಹಾರಗಳನ್ನ ಅಂತ ತಿಳಿಸ್ಕೊಂತಾನೆ. ಅದು ತಪ್ಪು. ಆ ರೀತಿ ಮಾಡಬಾರ್ದು. ಆ ರೀತಿ ಮಾಡ್ದನೆ ನನ್ನ ಬದುಕಿನ ಉದ್ದೇಶ ಏನು ಅನ್ನೋದನ್ನ ನಾವು ತಿಳ್ಕೊಂಡು ಆ ರೀತಿಯಲ್ಲಿ ಕಾರ್ಯವನ್ನ ಮಾಡುದು ಉತ್ತಮ. ಅಂದ್ರೆ ನಮ್ಮ ಬದುಕಿನ ಉದ್ದೇಶ ಏನು? ಹರೇ ಕೃಷ್ಣ. ಬದುಕಿನ ಉದ್ದೇಶ ನಾವ್ ಯಾಕೆ ಈಗ ಭಗವದ್ಗೀತೆ ಎಲ್ಲ ಕೇಳ್ತಾ ಇದೀವಿ, ಈ ಜ್ಞಾನ ಎಲ್ಲ ನಾವ್ ಯಾಕೆ ಪಡ್ಕೊತಾ ಇದೀವಿ? ಈ ಜ್ಞಾನ ಎಲ್ಲ ಪಡ್ಕೊಂಡ್ ನಾವ್ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ? ನಾವ್ ಯಾರಿಗೆ ಸೇವೆ ಮಾಡ್ಬೇಕು? ನಾವೀಗ ಸೇವೆ ಮಾಡ್ಬೇಕು, ಭಗವಂತನ ಸೇವೆ ಮಾಡ್ಬೇಕು, ಪಾಪ ಕರ್ಮಗಳನ್ನ ಮಾಡಬಾರ್ದು, ಭೌತಿಕ ಆಧ್ಯಾತ್ಮಿಕದ ಕಡೆ ಹೋಗ್ಬೇಕು ಮಾತಾಜಿ. ಐಹಿಕ ಜಗತ್ತಿನ ಕಡೆಯಿಂದ ಆಧ್ಯಾತ್ಮಿಕ ಜಗತ್ತಿನ ಕಡೆ ಹೋಗ್ಬೇಕು. ಹರಿಬಹುದು. ನಾವು ನಮ್ಮ ಜೀವನದ ನಮ್ಮ ಬದುಕಿನ ಉದ್ದೇಶ ಏನಪ್ಪಾ ಅಂದ್ರೆ ಈ ಐಹಿಕ ಬಂಧನದಿಂದ ಈ ಐಹಿಕ ಬಂಧನ ಇದೆ ಇದರಿಂದ ಬಿಡುಗಡೆ ಬಂದು ನಾವು ಭಗವಂತನ ರಾಜ್ಯವನ್ನ ಸೇರುವಂತದ್ದು. ಭಗವಂತನ ರಾಜ್ಯವುದು ಗೋಲೋಕ ವೃಂದಾವನವನ್ನ ಸೇರಿಸ್ಬೇಕು. ನಮ್ಮ ನಿಜವಾದ ಮನೆ ನಾವು ಅಲ್ಲಿದೆ, ನಾವಿಲ್ಲಿ ಬಂದಿರೋದು ತಾತ್ಕಾಲಿಕ, ಟೆಂಪ್ರವರಿ. ಹಾಗಾಗಿ ನಾವು ನಮ್ಮ ಶಾಶ್ವತವಾದ ಮನೆಗೆ ಹೋಗ್ಬೇಕು. ನಾವು ಅದಕ್ಕೋಸ್ಕರ ಈ ಎಲ್ಲಾ ಜ್ಞಾನವನ್ನ, ಈ ಹರೇ ಕೃಷ್ಣ ಮಂತ್ರವನ್ನ ನಾವೆಲ್ಲವನ್ನು ಹೇಳ್ತಾ ಇರೋದು ನಾವು ಭಗವಂತನ ಧಾಮಕ್ಕೆ ಹೋಗೋದಿಕ್ಕೆ. ಸ್ವ ಇಚ್ಛೆಯಿಂದ ನಾವು ಇಂದ್ರಿಯ ಭೋಗಕ್ಕೋಸ್ಕರ ನಾವು
ಬರೀ ಕತ್ತೆ ತರ ದುಡಿತಾನೆ ಇದ್ದು ಕತ್ತೆ ತರ ನಮ್ಮ ಜೀವನವನ್ನ ನಾವು ವ್ಯರ್ಥ ಮಾಡ್ಕೊಂಡ್ರೆ ನಾವು ನಮ್ ನಿಜವಾದ ಮನೆಗೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ನಾವು ಮತ್ತೆ ಜನನ ಮರಣ ಹುಟ್ಟೋದು ಸಾಯೋದು ಈ ಚಕ್ರದಲ್ಲಿ ನಾವು ಏನಾಗುತ್ತೆ ಸ್ಥಿರವಾಗಿ ನಿಲ್ಬೇಕಾಗುತ್ತೆ. ನಾವ್ ಯಾವಾಗ ಭಗವಂತನ ಧಾಮಕ್ಕೆ ಹೋಗ್ಬೇಕಂತ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಮನುಷ್ಯ ಭಗವಂತ ಕೊಟ್ಟಿರುವಂತ ಶಾಸ್ತ್ರಗಳನ್ನ ವಿಧಿಸಿರುವಂತೆ ನಿಯಮಬದ್ಧವಾದ ಜೀವನವನ್ನ ನಡೆಸ್ತಾನೋ ಅದು ಉತ್ತಮ. ಅಂದ್ರೆ ನಾನೀಗ ಕೃಷ್ಣ ಪ್ರಜ್ಞೆಗೆ ಬಂದಿದ್ದೀನಿ, ಈಗ ಜಸ್ಟ್ ಬಂದಿದ್ದೀನಿ, ನನ್ಗೆ ಇಲ್ಲಿ ತನಕ ಏನು ಗೊತ್ತಿಲ್ಲ, ಈಗ ನಾನ್ ಕೃಷ್ಣ ಪ್ರಜ್ಞೆಗೆ ಬಂದಿದ್ದೀನಿ. ನೀವ್ ಹೇಳ್ತಾ ಇದ್ದೀರಾ ಈ ತರ ಮಾಡ್ಬೇಕು ಈ ತರ ಮಾಡ್ಬಾರ್ದು ಅಂತ. ಆಗ ನಾನು ಅವ್ರು ಏನ್ ಅನ್ಕೊಂಡ್ಬಿಡ್ತಾರೋ ಅನ್ನೋದಕ್ಕೋಸ್ಕರ ನಾನು ಎಲ್ಲವನ್ನ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಳ್ಳೋದು ತಪ್ಪು. ನೀವೇನ್ ಹೇಳಿದೀರಾ ಅದನ್ನ ನಾನು ಎಷ್ಟು ಅಳವಡಿಸ್ಕೊಂಡಿದ್ದೀನೋ ಅಷ್ಟನ್ನ ನಾನು ಫಾಲೋ ಮಾಡ್ಕೋಗೋದು ಉತ್ತಮ ಅಂತ ಹೇಳ್ತಂದ್ರೆ, ನಾನೀಗ ನಿಮ್ಗೆ ಹೇಳ್ತಾ ಇದ್ದೀನಿ ಪ್ರಸಾದವನ್ನ ಮಾತ್ರ ತಿನ್ನಿ ಅಂತ, ಇಲ್ಲ ಅಂದ್ರೆ ಪಾಪ ಬರುತ್ತೆ ಅಂತ. ಆದ್ರೆ ಪ್ರಸಾದವನ್ನ ನಾನು 3 ಟೈಮನು ಕೂಡ ಭಗವಂತಂಗೆ ಇಟ್ಟು ಅದೇ ಪ್ರಸಾದನ ತಿನ್ನಕ್ ಆಗ್ತಾ ಇಲ್ಲ. ಆದ್ರೆ ಏನ್ ಮಾಡೋದು, ನಾನು ಒಂದೇ ಟೈಮ್ ಇಡಕ್ ಆಗ್ತದೆ, ಒಂದೇ ಟೈಮ್ ಅಂದ್ರೆ ನಾನು 3 ಟೈಮ್ ತಿಂತಾ ಇದ್ದೀನಿ ಅಂತ ಹೇಳೋದಕ್ಕಿಂತ ನಾನು ಒಂದೇ ಟೈಮ್ ತಿಂತಾ ಇದ್ದೀನಿ ಅಂತ ಹೇಳುವಂತದ್ದು ಉತ್ತಮ. ಅಂದ್ರೆ ನಾನು ಪ್ರಸಾದನ ಭಗವಂತನಿಗೆ ಹಿಡ್ದನೆ ತಿನ್ನೋದ್ಕಿಂತ ಅಟ್ಲೀಸ್ಟ್ ನಾನು ದಿನಕ್ಕೆ 1 ಟೈಮ್ ಆದ್ರೂ ಇಡ್ತಿದ್ದೀನ ಅದು ಉತ್ತಮ ಅನ್ನೋದನ್ನ ನಮ್ಗಿಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಯಾವ್ದು ಉತ್ತಮ, ನಾವ್ ಯಾವ್ದನ್ನ ಮಾಡ್ಬೇಕು, ಇಂದ್ರಿಯ ಭೋಗಕ್ಕಾಗಿ ನಾವು ಏನೇನೋ ಮಾಡೋದಲ್ಲ. ನಮ್ಮ ಇಂದ್ರಿಯಗಳನ್ನ ಕೇವಲ ಎಲ್ಲಾನು ಭಗವಂತಂಗ್ ಬಳಸ್ಕೊಕ್ ಆಗಿಲ್ಲ ಅಂದ್ರೆ, ನಾನು ಇರೋದು 24 ಗಂಟೆನೂ ಭಗವಂತಂಗ್ ಬಳಸ್ಕೊಕ್ ಆಗಿಲ್ಲ ಅಂದ್ರೂ ಕೂಡ ಅಟ್ಲೀಸ್ಟ್ ನಾನು ಒಂದು ಕ್ಷಣನಾದ್ರೂ ಭಗವಂತನಿಗೆ ಬಳಸ್ಕೊಳ್ಳೋದು ಉತ್ತಮ ಅನ್ನೋದನ್ನ ನಮ್ಗೆ ತಿಳಿಸ್ಕೊಡ್ತಾರೆ. ಅಂದ್ರೆ ಸೋಗ ಹಾಕೊಂಡು ಅಥವಾ ಬೇರೆಯವ್ರಿಗೆ ಮೋಸ ಮಾಡ್ಕೊಂಡು ನಾವು ಬದುಕೋಕ್ಕಿಂತ ನಾವು ರಿಯಾಲಿಟಿ ಆಗಿ ಬದುಕೋದು ಉತ್ತಮ. ಹರೇ ಕೃಷ್ಣ. 8ನೇ ಶ್ಲೋಕ ಓದಿ. ಹರೇ ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ಓದಿ. ನಿಯತಂ ಕುರು ಕರ್ಮ ತ್ವಂ ಕರ್ಮ ಜ್ಯಾಯೋ ಕರ್ಮಣಃ ಶರೀರ್ಯಾತ್ರಾಪಿ ಚ ತೇನ ಪ್ರಸಿದ್ಧ್ಯಾತ್ ಅಕರ್ಮಣಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ನಿನ್ನ ನಿಯಮಿತ ಕರ್ಮವನ್ನ ಮಾಡು, ಏಕೆಂದರೆ ಹಾಗೆ ಮಾಡುವುದು ಕರ್ಮವನ್ನ ಮಾಡದೇ ಇರುವುದಕ್ಕಿಂತ ಉತ್ತಮ. ಕರ್ಮವನ್ನ ಮಾಡದೆ ದೇಹವನ್ನ ಉಳಿಸಿಕೊಳ್ಳುವುದು ಸಾಧ್ಯವೇ ಇಲ್ಲ. ಇದು ಹಿಂದಿನ ಶ್ಲೋಕಕ್ಕೆ ಕನೆಕ್ಟ್ ಆಗಿ ನಮ್ಗೆ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಬಹುಮಂದಿ ಇರ್ತಾರಲ್ಲ ಮೋಸ ಮಾಡೋರು, ಸುಳ್ಳು ಹೇಳೋರು, ಅಂತವರಿಗೋಸ್ಕರ ಇದನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಆಧ್ಯಾತ್ಮಿಕ ಬದುಕಿನಲ್ಲಿ ನಾವು ಮುಂದುವರಿಯೋದಕ್ಕಾಗಿ ನಾವು ಎಲ್ಲವನ್ನ ತ್ಯಾಗ ಮಾಡುವುದಕ್ಕಾಗಿ ಸುಳ್ಳು ಹೇಳಬಾರ್ದು ಅಲ್ವಾ, ಅಂತವ್ರ ಬಗ್ಗೆ ತಿಳಿಸ್ತಾ ಇದ್ದಾರೆ. ಈಗ ಅರ್ಜುನ ಒಬ್ಬ ಮಿಥ್ಯಾಚಾರಿನ? ಮಿಥ್ಯಾಚಾರಿ ಅಂದ್ರೆ ಏನು ಮಾತಾಜಿ? ಸುಳ್ಳು ಹೇಳುವಂಥದ್ದು, ಮೋಸ ಮಾಡುವಂಥದ್ದು ಇಲ್ಲ ಇಲ್ಲ ಅಲ್ಲ. ಇಲ್ಲಿ ಭಗವಂತ ಅವನನ್ನ ಮಿಥ್ಯಾಚಾರಿ ಮಾಡ್ಬೇಕು ಅಂತ ಬಯಸ್ತಾ ಇಲ್ಲ. ಇಲ್ಲಿ ಏನ್ ಹೇಳ್ತಾ ಇದಾರೆ ಭಗವಂತ ಅರ್ಜುನಿಗೆ, ನೀನೊಬ್ಬ ಕ್ಷತ್ರಿಯನಾಗಿದ್ದೀಯಾ, ನಿನ್ನ ನಿಯಮಿತ ಕರ್ತವ್ಯ ಏನೈತೆ ಅದನ್ನ ನೀನ್ ಮಾಡು ಅಂತ ಭಗವಂತ ಹೇಳ್ತಾ ಇದ್ದಾರೆ. ನೀನ್ ಏನೂ ಮಾಡ್ದೇನೆ ಇರೋದ್ಕಿಂತ, ನೀನ್ ಯುದ್ಧನೇ ಮಾಡದೇ ಇರೋದ್ಕಿಂತ ನೀನ್ ಯುದ್ಧ ಮಾಡೋದು ಉತ್ತಮ ಅಂತ ಹೇಳ್ತಾ ಇದ್ರಿ. ನಾವ್ ಏನೂನು ಬೆಳಗ್ಗೆಯಿಂದ ಸಂಜೆ ತನಕನು ನಾವ್ ಏನೂ ಮಾಡದೇ ಇರೋದ್ಕಿಂತ ನಾವ್ ಏನಾದ್ರು ಒಂದ್ ಮಾಡೋದೇ ಉತ್ತಮ ಅಲ್ವಾ? ಹೌದು. ನೀವು ಬೆಳಗ್ಗೆಯಿಂದ ಸಂಜೆ ಗಂಟೆ ಸುಮ್ನೆ ಕೂತೀರಿ ಅಂದ್ರೆ ನಿಮ್ ಕೈಲಿ ಎಷ್ಟೊತ್ತು ಕೂತಿರಕ್ಕಾಗುತ್ತೆ? 1 ಗಂಟೆ 2 ಗಂಟೆ ಕುತ್ಕೊಬಹುದು. ನೀವು 24 hours ಕುತ್ಕೊಳಕ್ ಆಗುತ್ತಾ? ನಿಮ್ಮ ಮನಸ್ಸಿಗೆ ಕೇಳುತ್ತಾ ನೀವು ಹಾಗೆ ಕುತ್ಕೋಬೇಕು ಅಂದ್ರುನು? ಪ್ರಯತ್ನ ಪಟ್ರು ಸಾಧ್ಯ ಆಗುತ್ತಾ? ಕಷ್ಟ. ಆಗಲ್ಲ ಮಾತಾಜಿ. ಆಗೋದಿಲ್ಲ ಅಲ್ವಾ? ಹಾಗೆ ಹೇಳ್ತಿದ್ರೆ ಅರ್ಜುನಂಗೆ, ನೀನ್ ಯುದ್ಧ ಮಾಡಲ್ಲ ಅನ್ನೋದ್ಕಿಂತ ನಿಂದ ಏನ್ ಕರ್ತವ್ಯ ಐತೆ, ನಿನ್ನ ಕ್ಷತ್ರಿಯನಾಗಿ ನಿನ್ ಕರ್ತವ್ಯ ಏನೋ ಅದನ್ನ ನೀನ್ ಪರಿಪಾಲನೆ ಮಾಡು, ನಿನ್ನ ನಿಯಮಿತ ಕರ್ತವ್ಯಗಳನ್ನ ನೀನ್ ಮಾಡು, ಅದು ನಿನ್ಗೆ ಉತ್ತಮ ಅಂತ ಭಗವಂತ ತಿಳಿಸ್ಕೊಡ್ತಾ ಇದ್ದಾರೆ. ಅಂದ್ರೆ ನಾವ್ ಏನೂ ಮಾಡದೇ ಇರೋದ್ಕಿಂತ ನಾವು ಕೃಷ್ಣ ಪ್ರಜ್ಞೆಲಿ ಎಲ್ಲವನ್ನು ತಿಳ್ಕೊಂಡು ಮಾಡ್ಬಿಡ್ತೀನಪ್ಪ, ನನಗೆ ಏನೋ ಈಗ ನಂಗೆ ಸ್ವಲ್ಪ ಗೊತ್ತು, ನಾನು ಸ್ವಲ್ಪ ಮಾಡಿ ನಾನು ಯಾಕೆ ತಪ್ಪು ಮಾಡ್ಬೇಕು, ನಾನು ಎಲ್ಲವನ್ನ ಸಂಪೂರ್ಣ ತಿಳ್ಕೊಂಡು ನಾನು ಆಮೇಲೆ ಕೃಷ್ಣ ಪ್ರಜ್ಞೆ ಮಾಡ್ತೀನಿ ಅಂದ್ರೆ ಅದು ತಪ್ಪು. ಹಾಗ್ ಮಾಡ್ಬಾರ್ದು. ನನ್ಗೆ ಈಗ ಚೆನ್ನಾಗಿ ಏನ್ ಗೊತ್ತಾಗಿದೆ ಅದನ್ನೇ ನಾನು ಕೃಷ್ಣ ಪ್ರಜ್ಞೆಲಿ ಏನ್ ಮಾಡ್ಬೇಕು, ನನ್ನ ಜೀವನಕ್ಕೆ ಅಳವಡಿಸ್ಕೋಬೇಕು. ನಾನು ಸಂಪೂರ್ಣ ಕಲಿಯೋಷ್ಟೊಳಗಡೆ ನನ್ನ ಆಯಸ್ಸು ಇರುತ್ತೋ ಇರೋದಿಗೋ ನಮಗ್ ಗೊತ್ತೇ ಇಲ್ಲ. ಅಲ್ಲಿ ನಮ್ಗೆ ಆಲ್ರೆಡಿ ಈಗ ಈ ಕೃಷ್ಣ ಪ್ರಜ್ಞೆ ಸಿಕ್ಕಿರೋದೇ ತುಂಬಾ ಲೇಟು. ನಾನು ಅದ್ರಲ್ಲೂ ಎಲ್ಲ ಮಾಡ್ತೀನಿ ಅಂದ್ರೆ ಅದು ನಿಜ ಮಾಡಕ್ ಆಗುತ್ತಾ? ಆಗಲ್ಲ ಮಾತಾಜಿ, ಸ್ವಲ್ಪ ಕಲಿಬೇಕಾಗುತ್ತೆ ಅಲ್ವಾ? ಅದಕ್ಕೆ ನಮ್ಗೆ ಆ ಕ್ಷಣ ಭಗವಂತನ ಕೃಷ್ಣ ಪ್ರಜ್ಞೆ ಸಿಕ್ತಿದ್ಯೋ ಅದನ್ನ ಈಗ್ಲಿಂದಾನೇ ನಾವು ಅಳವಡಿಸ್ಕೋಬೇಕು. ಏನು ಮಾಡದೇ ಇರೋದ್ಕಿಂತ, ನಾನು ಯಾವತ್ತೋ ಒಂದಿನ ಮಾಡ್ತಿರೋಕ್ಕಿಂತ ನನ್ನ ಕರ್ತವ್ಯ ಈಗ ಏನಿದೆ, ನನ್ನ ಕರ್ಮ ಅದನ್ನ ನಾ ಮಾಡೋದು ಉತ್ತಮ ಅನ್ನೋದನ್ನ ಭಗವಂತ
ತಿಳಿಸ್ಕೊಡ್ತಾ ಇದ್ದಾರೆ. ಹರೇ ಕೃಷ್ಣ. 9ನೇ ಶ್ಲೋಕ ಓದಿ. ಹರೇ ಕೃಷ್ಣ. ಓದಿ ಪ್ರಭುಜಿ. ಯಜ್ಞೋ ಅಥರ್ಥ ಕರ್ಮೇಣ ಹಾನಂದ್ರತ ಲೋಕೋ ಹಾಂ ಕರ್ಮ ಬಂಧನಂ ತದರ್ಥಂ ಕರ್ಮ ಕೌಂತೇಯ ಮುಕ್ತ ಸಜ್ಞ ಸಮಾಚಾರ. ಹರೇ ಹರೇ ಕೃಷ್ಣ. ಕೃಷ್ಣ ಪ್ರಭುಜಿ. ಧನ್ಯವಾದಗಳು. ವಿಷ್ಣುವಿಗಾಗಿ ಮಾಡಿದ ತ್ಯಾಗವೆಂದು ಕರ್ಮವನ್ನ ಮಾಡಬೇಕು, ಇಲ್ಲವಾದರೆ ಕರ್ಮವು ಇಹಬಂಧನವನ್ನ ಸೃಷ್ಟಿ ಮಾಡುತ್ತದೆ. ಆದುದರಿಂದ ಕೌಂತೆಯ ಭಗವಂತನ ತೃಪ್ತಿಗಾಗಿ ನಿನ್ನ ನಿಯತ ಕರ್ಮಗಳನ್ನ ಮಾಡು. ಆ ರೀತಿಯಲ್ಲಿ ನೀನು ಬಂಧನದಿಂದ ಸದಾ ಮುಕ್ತವಾಗುತ್ತೀಯ. ಭಗವಂತ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರಲ್ವಾ, ವಿಷ್ಣುವಿಗಾಗಿ ಅಂತ ತ್ಯಾಗ ಮಾಡ್ಬೇಕಂತ. ಈ ಐಕ ಜಗತ್ತಲ್ಲಿ ನಾವು ಬೇರೆಯವರು ಅಂದ್ರೆ ನಾವು ಎಲ್ಲರೂ ಕೂಡ ಒಂದೊಂದು ರೀತಿಯ ಕೆಲಸವನ್ನ ಮಾಡ್ತೀವಿ. ಅಂದ್ರೆ ಒಬ್ಬೊಬ್ರಿಗೆ ಒಂದೊಂದು ರೀತಿ ಕೆಲಸವನ್ನ ಮಾಡ್ತೀವಲ್ವಾ. ನಾವು ಮಾಡುವಂತ ಕೆಲಸ ಯಾವಾಗ್ಲೂ ನಮ್ಮ ಬಂಧನಕ್ಕೆ ಕಾರಣ ಆಗ್ತಾ ಇರುತ್ತೆ. ಆದ್ರೆ ನಾವು ಆ ಮಾಡುವಂತ ಕೆಲಸವನ್ನ ಭಗವಂತನಿಗೋಸ್ಕರ ಅಂತ ಮಾಡ್ಬೇಕು. ನಾವು ಮಾಡುವಂತ ಕೆಲಸಗಳಲ್ಲಿ ಒಳ್ಳೇದು ಕೆಟ್ಟದು ಎರಡೂ ಇರುತ್ತೆ ಅಲ್ವಾ. ಇರುತ್ತಾ ಇಲ್ವಾ ಇರುತ್ತೆ ಮಾತಾಜಿ. ಅಲ್ವಾ. ನಾವು ಒಳ್ಳೇದು ಕೆಟ್ಟದನ್ನ ಎರಡು ಕೆಲಸಗಳಿರುತ್ತೆ ಅಲ್ವಾ. ಆದ್ರಿಂದ ನಾವ್ ಏನ್ ಮಾಡ್ಬೇಕು, ನಾವು ಭಗವಂತನನ್ನ ಕೃಷ್ಣನನ್ನ ಸಂಪೂರ್ತಿಗಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡ್ಬೇಕು. ಆಗ ನಮ್ಗೆ ಏನಾಗುತ್ತೆ, ನಾವ್ ಏನೇ ಕೆಲಸ ಮಾಡ್ಲಿ ನಾವು ಅದನ್ನ ಭಗವಂತನಿಗಾಗಿ ತ್ಯಾಗ ಕರ್ಮ ಅಂತ ಮಾಡ್ಬೇಕು. ಅಂದ್ರೆ ನಾವ್ ಯಾವುದೇ ರೀತಿಯ ನಮ್ಮ ಇಂದ್ರಿಯ ಭೋಗಕ್ಕ ಅಂದ್ರೆ ನನ್ನ ತೃಪ್ತಿಗೆ, ಈಗ ನನ್ಗೆ ಜಾಮೂನ್ ತಿನ್ಬೇಕಂತ ತುಂಬಾನೇ ಇಷ್ಟ. ಆಗ ಅನ್ಬಿಟ್ಟು ಅದ್ ನಾನ್ ಮಾಡ್ಕೊಂಡು ನಾನೇ ತಿನ್ಬಿಟ್ರೆ ನಾನು ಅಲ್ಲಿ ಏನ್ ಆಗ್ತೀನಿ, ನಾನು ಕಳ್ಳಿ ಆಗ್ತೀನಿ ಅಲ್ವಾ. ನಾನು ಅದನ್ನೆಲ್ಲ ಕೊಟ್ಟಿರೋದು ಭಗವಂತ, ನಾನ್ ಭಗವಂತಂಗೆ ಕೊಡ್ತೇನೆ. ನಾನು ಬೇಕು ಅಂತ ನನ್ನಿಂದ್ರ ತೃಪ್ತಿಗೋಸ್ಕರ ನಾನು ಮಾಡ್ಕೊಂಡು ತಿನ್ಕೊಂಡ್ರೆ ಕಳ್ಳಿ ಆಗ್ತೀನಿ. ಅದೇ ಜಾಮೂನನ್ನ ನಾನು ಕೃಷ್ಣಗೋಸ್ಕರ ಮಾಡಿ ಅವನಿಗೆ ನೈವೇದ್ಯ ಮಾಡಿ ಅದನ್ನ ನಾನ್ ತಿಂದ್ರೆ ಅಲ್ಲಿ ನಾನು ಕಳ್ಳಿ ಆಗೋದಿಲ್ಲ. ಮತ್ತೆ ನಾನು ಪಾಪದಿಂದ ಮುಕ್ತಿ ಆಗ್ತೀನಿ. ಯಾಕೆ ನಾನು ಪಾಪದಿಂದ ಮುಕ್ತಿ ಆಗ್ತೀನಿ, ಭಗವಂತ ನನ್ಗಲ್ಲಿ ಆಶೀರ್ವಾದ ಮಾಡ್ಕೊಡ್ತಾರೆ. ಆ ಜಾಮೂನನ್ನ ಅವರ ಆಧ್ಯಾತ್ಮಿಕ ಶಕ್ತಿಯನ್ನ ಅದ್ರಲ್ಲಿ ತುಂಬಿಕೊಡ್ತಾರೆ. ಆ ಭಕ್ತಿ ರಸ ರುಚಿಯನ್ನ ನಮ್ಗೆ ಅದ್ರಲ್ಲಿ ಕೊಡ್ತಾರೆ. ಆಗ ನಾವ್ ಅದನ್ನೆಲ್ಲ ಸ್ವೀಕಾರ ಮಾಡಿದಾಗ ಏನಾಗುತ್ತೆ, ನಮ್ಮಲ್ಲಿರುವಂತ ಕೊಳಗು ಕೂಡ ನಾಶ ಆಗುತ್ತೆ, ನನ್ನಲ್ಲಿರುವಂತ ಅಜ್ಞಾನ ಕೂಡ ನಾಶ ಆಗುತ್ತೆ. ನಾನು ಯಾವುದೇ ರೀತಿಯ ಬಂಧನಕ್ಕೆ ಸಿಗಾಕೊಳ್ಳೋದೇ ಇಲ್ಲ ಅಲ್ವಾ. ಅದಕ್ಕೋಸ್ಕರ ನಾನು ಏನ್ ಮಾಡ್ಬೇಕು, ನಾನು ಯಾವುದೇ ಒಂದ್ ಕೆಲಸ ಮಾಡ್ಲಿ, ನಾನು ಏನೇ ಒಂದ್ ಮಾಡ್ಲಿ ಅದನ್ನ ಭಗವಂತನ ತೃಪ್ತಿಗಾಗಿ ಮಾಡ್ತಾ ಇದ್ದೀನಿ. ಭಗವಂತ ಈ ಕೆಲಸ ನೀನ್ ಕೊಟ್ಟಿದ್ಯಾ, ಅದಕ್ಕೆ ನಾನು ಈ ಸೇವೆನ ಮಾಡ್ತಾ ಇದ್ದೀನಿ, ಇದನ್ನ ನಿನ್ಗೆ ನಾನು ಅರ್ಪಣೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಮಾಡ್ಬೇಕು. ಆಗ ನಾವ್ ಏನಾಗ್ತೀವಿ, ಯಾವುದೇ ಬಂಧನದಿಂದ ಮುಕ್ತಿ ಆಗ್ತೀವಿ. ಅಂದ್ರೆ ನಮ್ಗೆ ಯಾವುದೇ ಬಂಧನಕ್ಕೆ ನಾವು ಸಿಗಾಕೊಳ್ಳೋದಿಲ್ಲ, ನಾವೆಲ್ಲಾ ಬಂಧನದಿಂದ ಬಿಡುಗಡೆಯನ್ನ ಹೊಂದ್ತೀವಿ ಅಂತ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಅಂದ್ರೆ ಯಾವುದೇ ರೀತಿ ಒಂದು ಯಜ್ಞ ಆಗ್ಬೋದು. ನಾನೀಗ ನನಗೆ ಒಂದು ಜಪ ಯಜ್ಞ, ನಾನು ಪ್ರತಿನಿತ್ಯ ಜಪ ಯಜ್ಞ ಮಾಡ್ಬೇಕು. ನಾನು ಅವಾಗ ಭಗವಂತನ್ಗೆ ಹೇಳ್ಬೇಕು, ಭಗವಂತ ನೀನ್ ನನ್ಗಿವತ್ತು ಈ ಜಪವನ್ನ ಮಾಡುವಂತ ಸೇವೆ ಕೊಟ್ಟಿದ್ಯಾ, ಅದನ್ನ ನಾನು ಸಂಪೂರ್ಣವಾಗಿ ಶ್ರದ್ಧೆ ಭಕ್ತಿಯಿಂದ ಮಾಡುವಂತ ಶಕ್ತಿಯನ್ನ ನೀನ್ ನನಗೆ ಕೊಡುವಂತ ಬೇಡ್ಕೊಂಡ್ ಮಾಡ್ಬೇಕು. ನಾನು ಎಲ್ಲವನ್ನ ಮಾಡಿ ಮುಗಿತಾ ಕಂಪ್ಲೀಟ್ ಆಯ್ತಾ, ಭಗವಂತ ಈ ಸೇವೆನ ನೀನ್ ಕೊಟ್ಟಿದ್ದಕ್ಕೆ ನಿನ್ನ ಕೃಪೆಯಿಂದ ಮಾತ್ರ ಇದು ಸಾಧ್ಯ ಆಗಿದ್ದು, ಇಲ್ಲ ಅಂದ್ರೆ ನನ್ ಕೈಲಿ ಈ ಜಪವನ್ನ ಮಾಡೋದಕ್ಕೆ ಸಾಧ್ಯನೇ ಆಗ್ತಾ ಇರ್ಲಿಲ್ಲ. ಈ ರೀತಿಯಲ್ಲಿ ನಾವು ಭಗವಂತನ್ಗೆ ಅರ್ಪಣೆಯನ್ನ ಮಾಡ್ಬೇಕು. ಆಗ ನಾವ್ ಯಾವುದೇ ರೀತಿಯ ಬಂಧನ ಸಿಗಾಕೊಳ್ಳಲ್ಲ. ಅದನ್ ಬಿಟ್ಬಿಟ್ಟು ಹರೇ ಕೃಷ್ಣ ಮಹಾಮಂತ್ರ ಹೇಳ್ಬಿಟ್ರೆ ನನ್ನ ಎಲ್ಲಾ ಪಾಪಗಳು ಹೋಗ್ಬಿಡುತ್ತಪ್ಪ, ನಾನು ಹೇಳ್ಬಿಡ್ಬೇಕು ಅಂತ ನಾನು ಎಲ್ಲಾ ಅಂದ್ರೆ ಹರೇ ಕೃಷ್ಣ ಮಹಾಮಂತ್ರ ಹೇಳ್ತಾ ಇರೋದು ಮತ್ತೆ ಹೋಗ್ಬಿಟ್ಟು ಅಲ್ಲಿ ಯಾರನ್ನೋ ಕೊಲೆ ಮಾಡ್ತಾ ಇರೋದು, ಮತ್ತೇನೋ ಮೋಸ ಮಾಡ್ತಾ ಇರೋದು, ಮತ್ತೇನೋ ಸುಳ್ಳು ಹೇಳ್ತಾ ಇರೋದು, ಅಥವಾ ಏನೇನೋ ಮಾಡ್ತಾ ಇರೋದು ಬೇಡದಿರುವಂತ ಕೆಲ್ಸಗಳನ್ನ ಇವನ್ನ ಮಾಡಿದ್ರೆ ನಾವಲ್ಲಿ ಬಂಧನದಿಂದ ಬಿಡುಗಡೆ ಹೊಂದೋದಕ್ಕೆ ಸಾಧ್ಯ ಆಗುತ್ತಾ? ಸಾಧ್ಯ ಇಲ್ಲ ಅಲ್ವಾ. ದಯವಿಟ್ಟು ಎಲ್ಲಾರು ಮಾತಾಡಿ, ಆಮೇಲೆ ಹಾಗೆ ನಿದ್ದೆಗೆ ಹೋಗ್ಬಿಡ್ತೀರಾ. ಅದನ್ನ ಹೇಳ್ತಾ ಇರೋದು ನಾವ್ ಹೇಗೆ ಈ ಎಲ್ಲ ಅಂದ್ರೆ ಈ ಬಂಧನದಿಂದ ಬಿಡುಗಡೆ ಹೊಂದೋದು ಹೇಗೆ ಅನ್ನೋದನ್ನ ನಮ್ಗೆ ಭಗವಂತ ಅರ್ಜುನ್ ಮುಖಾಂತರ ತಿಳಿಸ್ಕೊಡ್ತಾರೆ. ಅಂದ್ರೆ ನನ್ನ ಇಂದ್ರಿಯಕ್ಕೋಸ್ಕರ, ನನ್ನ ದೇಹವನ್ನ ಸಂತೃಪ್ತಿ ಪಡಿಸೋಕೋಸ್ಕರ ನಾನು ಯಾವುದೇ ರೀತಿಯ ಯಜ್ಞಗಳನ್ನ ಮಾಡಬಾರ್ದು, ಕರ್ಮಗಳನ್ನ ಮಾಡಬಾರ್ದು. ನಾನು ಎಲ್ಲವನ್ನ ಏನೇ ಒಂದ್ ಮಾಡ್ಲಿ ಅದನ್ನ ಭಗವಂತನಿಗೋಸ್ಕರ ಅಂತ ಮಾಡ್ಬೇಕು. ಇದನ್ನ ನಾವ್ ಯಾವಾಗ್ಲೂ ಇಟ್ಕೋಬೇಕು. ಆದ್ರೆ ಭಗವಂತನಿಗೋಸ್ಕರ ಮಾಡ್ತೀವಿ ಅಂದ್ಬಿಟ್ಟು ಶ್ರದ್ಧೆ ಇಲ್ದೇನೆ ನಾವ್ ಮಾಡ್ಬಾರ್ದು. ಆಮೇಲೆ ಗುರುಗಳ ಮಾರ್ಗದರ್ಶನ ಇಲ್ದೇನೆ ನಾವ್ ಮಾಡ್ಬಾರ್ದು. ನಾನಿವತ್ ಕೃಷ್ಣ ಪ್ರಜ್ಞೆಗೆ ಬಂದಿದ್ದೀನಿ, ನನ್ನ ಗುರು ಪರಂಪರೆಯಿಂದ ನಮ್ ಗುರುಗಳ ಹತ್ರ ನಾವ್ ಏನ್ ಕಲ್ತಿದ್ಯೋ ಅದನ್ನ ನಾವ್ ಹೇಳ್ತೀವಿ. ಹಾಗೆ ನೀವು ಅದನ್ನ ಹಾಗೆ ಸ್ವೀಕರಿಸ್ತೀರಾ, ಅದನ್ನ ನೀವು ಹಾಗೆ ಇನ್ನೊಬ್ಬರಿಗೆ ಹೇಳ್ತೀರಾ. ಈ ರೀತಿಯಲ್ಲಿ ಬಂದದ್ದನ್ನ ನಾವು ಶ್ರದ್ಧೆಯಿಂದ ಭಕ್ತಿಯಿಂದ ನಾವು ಅದನ್ನ ಸ್ವೀಕಾರ ಮಾಡಿ ಭಗವಂತನ ತೃಪ್ತಿಗಾಗಿ ನಾವು ಮಾಡ್ಬೇಕು ಅಂತ ಅದನ್ನ ನಮ್ಗೆ ಇಲ್ಲಿ ಕಲ್ಸ್ಕೊಡ್ತಾ ಇದಾರೆ.
ಇದನ್ನ ಕಲ್ತ ಮನುಷ್ಯ ಏನ್ ಮಾಡ್ತಾನೆ, ಕರ್ಮಫಲದಿಂದ ಅವನು ಮುಕ್ತನಾಗ್ತಾನೆ. ಕ್ರಮೇಣ ಅವನು ಭಗವಂತನ ಪ್ರೀತಿಯುತ ಸೇವೆ ಮಾಡೋದಿಕ್ಕೆ, ಭಕ್ತಿ ಸೇವೆಯಲ್ಲಿ ಅವನು ಸ್ಥಿರವಾಗಿ ನಿಲ್ಲಿ ಅವನು ಭಗವತ್ ಧಾಮವನ್ನ ಏರೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ನಮ್ಗೆ ಈ ಶ್ಲೋಕದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಹರೇ ಕೃಷ್ಣ. 10ನೇ ಶ್ಲೋಕ ಓದಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ. ಸಹ ಯಜ್ಞ ಪ್ರಜಾ ಸೃಷ್ಟ್ವಾ ಪುರೋವಾಚ ಪ್ರಜಾಪತಿಃ ಅನೇನ ಪ್ರಸವಿಷ್ಯದ್ವಮೇಷ ಓಸ್ತ್ವಾಷ್ಟಕಾಮದುಕ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಅಟೆಂಡೆನ್ಸ್ ಲಿಂಕ್ ಹಾಕಿದ್ದೀರಾ? ಹರೇ ಕೃಷ್ಣ. ಹಾಕಿದ್ದೇನೆ ಮಾತಾಜಿ. ಎಲ್ಲಾರು ಅಟೆಂಡೆನ್ಸ್ ಲಿಂಕ್ ಹಾಕಿ. ಆದರೆ ಸೃಷ್ಟಿಯ ಪ್ರಾರಂಭದಲ್ಲಿ ಸಕಲ ಜೀವಿಗಳ ಪ್ರಭುವು ಮನುಷ್ಯರ ಮತ್ತು ದೇವತೆಗಳ ಪೀಳಿಗೆಗಳನ್ನು ವಿಷ್ಣುವಿಗಾಗಿ ಯಜ್ಞಗಳೊಂದಿಗೆ ಕಳಿಸಿಕೊಟ್ಟನು. ಅವರಿಗೆ ಈ ಯಜ್ಞದಿಂದ ಸುಖವಾಗಿರಿ, ಇದನ್ನು ನಡೆಸಿದರೆ ನಿಮಗೆ ಇಷ್ಟಕಾಮ್ಯಗಳೆಲ್ಲ ಸಿದ್ಧಿಸುತ್ತವೆ ಮತ್ತು ಮುಕ್ತಿಯು ಸದಾ ಸಾಧನೆಯು ಕೈಗೂಡುತ್ತದೆ ಎಂದು ಹೇಳಿದನು. ಅಂದ್ರೆ ನಮ್ಮ ಈ ಏನು ಸಕಲ ಜೀವಿಗಳಿದೆಯೋ ಆ ಜೀವಿಗಳ ತಂದೆ ಯಾರು? ಹರೇ ಕೃಷ್ಣ. ಭಗವಂತ, ದೇವೋತ್ತಮ ಪರಮ ಪುರುಷ. ದೇವತೋತ್ತಮ ಪರಮ ಪುರುಷ. ಈ ನಮ್ ಏನೆಲ್ಲ ಈ 84 ಲಕ್ಷ ಜೀವರಾಶಿಗಳಿದೆಯೋ ಅದನ್ನೆಲ್ಲ ಸೃಷ್ಟಿ ಮಾಡಿರುವಂತದ್ದು ಭಗವಂತ ಅಲ್ವಾ? ಆ ಭಗವಂತ ಎಲ್ಲವನ್ನ ಸೃಷ್ಟಿ ಮಾಡಿ, ಒಂದ್ ಸೆಕೆಂಡು, ಮಾತಾಜಿ ಯಾರೋ ಒಬ್ರು ಹ್ಯಾಂಡ್ ರೈಸ್ ಮಾಡಿದ್ದೀರಾ, ಏನಕ್ಕೆ ಅಂತ ಗೊತ್ತಾಗ್ಲಿಲ್ಲ. ಹರೇ ಕೃಷ್ಣ. ಮಾತಾಜಿ ಶ್ಲೋಕ ಓದಕ್ಕೆ ಅಂತ ಹ್ಯಾಂಡ್ ರೈಸ್ ಮಾಡಿದ್ದು. ಹೌದಾ? ಓಕೆ ಮಾತಾಜಿ, ಧನ್ಯವಾದ. ಹೇಳ್ತಾರೆ ನಮ್ಗೆ ಸಕಲ ಜೀವಿಗಳ ತಂದೆ, ನಮ್ಮೆಲ್ಲರ ಸೃಷ್ಟಿ ಮಾಡಿದ್ದು ಭಗವಂತ ಅಂತ ಗೊತ್ತು. ನಮ್ನ ಎಲ್ಲವನ್ನ ಸೃಷ್ಟಿ ಮಾಡಿ ಭಗವಂತ ನಮ್ಗೆ ಇಹಲೋಕವನ್ನ ಸೃಷ್ಟಿ ಮಾಡಿ, ಈ ಎಲ್ಲ ಲೋಕ ಅಂದ್ರೆ ನಮ್ಗೆ ಒಂದು ಇರೋದಕ್ಕೆ ಜಾಗ, ಗಾಳಿ, ನೀರು, ಬೆಳಕು ಇದನ್ನೆಲ್ಲ ಕೊಟ್ಟಿದ್ದಾರೆ. ಇದನ್ನೆಲ್ಲ ಕೊಟ್ಟಿರೋದು ಯಾಕೆ ನಮ್ಗೆ? ಏನ್ ಮಾತಾಜಿ ಪ್ರಶ್ನೆ? ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನಮ್ ತಂದೆ ಭಗವಂತ ಅಲ್ವಾ? ನಾವೀಗ ನಮ್ ತಂದೆ ಬಿಟ್ಟು ಇಲ್ಲಿಗೆ ಬಂದಿದೀವಿ. ಇಲ್ಲಿಗೆ ಬಂದಿರೋದಕ್ಕೆ ಏನ್ ಮಾಡ್ತಾರೆ ಭಗವಂತ? ಈ ಲೋಕಕ್ಕೆ ಬಂದಿರೋದಕ್ಕೆ ನಮ್ಗೆ ಎಲ್ಲವನ್ನ ಸೃಷ್ಟಿ ಮಾಡ್ಕೊಟ್ಟಿದ್ದಾರೆ. ನಮ್ಗೆ ಅವಶ್ಯಕತೆಗಳು ಏನಿದೆ, ಗಾಳಿ, ನೀರು, ಬೆಳಕು ಎಲ್ಲವನ್ನ ನಮಗ್ ಕೊಟ್ಟಿದ್ದಾರೆ. ಈ ಎಲ್ಲವನ್ನ ಕೊಟ್ಟಿರೋದು ನಮ್ಗೆ ಯಾಕೆ? ನಮ್ಗೆ ಈ ಅವಕಾಶಗಳನ್ನ ಕೊಟ್ಟಿರೋದು ಯಾಕೆ ಭಗವಂತ? ಈಗ ಭಗವಂತನ ಯಾಕೆ ಬಿಟ್ಟು ಬಂದ್ವಿ? ನಾವು ನಮ್ಮ ಸ್ವಾರ್ಥಕ್ಕೆ, ಅಂದ್ರೆ ನಾನೇ ಯಜಮಾನ ಆಗ್ಬೇಕು, ನಾನೇ ಒಡೆಯ ಆಗ್ಬೇಕು ಅಂತ ನಾವ್ ಹೇಳಿ ನಮ್ ತಂದೆನ ನಾವು ಹಿಂಸೆ ಮಾಡಿ ಬಂದ್ವಿ. ನಮ್ ತಂದೆ ಕಳ್ಸಕ್ ಇಷ್ಟ ಇಲ್ಲ, ಆದ್ರೂ ನಾನು ಹೇಳ್ದೆ ನನ್ಗಿಲ್ಲ, ನಾನೇ ಯಜಮಾನ ಆಗ್ಬೇಕು, ನಾನ್ ಒಡೆತನ, ನಾನ್ ಜೀವನ ನಾನೇ ಮಾಡ್ಬೇಕಂತ. ಹಾಗಾಗಿ ಸರಿ ಆಯ್ತು ನೀನ್ ಮಾಡ್ತೀಯಾ ಹೋಗು ಅಂತ ಭಗವಂತ ಕಳ್ಸಿದ್ರು. ಅಷ್ಟ್ ಕಳಿಸ್ಬಿಟ್ಟು ಅವ್ರು ಸುಮ್ನೆ ಆಗ್ಲಿಲ್ಲ. ಮತ್ ನಮ್ಗೆ ಇಲ್ಲಿ ಗಾಳಿ, ನೀರು, ಬೆಳಕು, ನಮ್ಗೆ ಏನೆಲ್ಲ ಬೇಕು, ಮೂಲಭೂತ ಸೌಕರ್ಯ ಆಗಿರ್ಬೋದು, ಎಲ್ಲವನ್ನ ಕೂಡ ಅವ್ರು ನಮಗ್ ಕೊಟ್ರು. ಆದ್ರೆ ಇದನ್ನೆಲ್ಲ ನಮ್ಗೆ ಅವ್ರಿಗೆ ಯಾಕೆ ಕೊಟ್ರು? ಇದು ಪ್ರಶ್ನೆ. ಭಗವಂತನ ಸೇವೆ ಮಾಡ್ಲಿಕ್ಕೆ. ಭಗವಂತನ ಸೇವೆನ ಮಾಡ್ಲಿಕ್ಕೆ. ಓಕೆ, ಮತ್ತೆ ಭಗವಂತನ ಸೇವೆಯನ್ನ ಮಾಡಿ ಕೃಷ್ಣ ಪ್ರಜ್ಞೆಯನ್ನ ಬೆಳೆಸ್ಕೊಂಡು ಮತ್ತೆ ಅವನ ಹತ್ರನೇ ನಾವು ಹಿಂತಿರುಗಬೇಕು. ಹರಿಬೋಲ್ ಪ್ರಭುಜಿ. ಭಗವತ್ ಧಾಮದಕ್ಕೆ ಹಿಂದಿರುಗೋದಕ್ಕೆ ನಮ್ಗೆ ಕೊಟ್ಟಿರುವಂತ ಅವಕಾಶ ಇದು. ಏನು ನಾವು ಬದ್ಧ ಜೀವಿಗಳಿದೀವೋ ಈ ಜೀವನದಿಂದ ನಾವು ಮುಕ್ತಿಯನ್ನ ಪಡಿಬೇಕು ಅಂದ್ರೆ ನಮ್ಗೆ ಎಲ್ಲಾ ಸವಲತ್ತು ಸೌಕರ್ಯಗಳನ್ನ ಕೊಟ್ರೆ ಭಗವಂತ ನಾವೇನ್ ಮಾಡ್ತೀವಿ? ಮತ್ತೆ ಭಗವಂತನ ಧಾಮಕ್ಕೆ ಹೋಗಿ ಪ್ರಯತ್ನ ಪಡ್ತೀವಿ. ನಮ್ಗೆ ಈ ಕೃಷ್ಣ ಪ್ರಜ್ಞೆ ಧ್ಯಾನ ಇಲ್ಲಿರೋದು ಸುಮ್ಮನೆ ಅಲ್ಲಿಗೆ ನಮ್ಮನೆ ಅಂತ ನಾವು ಅಲ್ಲಿಗೆ ಹೋಗೋದು. ನಾವು ಭಕ್ತಿ ಮಾಡ್ಕೊಂಡು ಗುರು ಮುಖಾಂತರ ಭಕ್ತಿ ಮಾಡ್ಕೊಂಡು ಭಗವಂತನ ಧಾಮಕ್ಕೆ ಹೋಗೋದು. ನೋಡಿದ್ರ ನೀವ್ ಎಷ್ಟ್ ಚೆನ್ನಾಗಿ ತಿಳ್ಕೊಂಡಿದ್ರ. ಆದ್ರೆ ನೀವು ಮಾತಾಡೋದೇ ಇಲ್ಲ ಅಂತೀರ, ಸೈಲೆಂಟ್ ಆಗಿರ್ತೀರಪ್ಪ. ಮುಡುಗಿಯರು, ಪ್ರಭುಜಿಗಳು, ಮಾತಾಜಿಗಳು ನಿಮ್ ಕಡೆಯಿಂದ ಹೆಚ್ಚಾಗಿ ತಿಳ್ಕೊಳ್ಬೇಕನ್ನೋ ಆಸೆ. ನೀವ್ ಮಾತಾಡ್ದಕ್ಕೆ ಜಾಸ್ತಿ ತಿಳಿಯಕ್ಕಾಗದು ಮಾತಾಜಿ. ಮೌನವಾಗಿದ್ರೆ ಏನಾಗುತ್ತೆ, ಯಾರು ಏನು ಮಾತಾಡ್ತಿಲ್ಲ ಅಂತ ನಾವು ಓದ್ಕೊಂಡು ಹೇಳ್ಕೊ ಹೋಗ್ಬಿಡ್ತೀವಿ ಅಷ್ಟೇ. ಆದ್ರೆ ನೀವೆಲ್ಲ ಮಾತಾಡ್ದಾಗ ಏನಾಗುತ್ತೆ, ಸಂಭಾಷಣೆ ಮುಖಾಂತರ ಜಾಸ್ತಿ ಉತ್ತರ ಬರುತ್ತೆ, ನಿಮ್ಗೆ ಜಾಸ್ತಿ ಜ್ಞಾನ ಅವಾಗೆ ಸಿಗೋದು. ನಿಮ್ಮ ಹತ್ರ ಇರೋದು ನಾವು ಕಲಿಬಹುದು. ನೀವ್ ಹೇಳೋ ತರ ನನ್ಗೆ ಅಷ್ಟೊಂದ್ ಚೆನ್ನಾಗಿ ಹೇಳೋಕ್ ಬರೋದಿಲ್ಲ ಮಾತಾಜಿ, ಹಾಗಾಗಿ ಸುಮ್ನೆ ಇರೋದು. ನಾವು ಆಗ ಅನ್ಕೊಳಕ್ ತಪ್ಪು ಮಾತಾಜಿ. ಕಲಿಯೋದು ಎಲ್ಲಾರಿಂದ ಇರುತ್ತೆ. ಒಂದು ಚಿಕ್ಕ ಮಗುವಿಂದನೂ ನಾವು ಕಲಿಯೋದು ತುಂಬಾ ಇರುತ್ತೆ. ನಾವು ನಮ್ಮ ಜ್ಞಾನ ಕಮ್ಮಿ ಅಂತ ನಾವು ಅನ್ಕೋಬಾರ್ದು. ನಾವು ಪ್ರತಿಕ್ಷಣ ಪ್ರತಿಯೊಂದು ವಸ್ತು
ಒಂದು ವ್ಯಕ್ತಿಯಿಂದ ಎಲ್ಲರಿಂದಲೂ ನಾವು ಕಲಿಯೋದು ಇದ್ದೇ ಇರುತ್ತೆ. ಏನ್ ಹೇಳ್ತಾ ಇದೆ, ಎಲ್ಲಿ ನಿಲ್ಲಿಸ್ತೆ ನಾನು? ಹರೇ ಕೃಷ್ಣ. ಏನು ನಮ್ಗೆ ಈ ಬದ್ಧ ಇಹಲೋಕವನ್ನು ಸೃಷ್ಟಿ ಮಾಡಿ ನಮ್ಗೆ ಕೊಟ್ಟಿರುವಂತದ್ದು, ನಾವು ಮರಳಿ ಭಗವತ್ ಧಾಮಕ್ಕೆ ಹೋಗೋದಕ್ಕೆ ನಮ್ಗೆ ಒಂದು ಅವಕಾಶ. ಅಂದ್ರೆ ನಾವು ದೇವೋತ್ತಮ ಪರಮ ಪುರುಷ ಒಬ್ಬ ಇದ್ದಾನೆ, ನಮಗೂ ಅವನ ಜೊತೆ ಇರುವಂತ ಸಂಬಂಧವನ್ನ ನಾವೇನ್ ಮಾಡಿರ್ತೀವಿ ಈ ಲೋಕಕ್ಕೆ ಬಂದ ತಕ್ಷಣ ಮರ್ತ್ಕೊಂಡಿದ್ದೆ. ನಾವು ಭಗವಂತನ ಧಾಮದಲ್ಲಿ ಭಗವಂತ ವಿಭು, ನಾವು ಅಣು. ಭಗವಂತಂಗೆ ಏನು ಗುಣಗಳಿದೆಯೋ ಅದ್ ನಮಗೂ ಕೂಡ ಇದೆ. ಆದ್ರೆ ನಾವು ಈ ಗುಣಕ್ಕೆ ಬಂದಾಗ ಆ ಗುಣವನ್ನ ನಾವು ಮರ್ತ್ಕೊಬಿಟ್ಟಿರ್ತೀವಿ. ಆ ಗುಣವನ್ನ ನಾವು ಈಗ ನಮ್ಮಲ್ಲಿ ಎಲ್ಲರಲ್ಲೂ ಏನಿದೆ, ಕೃಷ್ಣ ಪ್ರಜ್ಞೆ ಆಲ್ರೆಡಿ ಇದೆ. ಆದ್ರೆ ನಾವು ಈ ಗುಣಕ್ಕೆ, ಈ ಪ್ರಕೃತಿಗೆ ಬಂದಿರೋದ್ರಿಂದ ನಮ್ಮಲ್ಲಿ ಹೃದಯದಲ್ಲಿ ಇರೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಆ ಜ್ಞಾನ ನಮಗ್ ಬರ್ತಾ ಇಲ್ಲ. ಆ ಜ್ಞಾನ ನಮ್ಗೆ ಎಲ್ಲಿಂದ ಸಿಗ್ತಾ ಇದೆ? ಈ ವೇದಶ್ಚ ಸರ್ವೈ ರಹಮೇವ ವೇದ್ಯ ಅಂದ್ರೆ ಏನ್ 15ನೇ ಅಧ್ಯಾಯ 15ನೇ ಶ್ಲೋಕದಲ್ಲಿ ಹೇಳ್ತದೆ, ಸರ್ವಶ್ಚ ಚಾಹಂ ಹೃದಯ ಸನ್ನಿವಿಷ್ಟ ಮತಃ ಸ್ಮೃತಿ ಜ್ಞಾನ ಆಪೋಹನಂ ಚ ವೇದಶ್ಚ ಸರ್ವೈ ರಹಮೇವ ವೇದಾಂತ ಕೃತ್ ವೇದವಿದೆ. ಅಂದ್ರೆ ಎಲ್ಲಾ ಜ್ಞಾನ ಈ ವೇದಗಳಿಂದ ನಾವು ತಿಳಿಬೇಕಾಗಿದ್ದು ಏನು? ಭಗವಂತನ ಅರಿಬೇಕಾಗಿದ್ದು ಅಂತ ಹೇಳ್ತಾರೆ. ಭಗವಂತ ನಮ್ಗೆ ಎಲ್ಲ ಈ ಧರ್ಮ ಗ್ರಂಥ ಏನು ಪೌರುಷಿಯ ಧರ್ಮ ಗ್ರಂಥ ಇದೆ, ಇದು ನಮ್ಗೆ ತಿಳಿಸ್ತಾ ಇರೋದು ಪರಮ ಪುರುಷ ಯಾರು, ಅವನ ಗುಣ ಏನು, ಅವನ ಲೀಲೆಗಳೇನು, ಅದನ್ನ ನಾವು ತಿಳ್ಕೊಂಡು ಹೇಗೆ ಮರಳಿ ಭಗವಂತನ ಧಾಮಕ್ಕೆ ಹೋಗುವಂಥದ್ದು, ಇದನ್ನ ನಮ್ಗೆ ಶ್ರೀಮದ್ ಭಾಗವತದಲ್ಲಿ ಭಗವದ್ಗೀತೆಯಲ್ಲಿ ಭಗವಂತ ತಿಳಿಸ್ತಾ ಇದ್ದಾರೆ. ಹರೇ ಕೃಷ್ಣ. 11ನೇ ಶ್ಲೋಕ ಓದಿ. ಕಾಣಿಸ್ತಿಲ್ಲ ಮಾತಾಜಿ, ಸ್ವಲ್ಪ ಸ್ಲೈಡ್ಸ್ ಮುಂದೆ ಬನ್ನಿ. ಈಗ ಮಾತಾಜಿ. ಹರೇ ಕೃಷ್ಣ. ದೇವನ್ ಭವಾಯತ ಅನೇನ ತೇ ದೇವಃ ಭವಾಯನಸ್ತು ವಹ ಪರಸ್ಪರಂ ಭವಾಯನತ ಶ್ರೇಯ ಉರಂ ಅವಾಪ್ಸ್ಯತ. ಹರೇ ಕೃಷ್ಣ. ತಪ್ಪಾಗುತ್ತೆ. ನಿಮ್ ಕೆಳಗಡೆ ಪದಗಳ ಅರ್ಥ ಇದೆಯಲ್ಲ ಮಾತಾಜಿ, ಅದನ್ನ ಒಮ್ಮೆ ನೋಡ್ಕೊಂಡು ಓದಿ. ಇನ್ನೊಮ್ಮೆ ಓದಿ ಮಾತಾಜಿ. ಪದಗಳ ಅರ್ಥ ಇದೆಯಲ್ಲ ಅದನ್ನ ನೋಡ್ಕೊಂಡು ಮತ್ತೊಮ್ಮೆ ಓದಿ ಮಾತಾಜಿ. ದೇವಾನ್ ಭಯಾಯತ ಅನೇನ ತೇ ದೇವಃ ಭವಾಯನಂತು ವಹ ಪರಸ್ಪರಂ ಭವಾಯನಂತ ಶ್ರೇಯ ಪರಂ ಅವಾಪ್ಸ್ಯತ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ತಪ್ಪಾಗಿ ತಿಳ್ಕೊಬೇಡಿ, ಮತ್ತೊಮ್ಮೆ ಓದಿಸ್ತೆ ಅಂತ ನೀವು ಅವಾಗ ಸ್ವಲ್ಪ ಮಿಸ್ಟೇಕ್ ಮಾಡಿದ್ರಿ, ಅದಕ್ಕೆ. ಈ ಯಜ್ಞಗಳಿಂದ ಸಂತುಷ್ಟರಾದ ದೇವತೆಗಳು ನಿಮ್ಮನ್ನ ಸಂತೋಷಪಡಿಸುತ್ತಾರೆ. ಹೀಗೆ ಮನುಷ್ಯ ಮತ್ತು ದೇವತೆಗಳು ಪರಸ್ಪರ ಸಹಕಾರದಿಂದ ಎಲ್ಲರಿಗೂ ಸಮೃದ್ಧಿ ಉಂಟಾಗುತ್ತದೆ. ಅಂದ್ರೆ ನಮ್ಗಿಲ್ಲಿ ದೇವತೆಗಳಿಗೆ ಏನು ಇಷ್ಟು ದಿನ ನಮ್ಗೆ ಗೊತ್ತಿಲ್ಲ. ನಾವು ನಮ್ಗೆ ಯಾವ್ಯಾವ ದೇವ್ರು ಇಷ್ಟನೋ ಅದನ್ನ ನಾವು ಪೂಜೆ ಮಾಡ್ತಾ ಇದ್ವಿ ಅಲ್ವಾ? ನಾವ್ ಹಾಗೆ ತಾನೇ ಮಾಡ್ತಾ ಇದ್ವಿ. ಕೃಷ್ಣ ಪ್ರಜ್ಞೆಗೆ ಬರೋಕ್ಕಿಂತ ಒಬ್ಬರಿಗೆ ಗಣೇಶ ಇಷ್ಟ ಆಗ್ಬೋದು, ಒಬ್ರಿಗೆ ಶಿವ ಇಷ್ಟ ಆಗ್ಬೋದು, ಒಬ್ರಿಗೆ ಲಕ್ಷ್ಮಿ ಇಷ್ಟ ಆಗ್ಬೋದು ಅಲ್ವಾ? ನಾವು ನಮಗೆ ಇಷ್ಟ ಬಂದಂತ ದೇವತೆಗಳನ್ನ ನಾವು ಪೂಜೆ ಮಾಡ್ತಾ ಇದ್ವಿ. ನೀವ್ ಮಾಡ್ತಾ ಇದ್ರೆ ಇಲ್ವಾ? ಹೌದು ಮಾತಾಜಿ. ಅಲ್ವಾ, ಮಾಡ್ತಾ ಇದ್ರಿ. ಈಗ ನಮಗೆ ಗೊತ್ತಾಗ್ತು ಈ ದೇವತೆಗಳೆಲ್ಲ ಯಾರು ಅನ್ನೋದು ನಮ್ಗೆ ಈ ಕೃಷ್ಣ ಪ್ರಜ್ಞೆಗೆ ಬಂದ್ಮೇಲೆ ಗೊತ್ತಾಗ್ತು. ಅಂದ್ರೆ ಇವರೆಲ್ಲ ಯಾರು? ಭಗವಂತ ಪ್ರತಿನಿಧಿ ಮಾಡಿರುವಂತ ಅಧಿಕಾರಿಗಳು ಅಲ್ವಾ? ಇವರಿಗೆ ಒಂದು ಅಧಿಕಾರವನ್ನ ಕೊಟ್ಟಿದ್ದಾರೆ ಭಗವಂತ. ಏನ್ ಅಧಿಕಾರವನ್ನ ಕೊಟ್ಟಿದ್ದಾರೆ? ಆಡಳಿತವನ್ನ ಕೊಟ್ಟಿದ್ದಾರೆ. ಈ ಐಹಿಕ ಪ್ರಪಂಚ ಏನಿದೆ, ವ್ಯವಹಾರಗಳನ್ನ ನೋಡಿಕೊಳ್ಳುವಂತ, ನಿರ್ವಹಿಸುವಂತ ಅಧಿಕಾರವನ್ನ ದೇವತೆಗಳಿಗೆ ಕೊಟ್ಟಿದ್ದಾರೆ. ಅವ್ರಿಗೆ ಆ ಅಧಿಕಾರ ವ್ಯವಹಾರವನ್ನ ಕೊಟ್ಮೇಲೆ ಅವ್ರು ಏನ್ ಮಾಡ್ತಾ ಇದ್ರೆ, ಪ್ರತಿಯೊಂದು ಜೀವಿಯಲ್ಲೂ ದೇಹ ಮತ್ತೆ ಆತ್ಮಗಳನ್ನ ಪೋಷಣೆ ಮಾಡೋದಿಕ್ಕೆ ಏನೆಲ್ಲಾ ಅವಶ್ಯಕತೆಗಳಿದೆಯೋ, ಈಗ ವಾಯು, ಬೆಳಕು, ನೀರು ಮತ್ತಿತರ ಎಲ್ಲಗಳನ್ನ ನಮ್ಗೆ ಒದಗಿಸ್ಕೊಡುವ ಹೊಣೆಯನ್ನ ಭಗವಂತ ಏನ್ ಕೊಟ್ಟಿದ್ದಾರೆ? ದೇವೋತ್ತಮ ಪರಮಪುರುಷ ದೇವತೆಗಳಿಗೆ ಕೊಟ್ಟಿದ್ದಾರೆ. ಅವರು ಈಗ ಇಂದ್ರದೇವ ಏನ್ ಮಾಡ್ತಾರೆ? ಮಳೆಯನ್ನ ಕೊಡ್ತಾರೆ. ಅಗ್ನಿ ಏನ್ ಮಾಡ್ತಾರೆ? ಬೆಂಕಿಯನ್ನ ಕೊಡ್ತಾರೆ. ವಾಯು ನಮ್ಗೆ ಏನ್ ಮಾಡ್ತಾರೆ? ಗಾಳಿಯನ್ನ ಕೊಡ್ತಾರೆ. ಹೀಗೆ ಅವರು ಒಬ್ಬೊಬ್ರು ದೇವತೆಗಳಿಗೆ ಒಂದೊಂದು ಕಾರ್ಯವನ್ನ ಕೊಟ್ಟಿದ್ದಾರೆ. ಈ ಎಲ್ಲಾ ಕಾರ್ಯವನ್ನ ಹೊಣೆ ನೋಡ್ಕೊಳ್ಳುವಂತ ಹೊಣೆ ಯಾರ್ದು? ದೇವೋತ್ತಮ ಪರಮಪುರುಷ. ಅವ್ರ ಶರೀರದ ವಿವಿಧ ಭಾಗಗಳಲ್ಲಿ ಅಸಂಖ್ಯಾತ ಏನ್ ಭಗವಂತ ಇದ್ದಾರೋ, ಈ ದೇವತೆಗಳೇ ಅಷ್ಟಲ್ಲ, ಅಸಂಖ್ಯಾತ ಜನರಿಗೆ ಭಗವಂತ ಏನ್ ಕೊಟ್ಟಿದ್ದಾರೆ? ಅವ್ರದೇ ಆದಂತ ಒಂದು ಕಾರ್ಯಗಳನ್ನ ಕೊಟ್ಟಿದ್ದಾರೆ. ಈಗ ನಾವು ಯಜ್ಞಗಳನ್ನ ಮಾಡ್ತೀವಿ, ಏನಕ್ಕೋಸ್ಕರ ಮಾಡ್ತೀವಿ? ದೇವತೆಗಳನ್ನ ತೃಪ್ತಿಪಡಿಸೋದಕ್ಕೋಸ್ಕರ. ಈಗ
ಮಳೆ ಬೇಕು ಅಂದ್ರೆ ಇಂದ್ರಗೋಸ್ಕರ ನಾನು ಯಜ್ಞವನ್ನ ಮಾಡ್ತೀನಿ. ಆ ಯಜ್ಞವನ್ನ ಮಾಡಿ ಕೊನೆಗೆ ನಾವು ಯಾರಿಗೋಸ್ಕರ ಅರ್ಪಣೆ ಮಾಡ್ತೀವಿ? ಶ್ರೀ ಮಹಾವಿಷ್ಣುವಿಗೆ. ಅಲ್ವಾ? ಅಂದ್ರೆ 10ನೇ ಅಧ್ಯಾಯದಲ್ಲಿ ಹೇಳ್ತಾರೆ, 10ನೇ ಅಧ್ಯಾಯ 29ನೇ ಶ್ಲೋಕದಲ್ಲಿ ಹೇಳ್ತಾರೆ, ಭೋಕ್ತಾರಂ ಯಜ್ಞ ತಪಸ್ಸಂ ಸರ್ವಲೋಕ ಮಹೇಶ್ವರಂ ಅಂತಂದ್ರೆ ನಾವ್ ಯಾವುದೇ ಯಜ್ಞವನ್ನ ಮಾಡ್ಲಿ ಕೊನೆಗೆ ದೇವತೋತ್ತಮ ಪರಮ ಪುರುಷ ಭಗವಂತನಿಗೆ ಅದನ್ನ ಅರ್ಪಣೆ ಮಾಡ್ತೀವಿ. ಯಾಕೆ? ಭೋಕ್ತಾರ ಅವನು, ಎಲ್ಲದರ ಒಡೆಯ ಅವನು, ಅವನೇ ಎಲ್ಲವನ್ನ ಕೊಟ್ಟಿದ್ದು, ಅವನೇ ಯಜ್ಞಾಪತಿ. ಕಟ್ಟ ಕಡೆಗೆ ನಾವು ಅವನನ್ನೇ ಸಂತೃಪ್ತಿಗೊಳಿಸ್ತೀವಿ. ನಮ್ಮ ಮನೇಲಿ ನಾವು ಕೃಷ್ಣ ಪತ್ನಿ ಗೊತ್ತಿಲ್ಲದೇನೋ ಯಾವ್ದೋ ಒಂದು ಯಜ್ಞವನ್ನ ಮಾಡಿಸಿದ್ರು, ಆ ಬ್ರಾಹ್ಮಣ ಅವನು ನಿಜವಾಗಿ ಅವನ ಆಧ್ಯಾತ್ಮಿಕವಾಗಿದ್ರೆ ಅವನೇನ್ ಮಾಡ್ತಾನೆ, ಎಲ್ಲಾ ಯಜ್ಞವನ್ನ ಮಾಡಿ ಕೊನೆಗೆ ಶ್ರೀ ಕೃಷ್ಣ ಅರ್ಪಣಸ್ತು ಅಂತಾನೆ. ಆಗ ಅಲ್ಲಿ ಭಗವಂತನಿಗೆ ಅವನ್ ಎಲ್ಲಾ ಯಜ್ಞವನ್ನ ಅರ್ಪಣೆ ಮಾಡಿದ್ದು. ಈ ರೀತಿಯಲ್ಲಿ ನಾವು ಎಲ್ಲಾ ಯಜ್ಞಗಳನ್ನ ಮಾಡಿದೆ ದೇವತೆಗಳೇನಾಗ್ತಾರೆ, ಸಂತೋಷವನ್ನ ಪಡ್ತಾರೆ. ಆಗ ಅವ್ರು ಏನ್ ಮಾಡ್ತಾರೆ, ಸಮೃದ್ಧಿಯಾಗಿ ಇದರಲ್ಲಿ ನಮ್ಗೆ ಏನೆಲ್ಲ ಅವಶ್ಯಕತೆಗಳಿದೆಯೋ ಅವನ್ನೆಲ್ಲ ಅವರು ಸಮೃದ್ಧಿಯನ್ನ ಮಾಡ್ತಾರೆ. ಈ ಸಮೃದ್ಧಿ ಉಂಟಾಗ್ಬೇಕು ಅಂತಂದ್ರೆ ಆ ದೇವತೆಗಳು ಯಜ್ಞವನ್ನ ಅವ್ರು ಇಟ್ಕೊಳ್ಳೋದಿಲ್ಲ, ಅದನ್ನ ಭಗವಂತ ಭೋಕ್ತಾರ ಇದನ್ನಲ್ಲ, ಆ ಭೋಕ್ತಾರನ್ಗೆ ಅವ್ರು ಏನ್ ಮಾಡ್ತಾರೆ, ಅರ್ಪಣೆಯನ್ನ ಮಾಡ್ತಾರೆ ಅನ್ನೋದನ್ನ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಹರೇ ಕೃಷ್ಣ. 12ನೇ ಶ್ಲೋಕ ಓದಿ. ಸ್ವಲ್ಪ ಫಾಸ್ಟ್ ಆಗಿ ಓದಿ. ಅಂದ್ರೆ ಮಾತಾಜಿ ಎಷ್ಟೊತ್ತಿಗೆ ಕ್ಲಾಸ್ ಏನ್ ಮಾಡ್ತಾ ಇದ್ರು? ಹರೇ ಕೃಷ್ಣ. 10 ಗಂಟೆಗೆ. 10 ಗಂಟೆಗೆ. ನಿನ್ನೆ ಸ್ವಲ್ಪ ಲೇಟ್ ಆಗಿತ್ತು. ಓಕೆ ಹರೇ ಕೃಷ್ಣ. ಇಷ್ಟಾನ್ ಭೋಗಾನ್ ಗೀತಾ ಸಾರ ಇತ್ತು ಹೊಡ್ಕೊಂಡು ಲೇಟ್ ಆಗಿತ್ತು ಅಷ್ಟೇ ಮಾತಾಜಿ. ನೀವು ಹರೇ 2 ಕೃಷ್ಣ. ದಿವಸ ಹಾಗೆ ನಡೆಸ್ತಾ ಇದ್ದೇವೆ. ನಿನ್ನೆ ಹೇಳಿ ಅಧ್ಯಾಯ ದೊಡ್ಡದಿತ್ತಲ್ಲ, 2 ದಿವಸ ಹಾ ಮುಗಿಸ್ಬೇಕಲ್ಲ, 36 ಶ್ಲೋಕ. ಓಕೆ. ಅದಕ್ಕೆ ನಿನ್ನೆ ಸ್ವಲ್ಪ ಲೇಟು, 10:30 10:25 ತನಕ ಇತ್ತು. ಬಟ್ ಟೈಮ್ 10 o'clock ಮಾತಾಜಿ. 9:30 10 o'clock ಆದ್ರೆ ಅಡ್ಡಿಲ್ಲ ಮಾತಾಜಿ, ಪರವಾಗಿಲ್ಲ ಮಾತಾಜಿ. ಓಕೆ. ಓದಿ ಮಾತಾಜಿ 12ನೇ ಶ್ಲೋಕ. ಹರೇ ಕೃಷ್ಣ ಮಾತಾಜಿ. ಇಷ್ಟಾನ್ ಭೋಗಾನ್ ಹಿ ವೋ ದೇವಾ ದಾಸ್ಯಂತೆ ಯಜ್ಞ ಭಾವಿತಾ ತೈರ್ದತ್ತಾ ನ ಪ್ರದಾಯೇಭ್ಯೋ ಯೋ ಭುಂಕ್ತೇಸ್ತೇನ ಏವ ಸಹ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಒಂದೆರಡು ನಿಮಿಷ. ಇಲ್ಲಿ ಹೇಳ್ತಾ ಇದ್ದಾರೆ, ಬದುಕಿನ ವಿವಿಧ ಅಗತ್ಯಗಳ ಪೂರೈಕೆಯ ಹೊಣೆ ಹೊತ್ತಿರುವ ದೇವತೆಗಳು ಯಜ್ಞದ ಆಚರಣೆಯಿಂದ ಸುಪ್ರೀತರಾಗಿ ನಮ್ಮ ಎಲ್ಲಾ ಅಗತ್ಯಗಳನ್ನ ಪೂರೈಸುವರು. ಆದರೆ ಈ ವರಗಳ ದೇವತೆಗಳಿಗೆ ಅರ್ಪಿಸದೆ ಅನುಭವಿಸುವವನು ನಿಜವಾಗಿ ಕಳ್ಳನು. ಏನು ನಮ್ಗೆ ಕೊಟ್ಟಿದಾರೋ ದೇವತೆಗಳು, ಅಂದ್ರೆ ನಾವೀಗ ತಿಳ್ಕೊಂಡ್ವಿ, ಮಳೆ ಬೇಕು ಅಂದ್ರೆ ಇಂದ್ರಗೋಸ್ಕರ ಯಜ್ಞ ಮಾಡ್ತೀವಿ. ಅವ್ರವರಿಗೆ ಕೊಟ್ಟಿರುವಂತ ಹೊಣೆಯನ್ನ ಅವರು ದೇವತೆಗಳಿಗೆ ಏನ್ ಮಾಡ್ತಾರೆ, ಯಜ್ಞದ ಆಚರಣೆ ಮುಖಾಂತರ ಅವ್ರು ಸಂತೃಪ್ತಿಯಾಗಿ ನಮ್ಮ ಎಲ್ಲಾ ಅಗತ್ಯಗಳನ್ನ ಪೂರೈಸ್ತಾರೆ. ಆದ್ರೆ ಈ ಏನ್ ಯಜ್ಞಗಳನ್ನ ನಾವು ಮಾಡ್ತೀವೋ ಆ ಯಜ್ಞಗಳನ್ನ ನಾವು ಭೋಕ್ತಾರನಿಗೆ ಅರ್ಪಿಸ್ತಾನೆ, ಭಗವಂತನಿಗೆ ಅರ್ಪಿಸ್ತಾನೆ ಇದ್ರೆ ಏನಾಗ್ತೀವಿ, ಅದನ್ನ ನಾವೇ ಅನುಭವಿಸ್ಬೇಕು ಅಂತ ಹೋದ್ರೆ ಅವರು ಕಳ್ಳರಾಗ್ತಾರೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ನಾವು ಯಾವುದೇ ಒಂದನ್ನಾಗ್ಲಿ ನಾವು ಅದನ್ನ ಏನ್ ಮಾಡ್ಬೇಕು, ಭಗವಂತನಿಗೂ ಭೋಕ್ತಾರನಿಗೆ ನಾವು ಅರ್ಪಣೆಯನ್ನ ಮಾಡ್ಬೇಕು. ನಾವು ಭೋಕ್ತಾರನಿಗೆ ಅರ್ಪಣೆ ಮಾಡದೇ ಇದ್ರೆ ನಾವು ಅವಾಗ ಅಲ್ಲಿ ಕಳ್ಳರಾಗ್ತೀವಿ. ಈಗ ಭಗವಂತ ಈ ಯಜ್ಞಗಳ ಮುಖಾಂತರ ನಮ್ಗೆ ಏನು ದಾನ, ಈಗ ಸೂರ್ಯ ಚಂದ್ರನ ಕೊಟ್ಟಿದ್ದಾರೆ ಅಂದ್ರೆ ನಾವು ಬೆಳೆಗಳನ್ನ ಬೆಳಿಬೇಕು ಅಂದ್ರೆ ನಮ್ಗೆ ಸೂರ್ಯ ಚಂದ್ರನ ಅವಶ್ಯಕತೆ ಇದೆ. ನಾವು ಎಲ್ಲಾ ಬೆಳೆಗಳನ್ನ ಬೆಳೆದು ಆಹಾರವನ್ನು ನಾವು ಬೆಳ್ಕೊಂಡು ನಾವೇ ತಿಂದ್ರೆ ನಾವೇನಾಗ್ತೀವಿ, ಭಗವಂತ ಕೊಟ್ಟಿರೋದು ಎಲ್ಲವನ್ನ ನಾವೇ ಬೆಳ್ಕೊಂಡು ನಾವೇ ತಿನ್ಕೊಂಡ್ರೆ ನಾವೇನಾಗ್ತೀವಿ, ಕಳ್ಳರಾಗ್ತೀವಿ. ಅದೇ ನಾವು ಬೆಳೆಯಿಂದ ಫಲಸು ಬಂದಾಗ ನಾವು ಆ ಫಲಸನ್ನ ಭಗವಂತನಿಗೆ ಅರ್ಪಣೆ ಮಾಡಿದ್ರೆ ಏನಾಗುತ್ತೆ, ಆಗ ನಾವು ಕಳ್ಳರು ಆಗೋದಿಲ್ಲ. ಈ ರೀತಿಯಲ್ಲಿ ನಾವು ಮಾಡ್ಬೇಕು ಯಾವುದೇ ಯಜ್ಞಗಳನ್ನ ಮಾಡ್ಲಿ. ಈಗ ಹೇಳ್ತಾ ಇದ್ರೆ ಮನುಷ್ಯ ಕಡೆಗೆ ಪಂಚಮಹಾಯಜ್ಞಗಳೆಂಬ ಹೆಸರಿನಲ್ಲಾದ್ರೂ ಕೂಡ ಯಜ್ಞವನ್ನ ಮಾಡ್ಬೇಕು. ಏನಿ ಪಂಚ ಯಜ್ಞ ಅಂದ್ರೆ ದೇವ ಯಜ್ಞ, ಪಿತೃ ಯಜ್ಞ, ಬ್ರಹ್ಮ ಯಜ್ಞ. ಈ ರೀತಿಯಲ್ಲಿ ನಾವು ಯಾವ್ದಾದ್ರು ಒಂದು ಯಜ್ಞಗಳನ್ನ ಮಾಡ್ತಾನೆ ಇರ್ತೀವಿ. ಆ ಯಜ್ಞಗಳನ್ನೆಲ್ಲ ಏನ್ ಮಾಡ್ಬೇಕು, ಹೆಚ್ಚಿನ ಬುಕ್ಕು ಆ ಕಡೆ ಮಲ್ಕೊ, ಹೊತ್ತು ವೈಶ್ವ ಆ ಕಡೆ ಹೋಗಮ್ಮ, ಅಲ್ಲಿ ಮಲ್ಕೊ. ನಾವು ಏನ್ ಮಾಡ್ಬೇಕು, ಭಗವಂತನಿಗೆ ನಾವು ಆ ಭಕ್ತಾರನಿಗೆ ಎಲ್ಲವನ್ನ ಅರ್ಪಣೆ ಮಾಡ್ಬೇಕು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಹರೇ ಕೃಷ್ಣ. 13ನೇ ಶ್ಲೋಕ ಓದಿ. ದಯವಿಟ್ಟು ಸ್ವಲ್ಪ ಓದ್ತೀನಿ. ಓದಿ ಮತ್ತೆ. ಯಜ್ಞ ಶಿಷ್ಟ ಶೀನ ಸಂತೋ ಮುಚ್ಚಂತೆ ಸರ್ವ ಕಿಲ್ಬಿಷೆ ಭುಂಕ್ತೆ ತೇ ತ್ವಘಾ ಪಾಪಂ ಯೇ ಪಚಿತ್ವಾಂ ಕಾರಣ. ಅನುವಾದ: ಭಗವಂತನು ಭಕ್ತರು ಎಲ್ಲ ಬಗೆಯ ಪಾಪಗಳಿಂದಲೂ ಬಿಡುಗಡೆ ಹೊಂದುತ್ತಾರೆ, ಏಕೆಂದರೆ ಅವರು ಯಜ್ಞದ ಶೇಷವನ್ನು ಊಟ ಮಾಡುತ್ತಾರೆ. ವೈಯಕ್ತಿಕ ಸಂತೋಷಕ್ಕೋಸ್ಕರ ಪಾಕ ಮಾಡಿಕೊಳ್ಳುವವರು ಖಂಡಿತವಾಗಿಯೂ ಪಾಪವನ್ನೇ ಊಟ ಮಾಡುತ್ತಾರೆ. ಹರೇ ಕೃಷ್ಣ ಮಾತಾಜಿ.
ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಅನುವಾದ ನಾನು ಓದ್ತೀನಿ, ಸ್ವಲ್ಪ ಟೈಮ್ ಅಭಾವ ಆಗುತ್ತೆ, ದಯವಿಟ್ಟು ಶ್ಲೋಕವನ್ನ ಓದಿ. ಇಲ್ಲಿ ಹೇಳ್ತಾ ಇದ್ದಾರೆ, ಭಗವಂತನು ಭೋಕ್ತರು ಎಲ್ಲಾ ಬಗೆಯ ಪಾಪಗಳಿಂದ ಬಿಡುಗಡೆನ ಹೊಂದುತ್ತಾರೆ, ಏಕೆಂದ್ರೆ ಅವರು ಯಜ್ಞಶೇಷವನ್ನ ಊಟ ಮಾಡುತ್ತಾರೆ. ವೈಯಕ್ತಿಕ ಸಂತೋಷಕ್ಕೋಸ್ಕರ ಅವರು ಪಾಕವನ್ನ ಮಾಡಿಕೊಳ್ಳುವವರು ಖಂಡಿತವಾಗಿ ಅಂದ್ರೆ ಭಗವಂತನ ಭಕ್ತರಿಗೆ, ಕೃಷ್ಣ ಪ್ರಜ್ಞೆಯಲ್ಲಿ ಇರುವವರಿಗೆ, ಯಾರು ಕೃಷ್ಣ ಪ್ರಜ್ಞೆಯಲ್ಲಿ ಸ್ಥಿರವಾಗಿರ್ತಾರೆ ಅಂತವ್ರಿಗೆ ಇಲ್ಲಿ ಸಂತರು ಅಂತ ಕರೀತಾರೆ ಅಲ್ವಾ. ಅವ್ರು ಯಾವಾಗ್ಲೂ ಭಗವಂತನ ಪ್ರೇಮಿಗಳಾಗಿರ್ತಾರೆ. ಬ್ರಹ್ಮ ಸಂಹಿತೆಯಲ್ಲಿ ಹೇಳುತ್ತೆ, ಪ್ರೇಮಾಂಜನ ಚರಿತ ಭಕ್ತಿ ವಿಲೋಚನೇನ ಸಂತ ಸುದೇವರು ದೇಶು ವಿಲೋಕಯಂತಿ. ಅಂದ್ರೆ ಯಾವಾಗ್ಲೂ ಅವರು ಗೋವಿಂದ ಅಂತ ಮುಕುಂದ ಮುರಾರಿ ಹೀಗೆ ಕೃಷ್ಣನನ್ನ ಅವ್ರ ಪ್ರೇಮ ಭಾವದಲ್ಲೇ ಇರ್ತಾರೆ. ಯಾವಾಗ್ಲೂ ಅವ್ರು ಭಗವಂತನ ಬಗ್ಗೆನೆ ಯೋಚನೆನ ಮಾಡ್ತಾ ಇರ್ತಾರೆ. ಅವ್ರು ಎಲ್ಲವನ್ನು ಕೂಡ ಸಮರ್ಪಣೆ, ಪುರುಷೋತ್ತಮನಿಗೆ ಸಮರ್ಪಣೆ ಮಾಡೇ ಸ್ವೀಕರಿಸ್ತಾರೆ. ಅವ್ರಿಗೆ ಯಾವುದೇ ರೀತಿಯ ಆ ಇಂದ್ರಿಯ ಭೋಗಕ್ಕೋಸ್ಕರ ಮಾಡ್ಕೋಬೇಕು ಅನ್ನೋದಿಲ್ಲ. ಅವ್ರು ಹೇಗಿರ್ತಾರೆ, ಭಕ್ತರು ಶ್ರವಣ ಮಾಡ್ತಾ ಇರ್ತಾರೆ, ಕೀರ್ತನೆ ಮಾಡ್ತಾ ಇರ್ತಾರೆ, ಸ್ಮರಣೆ ಅರ್ಚನೆ ಯಾವುದೋ ಒಂದು ರೀತಿಯಲ್ಲಿ ಭಗವಂತನಿಗೇನು ಯಜ್ಞಗಳನ್ನ ಮಾಡ್ತಾ ಇರ್ತಾರೆ. ಸದಾ ಅವರು ಅದರಲ್ಲೇ ಮುಳುಗೋಗಿರ್ತಾರೆ. ಅವರ ಐಹಿಕಕ್ಕೋಸ್ಕರ, ತಮ್ಮ ದೇಹವನ್ನ ಸಂತೃಪ್ತಿ ಪಡಿಸ್ಕೊಳ್ಳೋಕೋಸ್ಕರ ಅವ್ರು ಯಾವುದನ್ನೇ ಮಾಡೋದಿಲ್ಲ. ಅಂತವ್ರು ಏನಾಗ್ತಾರೆ, ಯಾವುದೇ ರೀತಿಯ ಯಜ್ಞ, ಅವರು ಪಾಪವನ್ನ ಅಂಟಿಸ್ಕೊಳ್ಳೋದೇ ಇಲ್ಲ. ಅವರು ಏನ್ ಮಾಡ್ತಾರೆ, ಖಂಡಿತ ಪಾಪದಿಂದ ಬಿಡುಗಡೆನು ಅಂತಾರೆ. ಅದನ್ ಬಿಟ್ಟು ತನ್ನ ವೈಯಕ್ತಿಕಕ್ಕೋಸ್ಕರ ಅವನು ಎಲ್ಲವನ್ನ ಮಾಡ್ಕೊಂಡ್ರೆ ಅವನೇನಾಗ್ತಾನೆ, ಕಳ್ಳ ಆಗ್ತಾನೆ. ಅವ್ನು ಕಳ್ಳ ಆಗಿ ಪಾಪಗಳನ್ನ ಅವನು ಸ್ವೀಕಾರ ಮಾಡ್ತಾ ಮಾಡ್ತಾ ಹೋಗ್ತಾನೆ. ಆಗ ಅವನೇನಾಗ್ತಾನೆ, ಖಂಡಿತವಾಗಿ ಪಾಪವನ್ನೇ ಊಟ ಮಾಡ್ತಾನೆ. ಮತ್ತೆ ಅವನ್ಗೆ ನೆಮ್ಮದಿ ಆಗ್ಲಿ, ಸುಖ ಆಗ್ಲಿ, ಶಾಂತಿ ಆಗ್ಲಿ ಯಾವುದು ಕೂಡ ಅವನ್ಗೆ ಸಿಗೋದಿಲ್ಲ. ಅವನೇನಾಗ್ತಾನೆ, ಮತ್ತೆ ಮತ್ತೆ ಈ ಜನನ ಮರಣಗಳನ್ನ ಪಡ್ಕೊಂಡು ಮತ್ತೆ ಉಡೋದು ಸಾಯೋದು, ಉಡೋದು ಸಾಯೋದು ಮಾಡ್ತಾನೆ ಇರ್ತಾನೆ. ಹರೇ ಕೃಷ್ಣ. 14ನೇ ಶ್ಲೋಕ ಓದಿ. ಹರೇ ಕೃಷ್ಣ ಮಾತಾಜಿ. ಅನ್ನ ಭವಂತಿ ಭೂತಾನಿ ಪ್ರಜನ್ಯಾತ್ ಅನ್ನ ಸಮದ್ಭವ ಯಜ್ಞಾತ್ ಭವತಿ ಪ್ರಜನ್ಯ ಯಜ್ಞ ಕರ್ಮ ಸಮದ್ಭವ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಇಲ್ಲಿ ಹೇಳ್ತಿದ್ರೆ, ಎಲ್ಲಾ ಜೀವಂತ ದೇಹಗಳು ಆಹಾರ ಧಾನ್ಯಗಳಿಂದ ಬದುಕುತ್ತವೆ. ಧಾನ್ಯಗಳು ಮಳೆ ಉತ್ಪತ್ತಿ ಮಾಡುತ್ತದೆ, ಯಜ್ಞ ಆಚರಣೆಯಿಂದ ಮಳೆಯಾಗುತ್ತದೆ. ಯಜ್ಞವು ನಿಯತ ಕರ್ಮಗಳಿಂದ ಉದ್ಭವಿಸುತ್ತದೆ. ಅಂದ್ರೆ ನಮ್ಗೆ ಇಲ್ಲಿ ಯಜ್ಞ ಚಕ್ರದ ಬಗ್ಗೆ ಭಗವಂತ ತಿಳಿಸ್ತಾ ಇದ್ದಾರೆ. ಏನು ಅಂದ್ರೆ, ಯಜ್ಞ ಚಕ್ರ ನಮ್ಗೆ ಅಷ್ಟು ಭಗವಂತನಿಂದ ವೇದ ಬಂತು. ವೇದಗಳಿಂದ ನಾವು ಯಾವ ರೀತಿ ಕರ್ತವ್ಯವನ್ನ ಮಾಡ್ಬೇಕು ಅಂತ ತಿಳ್ಕೊಂಡ್ವಿ. ಕರ್ತವ್ಯದಿಂದ ನಮ್ಗೆ ವೈರಾಗ್ಯ ಬಂತು. ವೈರಾಗ್ಯದಿಂದ ನಮ್ಗೆ ಯಜ್ಞ ಅಂದ್ರೆ ಮಳೆಯನ್ನ ಬರೋದಕ್ಕೆ ನಾವು ಯಜ್ಞಗಳನ್ನ ಮಾಡ್ಬೇಕು. ಆ ಮಳೆಯಿಂದ ನಮ್ಗೆ ಬೆಳೆಗಳು ಬಂತು. ಬೆಳೆಗಳಿಂದ ನಮ್ಗೆ ಎಂತೋ ಫಲ ಸಿಕ್ತು. ಅದನ್ನ ನಾವು ಆಹಾರ ರೂಪದಲ್ಲಿ ತಯಾರು ಮತ್ತೆ ಭಗವಂತನಿಗೆ ಈ ರೀತಿಯಲ್ಲಿ ನಾವು ಏನ್ ಮಾಡ್ತೀವಿ, ಯಜ್ಞವನ್ನ ಮಾಡ್ತೀವಿ. ಯಜ್ಞವನ್ನೆಲ್ಲ ನಾವು ಏನ್ ಮಾಡ್ತೀವಿ, ಭಗವಂತನಿಗೆ ಅರ್ಪಣೆ ಮಾಡ್ತೀವಿ. ನಮ್ಮ ನಿಯಮಿತ ಕರ್ತವ್ಯಗಳನ್ನ ನಾವು ಮಾಡ್ಬೇಕು ಅನ್ನೋದನ್ನ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಎಲ್ಲವನ್ನ ನಾವು ಭೋಕ್ತಾರನಿಗೆ ಅರ್ಪಿಸ್ಬೇಕು. ನಮ್ಮ ಇಡೀ ದೇಹದ ಅಂಗಾಂಗಗಳನ್ನೇ ಭಗವಂತನ ಸೇವೆಯಲ್ಲಿ ನಾವು ತೊಡಸ್ಕೋಬೇಕು ಅನ್ನೋದನ್ನ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಹೇಗೆ ನಮ್ಗೆ ಭಗವಂತ ಆಹಾರವನ್ನು ಉತ್ಪತ್ತಿ ಮಾಡಕ್ಕೆ ಅಗತ್ಯವಾದಷ್ಟು ಗಾಳಿ, ಬೆಳಕು ಇವೆಲ್ಲ ಒದಗಿಸ್ಕೊಡ್ತಾನೋ, ಹಾಗೆ ನಾವು ದೇವತೆಗಳ ಸಂತೃಪ್ತಿಗಾಗಿ ಯಜ್ಞಗಳನ್ನ ಮಾಡ್ಬೇಕು ಅಂತ ನಮ್ಗೆ ವೇದಗಳಲ್ಲಿ ತಿಳಿಸ್ಕೊಡ್ತಾ ಇದೆ. ಈ ರೀತಿ ನಮ್ಗೆ ತಿಳ್ಸ್ಕೊಂಡ್ ನಾವೇನ್ ಮಾಡ್ತೀವಿ, ಇದನ್ನೆಲ್ಲ ಭಗವಂತನಿಗೆ ಅರ್ಪಣೆ ಮಾಡ್ತೀವಿ. ದೇವತೆಗಳೇನ್ ಮಾಡ್ತಾರೆ, ಅದನ್ನೆಲ್ಲ ತಾವೇ ಸ್ವೀಕಾರ ಮಾಡೋದಿಲ್ಲ, ಅವರು ಭಗವಂತನಿಗೆ ಅರ್ಪಣೆಯನ್ನ ಮಾಡ್ತಾರೆ. ನಾವು ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಯಜ್ಞ ಯಾಗಾದಿಗಳನ್ನ ಮಾಡ್ಬೇಕು. ನಾವಾದ್ರೆ ಈಗ ಆಗಿನ ಕಾಲದಂಗೆ ಎಲ್ಲ ಯಜ್ಞ ಯಾಗಾದಿಗಳನ್ನ ಮಾಡೋದಕ್ಕೆ ನಮ್ಗೆ ಸಾಧ್ಯ ಇಲ್ಲ. ನಮ್ಗೆ ಈ ಕಲಿಯುಗದಲ್ಲಿ ಕೊಟ್ಟಿರುವಂತ ಯಜ್ಞ ಯಾವುದು? ಹರೇ ಕೃಷ್ಣ. ಹರೇ ಕೃಷ್ಣ ಮಹಾಮಂತ್ರ. ನಾವು ಹರೇ ಕೃಷ್ಣ ಸಂಕೀರ್ತನ ಯಜ್ಞವನ್ನ ಮಾಡ್ಬೇಕು. ನಾವು ಯಾವಾಗ ಸಂಕೀರ್ತನ ಯಜ್ಞವನ್ನ ಮಾಡ್ತೀವಿ, ಆಗ ನಮ್ಮ ಹಿಂದಿನ ಪಾಪ ಕರ್ಮಗಳೆಲ್ಲ ಏನಾಗುತ್ತೆ, ನಾವು ಸುಧಾರಿಸ್ಕೊಳ್ಳಕ್ಕೆ ನಿಧಾನವಾಗಿ ಸಾಧ್ಯ ಆಗುತ್ತೆ. ನಾವು ಸ್ಥಿರವಾಗಿ ಭಕ್ತಿಲಿ ನೆಲೆ ನಿಲ್ಲೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಾವು ಎಷ್ಟು ಸಾಧ್ಯನೋ ಅಷ್ಟು ನಾವು ನಮ್ಮ ಜೀವನಕ್ಕೆ ಈ ಏನಿದೆ, ಈ ಭಗವಂತ ಕೊಡ್ತಾ ಇರುವಂತ ಜ್ಞಾನ ಏನಿದೆ, ಆ ಜ್ಞಾನವನ್ನ ನಾವು ಅಳವಡಿಸ್ಕೋಬೇಕು. ನಾವು ಯಾವಾಗ್ಲೂ ನಿಯಮಿತವಾಗಿ ಹರೇ ಕೃಷ್ಣ ಜಪವನ್ನ ಸಂಕೀರ್ತನೆಯನ್ನ ಮಾಡ್ಬೇಕು. ನಮಗೆ ಸಮಯ ಸಿಕ್ತಾಗ ಭಗವದ್ಗೀತೆ, ಭಾಗವತಮ, ಪ್ರಭುಪಾದವರು ಎಷ್ಟೊಂದು ಪುಸ್ತಕಗಳನ್ನ ಬರ್ತಿದ್ದಾರೆ, ಅವುಗಳನ್ನ ನಾವು ಅಭ್ಯಾಸವನ್ನ ಮಾಡ್ಬೇಕು ಅನ್ನೋದನ್ನ ನಮ್ಗೆ ತಿಳಿಸ್ಕೊಡ್ತಿದ್ದಾರೆ. ಹರೇ ಕೃಷ್ಣ. 15ನೇ ಶ್ಲೋಕ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 15. ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ ಬ್ರಹ್ಮಾಕ್ಷರಸಮುದ್ಭವಂ ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞ ಪ್ರತಿಷ್ಠಿತಂ. ಹರೇ ಕೃಷ್ಣ.
ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ವೇದಗಳಲ್ಲಿ ನಿಯಂತ್ರಿತವಾದ ಕರ್ಮಗಳನ್ನ ವಿಧಿಸಿದೆ. ವೇದಗಳು ದೇವತೋತ್ತಮ ಪರಮಪುರುಷನಿಂದ ನೇರವಾಗಿ ವ್ಯಕ್ತವಾಗಿವೆ. ಆದುದರಿಂದ ಸರ್ವಾಂತರ್ಯಾಮಿಯಾದ ಪರಬ್ರಹ್ಮನು ನಿತ್ಯವಾಗಿ ಯಜ್ಞಕಾರಗಳಲ್ಲಿ ಪ್ರತಿಷ್ಠಿತನಾಗುತ್ತಾನೆ ಅಂತ ಹೇಳಿ. ಅಂದ್ರೆ ಈ ಶ್ಲೋಕದಲ್ಲಿ ನಮ್ಗೆ ಏನಪ್ಪಾ ಅಂತ ಅರ್ಥ ಮಾಡಿಸ್ತದೆ ಅಂದ್ರೆ ಯಜ್ಞಾರ್ಥ ಕರ್ಮ ಅಂದ್ರೆ ಏನು ಅನ್ನೋದನ್ನ ತಿಳಿಸ್ತದೆ. ಹಾಗಂದ್ರೆ ಏನಪ್ಪಾ ಅಂದ್ರೆ ನಾವು ಕೃಷ್ಣನೊಬ್ಬನನ್ನ ಸಂತೃಪ್ತಿಗಾಗಿಯೇ ಕಾರ್ಯವನ್ನ ಮಾಡುವುದು ಅನ್ನೋದು. ನಾವು ಭಗವಂತನ ತೃಪ್ತಿಪಡಿಸೋದಕ್ಕೆ ನಾವ್ ಯಾವುದೇ ಕರ್ಮವನ್ನ ಮಾಡ್ಲಿ, ಕಾರ್ಯವನ್ನ ಮಾಡ್ಲಿ, ಅದು ಯಜ್ಞಾತ ಕರ್ಮ ಆಗುತ್ತೆ. ಅಂದ್ರೆ ಅದು ಸರಿಯಾದ ರೀತಿಯಲ್ಲಿ ಕರ್ಮ ಆಗುತ್ತೆ ಅನ್ನೋದನ್ನ ನಮಗೆ ತಿಳಿಸ್ತಾ ಇದ್ದಾರೆ. ಅದನ್ನ ಬಿಟ್ಟು ನಾವು ವಿಕರ್ಮದಲ್ಲಿ ಕರ್ಮ ಮಾಡಿದ್ರೆ ನಾವ್ ಏನಾಗ್ತೀವಿ ನೋಡಿ. ಒಂದ್ ಅರ್ಥ ಮಾಡ್ಕೊಳ್ಳಿ, ಕರ್ಮದಲ್ಲಿ 3 ರೀತಿಯ ಕರ್ಮ ಇರುತ್ತೆ. ಕರ್ಮ, ಅಕರ್ಮ, ವಿಕರ್ಮ. ಇವು ಕರ್ಮದ ವಿಧಗಳು. ಈ 3 ಕರ್ಮಗಳಲ್ಲಿ ನಾವ್ ಏನು ಪ್ರತಿನಿತ್ಯ ಮಾಡ್ತಾ ಇರ್ತೀವಿ ಕೆಲ್ಸ, ಅಂದ್ರೆ ನಾವು ಕೃಷ್ಣ ಪ್ರಜ್ಞೆಗೆ ಬರ್ಲಿ ಬರ್ದೇ ಇರಲಿ, ಅದಕ್ಕಿಂತ ಮುಂಚೆ ನಾವ್ ಏನೆಲ್ಲ ಅಂದ್ರೆ ನಾವ್ ಎದ್ದಿತ್ತೇವಿಂದ ರಾತ್ರಿ ಮಲ್ಕೊಂಡಾಗ್ಲೂ ಅಷ್ಟೇ, ಅಂದ್ರೆ ನಮ್ ಇಡೀ 24 ಗಂಟೆಲು ನಾವ್ ಏನೇ ಕೆಲಸ ಕಾರ್ಯಗಳನ್ನ ಮಾಡ್ಲಿ ಅದನ್ನ ನಾವು ಕರ್ಮ ಅಂತ ಕರಿತೀವಿ. ಆ ಕರ್ಮವನ್ನ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಹೇಳ್ತಾ ಇದ್ರು. ಅಂದ್ರೆ ಒಂದು ಅಕರ್ಮ ಮಾಡ್ಬೇಕು, ಇನ್ನೊಂದು ವಿಕರ್ಮ ಅಂತ. ನಾವು ಯಾವ್ದು ಸರಿಯಾದ ಕರ್ಮ, ಅಕರ್ಮನ ವಿಕರ್ಮನ ಅಂತ ತಿಳ್ಕೊಬೇಕು. ಇಲ್ಲಿ ಅಕರ್ಮ ಅಂತಂದ್ರೆ ಏನಪ್ಪಾ ಅಂದ್ರೆ ನಾವ್ ಏನ್ 24 ಗಂಟೆ ಕೆಲ್ಸವನ್ನ ಮಾಡ್ತಾ ಇದ್ವಿ, ಆ ಕೆಲ್ಸವನ್ನ ಭಗವಂತನಿಗೆ ಕನೆಕ್ಟ್ ಮಾಡುವಂತದ್ದು. ಅಂದ್ರೆ ನಾವು ಮಧ್ಯದಲ್ಲಿ ಭಗವಂತನ ಇಟ್ಕೊಂಡು ನಾವು ಉಳಿದಿದ್ ಕೆಲ್ಸವನ್ನ ಮಾಡ್ಬೇಕು, ಅದನ್ನ ಅಕರ್ಮ ಅಂತ ಕರಿತೀವಿ. ಇನ್ನು ವಿಕರ್ಮ ಅಂತಂದ್ರೆ ಏನಂದ್ರೆ ಭಗವಂತ ನಮ್ಗೆ ಈ ಧರ್ಮ ಗ್ರಂಥಗಳಲ್ಲಿ ಏನನ್ನ ಮಾಡಬಾರ್ದು, ಇದು ನಿಷಿದ್ಧ, ಇದು ತಪ್ಪು ಅಂತ ನಮ್ಗೆ ಹೇಳ್ಕೊಡ್ತಾ ಇದೆಯೋ ಅದನ್ನ ನಾವು ಮಾಡುವಂತದಕ್ಕೆ ವಿಕರ್ಮ ಅಂತೀವಿ. ಈಗ ನಾವು ಯಾವ ಕರ್ಮ ಮಾಡ್ಬೇಕು? ಅಕರ್ಮ. ನಾವು ಅಕರ್ಮವನ್ನ ಮಾಡ್ಬೇಕು. ನಮ್ಗೆ ಅದ್ರ ಬಗ್ಗೆ ಈ ಶ್ಲೋಕದಲ್ಲಿ ಮಾತಾಜಿ ತಿಳಿಸ್ಕೊಡ್ತಾ ಇಲ್ಲೇ ಇದ್ದಾರೆ. ವಿಕರ್ಮ ಅಥವಾ ಅನಧಿಕೃತ ಅಂತ ಇದೆಯಲ್ಲ, ಅನಧಿಕೃತ ಅಂದ್ರೆ ಮಾತಾಜಿ? ಅನಾಧಿಕೃತ ಹೆಸರೇ ಹೇಳ್ತದೆ ಮಾತಾಜಿ. ಅನಾಧಿಕೃತ ಯಾವ್ದು ಬೇಡ ಅದು ಅಧಿಕೃತ ಇಲ್ಲದೆ ಇರುವಂತದ್ದು, ಅದಕ್ಕೆ ಬೆಲೆನೇ ಇಲ್ಲದೆ ಇರುವಂತದ್ದು. ಅದನ್ನ ನಾನು ಮಾಡಿದ್ರೆ ಸರಿ ಆಗ್ತೀವಾ? ವ್ಯಾಲ್ಯೂವೇ ಇಲ್ಲದೆ ಇರೋದನ್ನ ನಾವು ಮಾಡ್ತಾ ಹೋದ್ರೆ ನಮಗೊಂದ್ ಬೆಲೆ ಸಿಗುತ್ತಾ ಮಾತಾಜಿ? ಇಲ್ಲ ಮಾತಾಜಿ. ಅಲ್ವಾ? ನಮ್ಮ ಮನೆಯಲ್ಲಿ ನಾವು ಮಾಡುವಂತ ಕೆಲ್ಸಕ್ಕೆ ಗೌರವ ಕೊಡ್ಬೇಕು. ಯಾವ್ದು ನಮ್ಗೆ ಗೌರವ ಸಿಗಲ್ಲ ಅದನ್ನ ನಾವು ಮಾಡ್ತಾ ಹೋದ್ರೆ ನಮಗ್ ವ್ಯಾಲ್ಯೂ ಎಲ್ಲಿ ಸಿಗುತ್ತೆ? ಹೌದು ಮಾತಾಜಿ. ಅಲ್ವಾ? ಈ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. 16ನೇ ಶ್ಲೋಕ ಓದಿ. ಮೇಲೆ ಮಾಡಿ ಮಾತಾಜಿ ಸ್ಕ್ರೀನ್. ಕಾಣಿಸ್ತಿಲ್ವ ಮಾತಾಜಿ? ಇಲ್ಲ ಮಾತಾಜಿ, ಕಾಣಿಸ್ತಾ ಇಲ್ಲ. ಈಗ ಇಲ್ಲ ಮಾತಾಜಿ, ಮೇಲೆ ಮಾಡಿ ಮಾತಾಜಿ. ಹರೇ ಕೃಷ್ಣ. ಕಾಣ್ತಾ ಇದೆ. 16 ಕಾಣ್ತಾ ಇದೆ. ಮತ್ತೆ 16 17 ಮೇಡಮ್? 16 ಪ್ರಭುಜಿ. 16 ಕಾಣ್ತಾ ಇದೆ. ಹರೇ ಕೃಷ್ಣ. ಓದಿ ಹೈವಂ ಪ್ರಭುಜಿ. ಪ್ರವೃತ್ತನಂ ಚಕ್ರಂನ ಏವಂ ಪ್ರಭುಜಿ. ಅನವರ್ತ್ಯತೆ. ಏವಂ ಪ್ರಭುಜಿ. ಏವಂ ಸಾರಿ ಹೇವಂ ಪ್ರವೃತ್ತಿತಂ ಚಕ್ರಂ ನ ಅನವರ್ಹ್ಯತೆ ಯೇಹಾಹ್ಯಂ ಅಗಾಹ್ಯಂ ಇಂದ್ರಿಯ ಹರಾಂ ಮೋಗಂ ಪಾರ್ಥಂ ಸ ಜೀವತಿ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು ಪ್ರಭುಜಿ. ಅರ್ಜುನ, ವೇದಗಳನ್ನು ಪ್ರವರ್ತಿಸಿದ ಈ ಯಜ್ಞ ಚಕ್ರವನ್ನು ಯಾರು ಮಾನವ ಜೀವನದಲ್ಲಿ ಅನುಸರಿಸುವುದಿಲ್ಲವೋ ಅವರು ನಿಶ್ಚಯವಾಗಿ ಪಾಪವೇ ತುಂಬಿದ ಬದುಕು, ಇಂದ್ರಿಯಗಳ ತೃಪ್ತಿಗಾಗಿ ಬದುಕು, ಇಂತಹ ಮನುಷ್ಯರ ಬದುಕು ವ್ಯರ್ಥ. ಭಗವಂತ ನಮ್ಗೆ ಇಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದ್ದಾರೆ. ಯಾರು ತಮ್ಮ ಜೀವನವನ್ನ ಉದ್ಧಾರ ಮಾಡ್ಕೋಬೇಕು, ಯಾರು ತಮ್ಮ ಬದುಕನ್ನ ನಾವು ಈ ಮನುಷ್ಯ ಆಗಿ ಈ ಜನ್ಮವನ್ನ ನಾವು ತಗೊಂಡಿದೀವಿ ಅಂದ್ರೆ ನಮ್ಮ ಬದುಕನ್ನ ನಾವು ಸಾರ್ಥಕತೆ ಮಾಡ್ಕೋಬೇಕು. ನಮ್ಮ ಬದುಕನ್ನ ನಾವು ಸಾರ್ಥಕತೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಆ ಬದುಕು ಅನ್ನೋದೇ ವ್ಯರ್ಥ ಅನ್ನೋದನ್ನ ಹೇಳ್ತಾ ಇದಾರೆ. ಕಷ್ಟಪಟ್ಟು ದುಡ್ದು ಇಂದ್ರಿಯ ಸುಖಕ್ಕೋಸ್ಕರ ನಾವು ದನ ಪಿಶಾಚಿಗಳ ತರ ಕತ್ತೆಗಳ ತರ ದುಡಿತಾನೆ ಇದ್ರೆ ನಾವು ಭಗವಂತನನ್ನ ಒಬ್ಬ ಇದಾನೆ ಅನ್ನೋದೇ ನಮಗ್ ಗೊತ್ತಾಗಲ್ಲ. ಅವನ್ ಒಂದ್ ವೇಳೆ ಗೊತ್ತಾದ್ರೂ ಅವ್ನ್ ನಮ್ ತರ ಸಾಮಾನ್ಯ ಮನುಷ್ಯ ಅಂತ ಅನ್ಕೊಂತೀವಿ. ಈ ರೀತಿಯಲ್ಲಿ ಬದುಕೋದು ವ್ಯರ್ಥ ಅಂತ ಹೇಳ್ತಾ ಇದ್ರೆ ನಾವು ಈ ಏನೆಲ್ಲ ನಮ್ಗೆ ಸಿಗ್ತಾ ಇದೆಯೋ ಅದನ್ನೆಲ್ಲ ಕೊಟ್ಟಿರೋ ಒಬ್ಬ ಮಹಾನ್ ಭಾವ ಇದ್ದಾನೆ, ಅವನೇ ದೇವೋತ್ತಮ ಪರಮ ಪುರುಷ ಅಂತ ಅರ್ಥ ಮಾಡ್ಕೊಂಡು ನಾವು ಅವನಿಗೋಸ್ಕರ ಸೇವೆನ ನಾವು ಕಷ್ಟಪಟ್ಟು ದುಡಿಬೇಕು. ಆ ದುಡಿಮೆಯನ್ನ ಭಗವಂತನಿಗೆ ಅರ್ಪಣೆ ಮಾಡ್ಬೇಕು. ಅದನ್ನ ಆ ರೀತಿಯಲ್ಲಿ ನಾವು ಮಾಡಿದಾಗ ಏನಾಗ್ತೀವಿ, ನಮ್ಮ ಲೈಫ್ ಅಲ್ಲಿ ನಾವು ಮುಂದೆಗಡೆ ಬರ್ತೇವೆ, ನಮ್ಮ ಬದುಕನ್ನ ಸಾರ್ಥಕತೆಯನ್ನ ಮಾಡ್ಕೊಂತೀವಿ. ಅದನ್ನ ನಮ್ಗೆ ಹೇಳ್ತಾ ಇದ್ರೆ ಯಾರು ಈ ವೇದಗಳಲ್ಲಿ ನಮ್ಗೆ ಹೇಳಿರುವಂತ ಯಜ್ಞ ಚಕ್ರವನ್ನ ಅರ್ಥ ಮಾಡ್ಕೊಂಡು ಅವ್ರ ಜೀವನದಲ್ಲಿ ಅನುಸರಿಸ್ತಾರೋ
ಅವರು ನಿಶ್ಚಯವಾಗಿ ಪಾಪದಿಂದ ಮುಕ್ತರಾಗ್ತಾರೆ. ಯಾವುದೇ ರೀತಿ ಅವ್ರ ಬದುಕು ವ್ಯರ್ಥ ಆಗೋದಿಲ್ಲ. ಆಗೇನೋ ತಿಳ್ಕೊಳ್ದೇನೆ ಭಗವಂತ ಕೊಟ್ಟಿರೋದ್ನೆಲ್ಲ ನಮ್ಮ ಇಂದ್ರಿಯಕ್ಕೋಸ್ಕರ, ನಮ್ಮ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ಕೊಳ್ಳೋಕ್ಕೋಸ್ಕರ ಪದೇ ಪದೇ ನಾವು ಅದನ್ನೇ ಮಾಡ್ತಾ ಇದ್ರೆ ಏನಾಗುತ್ತೆ, ನಮ್ಗೆ ಈ ಮನುಷ್ಯ ಜನ್ಮ ಸಿಕ್ಕಿದ್ದೇ ವೇಸ್ಟ್. ನಾವ್ ಈ ಮನುಷ್ಯನ ಜನ್ಮಕ್ ಬಂದಿರೋದು ಮರಳಿ ನನ್ನ ಮನೆಗೆ ಹೋಗೋದಿಕ್ಕೆ. ಅದನ್ ಬಿಟ್ಟು ನಾನು ಇಲ್ಲೇ ಚೆನ್ನಾಗಿದ್ದೀನಿ, ನಾನು ಸುಖವಾಗಿದ್ದೀನಿ ಅಂತ ಹೇಳಿ ನಾವ್ ಇಲ್ಲೇ ಭೋಗ ಪಡ್ತಾ ಇದ್ರೆ ಮತ್ತೆ ನಮ್ಗೆ ಏನಾಗುತ್ತೆ, ಜನನ ಮರಣ ಸಿಗ್ತಿರುತ್ತೆ. ಒಂದ್ಸಲ ಇಂದ್ರನ್ಗೆ ಏನಾಗುತ್ತೆ, ಶಾಪಗ್ರಸ್ತನಾಗಿರ್ತಾನೆ. ಆಗ ಅವನ್ಗೆ ಹಂದಿ ದೇಹ ಸಿಕ್ಕಿರುತ್ತೆ. ಆಗ ಈ ಭೌತಿಕ ಲೋಕದಲ್ಲಿ ಅವನು ಹಂದಿ ಆಗಿ ಹುಟ್ಟಿರೋದ್ರಿಂದ ಇಂದ್ರ ಅವನ ಹೆಂಡತಿ ಮಕ್ಳುಗಳ ಜೊತೆ ಅವ್ನು ತುಂಬಾ ಸಂತೋಷವಾಗಿರ್ತಾನೆ. ಬ್ರಹ್ಮದೇವ್ರು ಬಂದು ಕರೀತಾರೆ, ನಿನ್ ಪಾಪ ಎಲ್ಲ ಮುಗಿತಪ್ಪ, ನೀನ್ ಬಾ, ನಿನ್ ಲೋಕಕ್ಕೆ, ನಿನ್ನ ಜಾಗಕ್ಕೆ ನೀನ್ ಬಾ, ನಿನ್ ಕರ್ತವ್ಯಗಳನ್ನ ಮಾಡ್ದ ಅಂತ. ಹಾಗೇಂದ್ರ ಹೇಳ್ತಾನೆ, ಇಲ್ಲ ನಾನ್ ಬರೋದಿಲ್ಲ, ನಾನು ಇಲ್ಲೇ ಚೆನ್ನಾಗಿದ್ದೀನಿ, ನಾನು ಇಲ್ಲೇ ಸುಖವಾಗಿದ್ದೀನಿ. ವೈಶು ಬಾ, ಬುಕ್ ತುಳಿತಾ ಇದೆ, ಆ ಕಡೆ ಮಲ್ಕೊ ಮಗಳೇ, ಗೊತ್ತು ಆ ಕಡೆ ಮಲ್ಕೊ, ಜಾಣನ ಬುಕ್ ಓದಿಬಾರ್ದು. ಸಾರಿ. ಹಾಗೆ ಹೇಳ್ತಾರೆ, ಇಲ್ಲ ನಾನು ಇಲ್ಲೇ ಚೆನ್ನಾಗಿದ್ದೀನಿ, ನಂಗೆ ಇಲ್ಲೇ ಖುಷಿ ಸಂತೋಷ ಆಗುತ್ತೆ. ಆ ರೀತಿ ಇದ್ರೆ ಏನಾಗುತ್ತೆ, ಆ ಜೀವನ ಅನ್ನೋದು ವ್ಯರ್ಥ ಆಗುತ್ತೆ ಅನ್ನೋದನ್ನ ಭಗವಂತ ನಮ್ಗಿಲ್ಲಿ ತಿಳಿಸ್ತಾ ಇದ್ದಾರೆ. ನಾವು ನಮ್ಮ ಜೀವನವನ್ನ ಸಾರ್ಥಕತೆ ಮಾಡ್ಕೋಬೇಕು. ಮರಳಿ ನನ್ನ ಧಾಮಕ್ಕೆ ನನ್ನ ಹೋಗೋದಿಕ್ಕೆ ಏನೆಲ್ಲ ವ್ಯವಸ್ಥೆ ಬೇಕೋ ಅದನ್ನ ಮಾಡ್ಕೊಂಡು ನಾನು ಕೃಷ್ಣ ಪ್ರಜ್ಞೆಯಲ್ಲಿ ಸ್ಥಿರವಾಗಿ ನಿಲ್ಲಿಸ್ಬೇಕು. ಆ ಪ್ರಜ್ಞೆಗೆ ಏನೆಲ್ಲ ಬೇಕು, ಆತ್ಮ ಸಾಕ್ಷಾತ್ಕಾರ, ಆ ಮಾರ್ಗವನ್ನ ನಾನು ಅನುಸರಿಸ್ಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. 17ನೇ ಶ್ಲೋಕ ಓದಿ. ಎಸ್, ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಯಸ್ತ್ವಾತ್ಮರತಿರೇವ ಸ್ಯಾದಾತ್ಮತೃಪ್ತಶ್ಚ ಮಾನವ ಆತ್ಮನೈವ ಚ ಸಂತುಷ್ಟಸ್ತಸ್ಯ ಕಾರ್ಯಂ ನ ವಿದ್ಯತೆ. ಹರೇ ಹರೇ ಕೃಷ್ಣ. ಕೃಷ್ಣ. ಧನ್ಯವಾದಗಳು. ಯಾವ ಮನುಷ್ಯನು ಆತ್ಮದಲ್ಲಿಯೇ ಸಂತೋಷವನ್ನು ಕಂಡುಕೊಳ್ಳುವನೋ, ಯಾರ ಮನುಷ್ಯನ ಜನ್ಮವು ಆತ್ಮ ಸಾಕ್ಷಾತ್ಕಾರದ ಬದುಕಾಗಿದೆಯೋ, ಯಾರು ಆತ್ಮನಲ್ಲಿಯೇ ಸಂತುಷ್ಟನಾಗಿರುವನೋ ಅವನಿಗೆ ಯಾವ ಕರ್ತವ್ಯವೂ ಇರುವುದಿಲ್ಲ. ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಇರೋನ್ಗೆ, ಅವನು ಭಗವಂತನಿಗೆ ಶರಣಾಗತ ಆಗಿದ್ರೆ ಅವನಿಗೆ ಅವನ ಕರ್ತವ್ಯ ಮಾಡ್ಲೇಬೇಕು ಅನ್ನೋದು ಏನಿರೋದಿಲ್ಲ ಅಲ್ವಾ? ಇರುತ್ತಾ? ಇಲ್ಲ. ನೋಡಿ, ಈಗ ನಾವು ಪ್ರತಿ ಕೃಷ್ಣ ಪ್ರಜ್ಞೆಗೆ ಬಂದಿದೀವಿ. ನಮ್ಗೆ ಯಾವಾಗ್ಲೂ ಕ್ಲಾಸಲ್ಲಿ ಹೇಳ್ತಾರೆ ಏನಂತ, ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಹೇಳ್ಬೇಕು, 4:15 ಹೇಳ್ಬೇಕು, ಮಂಗಳಾರತಿನ ಅಟೆಂಡ್ ಮಾಡ್ಬೇಕು, ಜಪವನ್ನ ಮಾಡ್ಬೇಕು ಅಂತೆಲ್ಲ ಹೇಳ್ತಾರೆ. ನಾವು ಅದೇ ರೀತಿ ಸರಿ, ಈಗ ನಾನ್ ಹೇಳ್ದೆ, ನೀವು ಅದನ್ನ ನಿಮ್ ಲೈಫ್ ನಾಳೆಯಿಂದ ಏನ್ ಮಾಡ್ತೀರಾ, 4:15 ಹೇಳ್ತೀರಾ, ಪ್ರತಿನಿತ್ಯ ಜಪವನ್ನ ಮಾಡ್ತೀರಾ. ಇದು ನಿಮ್ಗೆ ಮಾಡ್ತಾ ಮಾಡ್ತಾ ಏನಾಗಿರುತ್ತೆ, ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಅಭ್ಯಾಸ ಆಗೋದ್ಮೇಲೆ ನಿಮ್ಗೆ ಯಾರಾದ್ರೂ ಫಸ್ಟ್ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಅಲಾರಾಮ್ ಇಟ್ಕೊಂಡು ಹೇಳ್ತಾ ಇರ್ತೀರಾ, ಅಥವಾ ನಿಮ್ ಫ್ರೆಂಡ್ಸ್ ಗಳಿಗೆ ಹೇಳ್ತೀರಾ, ನಂಗೂ ಕಾಲ್ ಮಾಡು ನೀನ್ ಇದ್ದಾಗ ಅಂತ. ಈ ರೀತಿಯಲ್ಲಿ ನಮ್ಮ ಆರಂಭಿಕ ಸಾಧನ ನಡೀತಾ ಇರುತ್ತೆ. ಅದೇ ನಮ್ಗೆ ಸ್ವಲ್ಪ ದಿನ ಆಗೋಯ್ತು, ನಾನೀಗ 5-6 ತಿಂಗಳು ನನ್ಗೆ ಅಭ್ಯಾಸ ಆಗೋಯ್ತು ಎದ್ದಿ ಆಗ ನಮ್ಗೆ ಎದೋಳ್ಸೋದಿಕ್ಕೆ ಅಲಾರಾಮು ಫ್ರೆಂಡ್ ಅವಶ್ಯಕತೆ ಇದೆಯಾ? ಇಲ್ಲ ಮಾತಾಜಿ. ಇಲ್ಲ ಮಾತಾಜಿ. ಆಟೋಮೆಟಿಕ್ ಆಗಿ ಅದು ನಮ್ಗೆ ಬರುತ್ತೆ. ಆ ರೀತಿ ಇಲ್ಲಿ ಯಾರು ಆತ್ಮ ಸಾಕ್ಷಾತ್ಕಾರವನ್ನ ಕಂಡ್ಕೊಂಡಿದಾರೋ, ಭಗವಂತನ ಕೃಷ್ಣ ಪ್ರಜ್ಞೆನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದಾರೋ, ಭಗವಂತನಿಗೆ ಶರಣಾಗತರಾಗಿದ್ರು, ಅವ್ರಿಗೆ ಯಾವುದೇ ರೀತಿಯ ಕರ್ತವ್ಯದ ಅವಶ್ಯಕತೆ ಅವ್ರಿಗೆ ಇರುವುದಿಲ್ಲ. ಅವರು ಎಲ್ಲವನ್ನ ಕೂಡ ಭಗವಂತನ ಸೇವೆಯಲ್ಲಿ, ಅವ್ರ ಐಕ ಕರ್ಮಗಳ ಮೇಲೆ ಅವ್ರಿಗೆ ಏನೇ ಆಸೆ ಆಕಾಂಕ್ಷೆಗಳನ್ನ ಒಡ್ಲಿ, ಆದ್ರೂ ಅವ್ರಿಗೆ ಈ ಐಕ ಸುಖದ ಮೇಲೆ ಅವ್ರಿಗೆ ರುಚಿ ಅನ್ನೋದು ಬರೋದಿಲ್ಲ. ಯಾಕೆ? ಇದಕ್ಕಿಂತ ಅವ್ರಿಗೆ ಹೈಯರ್ ಟೇಸ್ಟ್ ತುಂಬಾ ಚೆನ್ನಾಗಿ ಸಿಕ್ಕಿದೆ, ಹಾಗಾಗಿ ಅವರು ಲೋವರ್ ಟೆಸ್ಟ್ಗೆ ಇಳಿಯೋದೇ ಇಲ್ಲ ಅನ್ನೋದನ್ನ ನಮ್ಗೆ ತಿಳಿಸ್ಕೊಡ್ತಾರೆ. ಶ್ಲೋಕ 18 ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನೈವ ತಸ್ಯ ಕೃತೇನಾರ್ಥೋ ನ ಕೃತೇನೇನ ಕಶ್ಚನ ನ ಚಸ್ಯ ಸರ್ವಭೂತೇಷು ಕಿಂಚಿದಾರ್ತವ್ಯಾಪಶ್ರಯ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಆತ್ಮ ಸಾಕ್ಷಾತ್ಕಾರವನ್ನು ಸಾಧಿಸಿದವನಿಗೆ ನಿಯಮಿತ ಕರ್ತವ್ಯಗಳ ಅನುಷ್ಠಾನದಲ್ಲಿ ಯಾವ ಉದ್ದೇಶವೂ ಇರುವುದಿಲ್ಲ. ಅಂತ ಕರ್ಮವನ್ನು ಮಾಡದೇ ಇರಲು ಅವನಿಗೆ ಯಾವುದೇ ಕಾರಣವೂ ಇರುವುದಿಲ್ಲ. ಆತ ಬೇರೊಬ್ಬ ಜೀವಿಯನ್ನು ಅವಲಂಬಿಸಲು ಕಾರಣವೇ ಇಲ್ಲ. ಅಂದ್ರೆ ಒಬ್ಬ ಆತ್ಮ ಸಾಕ್ಷಾತ್ಕಾರವಾದ ಮನುಷ್ಯ ಕೃಷ್ಣ ಪ್ರಜ್ಞೆಯಲ್ಲಿರೋ ಚಟುವಟಿಕೆಗಳನ್ನ ಬಿಟ್ಟು ಅವನು ಏನನ್ನೂ ಕೂಡ ಮಾಡೋದಿಲ್ಲ, ಅವನಿಗೆ ಯಾವುದರ ಅಗತ್ಯವೂ ಕೂಡ ಇರೋದಿಲ್ಲ ಅಂತ ತಿಳಿಸ್ಕೊಡ್ತಿದ್ದಾರೆ. ಅಂದ್ರೆ ಈಗ ನೋಡಿ, ನಾನು ಭಗವಂತನಿಗೆ ಶರಣಾಗತ ಆಗಿದ್ದೀನಿ, ಎಲ್ಲವನ್ನ ಅವ್ರು ನೋಡ್ಕೊಂತಾರೆ ಅಂತ ನಾನು ಅವನಿಗೆ ಶರಣಾಗತ ಆದ್ಮೇಲೆ ನನಗ್ ನಾಳೆ ಜೀವನದ ಬಗ್ಗೆ ಯೋಚನೆ ಇರುತ್ತಾ? ಇಲ್ಲ ಮಾತಾಜಿ, ಇರೋದಿಲ್ಲ. ಖಂಡಿತ ಇಲ್ಲ ಮಾತಾಜಿ. ಇರೋದಿಲ್ಲ ಅಲ್ಲ. ಈಗ ನನ್ಗೆ ಇವಾಗ ನಾನ್ ಜೀವನ ಮಾಡ್ತಾ ಇದ್ದೀನಿ, ನನ್ಗೇನೋ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ ಅಂತ
ಅಂತಾನೆ ಅನ್ಕೊಳ್ಳಿ. ನಾನ್ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದೀನಿ, ನಾನು ಭಗವಂತಂಗೆ ಶರಣಾಗತ ಆಗಿದ್ದೀನಿ. ನಾನಂದ್ರೆ ಏನೇ ಕೊಟ್ರು, ಈಗ ನಾನು ಹೇಳ್ತೀನಿ ಭಗವಂತ ನೀನ್ ನನ್ಗೆ ಏನೇ ಕೊಟ್ರು ನನ್ ಕರ್ಮವನ್ನ ಕಳಿದಕ್ಕೋಸ್ಕರ ನೀನ್ ಕೊಡ್ತಾ ಇದೀಯಾ, ನಾನು ಅದನ್ನ ಸ್ವೀಕಾರ ಮಾಡ್ತೀನಿ ಅಂತ ಹೇಳಿ ನಾನು ನನ್ ಪಾಡಿ ಜಪ ಮಾಡ್ತಾ ಇರ್ತೀನಿ, ಭಕ್ತಿ ಮಾಡ್ತಾ ಇರ್ತೀನಿ, ಶ್ರವಣ ಎಲ್ಲ ಮಾಡ್ತಾ ಇರ್ತೀನಿ. ಬಟ್ ಆದ್ರೆ ನಾನ್ ನಾಳೆ ಬಗ್ಗೆ ಯೋಚನೆ ಮಾಡಲ್ಲ, ನನ್ಗೆ ಹುಷಾರಿಲ್ಲ, ನನ್ಗೆ ಯಾರಪ್ಪ ಗತಿ ಏನು ಅಂತ. ಯಾಕೆಂದ್ರೆ ನೋಡ್ಕೊಳಕ್ಕೆ ಭಗವಂತ ಇದ್ದಾನೆ ಅನ್ನೋದು ನಮ್ಗೆ ನಂಬಿಕೆ ಇರುತ್ತೆ. ನಾವ್ ಯಾವಾಗ ದೃಢ ಸಂಕಲ್ಪವಾಗಿರ್ತೀವೋ, ಬಿಡು ಭಗವಂತ ಏನೋ ಒಂದ್ ಮಾಡ್ತಾರೆ, ನಾವು ಜಾಸ್ತಿ ತಲೆ ಕೆಡ್ಸ್ಕೋಬಾರ್ದು ಅಂತ ಇರ್ತಂದ್ರೆ, ನಾನ್ ಯೋಚನೆ ಮಾಡಿದ್ರೆ ನನ್ ಕೈಲಿ ಏನೂ ಕೂಡ ಅದನ್ನ ಸಾಲ್ವ್ ಮಾಡೋದಿಕ್ ಆಗಲ್ಲ. ಭಗವಂತ ಏನೋ ಒಂದ್ ಮಾಡ್ತಾರೆ ಅನ್ನೋದನ್ನ, ಅಂದ್ರೆ ನಮ್ಮನ್ನ ನಾವು ಚೆನ್ನಾಗಿ ಭಗವಂತನ್ ಕನೆಕ್ಟ್ ಮಾಡ್ಕೊಂಡ್ಬಿಡ್ತೀವಿ. ಅಂದ್ರೆ ನಮ್ಗೆ ಆ ಪ್ರಜ್ಞೆ ಬಂದಾಗ ಅವ್ನ್ ನೋಡ್ಕೊತಾನ್ ಬಿಡು, ಅವ್ನ್ ಇದಾನೆ ಬಿಡು, ಎಲ್ಲ ಅವ್ರು ಮಾಡ್ತಾರೆ ಬಿಡು, ನನ್ನ ಹಣೆಲಿ ಏನಿದೆ ಅದೇ ಆಗೋದು, ನನ್ನ ಕರ್ಮ ಏನಿದೆ ಅದ್ ನಾನು ಅನುಭವಿಸ್ಬೇಕು. ಈ ರೀತಿಯಲ್ಲಿ ನಾವು ಕಾನ್ಫಿಡೆಂಟ್ ಆಗಿರ್ತೀವಿ, ನಮ್ಗೆ ಯಾವುದೇ ರೀತಿಯ ಭಯ ಅನ್ನೋದು ಇರೋದಿಲ್ಲ ಅಲ್ವಾ. ಆ ರೀತಿ ಇಲ್ಲಿ ನಮ್ಗೆ ಹೇಳ್ತದೆ, ನಮ್ಮ ಕರ್ತವ್ಯವನ್ನ ನಾವು ಪಾಲನೆ ಮಾಡ್ಬೇಕಷ್ಟೇ, ಇನ್ ಮಿಕ್ಕಿದ್ನೆಲ್ಲ ನಾವು ಭಗವಂತಂಗೆ ಬಿಟ್ಬಿಡ್ಬೇಕು. ಹರೇ ಕೃಷ್ಣ. ಹರೇ ಮತ್ತೆ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ತಸ್ಮಾದಸ್ಸ ಸತತಂ ಕಾರ್ಯಂ ಕರ್ಮ ಸಮಾಚರ ಅಸಕ್ತೋ ಹ್ಯಾಚರನ್ ಕರ್ಮ ಪರಮಾಪ್ನೋತಿ ಪುರುಷಃ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಆದುದರಿಂದ ಕರ್ಮ ಫಲದಲ್ಲಿ ಆಸಕ್ತಿ ಇಲ್ಲದೆ ಕರ್ತವ್ಯವೊಂದು ಕರ್ಮವನ್ನ ಮಾಡ್ಬೇಕು. ಅನಾಸಕ್ತ ಕರ್ಮದಿಂದ ಮನುಷ್ಯ ಪರಮನನ್ನು ಹೊಂದಬಹುದು. ಅಂದ್ರೆ ಭಗವಂತ ಇದು ಹೇಳ್ತಿದ್ರೆ, ಭಕ್ತರಿಗೆ ಪರಾತ್ಪರ ಅಂದ್ರೆ ದೇವೋತ್ತಮ ಪರಮ ಪುರುಷ ಅಂತ ಹೇಳ್ತಿದ್ರೆ. ಆದ್ರೆ ಮಾಯಾವಾದಿಗಳಿಗೆ ಮುಕ್ತಿ ಅಲ್ವಾ. ಈಗ ಮಾಯಾವಾದಿಗಳು ಭಗವಂತನ ನಂಬೋದಿಲ್ಲ, ಅವರಿಗೆ ನಾವೆಷ್ಟೇ ಭಗವಂತನ ಬಗ್ಗೆ ಹೇಳ್ತಾನೆ ಇದ್ರು ಕೂಡ ಅವ್ರಿಗೆ ಆ ಜ್ಞಾನ ಅರ್ಥ ಆಗೋದಿಲ್ಲ. ಅದೇ ಭಕ್ತರಿಗೆ ಏನು ಕೂಡ ನಾವ್ ಹೇಳ್ಬೇಕಾಗಿಲ್ಲ, ಅವ್ರು ಸಂಘದಲ್ಲಿ ಇದ್ರೆ ಸಾಕು, ಎಲ್ಲವನ್ನ ಅವರು ಕಲ್ತ್ಕೊಂಡ್ಬಿಡ್ತಾರೆ, ಅವ್ರು ಎಲ್ಲವನ್ನ ಅವ್ರ ಜೀವನದಲ್ಲಿ ಅಳವಡಿಸ್ಕೊತಾರೆ. ಅವ್ರು ಯಾವುದೇ ರೀತಿಯ ಫಲಾಪೇಕ್ಷೆ ಇಟ್ಕೊಳ್ಳೋದೇ ಇಲ್ಲ, ನಿರ್ಲಿಪ್ತವಾಗಿರ್ತಾರೆ, ಎಲ್ಲವನ್ನ ಭಗವಂತನ ಮೇಲೆ ಹಾಕ್ಬಿಡ್ತಾರೆ. ಅವ್ರು ಮುನ್ನಡೆಯೋದಷ್ಟೇ. ಆಧ್ಯಾತ್ಮಿಕ ಜೀವನದಲ್ಲಿ ಅವ್ರು ಪ್ರಗತಿ ಹೊಂದೋದಕ್ಕೆ ಏನೆಲ್ಲ ಬೇಕೋ ಅದನ್ನ ಮಾಡ್ತಾ ಹೋಗ್ತಾರೆ. ಇಲ್ಲಿ ಅರ್ಜುನಗೆ ಇರ್ತದೆ, ಯುದ್ಧ ಮಾಡಬೇಕೆಂದು ಕೃಷ್ಣ ಅಪೇಕ್ಷೆ ಪಡ್ತಿದ್ರಿಂದ ಇಲ್ಲಿ ಏನಾಗ್ತದೆ, ಕೃಷ್ಣನಿಗೋಸ್ಕರ ಅವನು ಯುದ್ಧ ಮಾಡ್ತಾನೆ ಕುರುಕ್ಷೇತ್ರದಲ್ಲಿ. ಅವನ ಸ್ವಂತಕ್ಕೋಸ್ಕರ ಅವನು ಯುದ್ಧ ಮಾಡ್ತಿಲ್ಲ, ಭಗವಂತ ಅವನಿಗೆ ಆ ನಿಯಮಿತ ಕರ್ತವ್ಯವನ್ನ ಕೊಟ್ಟಿದ್ದಾರೆ. ಯಾವುದೇ ರೀತಿ ಪ್ರತಿಫಲ ಇಟ್ಕೊಳ್ದೇನೆ ಅವನೇನ್ ಮಾಡ್ಬೇಕು, ಯುದ್ಧವನ್ನ ಮಾಡ್ಬೇಕಷ್ಟೇ. ಅಲ್ಲಿ ಬರುವಂತ ಆಗು ಹೋಗುಗಳ ಬಗ್ಗೆ ಅವನು ಯಾವುದೇ ರೀತಿಯಲ್ಲಿ ತಲೆ ಕೆಡ್ಸ್ಕೋಬಾರ್ದು, ನಿಷ್ಕಾಮಕ ಕರ್ಮವನ್ನ ಮಾಡ್ಬೇಕು ಅನ್ನೋದನ್ನ ಭಗವಂತ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. 20ನೇ ಶ್ಲೋಕ ಓದಿ. ಹರೇ ಕೃಷ್ಣ ಮಾತಾಜಿ. ಕರ್ಮಣ್ಯೇವ ಹಿ ಸಂಸಿದ್ಧಿರ್ಮಾಸ್ತಿತ ಜನಕಾದಯಃ ಲೋಕ ಸಂಗ್ರಹಮೇವಾಪಿ ಹರೇ ಕೃಷ್ಣ ಮಾತಾಜಿ. ಸಂಪ್ರಶ್ಯನ್ ಕರ್ತುಮರ್ಹಸಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಅವ್ರಿಗೆ ಕೇಳಿಸ್ತಿಲ್ಲ ಅನ್ಸುತ್ತೆ, ನೆಟ್ವರ್ಕ್ ಇಶ್ಯೂ ಇಂದ, ಅದಕ್ಕೆ ಓದ್ಲಾ ಅಂತ ಕೇಳ್ತಾ ಇರ್ಬೋದು. ಹರೇ ಕೃಷ್ಣ. ಓದಿದ್ದಾರೆ ಮಾತಾಜಿ. ನೆಟ್ವರ್ಕ್ ಇಶ್ಯೂ ಇದೆ, ಇದಿದ್ರೆ ಅವರು ಫಸ್ಟ್ ಟೈಮ್ ಓದ್ತಿದ್ರು ಮಾತಾಜಿ. ಅರ್ಚನಾ ಮಾತಾಜಿ. ಓಕೆ, ಹರೇ ಕೃಷ್ಣ, ಧನ್ಯವಾದ ಮಾತಾಜಿ. ಇಲ್ಲಿ ಹೇಳ್ತಾ ಇದ್ದಾರೆ, ಜನಕನಂತಹ ರಾಜರು ನಿಯಮಿತ ಕರ್ಮಗಳನ್ನು ಮಾಡುವುದರಿಂದಲೇ ಪರಿಪೂರ್ಣತೆಯನ್ನ ಪಡೆದರು. ಆದುದರಿಂದ ಕೇವಲ ಜನಸಾಮಾನ್ಯರಿಗೆ ಶಿಕ್ಷಣ ನೀಡುವುದಕ್ಕಾಗಿ ನೀನು ನಿನ್ನ ಕೆಲಸವನ್ನ ಮಾಡ್ಬೇಕು. ಭಗವಂತ ಹೇಳ್ತಿದ್ದಾರೆ, ಜನಕ ಮಹಾರಾಜ ಯಾರು ಅಂತ ಗೊತ್ತಾ? ಹರೇ ಕೃಷ್ಣ. ಸೀತಾದೇವಿಯ ತಂದೆ ಅಲ್ವಾ ಮಾತಾಜಿ? ಹೌದು ಮಾತಾಜಿ, ಅವರು ಸೀತಾಮಾತೆಯ ತಂದೆಯಾಗಿದ್ರು. ಅವರು ಮಿಥಿಲೆ ಅನ್ನೋ ರಾಜ್ಯದಲ್ಲಿ ರಾಜರಾಗಿದ್ರು. ಅವರು ಒಬ್ಬ ರಾಜ, ಅವರಿಗೆ ಆತ್ಮ ಸಾಕ್ಷಾತ್ಕಾರ ಪಡ್ಕೊಂಡಿರುವಂತ ವ್ಯಕ್ತಿ ಅವರು. ಆದ್ರೆ ಅವ್ರು ಇಲ್ಲಿ ಕರ್ತವ್ಯಗಳನ್ನ ಮಾಡ್ಬೇಕಾ? ಅವ್ರ ಕೆಲಸ ಕಾರ್ಯಗಳನ್ನ ಮಾಡ್ಬೇಕಾ, ಮಾಡ್ಬಾರ್ದ? ಮಾಡ್ಬೇಕಲ್ವಾ? ಯಾಕೆ ಮಾಡ್ಬೇಕಂದ್ರೆ ಅವರು ರಾಜ, ಅವ್ರು ಏನ್ ಮಾಡ್ತಾರೋ ಅದನ್ನ ಪ್ರಜೆಗಳು ಅನುಸರಿಸ್ತಾರೆ ಅಲ್ವಾ. ಅದಕ್ಕೆ ನಮ್ಗೆ ಭಗವಂತ ಏನ್ ಮಾಡ್ತಾರೆ, ಎಲ್ಲವನ್ನ ಭಗವಂತ ಸ್ವಾಮಿ ಅವರೇ ಮಾಡಿ ನಮ್ಗೆ ತೋರಿಸ್ತಾರೆ. ನೀನ್ ಹೀಗೆ ಮಾಡ್ಬೇಕು, ನೀನ್ ಹೀಗೆ ಮಾಡಿದ್ರೆ ಹೀಗ ಆಗ್ತೀಯಾ. ಅದಕ್ಕೆ ನಮ್ಗೆ ಭಗವದ್ಗೀತೆಯಲ್ಲಿ ಭಗವಂತ ತುಂಬಾನೇ ಹೇಳ್ತಾ ಇರ್ತಾರೆ, ಏನಂತ, ಇದು ತಪ್ಪು ಮಾಡ್ಬಾರ್ದು, ಇದು ಸರಿ ಮಾಡ್ಬೇಕು, ಎಲ್ಲವನ್ನ ಮಾರ್ಗದರ್ಶನ ಕೊಡ್ತಾರೆ. ಆದ್ರೆ ಭಗವಂತ ನೀನ್ ಹೀಗೆ ಮಾಡು ಅಂತ ನಮ್ಗೆಲ್ಲಾದ್ರೂ ಹೇಳಿದಾರ? ಹೇಳಿಲ್ಲ ಮಾತು. ಇಲ್ಲ, ಸ್ವಾತಂತ್ರ್ಯ ಕೊಟ್ಟಿದ್ದಾರೆ.
ಈಗ ಅರ್ಜುನನ್ಗೆ ನೀನ್ ಈ ರೀತಿ ಅಂದ್ರೆ ಅವನಿಗೆ ಗೊಂದಲ ಆದ, ಅವನ್ ಶರಣಾಗತ ಆದಿದ್ರಿಂದ ಅವನಿಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ನೀನೊಬ್ಬ ಕ್ಷತ್ರಿಯ, ನೀನ್ ಯುದ್ಧ ಮಾಡು ಅಂತ. ಆದ್ರೆ ನೀನ್ ಮಾಡ್ಲೇಬೇಕು ಅಂತ ಹೇಳ್ತಾ ಇಲ್ಲ. ನೀನ್ ಹೀಗ ಯುದ್ಧ ಮಾಡಿದ್ರೆ ನೀನು ಸ್ವರ್ಗವನ್ನ ಸೇರ್ತೆ. ಗೆದ್ರೆ ನಿನಗ್ ಗೆದ್ರೆ ನಿಂಗೆ ರಾಜ್ಯ ಸಿಗುತ್ತೆ. ನೀನ್ ಸೋತ್ರೆ ಏನಾಗುತ್ತೆ, ನಿಂಗೆ ಸ್ವರ್ಗ ಸಿಗುತ್ತೆ. ನೀನ್ ಯುದ್ಧನ ಮಾಡು ಅಂತ ಹೇಳ್ತಿದ್ರೆ, ಅಂದ್ರೆ ನೀನ್ ಯುದ್ಧ ಮಾಡೋದ್ರಿಂದ ನಿಂಗೆ 2 ಲಾಭ. ನೀನು ಏನಾದ್ರೂ ಒಂದ್ ವೇಳೆ ಸೋತೋಗ್ಬಿಟ್ರೆ ಏನಾಗ್ತೀಯ, ನೀನ್ ಸ್ವರ್ಗಕ್ಕೆ ಹೋಗ್ತೀಯ. ಹೋಗ್ಬಿಟ್ರೆ ಅದೇ ನೀನು ಗೆದ್ರೆ ನಿನಗೆ ರಾಜ್ಯ ಸಿಗುತ್ತೆ. ನಿನ್ಗೆ ಯುದ್ಧ ಮಾಡ್ತೀಯ ಮಾಡ್ಬಾರ್ದು ಅದು ನೀನ್ ಡಿಸೈಡ್ ಮಾಡು ಅಂತ ಹೇಳ್ತಾನೆ. ನೀನ್ ಯುದ್ಧ ಮಾಡೇ ಮಾಡು ಅಂತ ಭಗವಂತ ಹೇಳಲ್ಲ. ನೀನ್ ಮಾಡಿದ್ರೆ ಇದಾಗುತ್ತೆ, ಮಾಡದಿದ್ರೆ ಹೇಗಾಗುತ್ತೆ ಅಂತ. ಹಾಗೆ ಇಲ್ಲಿ ಜನಕ ಮಹಾರಾಜರು ಅಷ್ಟೇ ಅವರ ತೋರಿಸ್ತಾ ಇದ್ರಿ. ಅಂದ್ರೆ ಅವರು ಒಬ್ಬ ಆತ್ಮ ಸಾಕ್ಷಾತ್ಕಾರವನ್ನ ಪಡ್ಕೊಂಡಿದ್ದಾರೆ. ಆ ಜನ ಹೇಗೆ ಭಗವಂತನ ಹತ್ರ ಹೋಗಿ ಮರಳಿ ಭಗವಂತನ ಧಾಮವನ್ನ ಸೇರ್ಬೇಕು ಅನ್ನೋದನ್ನ ಸ್ವತಃ ಅವರು ನಿಯಮಿತ ಕರ್ತವ್ಯಗಳನ್ನ, ಏನು ವೇದಗಳು ಹೇಳಿದ ಆ ಕರ್ತವ್ಯಗಳನ್ನ ಮಾಡೋದ್ರ ಮುಖಾಂತರ ಪ್ರಜೆಗಳಿಗೆ ಮಾರ್ಗದರ್ಶನವನ್ನ ಮಾಡ್ತಾ ಇದ್ದಾರೆ. ಈಗ ನಮ್ಗೆ ಏನಾದ್ರು ಮೋದಿ ಕೆಲವು ರೂಲ್ಸ್ ರೆಗ್ಯುಲೇಷನ್ಸ್ ಗಳನ್ನ ಹಾಕ್ತಾರೆ, ನಾವು ಅದನ್ನ ಚಾಚು ತಪ್ಪದೇನೆ ಪರಿಪಾಲನೆ ಮಾಡ್ತೀವ ಇಲ್ವಾ? ಮಾಡ್ತೀವಿ ಮಾತಾಜಿ. ನಮ್ಗೆ ಭಗವಂತ ಕೊಟ್ಟಿರುವಂತ ಧರ್ಮ ಗ್ರಂಥ ಇದು. ನಾವು ಭಗವಂತ ಹೇಳ್ತಾ ಇರುವಂತೆ ನಾವು ಸ್ವೀಕಾರ ಮಾಡ್ಬೇಕು, ಮತ್ತೆ ಅದನ್ನ ನಮ್ಮ ಜೀವನಕ್ಕೆ ಅಳವಡಿಸ್ಕೋಬೇಕು. ಆಗ ನಾವು ಏನ್ ಆತ್ಮ ಸಾಕ್ಷಾತ್ಕಾರನ ಪಡೆದು ಸ್ಥಿರವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ನಿಲ್ಲೋದಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಆಧ್ಯಾತ್ಮಿಕ ಪ್ರಗತಿ ಮುನ್ನಡೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹರೇ ಕೃಷ್ಣ. 21ನೇ ಶ್ಲೋಕ ಓದಿ. ಹರೇ ಕೃಷ್ಣ ಮಾತಾಜಿ. ಯದ್ಯದಾಚರತೆ ಮಾತಾಜಿ. ಯದ್ಯಥಾಚರತಿ ಶ್ರೇಷ್ಠ ತದ್ದೇವತರೋ ಜನಃ ಧನ್ವರ್ತತೆ. ಹರೇ ಕೃಷ್ಣ. ಹರೇ ಕೃಷ್ಣ. ಮತ್ತೊಬ್ರು ಯಾರೋ ಓದ್ತಾ ಇದ್ರಿ, ಓದಿ ಮಾತಾಜಿ ನೀವೊಮ್ಮೆ. ಹರೇ ಕೃಷ್ಣ ಮಾತಾಜಿ. ಯದ್ಯದಾಚರತಿ ಶ್ರೇಷ್ಠಸ್ತತ್ತದೇವತರೋ ಜನಸ್ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತದನುವರ್ತತೆ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ ಇಬ್ಬರಿಗೂ. ಇಲ್ಲಿ ಹೇಳ್ತಾ ಇದ್ದಾರೆ, ಶ್ರೇಷ್ಠನಾದವನು ಹೇಗೆ ನಡೆದರೆ ಹಾಗೆ ಸಾಮಾನ್ಯ ಜನ ಅನುಸರಿಸುತ್ತಾರೆ. ಮೇಲ್ಪಕ್ತಿಯಾದವನು ತನ್ನ ಕಾರ್ಯಗಳಿಂದ ಆತನು ಯಾವುದನ್ನು ಪ್ರಮಾಣವನ್ನಾಗಿ ಮಾಡುತ್ತಾನೋ ಅದನ್ನೇ ಲೋಕವು ಅನುಸರಿಸುತ್ತದೆ. ನಾವೀಗ ಆಲ್ರೆಡಿ ತಿಳ್ಕೊಂಡ್ವಿ ಒಬ್ಬ ಸನ್ಯಾಸಿ ಹೇಗಿರ್ಬೇಕು. ಅವನು ಬೀದಿಲಿ ಸಿಗರೇಟ್ ಎಲ್ಲ ಸೇದ್ಕೊಂಡು, ಗುಂಡ್ಲಿ ಇಟ್ಕೊಂಡು, ಮೊಬೈಲ್ ಇಟ್ಕೊಂಡು, ಅವನು ಇಂದ್ರಿಯ ಭೋಗ ಮಾಡ್ಕೊಂಡು ಅವ್ನು ಸನ್ಯಾಸತ್ವನ ಸ್ವೀಕರಿಸ್ತಾನೆ ಅಂದ್ರೆ ಅವನು ಸನ್ಯಾಸಿ ಆಗಕ್ಕಾಗಲ್ಲ. ಈಗ ಒಬ್ಬ ಹೇಳ್ತಾ ಇರ್ತಾನೆ, ಸಿಗರೇಟ್ ಸೇದ್ತಾ ಇರ್ತಾನೆ, ಅವ್ನು ಹೇಳ್ತಾನೆ ಅವನ ಜೊತೆಲಿರೋರ್ಗೆ, ಸಿಗರೇಟ್ ಸೇದೋದ್ರಿಂದ ನಮ್ಮ ಆರೋಗ್ಯ ಹಾಳಾಗುತ್ತೆ, ಅದು ಧೂಮಪಾನ ನಿಷಿದ್ಧ, ನೀವ್ಯಾರು ಮಾಡ್ಬೇಡಿ ಅಂತ. ಬಟ್ ಅವನೇ ಮಾಡ್ತಾ ಇದ್ರೆ ಅವ್ರ ಪ್ರಜೆಗಳು ಏನ್ ಮಾಡ್ತಾರೆ? ಅವನ ಅನುಸರಣೆನೆ ಪಾಲನೆ ಮಾಡ್ತಾರೆ ಮಾತಾಜಿ. ಹಂಗೆ ಇಲ್ಲಿ ನಮ್ಗ ಅದನ್ನ ಹೇಳ್ತದ್ರಿ. ಯಾರು ಮೇಲ್ಪಂಕ್ತಿಯವ್ರು ಇರ್ತಾರೋ, ಶ್ರೇಷ್ಠವಾದವ್ರು ಇರ್ತಾರೋ, ಶುದ್ಧ ಭಕ್ತರು ಈಗ ಏನ್ ಮಾಡ್ತಾರೆ, ಭಗವಂತನ ಗುಣಗಾನವನ್ನ ಬಿಟ್ಟು ಬೇರೆ ಏನು ಕೂಡ ಅವ್ರು ಮಾಡೋದೇ ಇಲ್ಲ. ಅಂತವ್ರ ಜೊತೆ ಇದ್ರೆ ನಾವೇನಾಗ್ತೀವಿ, ನಾವು ಕೂಡ ಒಳ್ಳೆ ಅದಕ್ಕೆ ನಮ್ಗೆ ಭಗವಂತ ಹೇಳಿದ್ರು, ಯಾವಾಗ್ಲೂ ಸಾಧು ಸಂತರ ಸಂಘದಲ್ಲಿ ನೀವಿರಿ, ಗುರುಗಳ ಮುಖಾಂತರ ನೀವಿರಿ, ನೀವು ಅವ್ರಗಳ ಸಂಘವನ್ನ ಮಾಡಿ ಅಂತ. ನಾವು ಸಂಘ ಹೇಗೆ ಮಾಡ್ತೀವೋ ನಮ್ಮ ಜೀವನವನ್ನ ನಾವು ಹಾಗೆ ರೂಪಿಸ್ಕೊಳ್ತೀವಿ. ನಮ್ಮ ನಾಯಕ ಸರಿಯಾಗಿದ್ದಾರೆ ಅಂದ್ರೆ ನಮ್ಮ ಜೀವನ ಸರಿಯಾಗಿರುತ್ತೆ. ಇದನ್ನ ನಮ್ಗೆ ಚೈತನ್ಯ ಮಹಾಪ್ರಭುಗಳು ಯಾವಾಗ್ಲೂ ಹೇಳ್ತಾ ಇರ್ತಾರೆ. ಅಂದ್ರೆ ನಮ್ಗ್ ಒಂದ್ ಕಡೆ ಹೇಳ್ತಾರೆ, ಚೋಟ ಹರಿದಾಸ್ ಅವ್ರಿಗೆ ಅವ್ರು ಒಮ್ಮೆ ಭಿಕ್ಷೆ ಏನೋ ಒಂದನ್ನ ಮಾಡೋದಿಕ್ಕೆ ಅಂತ ಹೋಗ್ಬೇಕಾದ್ರೆ ಅವರ ಮನ್ಸಲ್ಲಿ ಒಂದು ಹುಡುಗಿನ ನೋಡಿ ಅವ್ರ ಬಗ್ಗೆ ಅವ್ರನ್ನ ಜಸ್ಟ್ ಅವ್ರ ಕಣ್ಣಲ್ಲಿ ನೋಡಿ ಮನ್ಸಲ್ಲಿ ನೆನ್ಸ್ಕೊಂತಾರೆ. ಅಷ್ಟಕ್ಕೆ ಅದನ್ನ ತಗೊಬಂದ ಆಹಾರವನ್ನ ಅಡಿಗೆ ಮಾಡಿ ಚೈತನ್ಯ ಮಹಾಪ್ರಭುಗಳಿಗೆ ಕೊಟ್ಟಾಗ ಅದನ್ನ ತಿಂದ ತಕ್ಷಣ ಇವತ್ತು ಯಾರು ಪ್ರಸಾದವನ್ನ ಮಾಡಿದ್ದು ಅಂತ ಕೇಳ್ತಾರೆ. ಬಟ್ ಅವ್ರ ಬಾಯಿಗೆ ಹಾಕಿದ ತಕ್ಷಣನೇ ಗೊತ್ತಾಗುತ್ತೆ ಅಂದ್ರೆ ಅವ್ನಿಗೆ ಯಾವ ಭಾವದಲ್ಲಿ ಅದನ್ನ ಶೇಖರಣೆ ಮಾಡ್ಕೊಬಂದು ಪ್ರಸಾದವನ್ನ ಮಾಡಿದ್ದಾರೆ ಅಂತ. ಹೀಗೆ ನಮ್ಮ ಭಾವ ಹೇಗಿರುತ್ತೋ ಹಾಗೆ ಅವ್ರು ಏನ್ ಮಾಡ್ತಾರೆ, ಚೋಟ ಹರಿದಾಸ್ಗೆ, ನೀನ್ ನನ್ನ ಶಿಷ್ಯನಾಗೋದಕ್ಕೆ ನಿನ್ಗೆ ಅರ್ಹತೆನೇ ಇಲ್ಲ, ನೀನು ಬೇಡ ಅಂತ ಹೇಳಿ ಅವ್ರನ್ನ ತಿರಸ್ಕಾರ ಮಾಡ್ತಾರೆ. ಎಲ್ಲರೂ ಎಷ್ಟೊಂದು ಕೇಳ್ಕೊತಾರೆ, ಆದ್ರೂ ಅವ್ರು ಸ್ವೀಕಾರ ಮಾಡೋದಿಲ್ಲ. ಯಾಕೆಂದ್ರೆ ತಪ್ಪನ್ನ ಅಂದ್ರೆ ಒಬ್ಬ ಬ್ರಾಹ್ಮಣ ಸನ್ಯಾಸಿ ಆಗಿ ಅವನು ಬೇರೆ ಒಬ್ರನ್ನ ನೋಡಿದ್ದು ತಪ್ಪು. ಅದೇ ಚೈತನ್ಯ ಮಹಾಪ್ರಭುಗಳು ಗೃಹಸ್ಥರಿಗೆ ಹೇಳ್ತಾರೆ, ಅಂದ್ರೆ ಗೃಹಸ್ಥ ಆಗಿ ಅವ್ನ್ ಮದ್ವೆ ಆಗಿ ಅವ್ನ್ ಸಂಸಾರಸ್ಥ ಆಗಿದ್ದಾಗ ಅವನ್ಗೆ ಒಂದ್ ಮಗು ಆದ್ರೆ ಆ ಮಗುಗೆ ಒಳ್ಳೆ ಹೆಸರಿಡು ಅಂತ ಹೇಳ್ತಾರೆ. ಯಾಕೆ? ಅವನು ಗೃಹಸ್ಥ, ಅವನು ಅವಳ ಹೆಂಡತಿನ ನೋಡುವಂತ ಅಧಿಕಾರ, ರೈಟ್ಸ್ ಅವನಿಗಿದೆ. ಅವ ಮಕ್ಳನ್ನ ಪಾಲನೆ ಮಾಡುವಂತ ಅಧಿಕಾರ ಇದೆ. ಅದೇ ಆ ಗಂಡ ಇನ್ನೊಂದು ಹುಡುಗಿನ ನೋಡೋ ಅಧಿಕಾರ ಬೇರೆಯವ್ರಿಗೆ ಇಲ್ಲ. ಒಬ್ಬ ಸನ್ಯಾಸಿ ಆದವನು ಯಾವುದೇ ಹುಡುಗಿಯನ್ನ ಕಣ್ಣೆತ್ತು ಕೂಡ ಮನ್ಸಲ್ಲೂ ಇಮ್ಯಾಜಿನ್ ಕೂಡ ಮಾಡ್ಕೋಬಾರ್ದು.
ಈ ರೀತಿಯಲ್ಲಿ ನಾವು ಆತ್ಮ ಸಾಕ್ಷಾತ್ಕಾರವನ್ನ ಮಾಡ್ಕೋಬೇಕಂದ್ರೆ ತಪ್ಪು ಯಾವುದು ಸರಿ ಯಾವುದು, ಶ್ರೇಷ್ಠ ಆದ ವ್ಯಕ್ತಿಗಳು ಹೇಗಿರ್ತಾರೋ ಆ ರೀತಿಯಲ್ಲಿ ಅವರ ಹೆಜ್ಜೆ ಜಾಡುಗಳನ್ನ ನಾವು ಅನುಸರಿಸ್ಬೇಕು. ಈಗ ನಾವು ನಮ್ಮ ಗುರುಗಳ ಹೆಜ್ಜೆ ಜಾಡನ್ನ ಅನುಸರಿಸ್ಬೇಕು. ಯಾಕೆ ನಾವು ಗುರು ಪರಂಪರೆಯಿಂದ ಬಂದಿರುತ್ತೆ. ಶೀಲಾ ಪ್ರಭುಪಾದವರು ನಮ್ಗೆ ಯಾವ ಮಾರ್ಗವನ್ನ ಕೊಟ್ಟಿದ್ದಾರೋ, ಈ ಎಲ್ಲಾ ಭಾವಾರ್ಥದಲ್ಲೂ ನಮ್ಗೆ ಏನನ್ನ ಹೇಳ್ತಾ ಇದ್ದಾರೋ ಅದನ್ನ ನಾವು ಅರ್ಥ ಮಾಡ್ಕೊಂಡು ನಾವು ಅಳವಡಿಸ್ಕೋಬೇಕು. ಹರೇ ಕೃಷ್ಣ. ಭಗವಂತನೇ ಇದನ್ನ ಅವರು ಎಷ್ಟೊಂದ್ ಕಡೆ ಭಗವಂತ ನಮಗೆ ಮಾಡಿ ತೋರಿಸ್ತಾರೆ. ನಾವು ಹಾಗೆ ಹೀಗೆ ಇರ್ಬೇಕು, ಗೃಹಸ್ಥರು ಹೀಗೆ ಜೀವನ ಮಾಡ್ಬೇಕು ಅಂತ ಭಗವಂತ ಗೃಹಸ್ಥನಾಗಿ ಜೀವನವನ್ನ ಮಾಡಿ ತೋರಿಸ್ತಾರೆ. ಈಗ ನಂದ ಮಹಾರಾಜ್, ಅವ್ರ ತಂದೆ ಅಲ್ವಾ, ತಂದೆನ ಪಾದರಕ್ಷೆಗಳನ್ನ ಭಗವಂತ ತಲೆ ಮೇಲೆ ಮಡಿಕೊಂಡು ಹೋಗ್ತಾರೆ. ನಮ್ಗೆ ಹೇಗೆ ನೋಡಿ, ಅವ್ರ ತಂದೆಗೆ ಕೊಡುವಂತ, ಈಗ ಅವ್ರ ತಂದೆಗೋಸ್ಕರ ಒಂದ್ ಸೇವೆಯನ್ನ ಮಾಡ್ತಾ ಇದ್ನಿ, ಯಾವ ಮನೋಭಾವದಲ್ಲಿ ಮಾಡ್ತಾ ಇದ್ದಾರೆ, ಮಗ ಅನ್ನೋ ನನ್ ತಂದೆ ಭಗವಂತನಿಗೆ ಸಮಾನ ಅನ್ನೋ ರೀತಿಯಲ್ಲಿ ಭಗವಂತ. ಈ ರೀತಿಯಲ್ಲಿ ನಾವು ಎಲ್ಲರಿಗೂ ಗೌರವವನ್ನ ಮರ್ಯಾದೆಯನ್ನ ಕೊಡ್ಬೇಕಂದ್ರೆ ಮಾದರಿಯಾಗಿ ಹೀಗೆ ಬದುಕ್ಬೇಕು, ನಾವು ಇನ್ನೊಬ್ರಿಗೆ ಹೇಗೆ ಮಾದರಿ ಆಗ್ಬೇಕು ಅನ್ನೋದನ್ನ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಹರೇ ಕೃಷ್ಣ. 22ನೇ ಶ್ಲೋಕ ಓದಿ. ಹರೇ ಕೃಷ್ಣ ಮಾತಾಜಿ. ಅರ್ಚನಾ ಮಾತಾಜಿ ಓದ್ಲಿ ಮಾತಾಜಿ. ಅರ್ಚನಾ ಮಾತಾಜಿ ರೈಸ್ ಹ್ಯಾಂಡ್ ಮಾಡಿದ್ದಾರೆ. ಈಗ 42 ಶ್ಲೋಕ ಇದೆ ಮಾತಾಜಿ ಈ ಚಾಪ್ಟರ್ ಅಲ್ಲಿ. ಫುಲ್ ಚಾಪ್ಟರ್ ಹೇಳ್ತೀರಾ ಮಾತಾಜಿ ಅಥವಾ ಇದು ಅರ್ಧ ಮಾಡ್ತೀರಾ? ಖಂಡಿತ ಹೇಳೋಣ ಮಾತಾಜಿ, ಇದೇ ಲಾಸ್ಟ್ನೇ ಶ್ಲೋಕ ಮಾತಾಜಿ. ಹೌದಾ ಮಾತಾಜಿ? ಓಕೆ. ನ ಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನಃ ನಾನವಾಪ್ತಮವಾಪ್ತವ್ಯಂ ವರ್ತಃ ಏವ ಚ ಕರ್ಮಣಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅಲ್ಲಿ ಕಿಂಚಿನ ಇಲ್ಲ, ಬರೀ ಕಿಂಚಿನ ಅಷ್ಟೇ ಇದೆ. ಹರೇ ಕೃಷ್ಣ. ಯಾಕೆ ಈ ಶ್ಲೋಕಗಳನ್ನ ಓದ್ಬೇಕಾದ್ರೆ ಕೆಲವೊಂದು ಮಿಸ್ಟೇಕ್ ಮಾಡಿದ್ರೆ ತಿದ್ದಲ್ಲ. ಯಾಕೆ ಅಂತಂದ್ರೆ ನಿಮಗೆ ಅಲ್ಲಿ ಹರ್ಟ್ ಆಗ್ಬಾರ್ದು ಅಂತ. ಯಾಕೆಂದ್ರೆ ನಾವು ಇವಾಗ ಹೊಸದಾಗಿ ಕಲಿತಾ ಇರ್ತೀವಿ, ನಮಗೆ ಏನು ಕೂಡ ಗೊತ್ತಿಲ್ಲ. ನಾನು ಈ ಕೃಷ್ಣ ಪ್ರಜ್ಞೆಗೆ ಬಂದಿದ್ದೀನಿ, ನಾನು ಕಲಿಯೋದಕ್ಕೆ ಪ್ರಯತ್ನ ಪಡ್ತಾ ಇರ್ತೀನಿ, ಅಂದ್ರೆ ಸ್ವಲ್ಪನೇ ಕಲಿತಾ ಇರ್ತೀನಿ. ಅಲ್ಲಿ ಸಣ್ಣ ಪುಟ್ಟ ತಪ್ಪಾಗುತ್ತೆ, ದಯವಿಟ್ಟು ಅದನ್ನ ತಪ್ಪು ಅಂತ ಯಾರು ಕೂಡ ಸ್ವೀಕಾರ ಮಾಡ್ಬಿಡಿ. ಯಾಕೆಂದ್ರೆ ಅವ್ರಿಗೆ ಕಲಿಬೇಕು ಅನ್ನೋ ಆಸಕ್ತಿ ಇದೆಯಲ್ಲ, ಅದನ್ನ ಅಷ್ಟೇ ಭಗವಂತ ನೋಡುವಂಥದ್ದು. ನೀನ್ ತಪ್ಪೋದ ಸರಿ ಓದ ಅಂತ ಭಗವಂತ ನೋಡಲ್ಲ. ಬಟ್ ಒಬ್ರು ತಪ್ಪನ ತಿತ್ತಾರೆ ಅಂದ್ರೆ ಅದಕ್ಕೂ ಕೂಡ ನೀವು ಬೇಜಾರು ಮಾಡ್ಕೊಬಿಡಿ. ಯಾಕೆ ಅಂದ್ರೆ ನಮ್ಮ ತಪ್ಪನ ಹೇಳ್ಕೊಡೋರಿದ್ದಾಗ ನಾವು ಕಲಿಯೋದಕ್ಕೂ ಕೂಡ ಅವಕಾಶ ಸಿಗುತ್ತೆ. ಯಾರು ಏನೇದಕ್ಕೂ ಬೇಜಾರು ಮಾಡ್ಕೋಬಾರ್ದು, ಮಿಸ್ಟೇಕ್ ಮಾಡ್ಕೋಬಾರ್ದು, ತಪ್ಪಾಗಿ ಅರ್ಥವನ್ನ ಮಾಡ್ಕೋಬೇಡಿ ದಯವಿಟ್ಟು. ನಾವು ತಪ್ಪಾಗಿ ಅರ್ಥ ಮಾಡ್ಕೊಬಿಟ್ರೆ ನಾವು ಭಕ್ತಿನಲ್ಲಿ ಕೆಳಗಡೆ ಬಿದ್ಬಿಡ್ತೀವಿ. ಅಂದ್ರೆ ನಾನು ಅನ್ನೋದು ನನಗೆ ಬಂದ್ಬಿಡುತ್ತೆ. ನಾವ್ ಯಾವಾಗ ಅದನ್ನ ಒಳ್ಳೆ ರೀತಿಯಲ್ಲಿ ಸ್ವೀಕಾರ ಮಾಡ್ತೀವೋ ಆವಾಗ ನಾವು ಮುಂದೆ ಪ್ರಗತಿ ಹೊಂದೋದಕ್ಕೆ ಸಾಧ್ಯ ಆಗುತ್ತೆ. ಶ್ಲೋಕಗಳನ್ನ ತಪ್ಪಾಗಿ ತಿಳ್ಕೊಬೇಡಿ ಮಾತಾಜಿ. ನೀವು ತಿದ್ದಿ ಮಾತಾಜಿ. ಹಾಗೇನು ನಾವು ಈ ಮಿಸ್ಟೇಕ್ ಅನ್ನ ಮಾಡೇ ಇಲ್ಲಿ ಬಂದಿದ್. ನಾವು ಈಗ್ಲೂ ಎಷ್ಟೊಂದು ಮಿಸ್ಟೇಕ್ ಅನ್ನ ಮಾಡ್ತೀವಿ. ಆದ್ರೆ ಅವಾಗ ನಾವು ನೋವು ಮಾಡ್ಕೊಬಾರ್ದು. ನಾವು ಕಲ್ತ್ಕೊಳ್ಳೋಣ. ನಮ್ಗೆ ಇನ್ನೂ ಅವಕಾಶ ಭಗವಂತ ಕೊಟ್ಟಿದ್ದಾರೆ, ಕಲಿಯೋಕೆ ನಾವಿಲ್ಲಿ ಬರೋದು. ಇಲ್ಲಿ ಹೇಳ್ತಿದ್ರೆ, ಪ್ರಾರ್ಥನೆ 3 ಲೋಕಗಳಲ್ಲಿಯೂ ನನಗೆ ನಿಯಮಿತವಾದ ಯಾವುದೇ ಕಾರ್ಯ ಇಲ್ಲ. ನಾನು ಬಯಸುವ ವಸ್ತು ಯಾವುದೂ ಇಲ್ಲ. ನಾನು ಪಡೆಯಬೇಕಾದದ್ದು ಏನೂ ಇಲ್ಲ. ಆದರೂ ನಾನು ನಿಯಮಿತ ಕರ್ತವ್ಯಗಳಲ್ಲಿ ನಿರತನಾಗಿದ್ದೇನೆ. ಅಲ್ವಾ? ಭಗವಂತ ಎಷ್ಟು ಚೆನ್ನಾಗಿ ಹೇಳ್ತಿದ್ದ. ನಮ್ಮೆಲ್ಲರ ತಂದೆ ಭಗವಂತ. ಏನು ಈ ಮೂಲ ಬೀಜ 84 ಲಕ್ಷ ಜೀವಯಾನಿಗಳನ್ನ ಸೃಷ್ಟಿ ಮಾಡಿರೋ ಪಿತಾಮಹ ಅವರು. ಅವ್ರ ಹತ್ರ ಎಲ್ಲವೂ ಕೂಡ ಇದೆ. ಅವ್ರಿಗೆ ಏನಾದ್ರೂ ಬೇಕಾ ಭಗವಂತನಿಗೆ? ಇಲ್ಲ ಮಾತಾಜಿ. ಅಲ್ವಾ? ಭಗವಂತನಿಗೆ ಏನು ಕೂಡ ಬೇಕಾಗಿಲ್ಲ. ನಾವೇ ಬೇಕು. ನಾವು ಬದ್ಧ ಜೀವಿಗಳು, ನಮ್ಗೆ ಎಲ್ಲವೂ ಕೂಡ ಬೇಕು. ನಮ್ಗೆ ನಮ್ಮ ಹತ್ರ ಏನಿಲ್ಲ. ಭಗವಂತ ಆದ್ರೆ ಅವನೇ ಪರಮೇಶ್ವರ, ಅವನೇ ಪರಾತ್ಪರ, ಅವನ್ಗೆ ಎಲ್ಲವೂ ಕೂಡ ಅದೇ. ಹಾಗಾಗಿ ಎಲ್ಲವನ್ನ ನಿರ್ದೇಶ ಮಾಡುವಂತನವನು, ಅವನಿಗೆ ಎಲ್ಲರಿಗೂ ಕೆಲಸ ಕಾರ್ಯಗಳನ್ನ ಕೊಡುವಂತನವನು, ಅವನು ಎಲ್ಲರಿಗೂ ಶ್ರೇಷ್ಠ ಆಗಿರುವಂತವನು. ಅವನಿಗಿಂತ ಶ್ರೇಷ್ಠ ಆಗಿರುವುದು ಯಾರು ಇಲ್ಲ. ಎಲ್ಲಾ ಕಾರಣಗಳಿಗೆ ಕಾರಣ ಭಗವಂತ ಅನ್ನೋದನ್ನ ನಾವು ತಿಳ್ಕೊ ಬಂದಿದ್ದೀವಿ. ನಮಗೆ ಇಲ್ಲಿ ಭಗವಂತ ಏನ್ ಹೇಳ್ತಿದ್ರೆ, ಅಷ್ಟೆಲ್ಲ ಇದ್ರೂ ಕೂಡ ನಾನು ನಿಯಮಿತ ಕರ್ತವ್ಯಗಳನ್ನ ಮಾಡ್ತಾ ಇದ್ದೀನಿ. ಅಂದ್ರೆ ಈಗ ನೋಡಿ, ನಾನು ಅಲ್ಲೇ ಎಕ್ಸಾಂಪಲ್ ಹೇಳಿದ್ರೆ, ನಂದ ಮಹಾರಾಜನ ಪಾದರಕ್ಷೆಗಳನ್ನ ತಗೊಂಡೋದ್ರು ಅಂತ. ಅವ್ರ ತಂದೆಗೆ ಅವ್ರ ಸೇವೆ ಮಾಡಿ ಅಲ್ಲಿ ಅವ್ರ ಕರ್ತವ್ಯವನ್ನ ಮಾಡ್ತಾ ಇದ್ದಾರೆ ಅಲ್ವಾ? ಆ ರೀತಿಯಲ್ಲಿ ನಾವು ಕರ್ತವ್ಯ. ಈಗ
ನಮ್ಗೆ ಅವರು ಸ್ವತಃ ಭಗವಂತನೇ ಬಂದು ಭಗವದ್ಗೀತೆಯನ್ನ ಬೋಧನೆ ಮಾಡ್ತಾರೆ. ಯಾಕೆ ಬೋಧನೆ ಮಾಡ್ತಾ ಇದ್ರೆ ಆ ಜ್ಞಾನ ಇಲ್ಲ ನಮ್ಗೆ, ಆ ಜ್ಞಾನವನ್ನು ನಮ್ಗೆ ತಿಳಿಸೋದಕ್ಕೆ. ಯಾಕೆ ತಿಳಿಸ್ತಾರೆ? ನಾವು ಮರಳಿ ಭಗವಂತನ ಧಾಮಕ್ಕೆ ಹೋಗೋಕ್ಕೋಸ್ಕರ ನಮ್ಗೆ ಆ ಜ್ಞಾನವನ್ನ ಕೊಡ್ತಾ ಇದ್ರೆ. ಒಬ್ಬ ಗೃಹಸ್ಥನಾಗಿ ಹೇಗೆ ಜೀವನ ಮಾಡ್ಬೇಕು, ಒಬ್ಬ ಬ್ರಹ್ಮಚಾರಿಯಾಗಿ ಹೇಗೆ ಜೀವನ ಮಾಡ್ಬೇಕು, ನಮ್ಮ ಈ ಮಾನವನ ಜನ್ಮವನ್ನ ಹೇಗೆ ಸಾರ್ಥಕತೆ ಮಾಡ್ಕೋಬೇಕು, ಈ ಎಲ್ಲವನ್ನ ನಮ್ಗೆ ಭಗವಂತ ಸ್ವತಃ ಅವ್ರು ಮಾಡಿ. ಈಗ ಚೈತನ್ಯ ಪ್ರಭು ಭಗವಾನ್ ದೇವೋತ್ತಮ ಪರಮಪುರುಷ ಏನ್ ಮಾಡಿದ್ರು? ಗುರುವನ್ನ ಸ್ವೀಕಾರ ಮಾಡಿದ್ರು. ಕೃಷ್ಣನ ಗುರು ಯಾರು ಅಂತ ಗೊತ್ತಾ ಯಾರಿಗಾರು? ಸಂದೀಪಿನಿ ಋಷಿ. ಅಲ್ವಾ? ಅವರು ಆ ಗುರುಗಳನ್ನ ಸ್ವೀಕಾರ ಮಾಡಿದ್ರು. ಆಗ ನಾವೀಗ ಹೇಗೆ ಆಧ್ಯಾತ್ಮಿಕ ಶಿಕ್ಷಣವನ್ನ ಪಡಿಬೇಕು ಅಂದ್ರೆ ನಾವು ಹೇಗೆ ಗುರುವನ್ನ ಸ್ವೀಕಾರ ಮಾಡ್ಬೇಕು ಅನ್ನೋದನ್ನ ಅವರು ಗುರುವನ್ನ ಸ್ವೀಕಾರ ಮಾಡೋದ್ರ ಮುಖಾಂತರ ನಮ್ಗೆ ಹೇಳ್ಕೊಟ್ರು. ಸುಧಾಮಂಗೆ ಸೇವೆಯನ್ನ ಮಾಡಿದ್ರು ಭಗವಂತ ಅಲ್ವಾ? ಅವ್ರಿಗೆ ಹೇಗೆಲ್ಲ ಸೇವೆಯನ್ನ ಮಾಡಿದ್ರು. ನಾವು ಹಾಗೆ ನಮ್ಮ ಮನೆಗೆ ಬಂದ ವೈಷ್ಣವರಿಗೆ ಹೇಗೆ ಸೇವೆಯನ್ನ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಮ್ಗೆ ಭಗವಂತ ತಿಳಿಸ್ಕೊಟ್ರು. ಈ ರೀತಿಯಲ್ಲಿ ಭಗವಂತನೇ ಅಂದ್ರೆ ಅವ್ರ ಅವತಾರ ಎತ್ತಿ ಬಂದಾಗೆಲ್ಲ ಅವರು ತಮ್ಮ ನಿಯಮಿತ ಕರ್ತವ್ಯಗಳನ್ನ ಮಾಡಿ ನಮ್ಗೆ ತೋರಿಸ್ತಾ ಇದ್ದಾರೆ. ಆ ರೀತಿಯಲ್ಲಿ ನಾವು ಏನೆಲ್ಲ ತೋರಿಸ್ತಾ ಇದಾರೋ ಹೇಳ್ತಾ ಇದಾರೋ ದಯವಿಟ್ಟು ಅದನ್ನ ನಾವು ನಮ್ಮ ಜೀವನಕ್ಕೆ ಅಳವಡಿಸ್ಕೋಬೇಕು, ಅರ್ಥ ಮಾಡ್ಕೋಬೇಕು. ಪ್ರತಿ ಕ್ಷಣ ನಾವು ಭಗವಂತನ ಕಾರ್ಯದಲ್ಲಿ ನಿರತವಾಗಿರ್ಬೇಕು ಅನ್ನೋದನ್ನ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಹರೇ ಕೃಷ್ಣ. ಧನ್ಯವಾದಗಳು. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬೋದು. 3ನೇ ಅಧ್ಯಾಯದಲ್ಲಿ ಒಟ್ಟು 43 ಶ್ಲೋಕಗಳಿದೆ. ಅದರಲ್ಲಿ ಇವತ್ತು 23 ಶ್ಲೋಕವನ್ನ ಕಂಪ್ಲೀಟ್ ಮಾಡಿದ್ವಿ. ಇನ್ನ ಉಳಿದಿದ್ದ 23 ಶ್ಲೋಕವನ್ನ ನಿಮ್ಗೆ ಸೋಮವಾರ, ನಾಳೆ ತರಗತಿ ಇರೋದಿಲ್ಲ, ಭಾನುವಾರ, ಸೋಮವಾರ ನಿಮ್ಗೆ ಕ್ಲಾಸ್ ಇರುತ್ತೆ. 23ರಿಂದ ಫುಲ್ ಕಂಪ್ಲೀಟ್ 3ನೇ ಅಧ್ಯಾಯ ನಿಮ್ಗೆ ಸೋಮವಾರದ ತರಗತಿಯಲ್ಲಿ ಮುಗಿಸ್ತಾರೆ. ಹರೇ ಕೃಷ್ಣ ಮಾತಾಜಿ. ಏನಾದ್ರು ಪ್ರಶ್ನೆಗಳು ಸಂಶಯಗಳಿದ್ರೆ ಕೇಳ್ಬೋದು. ಎಕ್ಸ್ಟ್ರಾ 6 ನಿಮಿಷ ತಗೊಂಡಿದ್ದಕ್ಕೆ ಕ್ಷಮೆ ಇರ್ಲಿ. ಹಾಗೇನಿಲ್ಲ ಮಾತಾಜಿ. ಏನಾದ್ರೂ ಪ್ರಶ್ನೆಗಳಿದೆಯಾ? ಹರೇ ಕೃಷ್ಣ. ಏನಾದ್ರೂ ಸಂಶಯ ಇದ್ರೆ, ಪ್ರಶ್ನೆ ಇದ್ರೆ ನಿಮ್ಮಲ್ಲಿ ನೀವು ಕೇಳಿ ತಿಳ್ಕೊಬೋದು. ಹರೇ ಕೃಷ್ಣ. ಎಲ್ಲಾರು ಅಟೆಂಡೆನ್ಸ್ ಹಾಕಿದ್ದೀರಾ ಅನ್ಕೊಂತೀನಿ. ಯಾರಿಗೂ ಏನು ಇಲ್ಲ ಅಂದ್ರೆ ತರಗತಿನ ಏನ್ ಮಾಡೋಣ. ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಈ ತರಗತಿನ ಅಷ್ಟು ಎಲ್ಲಾರು ಕೂಡ ಭಾಗವಹಿಸಿದ್ದೀರಾ. ತುಂಬಾ ಚೆನ್ನಾಗಿ ಶ್ಲೋಕ ಓದಿದ್ದೀರಾ, ಅನುವಾದಗಳನ್ನ ಹೇಳಿದ್ರ, ನನ್ ಜೊತೆ ಸಹಕರಿಸಿದ್ದೀರಾ. ನಿಮ್ಗೆಲ್ಲರಿಗೂ ಕೂಡ ಧನ್ಯವಾದಗಳು. ಹರೇ ಕೃಷ್ಣ. ಪ್ರತಿಕ್ಷಣ ಹರೇ ಕೃಷ್ಣ. ಮಾಡ್ಕೊಳ್ತಾ ಧನ್ಯವಾದಗಳು ಮಾತಾಜಿ. ಹೇಳಿ ಭಗವಂತನನ್ನ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದ. ಮಾತಾಜಿ ಧನ್ಯವಾದ. ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಕ್ಲಾಸ್ನ ಹೆಣ್ ಮಾಡ್ಲಾ? ಮಾತಾಜಿ.